Hare Hare, Hare Krishna, Krishna Krishna, Hare Hare, Hare Ram, Ram Ram, Hare Hare, Hare Krishna, Krishna Krishna, Hare Hare, Hare Ram, Ram Ram, Hare Hare, Hare Krishna, Krishna Krishna, Hare Hare, Hare Ram, Ram Ram, Hare Hare. Hare Krishna. Hare Krishna Mataji. 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 Hare Krishna. Om Namo Bhagavate Vasudevaya. Om Namo Bhagavate Vasudevaya. Om Namo Bhagavate Vasudevaya. ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದಿಂದ ಆಯೋಜಿಸಿರುವ 3ನೇ ಹಂತದ ಶ್ರೀ ಉಪದೇಶಾಮೃತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ನಾನು ಕೋರ್ತಾ ಇದ್ದೀನಿ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಶಾಸ್ ಪ್ರಭುಜಿಗಳು ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಾರ್ಥನೆಯೊಂದಿಗೆ ನಾನು ಇದನ್ನ ಕಾರ್ಯಕ್ರಮವನ್ನು ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಜಿಗಳು ಎಲ್ಲರೂ ಶೆಟ್ಟಿ ಗೋಸ್ವಾಮಿಗಳ ಆಶೀರ್ವಾದವನ್ನ ಪಡ್ಕೊಳ್ಳಿ. ನಾವು ಈ ಉಪದೇಶಾಮೃತ ಜ್ಞಾನವನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ, ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡ್ರೆ ನಾವು ಈ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿಕ್ಕೆ ಅದು ತುಂಬಾ ಸಹಾಯವನ್ನ ನಮ್ಗೆ ಮಾಡುತ್ತೆ. ಹರೇ ಕೃಷ್ಣ. ಸೊ ನೀವು ಇವಾಗ ಭಕ್ತಿ ರಸಾಮೃತ ಸಿಂಧುವನ್ನ ನೀವು ಕಲ್ತ್ಕೊಂಡಿದ್ದೀರಾ. ಸೊ ಅದಾದ್ಮೇಲೆ ನೀವು ಇವಾಗ ಉಪದೇಶಾಮೃತವನ್ನ ನೀವು ತಿಳ್ಕೊತಾ ಇದ್ದೀರಾ. ಈ ಉಪದೇಶಾಮೃತವನ್ನ ನಮ್ಗೆ ಯಾರು ಕೊಟ್ಟಿರೋದು? ಯಾರು ಇದನ್ನ ನಮ್ಗೆ ಉಪದೇಶಾಮೃತವನ್ನ ಕೊಟ್ಟಿರೋದು?
ರೂಪ ಗೋಸ್ವಾಮಿ ರೂಪ ಗೋಸ್ವಾಮಿಗಳು ಕೊಟ್ಟಿದ್ದಾರೆ. ಇದನ್ನ ನಮ್ಗೆ ಭಾವಾರ್ಥ ಯಾರು ತಿಳಿಸಿಕೊಟ್ಟಿದ್ದಾರೆ? ಇದರ ಭಾವಾರ್ಥವನ್ನ ಶ್ರೀಲ ಪ್ರಭುಪಾದರು. ನಮ್ಮ ಶೀಲ ಪ್ರಭುಪಾದ ಅವರು ಈ ಉಪದೇಶಾಮೃತಕ್ಕೆ ಭಾವಾರ್ಥವನ್ನ ಬರ್ತಿದ್ದಾರೆ. ಮತ್ತೆ ಅದ್ರ ಜೊತೆ ನಾವು ಇನ್ನ ಒಬ್ಬರು ಭಾವಾರ್ಥವನ್ನು ಸಹ ನಾವು ತಿಳ್ಕೊತಾ ಇದೀವಿ. ಜೊತೆಯಲ್ಲಿ ಶೀಲ ಪ್ರಭುಪಾದ ಅವರ ಭಾವಾರ್ಥದ ಜೊತೆ ಇನ್ಯಾರ ಭಾವಾರ್ಥವನ್ನ ನಾವು ತಿಳ್ಕೊತಾ ಇದೀವಿ? ದೂತ ಗೋಸ್ವಾಮಿಗಳ ಸರಸ್ವತಿ ಗೋಸ್ವಾಮಿ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಭಾವಾರ್ಥವನ್ನು ಸಹ ಪ್ರಭುಪಾದರು ನಮ್ಗೆ ಸ್ವಲ್ಪ ತಿಳಿಸಿಕೊಡ್ತಾ ಇದ್ದಾರೆ ಅಲ್ವಾ? ಸೊ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಯಾರು? ಶ್ರೀರಾಮಕೃಷ್ಣರ ಗುರುಗಳು. ಶಿಕ್ಷಾ ದೀಕ್ಷಾ ಎರಡು ಗುರುಗಳು ಅವರೇನೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಶಿಕ್ಷಾ ಗುರುಗಳು ಮತ್ತೆ ದೀಕ್ಷಾ ಗುರುಗಳು ಅವರೇನೆ. ಆದ್ರೆ ಸನ್ಯಾಸತ್ವವನ್ನ ಮಾತ್ರ ಅವರು ಬೇರೆ ಹತ್ರ ತಗೋತಾರೆ. ಸೊ ನಾವ್ ಇವಾಗ ಉಪದೇಶಾಮೃತದಲ್ಲಿ ಎಷ್ಟು ಶ್ಲೋಕಗಳಿದೆ ಅಂತ ನಾವು ತಿಳ್ಕೊಂಡ್ವಿ? ಉಪದೇಶಾಮೃತದಲ್ಲಿ 11 ಶ್ಲೋಕಗಳು. ಹರಿ ಬೋಲ್ ಮಾತಾಜಿ, 11 ಶ್ಲೋಕಗಳಿದೆ ಅಲ್ವಾ? ಇವಾಗ ನಾವು ಆರು ಗೋಸ್ವಾಮಿಗಳ ಅವರ ಏನು ಅವರು ಚೈತನ್ಯ ಮಹಾಪ್ರಭುಗಳ ಈ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಅವರು ಎಷ್ಟು ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡ್ವಿ. ಅವ್ರು ಇವಾಗ ಈ ಎಲ್ಲಾ ಚೈತನ್ಯ ಮಹಾಪ್ರಭುಗಳ ಉಪದೇಶಗಳನ್ನ ಒಂದು ಪುಸ್ತಕ ರೂಪದಲ್ಲಿ ಅವ್ರು ಕೊಡ್ಲಿಲ್ಲ ಅಂದಿದ್ರೆ ನಾವು ಎಲ್ಲನೂ ಸಹ ಇದನ್ನ ತಿಳ್ಕೊಳ್ಲಿಕ್ಕೆ ಆಗ್ತಾ ಇತ್ತಾ? ಕೃಷ್ಣ ಪ್ರಜ್ಞೆನ ಅಥವಾ ಭಗವತ್ ಜ್ಞಾನವನ್ನ ನಾವು ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಇಲ್ಲ ಮಾತಾಜಿ, ನೋಡಿ ಅವರೆಲ್ಲರನ್ನೂ ಸಹ ಭೌತಿಕವಾಗಿ ಅವರು ಎಷ್ಟು ಶ್ರೀಮಂತರಾಗಿದ್ರು ಅಲ್ವಾ? ನೋಡಿ ಅದನ್ನೆಲ್ಲ ಅವರು ತ್ಯಾಗ ಮಾಡಿ ಅವರು ವೃಂದಾವನಕ್ಕೆ ಬಂದು ಚೈತನ್ಯ ಮಹಾಪ್ರಭುಗಳ ಆದೇಶವನ್ನ ಅವರು ಪಾಲಿಸ್ತಾರೆ ಅಲ್ವಾ? ಬರೇ ಕೌಪಿನ ವಸ್ತ್ರ ಅಲ್ವಾ? ಬರೇ ಕೌಪಿನವನ್ನಷ್ಟೇ ಧರಿಸ್ಕೊಂಡು ಯಾವುದೋ ಒಂದು ಮರದ ಕೆಳಗಡೆ ಅವರು ಜೀವನವನ್ನ ಮಾಡ್ತಾ ಅಂದ್ರೆ ಭಿಕ್ಷೆಯನ್ನ ಬೇಡಿ ಆ ಆಹಾರವನ್ನ ತಗೊಂತ ಅವ್ರು ನೋಡಿ ನಮ್ಗೆಲ್ಲರಿಗೋಸ್ಕರ ಅವರು ಇಷ್ಟೆಲ್ಲ ಉತ್ತಮೋತ್ತಮವಾದ ಜ್ಞಾನವನ್ನ ಅವರು ನಮ್ಗೆ ಕೊಟ್ಟಿದ್ದಾರೆ. ಸೊ ನಮ್ಮನ್ನ ರೂಪಾನುಗ ಅಂತ ಹೇಳ್ಬಿಟ್ಟು ಯಾಕೆ ಕರೀತಾರೆ? ರೂಪಾನುಗರು ಅಂತ ನಮ್ಮನ್ನ ಕರೀತಾರೆ ರೂಪ ಗೋಸ್ವಾಮಿಗಳ ಅನುಸರಿಸುವರು ಅಲ್ವಾ? ಚೈತನ್ಯ ಮಹಾಪ್ರಭು ನಮ್ಗೆ ಬರೀ ಶಿಕ್ಷಾಷ್ಟಕವನ್ನ ಕೊಟ್ಟಿದ್ದಾರೆ. ಆ ಚೈತನ್ಯ ಮಹಾಪ್ರಭುಗಳು ಏನು ಉಪದೇಶವನ್ನ ಮಾಡಿದ್ರು ಶ್ರೀಲ ರೂಪ ಗೋಸ್ವಾಮಿ ಅವರಿಗೆ, ಅದನ್ನ ಅವರು ಪುಸ್ತಕ ರೂಪದಲ್ಲಿ ಬರೆದಿದ್ದಾರೆ. ಸೊ ಇವಾಗ ಶ್ರೀಲ ರೂಪ ಗೋಸ್ವಾಮಿ ಅವರು ಏನನ್ನ ತಿಳಿಸಿಕೊಟ್ಟಿದಾರೋ ಅದರ ಅನುಗುಣವಾಗಿ ನಾವು ನಡೀತಾ ಇದೀವಿ. ಅಂದ್ರೆ ನಾವು ಪ್ರಭುಪಾದರು ಅವರು ಹೇಳಿರೋದನ್ನೇ ಅವರು ಈ ಕೃಷ್ಣ ಪ್ರಜ್ಞೆಯಲ್ಲಿ ಈ ಇಸ್ಕಾನ್ ಸಂಸ್ಥೆಯಲ್ಲಿ ಅವರು ಅದನ್ನ ಅನುಸರಿಸ್ತಾ ಇರೋದು. ಅದಕ್ಕೋಸ್ಕರ ನಮ್ಮನ್ನ ರೂಪಾನುಗರು ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇವಾಗ ನಾವು ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದ್ದಾರೆ? ನಾವ್ ಇವಾಗ ರೂಪ ಗೋಸ್ವಾಮಿ ಅವರ ಹೆಜ್ಜೆಯಲ್ಲಿ ನಾವು ಮುಂದುವರೆದ್ರೆ, ಅವರನ್ನೇ ನಾವು ಅನುಸರಿಸಿದ್ರೆ ನಾವು ಏನಾಗ್ಬಹುದು? ನಾವು ಗೋಸ್ವಾಮಿಗಳಾಗ್ಬಹುದು ಅಂತ ಹೇಳಿದ್ದಾರೆ ಅಲ್ವಾ? ಗೋಸ್ವಾಮಿಗಳು ಅಂತಂದ್ರೆ ಏನರ್ಥ? ಯಾರು ಒಡೆಯನಾಗಿರ್ತಾರೋ ಅವರು ಗೋಸ್ವಾಮಿ. ಇಲ್ಲ ಅಂತಂದ್ರೆ ಏನಾಗುತ್ತೆ? ನಾವ್ ಇಂದ್ರಿಯಗಳಿಗೆ ಸ್ವಾಮಿ ಆಗ್ಲಿಲ್ಲ ಅಂತಂದ್ರೆ ಏನಾಗುತ್ತೆ? ದಾಸ. ಓಕೆ, ಇವಾಗ ನಾವಿವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬೇಕು ಅಂತಂದ್ರೆ ಯಾವುದು ತುಂಬಾ ಮುಖ್ಯವಾದ ವಿಷಯವಾಗುತ್ತೆ? ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬೇಕು ಅಂತಂದ್ರೆ ಇಂದ್ರಿಯಗಳನ್ನು ನಿಗ್ರಹಿಸುದು. ಓಕೆ, ಅದಕ್ಕಿನ್ನ ಒಂದು ನಮ್ಗೆ ಹೇಳಿದ್ರು, ಏನದು? ಸದ್ಗುರುವಿನ ಮಾರ್ಗದರ್ಶನದಂತೆ ಸೇವೆಯಲ್ಲಿ ನಿರತರಾಗಬೇಕು. ಓಕೆ, ಸದ್ಗುರುವಿನ ಸಂಘದಲ್ಲಿ ನಾವು ಇರ್ಬೇಕು ಅಥವಾ ಸದ್ಗುರುವಿನ ಮಾರ್ಗದರ್ಶನದಲ್ಲಿ ಇರ್ಬೇಕು. ಬಟ್ ಇದೆಲ್ಲದಕ್ಕಿನ್ನ ಮೂಲಭೂತವಾಗಿ ಯಾವ್ದು ಬೇಕಾಗಿರೋದು ನಮ್ಗೆ? ನಮ್ಗೆ ಆ ಮನೋಭಾವನೆ ಬೇಕು ಅಲ್ವಾ? ಆ ಮನೋಭಾವನೆ ಬೇಕು ನಮ್ಗೆ. ನಾನ್ ಈ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೇಕು ಅಂತ ಅಲ್ವಾ? ನಾವ್ ಇವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೇಕು ಅಂತ ನಾವ್ ಅನ್ಕೊಂಡ್ರೆ ಅಷ್ಟೇನೆ ನಾವು ಜನಸಂಘವನ್ನ ನಾವು ಅಂದ್ರೆ ಭಕ್ತರ ಸಂಘದಲ್ಲಿ ನಾವು ಇರ್ಲಿಕ್ಕೆ ಯೋಚನೆ ಮಾಡ್ತೀವಿ. ಗುರುವಿನ ಆಶ್ರಯವನ್ನ ನಾವು ಪಡಿಲಿಕ್ಕೆ ಯೋಚನೆ ಮಾಡ್ತೀವಿ. ಪ್ರಭುಪಾದರ ಪುಸ್ತಕಗಳನ್ನ ನಾವು ಓದ್ಲಿಕ್ಕೆ ಯೋಚನೆ ಮಾಡ್ತೀವಿ ಅಲ್ವಾ? ನಮ್ಗೆ ಆ ಮನೋಭಾವನೆ ಇಲ್ಲ. ನಾವು ಕೃಷ್ಣ ಪ್ರಜ್ಞೆಗೆ ಬರ್ಬೇಕು ಅಂತಾನೆ ನಮ್ಗೆ ಇಚ್ಛೆ ಇಲ್ಲ. ನಮ್ಗೆ ಬರೀ ಇವಾಗ ಇದಕ್ಕಿಂತ ಮುಂಚೆ ನಾವ್ ಹೇಗಿದ್ವಿ? ಟಿವಿ ನೋಡ್ಕೊಂಡು, ಸೀರಿಯಲ್ಗಳು ನೋಡ್ಕೊಂಡು, ಅಲ್ಲಿ ಇಲ್ಲಿ ಓಡಾಡ್ಕೊಂಡು, ಅಲ್ಲಿ ಇಲ್ಲೂ ತಿನ್ಕೊಂಡು, ಅರಟೆ ಹೊಡ್ಕೊಂಡು ಆ ತರ ಜೀವನ ಮಾಡ್ತಾ ಇದ್ವಿ ಅಲ್ವಾ? ಸೊ ಇವಾಗ ನಾವಿವಾಗ ಕೃಷ್ಣ ಪ್ರಜ್ಞೆಗೆ ಬರ್ಬೇಕು ಅನ್ನೋ ಒಂದು ಮನಸ್ಥಿತಿನೇ ನಮ್ಗಿಲ್ಲ ಅಂದಾಗ ನಾವ್ ಅದ್ರಲ್ಲಿ ಮುಂದುವರಿಲಿಕ್ಕೆ ಆಗತ್ತಾ? ನಾವ್ ಭಕ್ತರ ಸಂಘ ಮಾಡ್ಲಿಕ್ಕೆ ಆಗತ್ತಾ? ಗುರುವಿನ ಆಶ್ರಯವನ್ನ ಪಡಿಲಿಕ್ಕೆ ಆಗತ್ತಾ? ಇಲ್ಲ ಅಲ್ವಾ? ಅದಕ್ಕೆ ಇಲ್ಲಿ ಇದು ನಿಮ್ಗೆ ಮುಂದೆ ಪ್ರಶ್ನೆನೂ ಬರುತ್ತೆ. ಇವಾಗ 3ನೇ ಲೆವೆಲ್ದು ಕೃಷ್ಣ ಪ್ರಜ್ಞೆಯಲ್ಲಿನ ಪ್ರಗತಿಯು ಅನುಯಾಯಿಗಳ ಮನೋಭಾವವನ್ನ ಅವಲಂಬಿಸಿರುತ್ತದೆ.
ಕೃಷ್ಣ ಪ್ರಜ್ಞೆಯು ಯಾವುದನ್ನ ಅವಲಂಬಿಸಿರುತ್ತದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಪ್ರಶ್ನೆ ಬರುತ್ತೆ. ಅದರಲ್ಲಿ ನೀವು ಕೃಷ್ಣ ಪ್ರಜ್ಞೆಯಲ್ಲಿನ ಪ್ರಗತಿಯು ಅನುಯಾಯಿಗಳ ಮನೋಭಾವವನ್ನ ಅವಲಂಬಿಸಿರುತ್ತದೆ ಅಂತ ಹೇಳ್ಬಿಟ್ಟು ಉತ್ತರವನ್ನ ಬರಿಬೇಕಾಗತ್ತೆ. ಹರೇ ಕೃಷ್ಣ. ಯಾರ್ದು ತುಂಬಾ ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ತಾ ಇದೆ, ಬೇರೆ ಎಕ್ಸ್ಟ್ರಾ ನಾಯ್ಸ್ ಬರ್ತಾ ಇದೆ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ತುಂಬಾ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಅದು. ಹರೇ ಕೃಷ್ಣ. ಮಾತಾಜಿ ಇನ್ನೊಂದ್ಸರಿ ಹೇಳಿ ಮಾತಾಜಿ. ಕೃಷ್ಣ ಪ್ರಜ್ಞೆ ಮಾತಾಜಿ ಇಲ್ಲೇ ಕಾಣಿಸ್ತದೆ ನೋಡಿ. ಕೃಷ್ಣ ಪ್ರಜ್ಞೆಯಲ್ಲಿನ ಪ್ರಗತಿಯು ಅನುಯಾಯಿಗಳ ಮನೋಭಾವವನ್ನ ಅವಲಂಬಿಸಿರುತ್ತದೆ ಅಲ್ವಾ. ಇವಾಗ ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೇಕು, ನಾನು ಮುಂದುವರಿಬೇಕು ಅಂದ್ರೆ ಮಾತ್ರ ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವಾಗ ನಾನು ಕೇಳ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಏನ್ ಮಾಡ್ಬೇಕು, ಇಲ್ಲಿ ಭಕ್ತರ ಸಂಘ ಮಾಡಿ ಅಂತ ಹೇಳ್ತಾರೆ, ನೀವು ಇಲ್ಲಿ ಪ್ರಸಾದ ತಗೋಬೇಕು ಅಂತ ಹೇಳ್ತಾರೆ, ಚಾಂಟ್ ಮಾಡ್ಬೇಕು ಅಂತ ಹೇಳ್ತಾರೆ. ನನಗೆ ಆ ಮನೋಭಾವನೆ ಇಲ್ಲ ಅಂದ್ರೆ ನಾನು ಈ ಕೃಷ್ಣ ಪ್ರಜ್ಞೆಗೆ ಬರೋದಿಲ್ಲ ಅಲ್ವಾ. ಇವಾಗ ನೋಡಿ, ನಿಮ್ಗೆಲ್ಲರಿಗೂ ಸಹ ಈ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬೇಕು ಅಂತ ಇರೋದ್ರಿಂದನೇ ನೀವು ಇವಾಗ 3rd ಲೆವೆಲ್ ತನಕ ಬಂದಿದ್ದೀರಾ. ಇವಾಗ ನೀವು ನೋಡಿರ್ಬೋದಲ್ವಾ, ನೀವು ಲೆವೆಲ್ 1 ಅಲ್ಲಿ ಎಷ್ಟೊಂದ್ ಜನ ಇದ್ರು, ಎಲ್ಲರೂ ಇವಾಗ 3rd ಲೆವೆಲ್ ಬಂದಿದ್ದಾರಾ? ಇಲ್ಲ, ಇಲ್ಲ. ನೀವೆಲ್ಲ ಯಾಕೆ ಬಂದ್ರಿ 3rd ಲೆವೆಲ್ ತನಕ? ಇಂಟ್ರೆಸ್ಟ್ ಇದ್ದಿದ್ದಕ್ಕೆ, ಮನೋಭಾವ ನೀವು ಇದ್ದಿದ್ದಕ್ಕೆ. ಇದ್ರಲ್ಲಿ ಮುಂದುವರಿಬೇಕು ಅಂತ ನೀವು ನಿಮ್ಮ ಮನಸ್ಸು ಇದ್ದಿದ್ದಕ್ಕೆ ನೀವು ಬಂದ್ರಿ ಅಲ್ವಾ. ಆ ಮನೋಭಾವ ಇದ್ದಿದ್ದಕ್ಕೆ ನಾನು ಹೌದು, ನಾನು ಈ ಕೃಷ್ಣ ಪ್ರಜ್ಞೆಯಲ್ಲಿ ನಾನು ಮುಂದುವರಿಬೇಕು, ನನಗೆ ಚೆನ್ನಾಗಿರುವಂತಹ ಒಂದು ಸರಿಯಾದ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ನಿಮ್ಗೆ ಆ ಮನೋಭಾವ ಬಂದಿದ್ದಕ್ಕೇನೆ ನೀವು ಇದ್ರಲ್ಲಿ ಅಂದ್ರೆ ಪ್ರಗತಿಯನ್ನ ಹೊಂದುತ್ತಾ ಇದ್ದೀರಾ ಅಲ್ವಾ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞೆಯಲ್ಲಿನ ಪ್ರಗತಿಯು ಅನುಯಾಯಿಗಳ ಮನೋಭಾವವನ್ನ ಅವಲಂಬಿಸಿರುತ್ತದೆ ಅಂತ ಹೇಳ್ಬಿಟ್ಟು. ಇವಾಗ ಇಲ್ಲಿ ಶ್ರೀಲ ರೂಪ ಗೋಸ್ವಾಮಿ ಅವರು ಬೇರೆಲ್ಲ ಪುಸ್ತಕಗಳನ್ನ ಬರೆದಿದ್ದಾರೆ. ಭಕ್ತಿ ರಸಾಮೃತ ಸಿಂಧು, ಉಪದೇಶಾಮೃತ ಬಿಟ್ಟು ಅದು ಯಾವ್ದು ಅಂತಂದ್ರೆ ವಿದಗ್ಧ ಮಾನವ ಮತ್ತೆ ಲಲಿತ ಮಾಧವ. ಇದನ್ನು ಸಹ ಪ್ರಶ್ನೆ ಬರುತ್ತೆ. ರೂಪ ಗೋಸ್ವಾಮಿ ಅವರು ಬರೆದಿರುವಂತಹ ಬೇರೆ ಪುಸ್ತಕಗಳು ಯಾವುದು ಅಂತಂದ್ರೆ ವಿದಗ್ಧ ಮಾಧವ, ಲಲಿತಾ ಮಾಧವ ಅಂತ ಹೇಳಿ. ಇವಾಗ ಇಲ್ಲಿ ಹರೇ ಕೃಷ್ಣ. ಪ್ಲೀಸ್ ಬ್ಯಾಕ್ ಗ್ರೌಂಡ್ ನಾಯ್ಸ್ ತುಂಬಾ ಬರ್ತಾ ಇದೆ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಯಾರ್ದು ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದೆ ಅವರು. ಇವಾಗ ನಮ್ಗಿಲ್ಲಿ ಉಪದೇಶಾಮೃತದಲ್ಲೂ ಅಷ್ಟೇ ನಮ್ಗೆ ಇವಾಗ ಆ ಭಕ್ತಿಯ ಹಂತಗಳನ್ನ ನಮ್ಗೆ ತಿಳಿಸ್ಕೊಂತಾ ಹೋಗ್ತಾರೆ ಈ 11 ಶ್ಲೋಕದಲ್ಲಿ. ಯಾಕೆ ಅಂತಂದ್ರೆ ನಮ್ಗೆ ಕೃಷ್ಣ ಪ್ರಜ್ಞೆಗೆ ಬಂದಿರುವಂತಹ ಮೂಲ ಉದ್ದೇಶ ಏನು ಅಂತಂತಂದ್ರೆ ನಾವು ಭಗವಂತನ ಪ್ರೇಮವನ್ನ ಪಡೆಯೋದು ಅಲ್ವಾ. ಅದರಲ್ಲಿ 9 ಹಂತಗಳಿದೆ ಅಲ್ವಾ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಶ್ರದ್ಧಾ, ಸಾಧು ಸಂಘ, ಭಜನಕ್ರಿಯ, ಅನರ್ಥರಿ ವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ ಅಲ್ವಾ. ಸೊ ಅದನ್ನೇ ನಮ್ಗೆ ಈ 11 ಶ್ಲೋಕದಲ್ಲಿ ನಾವು ತಿಳ್ಕೊಂತಾ ನಾವು ಹೋಗ್ತೀವಿ. ಸೊ ನಾವ್ ಇವಾಗ ಮೊದಲ 3 ಶ್ಲೋಕದಲ್ಲಿ ನಾವು ಶ್ರದ್ಧೆನೆ ನಾವು ತಿಳ್ಕೊತಾ ಇದೀವಿ. ಶ್ರದ್ಧೆ ಬಗ್ಗೆ ನಮ್ಗೆ ಶ್ರದ್ಧೆ ಇದ್ರೆ ಅಷ್ಟೇ ನಮ್ಗೆ ಈ ಭಕ್ತಿ ಮಾರ್ಗದಲ್ಲಿ ನಾವು ಮುನ್ನಡಿಲಿಕ್ಕೆ ಸಾಧ್ಯ. ಇವಾಗ ನಮ್ಗೆ ಮೊದಲನೇ ಶ್ಲೋಕದಲ್ಲಿ ನಾವ್ ಏನನ್ನ ತಿಳ್ಕೊತೀವಿ ಅಂತಂದ್ರೆ ಈ 6 ವೇಗಗಳಿದೆಯಲ್ಲ, ಆ 6 ವೇಗಗಳನ್ನ ನಾವು ನಿಯಂತ್ರಣಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂತೀವಿ. ಸೊ ಇದನ್ನ ನಾವು ಹಿಂದಿನ ವಾರದಲ್ಲಿ ನಾವು ತಿಳ್ಕೊಂಡಿದೀವಿ. ಸೊ ಹರೇ ಕೃಷ್ಣ ಮಾತಾಜಿ. ಸ್ವಲ್ಪ ಪ್ರೀವಿಯಸ್ ಸ್ಕ್ರೀನ್ ಒಂಚೂರು ಹಾಕಿ ಮಾತಾಜಿ. ಜಸ್ಟ್ ಪ್ರೀವಿಯಸ್ ಪ್ಲೀಸ್ ಮಾತಾಜಿ. 1 ಸೆಕೆಂಡ್ ಮಾತಾಜಿ. ಜಸ್ಟ್ ಸ್ಕ್ರೀನ್ ಶಾಟ್ ತಗೊಳ್ಳಿ. ಎಸ್ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸ್ವಲ್ಪ ಬರ್ಕೊಳ್ತೀನಿ. ನೀವು ನೆಕ್ಟರ್ ಆಫ್ ಡಿವೋಷನ್ ಅಲ್ಲಿ ಅಂದ್ರೆ ಭಕ್ತಿ ರಸಾಮೃತ ಸಿಂಧು ಅಲ್ಲಿ ನೀವು ಭಕ್ತಿಯಲ್ಲಿ ನೀವು 3 ಹಂತಗಳನ್ನ ನೀವು ತಿಳ್ಕೊಂಡ್ರಿ ಅಲ್ವಾ. ಅದ್ ಯಾವ್ದು ಅಂತ ಹೇಳ್ತೀರಾ? ಭಕ್ತಿಯಲ್ಲಿ 3 ಹಂತಗಳನ್ನ. ಸಾಧನಾ ಭಕ್ತಿ ಮಾತಾಜಿ. ಸಾಧನಾ ಭಕ್ತಿ, ಭಾವ ಭಕ್ತಿ ಮತ್ತೆ ಪ್ರೇಮ ಭಕ್ತಿ ಅಲ್ವಾ. ಸೊ ಇವಾಗ ನಾವು ಈ 3 ಭಕ್ತಿಯನ್ನು ಸಹ ಈ 11 ಶ್ಲೋಕದಲ್ಲಿ ನಾವು ಆ ರೀತಿನೂ ನಾವು ಅಂದ್ರೆ ಏನು ಅದನ್ನ ವಿಭಾಗಿಸಬಹುದು. ಹೇಗೆ ಅಂತಂದ್ರೆ ಇವಾಗ ಮೊದಲ 7 ಶ್ಲೋಕಗಳ ತನಕನು ಅದು ನಮ್ಗೆ ವೈದಿ ಸಾಧನ ಭಕ್ತಿಯನ್ನ ನಮ್ಗೆ ತೋರಿಸಿಕೊಡುತ್ತೆ. ನಮಗೆ ಸಾಧನ ಭಕ್ತಿಲಿ 2 ತರ ಅಲ್ವಾ, ವೈದಿ ಸಾಧನ ಭಕ್ತಿ ಮತ್ತೆ ರಾಗಾನುಗ ಸಾಧನಾ ಭಕ್ತಿ. ಈ ಮೊದಲ 7 ಶ್ಲೋಕಗಳು ನಮ್ಗೆ ವೈದಿ ಸಾಧನಾ ಭಕ್ತಿನ ನಮ್ಗೆ ತಿಳಿಸಿಕೊಡುತ್ತೆ. ಅದಾದ್ಮೇಲೆ ನಮ್ಗೆ 8ನೇ ಶ್ಲೋಕ ಏನಿದೆ, ಸೊ ಇದು ನಮ್ಗೆ ರಾಗಾನುಗ ಸಾಧನಾ ಭಕ್ತಿನ ನಮ್ಗೆ ತಿಳಿಸಿಕೊಡುತ್ತೆ. ಅದಾದ್ಮೇಲೆ 9, 10, 11 ಈ 3 ಶ್ಲೋಕದಲ್ಲಿ ನಾವು ಭಾವಭಕ್ತಿ ಮತ್ತೆ ಪ್ರೇಮ ಭಕ್ತಿನ ನಾವು ಅರ್ಥ ಮಾಡ್ಕೋತೀವಿ. ನೀವು ಆತರನು ಸಹ ನೀವು ಅದನ್ನ ವಿಂಗಡಿಸಬಹುದು, ನೀವು ಅದನ್ನು ಬರ್ಕೊಳ್ಳಿ. ಸೊ ಮೊದಲ 7 ಶ್ಲೋಕಗಳು ವೈದಿ ಸಾಧನಾ ಭಕ್ತಿ, ಮತ್ತೆ 8ನೇ ಶ್ಲೋಕ ರಾಗಾನುಗ ಸಾಧನಾ ಭಕ್ತಿ, 9, 10, 11 ಬಂದು ಭಾವಭಕ್ತಿ ಮತ್ತು ಪ್ರೇಮ ಭಕ್ತಿ. ಹಾ ಮಾತಾಜಿ. ಮಾತಾಜಿ ಮೊದಲ 7 ಶ್ಲೋಕ ವೈದಿ ಸಾಧಿಕಾ ಭಕ್ತಿ, ವೈದಿ ಸಾಧನಾ ಭಕ್ತಿ.
ಆಮೇಲೆ ಹೇಳಿ ಮತ್ತೆ ಮಾತಾಜಿ. 8ನೇ ಶ್ಲೋಕ ಬಂದು ರಾಗಾನುಗ ಸಾಧನಾ ಭಕ್ತಿ. ರಾಗಾನುಗ ಸಾಧನಾ ಭಕ್ತಿ. ಮತ್ತೆ 9, 10, 11 ಬಂದು ಭಾವಭಕ್ತಿ ಮತ್ತು ಪ್ರೇಮ ಭಕ್ತಿ. ಥ್ಯಾಂಕ್ಸ್ ಮಾತಾಜಿ. ಓಕೆ ಮಾತಾಜಿ, ಹರೇ ಕೃಷ್ಣ. ಇವಾಗ ಇದು 11 ಶ್ಲೋಕದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ತಿಳ್ಕೊತಾ ಇದೀವಿ. ಸೊ ಇದ್ರಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ 6 ವೇಗಗಳು. ನಾವ್ ಹಿಂದಿನ ವಾರದಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ, 6 ವೇಗಗಳಿದೆ. ಆ 6 ವೇಗಗಳನ್ನ ನಾವು ನಿಯಂತ್ರಣದಲ್ಲಿ ನಾವು ಇಟ್ಕೋಬೇಕು. ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ನಾವು ಇಡೀ ಪ್ರಪಂಚಕ್ಕೆ ನಾವು ಗುರು ಆಗ್ಬಹುದು, ಅಥವಾ ಇಡೀ ಪ್ರಪಂಚದಲ್ಲಿ ನಾವು ಶಿಷ್ಯರನ್ನ ನಾವು ಪಡಿಬಹುದು, ಅಂದ್ರೆ ಜಗದ್ಗುರು ಆಗ್ಬಹುದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ 2ನೇ ಶ್ಲೋಕದಲ್ಲಿ ನಮ್ಗೆ ಏನ್ ಹೇಳ್ತಾ ಇದಾರೆ ಅಂದ್ರೆ, ಇವತ್ತಿನ ದಿವಸ ನಾವ್ ಏನ್ ತಿಳ್ಕೊತಾ ಇದೀವಿ, ಈ ಭಕ್ತಿ ಮಾರ್ಗದಲ್ಲಿ ನಾವು ಮುಂದುವರಿಬೇಕು ಅಂತಂದ್ರೆ 6 ಅಡಚಣೆಗಳಿದೆ, 6 ತೊಂದರೆಗಳು ಬರುತ್ತೆ. ಆ 6 ತೊಂದರೆಗಳು ಯಾವುದು, ಮತ್ತೆ ಅದನ್ನ ಹೇಗೆ ನಾವು ಅದರಿಂದ ಹೇಗೆ ಹೊರಗಡೆ ಬರೋದು ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 3 ನಮ್ಗೆ ಏನ್ ಹೇಳ್ಕೊಡ್ತಾರೆ ಅಂತಂದ್ರೆ, ಈ ಭಕ್ತಿ ಮಾರ್ಗದಲ್ಲಿ ನಾವು ಮುನ್ನಡಿಬೇಕು ಅಂತಂದ್ರೆ 6 ತತ್ವಗಳನ್ನ ನಾವು ಅನುಸರಿಸಬೇಕಾಗತ್ತೆ, 6 ನಿಯಮಗಳನ್ನ ಅನುಸರಿಸಬೇಕಾಗತ್ತೆ. ಅದು ಯಾವ್ದು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊತೀವಿ. ಮತ್ತೆ 4ನೇ ಶ್ಲೋಕದಲ್ಲಿ ನಮ್ಗೆ ಏನ್ ತಿಳ್ಕೊತೀವಿ ಅಂತಂದ್ರೆ, ಭಕ್ತರ ನಡುವೆ ಇದ್ದಾಗ ಅಲ್ಲಿ ಪ್ರೀತಿಯ ವಿನಿಮಯ ಆಗತ್ತೆ, ಪ್ರೀತಿ ವ್ಯವಹಾರ ನಡೆಯುತ್ತೆ ಅಲ್ವಾ. ಆ ವ್ಯವಹಾರಗಳು ಏನು ಅಂತ ಹೇಳ್ಬಿಟ್ಟು ಆ 6 ವ್ಯವಹಾರಗಳನ್ನ ನಾವು ತಿಳ್ಕೊತೀವಿ ಈ 4ನೇ ಶ್ಲೋಕದಲ್ಲಿ. ಅದಾದ್ಮೇಲೆ ನಾವು ಮತ್ತೆ ಇನ್ನ ಮುಂದೆ ಎಲ್ಲನೂ ಸಹ ನಾವು ಭಕ್ತರ ಜೊತೆ ನಾವು ಹೇಗಿರ್ಬೇಕು ಅನ್ನೋದನ್ನ ನಾವು ತಿಳ್ಕೊತೀವಿ. ಹರಿನಾಮದ ಬಗ್ಗೆ ನಾವು ತಿಳ್ಕೊತೀವಿ. ಮತ್ತೆ ನಮ್ದು ರಾಗಾನುಗ ಭಕ್ತಿ ಇದೆಯಲ್ಲ, ಆ ರಾಗಾನುಗ ಭಕ್ತಿ ಬಗ್ಗೆ ನಾವು ತಿಳ್ಕೊತೀವಿ. ಮತ್ತೆ ಈ ಏನ್ ಹೇಳ್ತಾರೆ, ಭಗವಂತನನ್ನ ನಾವು ಪೂಜೆ ಮಾಡುವಂತಹ ಸ್ಥಳಗಳಿದೆಯಲ್ಲ, ಆ ಸ್ಥಳಗಳ ಹೈರಾರ್ಕಿ ಅಂತ ನಾವು ಕರಿತೀವಿ. ಅಂದ್ರೆ ಯಾವ್ದು ತುಂಬಾ ಶ್ರೇಷ್ಠ, ಅದಕ್ಕಿನ್ನ ಇನ್ಯಾವುದು ಶ್ರೇಷ್ಠ, ಅದಕ್ಕಿನ್ನ ಇನ್ಯಾವುದು ಶ್ರೇಷ್ಠ ಅಂತ ಹೇಳ್ಬಿಟ್ಟು ಆ ತರ ನಾವು ಭಗವಂತನನ್ನ ಆರಾಧಿಸುವ ಸ್ಥಳಗಳ ಬಗ್ಗೆ ನಾವು ತಿಳ್ಕೊತಾ ಹೋಗ್ತೀವಿ. ಮತ್ತೆ ಆ ಸ್ಥಳಗಳ ಮಹತ್ವವನ್ನ ನಾವು ತಿಳ್ಕೊತೀವಿ. ಇವಾಗ ರಾಧಾಕುಂಡ ಅದೆಲ್ಲದಕ್ಕಿಂತ ಶ್ರೇಷ್ಠ. ಆ ರಾಧಾಕುಂಡದಲ್ಲಿ ನಾವು ಏನು ಸ್ನಾನವನ್ನ ಮಾಡಿದ್ರೆ ಅವಾಗ ನಮ್ಗೆ ಏನ್ ಸಿಗುತ್ತೆ, ಏನ್ ಸಿದ್ಧಿಸುತ್ತೆ, ಆ ಭಗವಂತನ ಆ ಪ್ರೇಮ ನಮ್ಗೆ ಸಿಗುತ್ತೆ ಅನ್ನೋದನ್ನೆಲ್ಲ ನಾವು 11ನೇ ಶ್ಲೋಕದಲ್ಲಿ ನಾವು ತಿಳ್ಕೊತೀವಿ. ಸೊ ಇವಾಗ ಇದು ಶ್ಲೋಕ 11 ಶ್ಲೋಕಗಳಿದೆಯಲ್ಲ, ಇದನ್ನ ನಾನು ಜಸ್ಟ್ ನಿಮ್ಗೆ ಅಂದ್ರೆ ಕೇಳ್ತಾ ಇದ್ರೆ ನಿಮ್ಗೆ ಏನಾಗುತ್ತೆ, ಅದು ಫೆಮಿಲಿಯರ್ ಆಗುತ್ತೆ. ಅದಕ್ಕೋಸ್ಕರ ನಾನು ಒಂದ್ಸತಿ ಹೇಳೋಣ ಅಂತ ಅನ್ಕೊಂಡೆ. ಆ ಅರ್ಥ ನಾನು ಏನು ಹೇಳಕ್ ಹೋಗೋದಿಲ್ಲ, ಬರೀ ಶ್ಲೋಕವನ್ನ ಹೇಳ್ತೀನಿ. ಅದ್ರ ಜೊತೆ ನೀವು ರಿಪೀಟ್ ಮಾಡ್ತೀರಾ ನಾನು ಹೇಳಿದ್ಮೇಲೆ. ಹರೇ ಕೃಷ್ಣ. ಎಸ್ ಮಾತಾಜಿ. ಮಾತಾಜಿ. 11 ಶ್ಲೋಕ ಅದ್ ಯಾವ್ದು ಅಂತ ನಾವು ತಿಳ್ಕೊಳ್ಳೋಣಂತೆ. ವಾಚೋ ವೇಗಂ ಮನಸಃ ಕ್ರೋಧ ವೇಗಂ, ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ, ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ, ಏತಾನ್ ವೇಗಾನ್ ಯೋ ವಿಷಹೇತ ಧೀರಃ, ಸರ್ವಾಂ ಅಪಿ ಮಾಂ ಪೃಥ್ವೀಂ ಸ ಶಿಷ್ಯಾತ್. ಎರಡನೇ ಶ್ಲೋಕ, ಇವತ್ತಿನ ಶ್ಲೋಕ ಇವತ್ತು ತಿಳ್ಕೊತಾ ಇದೀವಿ ಇದ್ರ ಬಗ್ಗೆ. ಅತ್ಯಾಹಾರ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮಾಗ್ರಹಃ, ಜನಾಸಂಗಶ್ಚ ಲೌಲ್ಯಂ ಚ ಷಡ್ಭಿರ್ಭಕ್ತಿರ್ವಿನಶ್ಯತಿ. ಉತ್ಸಾಹಾತ್ ನಿಶ್ಚಯಾತ್ ಧೈರ್ಯಾತ್, ತತ್ತತ್ ಕರ್ಮ ಪ್ರವರ್ತನಾತ್, ಸಂಗತ್ಯಾಗೋ ಸತೋರುಕ್ತೆ, ಷಡ್ಭಿರ್ಭಕ್ತಿ ಪ್ರಸಿದ್ಧ್ಯತಿ. ದದಾತಿ ಪ್ರತಿಗೃಹ್ಣಾತಿ, ಗೃಹ್ಣಾತಿ, ಗುಹ್ಯಂ
वाक्याति पृच्छति भुङ्क्ते भोजयते चैव षड्विधं प्रीतिलक्षणम् कृष्णेति यस्य गिरितं मनसा ध्रियेत दीक्षास्ति चेत् प्रणतिभिश्च भजन्तमीशम् शुश्रूषया भजन विघ्नमनन्यमन्या निन्दादिशून्यरुदम् ईप्सितसङ्गलभ्या दृष्टैः स्वभावजनितैर्वपुश्च दोषैर् न प्राकृतत्वमिह भक्तजनस्य पश्येत् गङ्गाम्बसां न खलु बद्बुदपेन पङ्कैत् ब्रह्मद्रवत्वमपगच्छति नीरधर्मैः स्यात् कृष्ण नाम चरितादिताप्य विद्या पित्तोपतप्तरसनस्य न रोचिकानु हिन्त्वा दरादनुदिनं खलु सैव जुष्टा ताद्विक्रमाद्भवति तद्गतमूलहन्त्री तन्नामरूपचरितादिसुकीर्तिनानु मृत्योः क्रमेण रसना मनसि नियोज्य तिष्ठन् व्रजे तदनुरागी जनानुगामी कालं नयेद्य किल मिथ्यो उपदेशसारम् ನೀವು ನೋಡ್ತಾ ಇದ್ರಲ್ಲ, ಇದು 8ನೇ ಶ್ಲೋಕದಲ್ಲಿ ಉಪದೇಶ ಸಾರಂ ಅಂತ ಹೇಳ್ತಾರೆ. ಈ ಉಪದೇಶಾಮೃತದ ಸಾರವನ್ನ ನಾವ್ 8ನೇ ಶ್ಲೋಕದಲ್ಲಿ ನಾವು ತಿಳ್ಕೊತಾ ಇದೀವಿ. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಉಪದೇಶ ಸಾರಂ ಅಂತಿದೆಯಲ್ಲ, ಸೊ 8ನೇ ಶ್ಲೋಕ ನಮ್ಗೆ ಈ ಉಪದೇಶಾಮೃತದ ಸಾರ ನಮ್ ರೂಪ ಗೋಸ್ವಾಮಿ ನಮ್ಗೆ ಏನನ್ನ ತಿಳಿಸಿ ಕೊಡ್ಬೇಕು ಅಂತ ಹೋಗ್ತಾ ಇದಾರೆ, ಅದನ್ನ ನಾವು ಈ 8ನೇ ಶ್ಲೋಕದಲ್ಲಿ ನಾವು ತಿಳ್ಕೊತಾ ಇದೀವಿ. ಮತ್ತೆ 9, 10, 11 ಸ್ವಲ್ಪ ದೊಡ್ಡ ಶ್ಲೋಕಗಳಿದೆ. ವೈಕುಂಠ ಜನಿತೋ ವರ ಮಧುಪುರಿ ತತ್ರಾಪಿ ರಾಸೋತ್ಸವಾತ್ ಾರಣ್ಯಮುದಾರಪಾಣಿ ರಮಣಾತ್
ರಮಣ ತತ್ರಾಪಿ ಗೋವರ್ಧನಃ ರಾಧಾ ಕುಂಡಮಿಹಾಪಿ ಗೋಕುಲಪತೇಃ ಪ್ರೇಮಾಮೃತಾಪ್ಲಾವನಾತ್ ತುರ್ಯಾದಸ್ಯ ವಿರಾಜತೋ ಗಿರಿತಟೇ ದೇವಾಂ ವಿವೇಕಿನಾ ಕಃ ಕರ್ಮಿಭ್ಯಃ ಪರಿತೋ ಹರೇ ಪ್ರಿಯತಯಾ ವ್ಯಕ್ತಿಂ ಯಯುರ್ಜ್ಞಾನಿನಾ ತೇಭ್ಯೋ ಜ್ಞಾನ ವಿಮುಕ್ತ ಭಕ್ತಿ ಪರಮಾಃ ಪ್ರೇಮೈಕನಿಷ್ಠಾಸ್ತತಃ ತತಃ ತೇಭ್ಯಸ್ತಾಹ ಪಶುಪಾಲ ಪಂಕಜ ದೃಶಾ ತಾಭ್ಯೋಪಿ ಸಾರಾಧಿಕಾ ಶ್ರೇಷ್ಠಾ ತದ್ವದಿಯಂ ತದೀಯ ಸರಸಿ ತಾಂ ನಾಶ್ರಯೇತ್ ಕಃ ಕೃತಿ ಓಕೆ, ಕೊನೆಯ ಶ್ಲೋಕ ಇದು. ಕೃಷ್ಣಸ್ಯೋಚ್ಚೈಃ ಪ್ರಣಯ ವಸತಿಃ ಪ್ರೇಯಸೀಭ್ಯೋ ಅಪಿ ರಾಧಾ ಕುಂಡಂ ಚಾಸ್ಯ ಮುನಿಭಿರ ಬಿಸ್ಪಿತಾ ತಾದೃಗೇ ವಾ ವ್ಯಧಾಯಿ ಯತ್ ಪ್ರೇಷ್ಟೈರಪ್ಯಲಮಸುಲಭಂ ಕಿಂ ಪುನರ್ಭಕ್ತಿ ಭಾಜಾಂ ತತ್ಪ್ರೇಮೇದಂ ಸಕೃದಪಿ ಸರಸ್ನಾತುರಾವಿಷ್ಕರೋತಿ ಆವಿಷ್ಕರೋತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇವಾಗ 11 ಶ್ಲೋಕಗಳು ಏನು ಅಂತ ನಿಮ್ಗೆ ಗೊತ್ತಾಗಿದೆ. ಸೊ ಎಲ್ಲಾನು 11 ಶ್ಲೋಕಗಳು ಸಹ ತುಂಬಾನೇ ನಮ್ಗೆ ಏನು ವಿಷಯವನ್ನು ನಮ್ಗೆ ತಿಳಿಸಿಕೊಡುತ್ತೆ. ಈ 11 ಶ್ಲೋಕಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಖಂಡಿತ ನಾವು ಈ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಮುಂದೆ ಬರಬಹುದು. ಇವಾಗ ಹಿಂದಿನ ದಿವಸ ಅಂದ್ರೆ ಹಿಂದಿನ ವಾರದಲ್ಲಿ ನಾವು ತಿಳ್ಕೊಂಡಿರುವಂತ ಶ್ಲೋಕ ಯಾವ್ದು ಅಂತ ನಾವು ತಿಳ್ಕೊಂಡು ಇವತ್ತಿನ ಶ್ಲೋಕಕ್ಕೆ ಹೋಗೋಣಂತೆ. ಮಂತ್ರ 1 ನಾವೇನ್ ತಿಳ್ಕೊಂಡ್ವಿ ಅಂದ್ರೆ 6 ವೇಗಗಳನ್ನ ತಿಳ್ಕೊಂಡ್ವಿ. ಆ 6 ವೇಗಗಳು ಯಾವ್ದು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಆ 6 ವೇಗಗಳು ಯಾವ್ದು ಅಂತ? ನಾಲಿಗೆ, ಹೊಟ್ಟೆ, ಜನನಾಂಗ, ಮಾತು, ಮನಸ್ಸು, ಕೋಪ. ಓಕೆ, ಹರಿ ಬೋಲ್ ಮಾತಾಜಿ. ಓಕೆ, ಸೊ ಇಲ್ಲ ಅಂತಂದ್ರೆ ನೀವು ಇದನ್ನ ಬಾಹೆಟ್ ಮಾಡ್ಕೋಬೇಕಾಗುತ್ತೆ. ನೀವು ಸೊ ಬಾಹೆಟ್ ಮಾಡ್ಕೊಂಡ್ರೆ ನೀವು ಇದು ಯಾವ ಲೈನ್ ಅಲ್ಲಿ ಇದೆಯೋ ಅದೇ ತರ ಹೇಳ್ಬೋದು. ಯಾವ್ದಾದ್ಮೇಲೆ ಯಾವ್ದಿದೆಯೋ ಅದೇ ತರ ಹೇಳ್ಬೋದು. ವಾಚೋ ವೇಗಂ ಮನಸಃ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ. ಉದರ ಉಪಸ್ಥ ಅಲ್ವಾ? ವಾಚೋ ವೇಗ ಅಂದ್ರೆ ಮಾತಿನ ವೇಗ, ಮನಸ್ಸಿನ ವೇಗ, ಕ್ರೋಧದ ವೇಗ, ಜಿಹ್ವಾ ಅಂದ್ರೆ ನಾಲಿಗೆಯ ವೇಗ, ಉದರ ಅಂದ್ರೆ ಹೊಟ್ಟೆಯ ವೇಗ, ಜನನಾಂಗದ ವೇಗ. ಈ 6 ವೇಗಗಳನ್ನ ನಿಗ್ರಹಿಸ್ಬೇಕು ಅಂತ ಹೇಳ್ತಿದ್ದಾರೆ. ಯಾಕೆ ನಿಗ್ರಹಿಸ್ಬೇಕು ನಾವು?
ಅದನ್ನ ನಿಗ್ರಹಿಸಿದ್ರೆ ಏನ್ ಸಿಗುತ್ತೆ ಅಂತ ಹೇಳ್ತಾ ಇದಾರೆ. ಅವರು ಗೋಸ್ವಾಮಿಗಳಾಗ್ತಾರೆ ಅಂತ ಗೋಸ್ವಾಮಿಗಳಾಗ್ತಾರೆ, ಮತ್ತೆ ಅವರು ಇಡೀ ಅಂದ್ರೆ ಜಗದ್ಗುರು ಆಗ್ತಾರೆ. ಇಡೀ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಅವ್ರು ಹೋಗ್ಬೋದು. ಪ್ರಪಂಚದಲ್ಲಿ ಸುಮ್ನೆ ಹೋಗೋದಲ್ಲ, ಅಲ್ಲಿ ಅವರು ಶಿಷ್ಯರನ್ನು ಸಹ ಅವರು ಪಡ್ಕೋಬಹುದು. ಈ ಎಲ್ಲವನ್ನ ಅವರು ನಿಗ್ರಹಿಸಿದ್ರೆ, ಎಲ್ಲಾ 6 ವೇಗಗಳನ್ನ ಅವರು ನಿಗ್ರಹಿಸಿದ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ. ನಾವ್ ಇದ್ರ ಬಗ್ಗೆ ನಾವು ಹಿಂದಿನ ವಾರದಲ್ಲಿ ನಾವು ತಿಳ್ಕೊಂಡ್ವಿ. ಸೊ ಇದನ್ನೆಲ್ಲ ನಿಗ್ರಹಿಸ್ಲಿಕ್ಕೆ ನಮ್ಗೆ ಯಾವ ಒಂದು ಉಪಾಯವನ್ನ ಹೇಳ್ತಾ ಇದ್ದಾರೆ, ಹೇಗೆ ಇವೆಲ್ಲ 6 ವೇಗಗಳನ್ನ ನಾವು ನಿಗ್ರಹಿಸ್ಲಿಕ್ಕೆ ಸಾಧ್ಯ ಇದೆಯಾ, ಅದು ಮೊದಲನೇ ಪ್ರಶ್ನೆ. ನಿಗ್ರಹಿಸ್ಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ಹೇಗೆ ನಿಗ್ರಹಿಸಬಹುದು ಅನ್ನೋದು 2ನೇ ಪ್ರಶ್ನೆ. ಹೇಗೆ ನಿಗ್ರಹಿಸಬಹುದು ಅಥವಾ ನಿಗ್ರಹಿಸ್ಲಿಕ್ಕೆ ಸಾಧ್ಯ ಆಗುತ್ತೆ, ಅದನ್ನ ಮೊದ್ಲು ಹೇಳಿ. ಸಾಧ್ಯ ಇದೆ, ಭಗವಂತ ಕಷ್ಟ ಇದೆ, ಇದು ಸಾಧ್ಯ ಇದೆ. ಭಾಗವತಂ ಶ್ರವಣ ಮಾಡಿದ್ವಿ. ಓಕೆ, ನಿಗ್ರಹಿಸ್ಲಿಕ್ಕೆ ಸಾಧ್ಯ ಇದೆ. ನಾವು ನಮ್ಮೆಲ್ಲ ಇಂದ್ರಿಯಗಳನ್ನ ಆ ಋಷಿಕೇಶನ ಸೇವೆಯಲ್ಲಿ ನಾವು ಉಪಯೋಗಿಸ್ಬೇಕು ಅಲ್ವಾ. ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ ಅಲ್ವಾ. ಋಷಿಕೇನ ಅಂದ್ರೆ ನಮ್ಮ ಇಂದ್ರಿಯಗಳನ್ನ ಯಾರ ಸೇವೆಗೆ ಉಪಯೋಗಿಸ್ಬೇಕು, ಯಾರು ಆ ಇಂದ್ರಿಯಗಳ ಒಡೆಯನ್ನಾಗಿದ್ದಾನೆ. ಋಷಿಕೇಶ ಅಂದ್ರೆ ಇಂದ್ರಿಯಗಳ ಒಡೆಯ, ಅವನ ಸೇವೆಗೆ ನಾವು ಉಪಯೋಗಿಸಿದ್ರೆ ಅವಾಗ ನಮ್ಗೆ ಏನಾಗುತ್ತೆ, ಆ ಭಕ್ತಿ ರುಚ್ಯತೆ, ಆ ಭಕ್ತಿ ಅನ್ನೋದು ಬರುತ್ತೆ ಅಲ್ವಾ. ಇಲ್ಲ ಅಂತಂದ್ರೆ ನಾವೇನ್ ಮಾಡ್ತೀವಿ, ನಾವ್ ಈ ಎಲ್ಲ 6 ವೇಗಗಳಲ್ಲಿ ನಾವು ಸಿಕ್ಕಾಕೊಂಡ್ರೆ ನಾವ್ ಈ ಮಾನವ ಜನ್ಮವನ್ನ ನಾವು ಏನಕ್ಕೆ ಉಪಯೋಗಿಸ್ಕೊಳ್ಳಿಕ್ಕೆ ನಮ್ಗೆ ಭಗವಂತ ಕೊಟ್ಟಿದ್ರು, ಅದನ್ನ ಅದಕ್ಕೆ ನಮ್ಗೆ ಉಪಯೋಗಿಸ್ಕೊಳ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ನಾವು ತಿಳ್ಕೊಂಡ್ವಿ. ಸೊ ನಿಮ್ಗೆ ಇದನ್ನೆಲ್ಲಾನು ನೀವು ಓದ್ಕೊಂಡ್ರಾ, ನೀವು ಇದು ಚಾಪ್ಟರ್ನ ಶ್ಲೋಕವನ್ನ ಓದ್ಕೊಂಡ್ರಾ ಗೀತಾ ಮಾತಾಜಿ ಓದ್ಕೊಂಡಿದ್ದೀರಾ? ಓಕೆ, ಹರಿಗೋಳ್ ಮಾತಾಜಿ. ನಮ್ಗೆ ಇದು ಕುಂಜರ ಶೌಚವತ್ತಿಗೆ ಏನಕ್ಕೆ ಹೋಲ್ಸಿದ್ದಾರೆ? ಕುಂಜರ ಶೌಚವತ್ತಿಗೆ ಏನಕ್ಕೆ ಹೋಲ್ಸಿರೋದು? ಆನೆ ಯಾವ್ದನ್ನ ಕುಂಜರ ಅಂದ್ರೆ ಆನೆ ಸ್ನಾನ ಮಾಡಿ ಬಂದು ಮತ್ತೆ ಹೊರ ಬಂದ ತಕ್ಷಣ ಮೈ ತುಂಬ ಮಣ್ಣನ್ನ ಹಾಕುತ್ತೆ. ಏನಕ್ಕೆ ಹೋಲಿಸಿದಾರೆ ಅದನ್ನ? ಏನಕ್ಕೆ ಹೋಲಿಸಿದಾರೆ? ಪಾಪ ಮಾಡ್ತಾರೆ, ಮತ್ತೆ ಅದನ್ನೇ ಮಾಡ್ತಾ ಇದ್ರೆ. ಓಕೆ. ಆದ್ರೆ ಪಾಪ ಮಾಡ್ಕೊಂಡು ಮತ್ತೆ ಅದಕ್ಕೆ ಏನಾದ್ರು ನಾವು ಪ್ರಾಯಶ್ಚಿತ್ತ ಮಾಡ್ಕೊಂಡ್ರೆ ಮತ್ತೆ ನಾವು ಆ ಪಾಪವನ್ನ ಮಾಡ್ಕೊಡ್ದು, ಆದ್ರೆ ನಾವು ಮತ್ತೆ ಮಾಡ್ತಾ ಇರ್ತೀವಿ ಅಲ್ವಾ. ಆ ಪ್ರಾಯಶ್ಚಿತ್ತಕ್ಕೆ ಹೋಲಿಸಿದೆ. ಇಂತಹ ಪ್ರಾಯಶ್ಚಿತ್ತದಿಂದ ಏನ್ ಪ್ರಯೋಜನ ಅಂತ ಹೇಳ್ಬಿಟ್ಟು ಪರೀಕ್ಷಿತ ಮಹಾರಾಜ ಅವರು ಶುಕಮುನಿಗಳಿಗೆ ಕೇಳ್ತಾ ಇದ್ದಾರೆ ಅಲ್ವಾ. ಅದಕ್ಕೋಸ್ಕರ ನಮ್ಗೆ ಈ ಎಲ್ಲ ನಮ್ದು ಆ ಪಾಪಗಳ ಮೂಲ ಯಾವ್ದಿದೆ, ಪಾಪಗಳ ಮೂಲ ಯಾವ್ದು ಅಂತ ನಾವು ತಿಳ್ಕೊಂಡ್ವಿ. ನಾವು ಮಾಡೋ ಎಲ್ಲ ಪಾಪಗಳ ಮೂಲ ಯಾಕೆ ನಾವು ಪಾಪ ಮಾಡ್ತೀವಿ, ಆ ಪಾಪದ ಮೂಲ ಏನು? ಐಕ ಇಂದ್ರಿಯ, ಮನಸ್ಸು, ಕಾಮ, ಕಾಮಕ್ಕೆ ಮೂಲ ಏನು? ಆ ಕಾಮಕ್ಕೆ ಮೂಲ ಏನು? ಆಸೆ. ಕಾಮ ಅಂದ್ರೇನೆ ಆಸೆ ಅಲ್ವಾ. ಆ ಆಸೆಗೆ ಮೂಲ ಕಾರಣ ಏನು? ಮನಸ್ಸು, ಬುದ್ಧಿ, ಅಹಂಕಾರ, ಚಪಲ ಸುಖ. ಸೊ ಇವಾಗ ನಮ್ಗೆ ಆ ಚಪಲ ಸುಖವನ್ನ ಪಡಿಬೇಕು ಅಂತ ಅನ್ಸುತ್ತೆ. ಸೊ ಮನಸ್ಸು, ಬುದ್ಧಿ, ಅಹಂಕಾರವನ್ನ ನಮ್ಗೆ ಹತೋಟಿಯಲ್ಲಿ ಇಟ್ಕೊಳ್ಲಿಕ್ಕೆ ಆಗಲ್ಲ ಅಂತ. ಅದಕ್ಕೆ ಯಾಕೆ ನಮ್ಗೆ ಹತೋಟಿಯಲ್ಲಿ ಇಟ್ಕೊಳ್ಲಿಕ್ಕೆ ಆಗೋದಿಲ್ಲ? ಅದಕ್ಕೆ ಯಾಕೆ ಅದ್ರ ಮೂಲ ಕಾರಣ ಹುಡುಕ್ತಾ ಹೋದ್ರೆ ಏನ್ ಸಿಗುತ್ತೆ ನಮ್ಗೆ? ಮೂಲ ಕಾರಣ ಏನು? ಮೆಟೀರಿಯಲ್ ಡಿಸೈರ್ಸ್. ಆ ಆಸೆಗೆ ಏನ್ ಕಾರಣ ಅಂತ. ಓಕೆ, ನಾನೇ ನಿಮ್ಗೆ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತೀನಿ ತಾಳಿ. ಎಲ್ಲವನ್ನ ಅನುಭವಿಸ್ಬೇಕಾಗಿರೋರು ನಾವೇ ಒಡೆಯುವಂತ ನಾವ್ ಎಣಿಸ್ತೇವೆ. ಇಂದ್ರಿಯ ಒಡೆಯರು. ನಾವು ಒಡೆಯುವಂತ ಎನ್ಸ್ಕೊಂಡು ಬಂದಿದ್ದೇವೆ. ಆದ್ರೆ ನಮ್ಗೆ ಇವಾಗ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ಗೊತ್ತಾಗಿದೆ ಯಾರು ಒಡೆಯ ಅಂತ ಹೇಳ್ಬಿಟ್ಟು ಅಲ್ವಾ. ಅಂದ್ರೆ ನಾವ್ ಇವಾಗ ಇಷ್ಟ ದಿವಸ ಎಂತಹ ಸ್ಥಿತಿಯಲ್ಲಿ ಇದ್ವಿ ನಾವು. ಇಷ್ಟ ದಿವಸ ನಾವು ನಮ್ಮನ್ನ ಒಡೆಯ ಅಂತ ಅನ್ಕೊಂಡಿದ್ವಲ್ಲ, ಅದೆಂತಹ ಸ್ಥಿತಿ ಅದು? ಮೌಢ್ಯ ಸ್ಥಿತಿ, ನೀಚ ಸ್ಥಿತಿ, ಅಜ್ಞಾನ, ignorance ಅಲ್ವಾ. ನಾವ್ ಇಷ್ಟ ದಿವಸ ಅಜ್ಞಾನದಲ್ಲಿದ್ವಿ, ನಮಗ್ ಗೊತ್ತೇ ಇರ್ಲಿಲ್ಲ ಅಲ್ಲ. ನಾವು ಒಡೆಯ ಅನ್ಕೊಂಡಿದ್ವಿ, ನಾವು ದೇಹ ಅನ್ಕೊಂಡಿದ್ವಿ ಅಲ್ವಾ. ಈಗಲೇ ನಮ್ಗೆ ಗೊತ್ತಾಗಿರೋದು. ಸೊ ಇವಾಗ ಎಲ್ಲದಕ್ಕೂ ಯಾವ್ದು ಮೂಲ ಕಾರಣ? ಅವಿದ್ಯಾ. ಅವಿದ್ಯೆಯಿಂದನೇ ನಮ್ಗೆ ಏನಾಗತ್ತೆ, ಈ ಪಾಪ ಮಾಡ್ಬೇಕು ಅನ್ನೋ ಒಂದು ಇಚ್ಛೆ ಬರುತ್ತೆ. ಪಾಪ ಮಾಡ್ತೀವಿ, ಪಾಪ ಮಾಡಿದ್ಮೇಲೆ ಯಾವುದೇ ಒಂದು ಕರ್ಮಕ್ಕೆ ಪ್ರತಿಕ್ರಿಯೆ ಅಂತ ಇರುತ್ತೆ. ಆ ಪ್ರತಿಕ್ರಿಯೆನ ನಾವು ಇಮಿಡಿಯೇಟ್ ಆಗಿ ನಾವು ಅನುಭವಿಸಿದ್ರೆ ಅವಾಗ ಏನಾಗುತ್ತೆ, ನಮ್ಗೆ ಈಗ ಏನೆಲ್ಲ ಕಷ್ಟಗಳನ್ನ ನಾವು ಅನುಭವಿಸ್ತಾ ಇದೀವೋ ಅದೆಲ್ಲ ಅನುಭವಿಸಂಗಾಗತ್ತೆ. ಇಲ್ಲಾಂದ್ರೆ ಒಂದೊಂದ್ಸತಿ ಏನಾಗುತ್ತೆ, ಅದನ್ನ ಮೊಳಕೆ ಹೊಡೆದು ಆ ಬೀಜ ಬಿಟ್ಟು ಹಣ್ಣಾಗ್ಲಿಕ್ಕೆ ಸ್ವಲ್ಪ ಸಮಯ ಇರುತ್ತೆ. ಅದು ಅವಾಗ ಅಪ್ರಾರಬ್ಧ ಕರ್ಮ ತರ ಇರುತ್ತೆ ಅದು. ಅದಾದ್ಮೇಲೆ ಏನಾಗುತ್ತೆ, ನಮ್ಗೆ ಅದು ಪರಿಪೂರ್ಣವಾಗಿ ಆ ಪಾಪಪೂರ್ಣ ಇಚ್ಛೆ ಹೊರಟೋಗೋದೇ ಇಲ್ಲ ನಮ್ಮ ಮನಸ್ಸಿನಿಂದ ಅಲ್ವಾ. ಅದು ಇದ್ದೇ ಇರುತ್ತೆ. ಅದು ಆ ಕೂಟಂ ಅಂತ ಏನ್ ಅಂತೀವಿ, ಆ ಪಾಪ ಮಾಡೋ ಪ್ರವೃತ್ತಿ ನಮ್ಮಲ್ಲಿ ಇದ್ದೇ ಇರುತ್ತೆ. ಅದಕ್ಕೆ ನಮ್ಗೆ ಯಾವಾಗಾದ್ರೂ ಸರಿಯಾದ ಒಂದು ಸಂದರ್ಭ ಸಿಕ್ಕಿದ ತಕ್ಷಣ ನಾವೇನ್ ಮಾಡ್ತೀವಿ, ಮತ್ತೆ ನಮ್ಗೆ ಪಾಪ ಮಾಡ್ಬೇಕು ಅಂತ ಅನಿಸ್ಬಿಡುತ್ತೆ. ಆ ಪಾಪಪೂರ್ಣ ಇಚ್ಛೆ ನಮ್ಗೆ ಬಂದ್ಬಿಡುತ್ತೆ. ಸೊ ಅದಕ್ಕೆ ನಾವು ಈ ಸೈಕಲ್ ಅಲ್ಲಿ
ಈ ಚಕ್ರದಲ್ಲಿ ನಾವು ಸಿಕ್ಕಾಕೋತಾನೆ ಇರ್ತೀವಿ. ಇದರಿಂದ ನಮ್ಗೆ ಪರಿಪೂರ್ಣವಾಗಿ ಹೊರಗಡೆ ಬರ್ಬೇಕಂತಂದ್ರೆ ಕೃಷ್ಣ ಪ್ರಜ್ಞೆ ಒಂದೇನೆ ಇರೋದು. ಆ ಕೃಷ್ಣ ಪ್ರಜ್ಞೆ ಮಾತ್ರ ನಮ್ಗೆ ಈ ಎಲ್ಲ ಅದಂದ್ರೆ ಆ ಪಾಪ ಅನ್ನೋದು ಯಾವುದೇ ಒಂದು ಹಂತದಲ್ಲಿರ್ಲಿ, ಅದು ಬೀಜದ ರೂಪದಲ್ಲಿರ್ಲಿ, ಕೂಟಂ ರೂಪದಲ್ಲಿರ್ಲಿ, ಅಪ್ರಾರಬ್ಧ ಕರ್ಮ ಇರ್ಲಿ, ಪ್ರಾರಬ್ಧ ಕರ್ಮ ಇರ್ಲಿ, ಅವೆಲ್ಲವನ್ನ ಬುಡ ಸಮೇತ ತೆಗೆದು ಹಾಕೋದಕ್ಕೆ ಸಾಧ್ಯ ಇರೋದು ಯಾವ್ದಕ್ಕೆ ಅಂತಂದ್ರೆ ಕೃಷ್ಣ ಪ್ರಜ್ಞೆಗೆ ಮಾತ್ರ. ಸೊ ನಾವ್ ಅದನ್ನ ತಿಳ್ಕೊಂಡ್ವಿ ಅಲ್ವಾ. ಸೊ ಇವಾಗ ನಮ್ಗೆ ಅದಾದ್ಮೇಲೆ ಪ್ರತಿಯೊಂದನ್ನು ಸಹ ನಾವು ತಿಳ್ಕೊಂಡ್ವಿ. ವಾಚೋ ವೇಗಂ ಅಂತಂದ್ರೆ ಏನು, ಅದನ್ನ ಹೇಗೆ ನಿಗ್ರಹಿಸೋದು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಸೊ ಸರ್ಕಲ್ ಹಾಕಿ ಮಾತಾಜಿ, ಒಂದ್ ಸೆಕೆಂಡ್ ಸರ್ಕಲ್ ಮಾತಾಜಿ. ಹಾಕಿ. ಒಂದ್ ಸೆಕೆಂಡ್ ಅಷ್ಟೇ. ಸರಿ ಮಾತಾಜಿ, ಸಾಕು ಮಾತಾಜಿ, ಥ್ಯಾಂಕ್ಸ್. ಓಕೆ ಮಾತಾಜಿ, ಹರೇ ಕೃಷ್ಣ. ಸೊ ಇವಾಗ ನಾವು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತಂದ್ರೆ ನಾವು ನಿಜವಾದ ಪ್ರಾಯಶ್ಚಿತ್ತ ಅಂದ್ರೆ ನಾವು ಕೃಷ್ಣ ಪ್ರಜ್ಞೆಗೆ ನಾವು ಬರ್ಬೇಕಾಗತ್ತೆ. ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಮಾತ್ರನೇ ಆ ಪಾಪಪೂರ್ಣ ಇಚ್ಛೆ ಏನಿದೆ, ನಾನು ಒಡೆಯ ಎಲ್ಲವನ್ನ ನಾನು ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ಆ ಇಚ್ಛೆಯಿಂದ ಬರುವಂತಹ ಆ ಪಾಪ ಕಾರ್ಯಗಳನ್ನೆಲ್ಲ ನಾವು ಮಾಡೋದನ್ನ ನಿಲ್ಸ್ಲಿಕ್ಕೆ ಸಾಧ್ಯ ಆಗತ್ತೆ. ಇವಾಗ ನಮ್ಗೆ 6 ವೇಗಗಳನ್ನ ಕೊಟ್ಟಿದ್ದಾರೆ ಅಲ್ವಾ. ವಾಚೋ ವೇಗಂ, ಮನಸಾ ವೇಗಂ, ಕ್ರೋಧ ವೇಗಂ, ಜಿಹ್ವಾ ವೇಗಂ, ಉದರ ವೇಗಂ, ಉಪಸ್ಥ ವೇಗಂ ಅಲ್ವಾ. ಇದನ್ನೆಲ್ಲ ನಾವು ನಿಯಂತ್ರಿಸ್ತಲೇ ಇದ್ರೆ ಏನಾಗುತ್ತೆ, ನನ್ ಕೈಲಿ ಆಗಲ್ಲಪ್ಪ ಇದನ್ನೆಲ್ಲ ನಿಯಂತ್ರಿಸ್ಲಿಕ್ಕೆ ಅಂತ ನಾವ್ ಯೋಚನೆ ಮಾಡಿದ್ರೆ ಏನಾಗತ್ತೆ, ಪುನಃ ಜನ್ಮ ಮತ್ತು ಜರಾವಧಿಯಲ್ಲಿ ಇರ್ಬೇಕು ನಾವು. ಮತ್ತೆ ಮತ್ತೆ ಹುಡ್ತಾ ಇರ್ತೀವಿ, ಮತ್ತೆ ಮತ್ತೆ ಸಾಯ್ತಾ ಇರ್ತೀವಿ. ಮತ್ತೆ ಚಕ್ರದಿಂದ ಬಿಡುಗಡೆನೇ ಇಲ್ಲ. ಬಿಡುಗಡೆ ಇಲ್ಲ. ನಮ್ಗೆ ಇಮಿಡಿಯೇಟ್ ಆಗಿ ಅದ್ರ ಪರಿಣಾಮ ಹೇಗ್ ಗೊತ್ತಾಗುತ್ತೆ, ನಾನು ಇವಾಗ ಮನಸ್ಸಿನ ವೇಗವನ್ನ ನಾನು ನಿಯಂತ್ರಿಸ್ತಾ ಇಲ್ಲ, ಮನಸ್ಸು ಏನೋ ಇಚ್ಛೆ ಪಟ್ಟುತ್ತೆ, ನಾನ್ ಅದನ್ನ ಮಾಡ್ಲೇಬೇಕು. ಮಾತು ಏನೋ ಒಂದ್ ಮಾತಾಡ್ಬೇಕು ಅನಿಸ್ತಿದೆ, ಮಾತಾಡ್ಬಿಡ್ತೀನಿ ಅಲ್ವಾ, ಅದನ್ನ ನಿಯಂತ್ರಿಸ್ಲಿಕ್ಕೆ ಆಗೋದಿಲ್ಲ ನನಗೆ. ಇವಾಗ ಇಮಿಡಿಯೇಟ್ ಆಗಿ ಎಫೆಕ್ಟ್ ಗಳು ಏನಾಗುತ್ತೆ ಈ ಜೀವನದಲ್ಲೇನೆ, ನಮ್ಗೆ ಮುಂದಿನ ಜೀವನ ಬಿಟ್ಬಿಡಿ, ಮುಂದಿನ ಜೀವನದ ನಮ್ಗೆ ಗೊತ್ತಾಗ್ಬಿಟ್ಟಿದೆ ಅಲ್ವಾ. ನಾವು ಕೃಷ್ಣ ಪ್ರಜ್ಞೆಗೆ ಬರ್ಲಿಲ್ಲ ಅಂತಂದ್ರೆ ನಾವು ಹುಟ್ಟು ಸಾವಿನ ಚಕ್ರದಲ್ಲಿ ನಾವು ಸಿಕ್ಕಾಕೋಬೇಕಾಗುತ್ತೆ. ಇವಾಗ ತತ್ಕ್ಷಣ ಆಗೋ ಪರಿಣಾಮಗಳೇನು, ಈಗ ಈ 6 ವೇಗಗಳನ್ನ ನಾವು ನಿಯಂತ್ರಿಸ್ಲಿಲ್ಲ ಅಂತಂದ್ರೆ ದುಃಖಕ್ಕೆ ಕಾರಣ ಆಗತ್ತೆ ಮಾತಾಜಿ. ಅದು ಏನಕ್ಕೆ ಕಾರಣ ಆಗತ್ತೆ ಮಾತಾಜಿ? ದುಃಖಕ್ಕೆ ಕಾರಣ ಆಗತ್ತೆ, ನೋವುಗಳು ಉಂಟಾಗತ್ತೆ, ನೋವುಗಳಿಗೆ ಕಾರಣ ಆಗತ್ತೆ. ಓಕೆ, ಒಂದು ಎಕ್ಸಾಂಪಲ್ ಕೊಡ್ತೀರಾ? ಇವಾಗ ಒಂದು ಅಳತೆ ಮೀರಿ ನಾವು ತಿಂತ ಹೋದ್ವಿ ಅಂತಂದ್ರೆ ಉದರ ವ್ಯಾಧಿಗೆ ಅದು ಅನುಮಾನ. ಹೇಳಿ. ಆಮೇಲಿಂದ ಮನಸ್ಸಿನಲ್ಲಿ ಆಸೆ ಇಚ್ಛೆ ಆಗ್ದೇನೆ ಅದನ್ನೇ ಒತ್ತಡ ಶುರು ಆಗತ್ತೆ ಮನಸ್ಸಿನ ಮೇಲೆ. ಸೊ ಇವೆಲ್ಲ ರೋಗಗಳಿಗೆ, ಬೇರೆ ಬೇರೆ ರೋಗಗಳಿಗೆ ನಮ್ಮನ್ನ ಎಡೆ ಮಾಡಿ ಕೊಡುತ್ತೆ ಅಂತ. ಹರಿ ಬೋಲ್ ಮಾತಾಜಿ, ಧನ್ಯವಾದ. ಮತ್ತೆ ಯಾರಾದ್ರೂ ಹೇಳ್ತೀರಾ ಇನ್ನೊಂದು ಎಕ್ಸಾಂಪಲ್ ಅನ್ನ? ಸ್ಟ್ರೆಸ್ಫುಲ್ ಲೈಫ್ ಮಾತಾಜಿ. ಸ್ಟ್ರೆಸ್ಫುಲ್ ಲೈಫ್ ಆಗತ್ತೆ. ಓಕೆ, ಸ್ಟ್ರೆಸ್ಫುಲ್ ಲೈಫ್ ಇದ್ರೆ ನಾವು ಸಂತೋಷವಾಗಿರಕ್ ಆಗತ್ತಾ? ಇಲ್ಲ ಇಲ್ಲ. ಓಕೆ, ಮತ್ತೇನಾದ್ರೂ ಅಡ್ಡ ಪರಿಣಾಮ ಏನಾಗತ್ತೆ ನಾವೇನಾದ್ರೂ ಇವಾಗ ಈ ಎಲ್ಲಾ ವೇಗಗಳನ್ನ ನಾವು ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಲ್ಲ ಅಂದ್ರೆ? ಮಾತುಗಳನ್ನು ಆಡಿದರೆ ಮನಸ್ಸು ಕೆಟ್ಟು ಹೋಗುತ್ತದೆ ಸಂಬಂಧಿಕರಲ್ಲಿ. ಓಕೆ, ನಮ್ಗೆ ಬಾಂಧವ್ಯ ಎಲ್ಲ ಅಂದ್ರೆ ಏನು ಬಂಧುಗಳ ಮಧ್ಯೆ ನಮ್ಗೆ ಮನಸ್ತಾಪ ಬರುತ್ತೆ ಅಲ್ವಾ. ಮಾತಾಜಿ, ಜನಗಳ ಮಧ್ಯೆ ನಮ್ಗೆ ಮನಸ್ತಾಪ ಬರುತ್ತೆ. ಮತ್ತಿನ್ನೇನಾಗತ್ತೆ? ಸಂಬಂಧ ಕೆಡುವ ಸಂಬಂಧವೂ ಇದೆ. ಹೆಲ್ತ್ ಇಶ್ಯೂ ಸಂಬಂಧ ಕೆಡಿಯುತ್ತೆ, ಆರೋಗ್ಯದ ಸಮಸ್ಯೆ ಆಗತ್ತೆ. ಮತ್ತೆ ಮಹಾಮಾಯ ಆವರಿಸ್ಕೊಂಡಿರ್ತಾಳೆ. ಮಹಾಮಾಯ ಆವರಿಸ್ಕೊಂಡಾಗ ನಮ್ಗೆ ಇದನ್ನೆಲ್ಲ ಮಾಡ್ಬೇಕು ಅನ್ಸುತ್ತೆ. ಮಾತಾಡಿ. ಎಲ್ಲಾ ಕ್ಲೇಶಗಳು ಬರುತ್ತೆ. ಎಲ್ಲಾ ಕ್ಲೇಶಗಳು ನಮ್ಗೆ ಬರುತ್ತೆ. ಫಸ್ಟ್ ಸ್ಟೇಜ್ ಹೊರಟೋಗ್ತೀವಿ ಮಾತಾಜಿ. ಮತ್ತೆ ಫಸ್ಟ್ ಸ್ಟೇಜ್ ಯಾವ ಮಾತಾಜಿ? ಅದೇ ಪ್ರಜ್ಞೆಯ ಮಕ್ಕಳನ್ನು ಹುಟ್ಟಿಸ್ಲಿಕ್ಕಾಗಿ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಆ ಬಯಕೆಗಳನ್ನ ಈಡೇರಿಸ್ಕೊಳಕ್ಕೆ ಕತ್ತೆಗಳ ತರ ಹಗ್ಲು ರಾತ್ರಿ ದುಡಿಬೇಕು ಅಲ್ವಾ. ಆ ಕತ್ತೆಗಳ ತರ ದುಡಿಬೇಕು. ಪ್ರಭುಪಾದ ನಮ್ಗೆ ಯಾವಾಗ್ಲೂ ಅದು ಹೇಳ್ತಾ ಇರ್ತಾರೆ ಅಲ್ವಾ, ಮೂರ್ಖರು ನಾವು ಅಂತ. ನಮ್ಗೆ ಮನುಷ್ಯ ಜನ್ಮ ಏನಕ್ ಕೊಟ್ಟಿದ್ದಾರೆ ಅಂತಾನೆ ಗೊತ್ತಿಲ್ಲ, ಕತ್ತೆಗಳ ತರ ದುಡಿಯೋದಕ್ಕಲ್ಲ ಅದಿರೋದು ಮನುಷ್ಯ ಜನ್ಮ. ಆದ್ರೆ ನಮ್ಮ ಆಸೆಗಳನ್ನೆಲ್ಲ ಪೂರೈಸಿಕೊಳ್ಳಿಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕಾಗತ್ತೆ? ಅತಿ ಆಸೆ ಅಲ್ವಾ, ಸ್ವಲ್ಪ ಆಸೆ ಇದ್ರೆ ಪರವಾಗಿಲ್ಲ. ಅಂದ್ರೆ ನಮ್ಗೆ ಏನ್ ಹೇಳ್ತಾರೆ, ಬೇಸಿಕ್ ನೆಸೆಸಿಟೀಸ್ ಅಂತ ಹೇಳ್ತೀವಲ್ವಾ, ಆಹಾರ, ಮತ್ತೆ ಒಂದ್ ಮನೆ ಬೇಕು, ಅಷ್ಟಕ್ಕೆ ಒಂದು ವಸ್ತ್ರ ಬೇಕು ಹಾಕೊಂಡ್ಲಿಕ್ಕೆ, ಇಷ್ಟನ್ನೆಲ್ಲ ನಾವು ಪೂರೈಸ್ಕೊಳ್ಲಿಕ್ಕೆ ಒಂದ್ ಸ್ವಲ್ಪ ದುಡಿದ್ರೆ ಸಾಕು. ಆದ್ರೆ ನಾವು ಹೆಚ್ಚು ದುಡ್ತೀವಿ, ಯಾಕಂದ್ರೆ ನಮ್ಗೆ ಅಷ್ಟು ಆಸೆ, ಬರೇ ಆಸೆ ಅಲ್ಲ, ಅತಿ ಆಸೆ ಇದೆ ಅಲ್ವಾ.
ಹೌದು ಮಾತಾಜಿ. ಕರೆಕ್ಟ್ ಮಾತಾಜಿ. ಹರೇ ಕೃಷ್ಣ. ಅಂದ್ರೆ ನಾವು ಪ್ರಯಾಸ ಪಡ್ಬೇಕು, ತುಂಬಾ ಶ್ರಮ ಪಡ್ಬೇಕಾಗತ್ತೆ. ಮತ್ತಿನ್ನೇನಾಗ್ಬಹುದು? ಇವಾಗ ನೀವು ಕರೆಕ್ಟ್ ಆಗಿ ಹೇಳಿದ್ರೆ ನೀವೇ ಎಲ್ಲದಕ್ಕೂ ಆನ್ಸರ್ ಕೊಟ್ಬಿಡ್ತೀರಾ. ಅದಕ್ಕೆ ನಾನು ಹೇಳಿಸ್ತಾ ಇದೀನಿ, ಇಲ್ಲಾಂದ್ರೆ ಅದಕ್ಕೆ ನೆಮ್ಮದಿ ಇರಲ್ಲ ಮಾತಾಜಿ, ನೆಮ್ಮದಿ ಬರಲ್ಲ. ಮಹಾಮಾಯೆ ಆವರಿಸಿದಾಗ ನಮ್ಗೆ ಬುದ್ಧಿ ವಿಕಾರ ಆಗುತ್ತೆ. ಬುದ್ಧಿ ವಿಕಾರ ಆದ್ರೆ ಏನಾಗುತ್ತೆ? ನಿಮ್ಗೆ ಅಕಸ್ಮಾತ್ ನೀವೇನೋ ಆಸೆ ಇಟ್ಕೊಂಡಿರ್ತೀರ, ಅದ್ ನೆರವೇರ್ಲಿಲ್ಲ ಅಂದ್ರೆ ಏನಾಗುತ್ತೆ ಮಾತಾಜಿ? ಮನಸ್ ಮೇಲೆ ಕಾಮದಿಂದ ಕ್ರೋಧ. ಕೋಪ ಬರುತ್ತೆ. ಕೋಪ ಬಂದ್ರೆ ಏನಾಗುತ್ತೆ? ಕೋಪ ಬಂದ್ರೆ ಏನಾಗುತ್ತೆ? ಕಾಮ ಕ್ರೋಧ ಕಾಮ ಕ್ರೋಧ ಲೋಭ ಮದ ಮತ್ಸರ ಅಸೂಯೆ. ಬೇರೆಯವ್ರು ನಿಮ್ಗಿನ್ನ ಹೆಚ್ಚು ಅವರು ಏನು ತುಂಬಾ ಶ್ರೀಮಂತರಾಗಿದ್ರೆ ಅಥವಾ ಇನ್ಯಾವ್ದ್ರಲ್ಲಾದ್ರೂ ಅವ್ರಿಗೆ ತುಂಬಾ ಅಂದ್ರೆ ಚೆನ್ನಾಗಿರುವಂತಹ ಒಂದು ಸ್ಥಾನದಲ್ಲಿ ಅಥವಾ ಸ್ಥಿತಿಯಲ್ಲಿ ಇದ್ರೆ ಏನಾಗುತ್ತೆ? ನಮ್ಗೆ ಅವ್ರ ಮೇಲೆ ಮತ್ಸರ ಬರುತ್ತೆ, ಕಿಚ್ಚು ಬರುತ್ತೆ. ಸೊ ಇವಾಗ ನೀವ್ ಯಾವ್ದೋ ಒಂದು ವಸ್ತು ಪಡ್ಕೋಬೇಕು ಅಂತ ಬುದ್ಧಿ ನಾಶ ಆಗತ್ತೆ ಅಲ್ವಾ? ಸೊ ನಮ್ಗೆ 2ನೇ ಅಧ್ಯಾಯದಲ್ಲಿ ಕೃಷ್ಣ ಅದನ್ನೇ ಹೇಳಿರೋದು. ನಾವು ಕ್ರೋಧದ ಕೈಗೆ ನಮ್ಮ ಬುದ್ಧಿಯನ್ನ ಕೊಟ್ಟಾಗ ಏನಾಗುತ್ತೆ? ಅದಕ್ಕೆ ವಿವೇಚನ ಶಕ್ತಿನ ಕಳ್ಕೊಳ್ಳುತ್ತೆ. ಯಾವ್ದ್ ಸರಿ ಯಾವ್ ತಪ್ಪು ಅಂತ ಹೇಳ್ಬಿಟ್ಟು ಅದು ಯೋಚನೆ ಮಾಡುವಂತಹ ಒಂದು ಶಕ್ತಿನ ಅದು ಕಳ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ? ನಮ್ಮ ನಾಶ, ನಮ್ಮ ಅಧಃಪತನ ಆಗತ್ತೆ ಅಲ್ವಾ? ಮತ್ತೆ ಇನ್ನೇನಾಗತ್ತೆ? ಇನ್ನು ಸಮಾಜದಲ್ಲಿ, ದೇಶದಲ್ಲಿ ಎಲ್ಲ ಗೌರವದ ಇಚ್ಛೆ ಬಯಕೆ ಇರ್ತದೆ. ಇವಾಗ ಯಾಕೆ ಇಷ್ಟೆಲ್ಲ ಜಗಳ ಆಗ್ತಾ ಇದೆ ಅಲ್ವಾ? ಇವಾಗ ನೋಡಿ ಎಷ್ಟು ಗಲಭೆಗಳಾಗ್ತಿದೆ. ಬರೇ ಏನು ಅಕ್ಕಪಕ್ಕದ ಮನೆಯವ್ರನ್ನ ಬಿಟ್ಬಿಡಿ, ಮನೆಯಲ್ಲಿರೋರು ಜಗಳ ಆಗ್ತಿದೆ, ಅಕ್ಕಪಕ್ಕದ ಮನೆಯಲ್ಲಿ ಜಗಳ ಆಗ್ತಿದೆ, ಮತ್ತೆ ಊರಲ್ಲಿನೂ ಒಂದು ಪಂಗಡ ಇನ್ನೊಂದು ಪಂಗಡದವ್ರ ಜೊತೆ ಜಗಳ ಆಗ್ತಿದೆ, ಮತ್ತೆ ವಿಶ್ವದ ಹಂತದಲ್ಲೂ ಸಹ ಜಗಳ ಆಗ್ತಿದೆ ಅಲ್ವಾ? ಶಾಂತಿ ಅನ್ನೋದೇ ಇಲ್ಲ. ಯಾಕೆ? ಶಾಂತಿ ಅನ್ನೋದೇ ಇಲ್ಲ. ನೋಡಿ, ನಾವ್ ಈ ವೇಗಗಳನ್ನೆಲ್ಲ ನಾವು ತಡಿಲಿಲ್ಲ ಅಂತಂದ್ರೆ ನೋಡಿ ಎಲ್ಲಿ ತನಕ ಹೋಗ್ತಾ ಇದೆ ಈಗ. ಅಲ್ಲಿ ವಿಶ್ವದಲ್ಲಿ ಯುದ್ಧ, ವಿಶ್ವಗಳ ಮಧ್ಯೆ ಅಂದ್ರೆ ವಿಶ್ವದಲ್ಲಿರುವಂತಹ ರಾಷ್ಟ್ರಗಳ ಮಧ್ಯೆ ಯುದ್ಧ ಆಗುವಂತ ಒಂದು ಹಂತ ತನಕನೂ ಹೋಗ್ತಾ ಇದೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ನಮ್ಗೆ ರೂಪ ಗೋಸ್ವಾಮಿ ಅವರು ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ವಾ? ನಾವೇನು ಬರೀ ಇದರಲ್ಲಿ ಇದೆ ಅಂತ ಅನ್ಸುತ್ತೆ. ಉಪವಾಸ ಅಂದ್ರೆ ಮದ್ವೆ ಆಗ್ಬೇಕು, ಕೃಷ್ಣ ಪ್ರಜ್ಞೆ ಇರುವ ಮಕ್ಕಳನ್ನು ಪಡೆಯಲಿಕ್ಕಾಗಿ. ಇಲ್ಲ ಅಂದ್ರೆ ಏನಾಗುತ್ತೆ? ನಾವು ಪ್ರಾಣಿ ಜೀವನ ಮಾಡ್ದಂಗ ಆಗತ್ತೆ ಅಲ್ವಾ? ಸೊ ನಾವ್ ಮದ್ವೆ ಮಾಡ್ಕೊಂಡಲ್ಲ ಯಾರು ಇಷ್ಟ ಆಗುತ್ತೋ ಅವ್ರ ಜೊತೆ ನಾವು ಲೈಂಗಿಕ ಕ್ರಿಯೆನ ನಡೆಸಿದ್ರೆ ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸನೇ ಇರೋದಿಲ್ಲ ಅಲ್ವಾ? ಅಂತಹ ನೀಚ ಜೀವನವನ್ನ ನಾವು ಮಾಡ್ದಂಗ ಆಗತ್ತೆ. ಮತ್ತೆ ಮಾತಾಜಿ ಇನ್ಯಾವ್ದಾದ್ರು ನಾವು ಅಕಸ್ಮಾತ್ ಈ ವೇಗಗಳನ್ನ ನಿಯಂತ್ರಿಸ್ಲಿಲ್ಲ ಅಂತಂದ್ರೆ? ಮತ್ತೆ ಅದೇ ಜೀವಾವೇಗ, ಮತ್ತೆ ಮನಸ್ಸು ಅಂದ್ರೆ ಪ್ರಜ್ವಲ್ಪ ಮಾಡಬಾರ್ದು. ಏನಾಯ್ತು? ಪ್ರಜ್ವಲ್ಪ ಮಾಡಿದಕ್ಕೆ, ಕಪ್ಪೆ ಪ್ರಜ್ವಲ್ಪ ಮಾಡಿದಕ್ಕೆ ಏನಾಯ್ತು? ನಾಶ ಆಯ್ತು. ನನ್ನ ಸಾವನ್ನ ಅದು ತಾನೇ ತಂದ್ಕೊಳ್ತು ಅಲ್ವಾ? ಹಾವು ಬಂದು ಅದು ತಿನ್ನೋ ತರ ಆಯ್ತು ಅಲ್ವಾ? ಇವಾಗ ಅದನ್ನೇ ನಮ್ಗೆ ಈ ವಿಷಯಗಳನ್ನೇ ನಮ್ಗೆ 2ನೇ ಶ್ಲೋಕದಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ ರೂಪ ಗೋಸ್ವಾಮಿ ಅವರು. ಪ್ರಭುಪಾದರು ನಮ್ಗೆ ಸುಂದರವಾದ ಭಾವಾರ್ಥವನ್ನ ಅದಕ್ಕೆ ಕೊಡ್ತಾ ಇದ್ದಾರೆ, ಮತ್ತೆ ಅವರ ಗುರುಗಳು ಹೇಳಿರುವಂತಹ ಭಾವಾರ್ಥವನ್ನು ನಮಗೆ ತಿಳಿಸ್ತಾ ಇದ್ದಾರೆ. ನಾವ್ ಇದನ್ನೇ ನಾವ್ ಇವಾಗ ತಿಳ್ಕೊತಾ ಇರೋದು. ಉಪದೇಶಾಮೃತ ಶ್ಲೋಕ 2. ಆನ್ಸರ್ ಮಾತಾಜಿ ನೀವೇ ಎಲ್ಲ ಹೇಳ್ಬಿಟ್ರಿ ಅಲ್ಲ, ಎಲ್ಲಾರು ಸೇರ್ಕೊಂಡು ಹೇಳ್ಬಿಟ್ರಿ. ಅದೇನೇನ ಇವತ್ತು ನಾವೀಗ ಪ್ರಭುಪಾದ್ರ ಬಾಯಲ್ಲಿ ಕೇಳ್ಬೇಕು ಅಷ್ಟೇ. ಮಾತಾಜಿ ಇವಾಗ ಅದನ್ನೇ ನಾವ್ ಇವಾಗ ಆರು ಏನು ನಾವ್ ಈ 6ಅನ್ನ ನಿಯಂತ್ರಣ ಮಾಡ್ಲಿಲ್ಲ ಅಂತಂದ್ರೆ 6 ಏನ್ ಹೇಳ್ತಾರೆ ಅದನ್ನ ಅಡಚಣೆಗಳು ಉಂಟಾಗುತ್ತೆ. ಭಕ್ತಿ ಮಾರ್ಗದಲ್ಲಿ ನಾವು ಮುಂದುವರಿಯಲಿಕ್ಕೆ 6 ಅಡಚಣೆಗಳು ಉಂಟಾಗುತ್ತೆ ಮಾತಾಜಿ. ಅದನ್ನೇ ನಾವ್ ಇವಾಗ ತಿಳ್ಕೊತಾ ಇರೋದು. ಓಕೆ, ಈ 6ಅನ್ನ ನಾವ್ ನಿಯಂತ್ರಣ ಮಾಡ್ಬೇಕು. ಮನೋ ನಿಯಂತ್ರಣ, ವಾಕ್ ನಿಯಂತ್ರಣ, ಕ್ರೋಧ ನಿಯಂತ್ರಣ, ನಾಲಿಗೆ ನಿಯಂತ್ರಣ, ಉದರ ನಿಯಂತ್ರಣ, ಉಪಸ್ಥ ನಿಯಂತ್ರಣ ಮಾಡಿದ್ರೆ ಏನಾಗುತ್ತೆ ಅಂತ ನಮ್ಗೆ ಹೇಳ್ಬಿಟ್ರು 1ನೇ ಶ್ಲೋಕದಲ್ಲಿ. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ? ನಿಯಂತ್ರಿಸ್ಲಿಲ್ವಾ ಏನಾಗತ್ತೆ? ನಮ್ಗೆ ಅದೇ ಪ್ರಶ್ನೆ ಅಲ್ವಾ ಯಾವಾಗ್ಲೂ ಅಷ್ಟೇ. ಹಿಂಗ್ ಮಾಡಿ ಅಂದ್ರೆ ನಾವು ಅದಕ್ಕೊಂದು ಉಲ್ಟಾ ಒಂದು ಪ್ರಶ್ನೆಯನ್ನ ಕೇಳ್ತೀವಿ, ಹಿಂಗ್ ಮಾಡ್ಲಿಲ್ಲ ಅಂದ್ರೆ ಏನಾಗತ್ತೆ ಅಂತ. ಅದಕ್ಕೇನೆ ಅವರೇ ಹೇಳ್ತಾ ಇದ್ರೆ ನಿಯಂತ್ರಣ ಮಾಡ್ಲಿಲ್ಲ ಅಂತಂದ್ರೆ ಏನಾಗತ್ತೆ? ನಮ್ಗೆ ಅತ್ಯಾಹಾರ ಆಗತ್ತೆ, ಪ್ರಯಾಸ ಆಗತ್ತೆ, ಪ್ರಜಲ್ಪ ಆಗತ್ತೆ, ನಿಯಮಾಗ್ರಹ ಆಗತ್ತೆ, ಜನಸಂಗ ಮಾಡ್ತೀವಿ, ಮತ್ತೆ ಲೌಲ್ಯಂ ಇವೆಲ್ಲಾನು ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ ಇವಾಗ ಮನೋನಿಯಂತ್ರಣ ಮಾಡ್ಲಿಲ್ಲ ಅಂತಂದ್ರೆ ಏನಾಗತ್ತೆ? ನಾವು ಹೆಚ್ಚು ಆಹಾರವನ್ನ ತಿಂತೀವಿ ಅಲ್ವಾ? ಮತ್ತೆ ಹೆಚ್ಚು ಹಣವನ್ನ ನಾವು ಸಂಗ್ರಹಿಸ್ತೀವಿ, ಮತ್ತೆ ನಮ್ಮ ಮನಸ್ಸಿಗೆ ಬಂದಿದ್ದೆಲ್ಲ ಮಾತಾಡ್ಲಿಕ್ಕೆ ಶುರು ಮಾಡ್ತೀವಿ, ಪ್ರಜಲ್ಪ ಆಗತ್ತೆ, ಅತ್ಯಾಹಾರ ಆಗತ್ತೆ. ಮತ್ತೆ ನಾವು ವಾಕ್ ನಿಯಂತ್ರಣ, ನಾವು ಮಾತನ್ನ ನಾವು ನಿಯಂತ್ರಿಸಲಿಲ್ಲ ಅಂದ್ರೂ ಸಹ ಮತ್ತೆ ಪ್ರಜಲ್ಪ ಆಗತ್ತೆ ಅಲ್ವಾ? ನಮ್ಗೆ ಬೇಡದಲ್ಲಿರೋ ಮಾತುಗಳನ್ನ ನಾವು ಆಡ್ತೀವಿ, ಅಮೂಲ್ಯವಾದ ಸಮಯವನ್ನ ನಾವು ವ್ಯರ್ಥ ಮಾಡ್ತೀವಿ. ನಾವ್ ಇವಾಗ ಕ್ರೋಧ ನಿಯಂತ್ರಣ ಆಗ್ಲಿಲ್ಲ ಅಂದ್ರೆ ನೀವೇ ಹೇಳಿದ್ರಿ ಅಲ್ವಾ? ಕ್ರೋಧ ನಿಯಂತ್ರಣ ಆಗ್ಲಿಲ್ಲ ಅಂತಂದ್ರೆ ಬುದ್ಧಿ
ನಾಶ ಆಗೋಗುತ್ತೆ. ಬುದ್ಧಿ ನಾಶ ಆದ್ರೆ ಏನಾಗುತ್ತೆ, ಅದು ನಮ್ಮ ನಾಶ ಆಗೋಗ್ಬಿಡುತ್ತೆ ಅಲ್ವಾ. ನಾವು ಈ ಭಕ್ತಿ ಮಾರ್ಗದಲ್ಲಿ ನಾವು ನಡಿಲಿಕ್ಕೇನೆ ಆಗೋದಿಲ್ಲ. ನಮ್ಮ ಪರಿಪೂರ್ಣವಾದ ನಾಶ ಆಗೋಗುತ್ತೆ. ಮತ್ತೆ ನಾಲಿಗೆಯನ್ನ ನಿಯಂತ್ರಣ ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಅತ್ಯಾಹಾರ ಆಗತ್ತೆ, ಪ್ರಜಲ್ಪ ಆಗತ್ತೆ. ಮತ್ತೆ ಉದರ ನಿಯಂತ್ರಣ ಮಾಡ್ಕೊಳ್ಳಿಲ್ಲ ಅಂದ್ರೂ ಮತ್ತೆ ಅತ್ಯಾಹಾರ ಆಗತ್ತೆ. ಮತ್ತೆ ಉಪಸ್ಥ ನಿಯಂತ್ರಣ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಏನಾಗುತ್ತೆ, ಪ್ರಯಾಸ ಆಗತ್ತೆ. ನಮ್ಗೆ ಎಷ್ಟೊಂದ್ ಜನ ಮಕ್ಕಳಾಗ್ತಾರೆ, ಮತ್ತೆ ಆ ಮಕ್ಕಳನ್ನೆಲ್ಲ ನೋಡ್ಕೋಬೇಕು ಅಂತಂದ್ರೆ ನಾವು ಹೆಚ್ಚು ದುಡಿಬೇಕಾಗತ್ತೆ, ಪ್ರಯಾಸ ಆಗತ್ತೆ ಅಲ್ವಾ. ಸೊ ಪ್ರಯಾಸ ಆಗತ್ತೆ. ಮತ್ತೆ ಎಂತೆಂಥವ್ರು ಜನಸಂಘ ಮಾಡ್ಬೇಕಾಗತ್ತೆ, ಪ್ರಜಲ್ಪ ಮಾಡ್ಬೇಕಾಗತ್ತೆ. ಯಾರ ಹತ್ರನೋ ಹೋಗಿ ಏನೇನೋ ಕೆಲ್ಸಕ್ಕೆ ಬದಲಿರೋ ಮಾತಾಡ್ಬೇಕಾಗತ್ತೆ, ಯಾರನ್ನೋ ಹೋಗಿ ನಾವು ಅವ್ರನ್ನ ಹೊಗಳ್ಬೇಕಾಗತ್ತೆ ಅಲ್ವಾ. ನಮ್ಗೆ ಹೊಗಳಿಕ್ಕೂ ಇಷ್ಟ ಇಲ್ಲ. ಯಾವ್ದೋ ಒಂದು ಕೆಲ್ಸ ಆಗ್ಬೇಕಂತಂದ್ರೆ ಅವ್ರನ್ನ ಹೊಗಳ್ಬೇಕಾಗತ್ತೆ. ಈ ತರ ಪ್ರಜಲ್ಪ ಆಗತ್ತೆ. ಮತ್ತೆ ಏನಾಗತ್ತೆ, ನಮ್ಗೆ ಹಲವಾರು ಮಕ್ಕಳಿದ್ದಾಗ ಏನಾಗುತ್ತೆ, ಲೌಲ್ಯಂ ಬರುತ್ತೆ. ಬರೇ ನಮ್ಗೆ ಒಂದು ಮನೆ ಇದ್ರೆ ಸಾಲದು, ಅಯ್ಯೋ 4 ಜನ ಮಕ್ಳಿದ್ರೆ 4 ಜನಕ್ಕೂ 4 ಮನೆಗಳಿರ್ಬೇಕು, ಮತ್ತೆ ಅವ್ರಿಗೆ ಮೊಮ್ಮಕ್ಳು ಹುಟ್ರೆ ಅಂತ ಹೇಳ್ಬಿಟ್ಟು ಇನ್ನ ಅವ್ರಿಗಿನ್ನ 4 ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಜೀವನ ಎಲ್ಲಾನು ಸಹ ಅವ್ರಿಗೆ ಆಸ್ತಿ ಪಾಸ್ತಿ ಮಾಡೋದ್ರಲ್ಲಿ ನಾವು ಕಾಲ ಕಳೆದ್ಬಿಡ್ತೀವಿ. ನಮ್ಮ ಮನುಷ್ಯ ಜನ್ಮ ಏನಕ್ಕಿದೆ ಅನ್ನೋದನ್ನೇ ನಾವು ಯೋಚನೆ ಮಾಡುವಂತಹ ಒಂದು ಸಮಯನೂ ಸಹ ನಮ್ಗೆ ಇರೋದಿಲ್ಲ. ಸೊ ಅದಕ್ಕೆ ಇವಾಗ ನಿಯಂತ್ರಣ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಮಾತಾಜಿ ನಿಮ್ಗಿಲ್ಲೇ ಆನ್ಸರ್ ಕೊಡ್ತಾ ಇದ್ದಾರೆ. ಗೀತಾ ಮಾತಾಜಿ ಗೊತ್ತಾಯ್ತಾ ಏನಾಗತ್ತೆ, ಈ 6 ವೇಗಗಳನ್ನ ನಿಯಂತ್ರಣ ಮಾಡ್ಲಿಲ್ಲ ಅಂದ್ರೆ ಏನಾಗತ್ತೆ, ಅತ್ಯಾಹಾರ, ಪ್ರಯಾಸ, ಪ್ರಜಲ್ಪ, ನಿಯಮಾಗ್ರಹ, ಜನಸಂಘ, ಲೌಲ್ಯ, ಈ 6 ಆಗತ್ತೆ. ಇದ್ರ ಬಗ್ಗೆನೆ ನಮ್ಗೆ ಈಗ 2ನೇ ಶ್ಲೋಕದಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಇದನ್ನ ನೋಡೋಣಂತೆ. ಅತ್ಯಾಹಾರ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮಾಗ್ರಹ ಜನಸಂಗಶ್ಚ ಲೌಲ್ಯಂ ಚ ಷಡ್ಭಿರ್ಭಕ್ತಿರ್ ವಿನಶ್ಯತಿ. 1-2-3 ಜನ ಹೇಳಿ ಈ ಶ್ಲೋಕವನ್ನ. ಷಡ್ಭಿರ್ಭಕ್ತಿರ್ ವಿನಶ್ಯತಿ. ಜನಸಂಗಶ್ಚ ಲೌಲ್ಯಂ ಚ ಷಡ್ಭಿರ್ಭಕ್ತಿರ್ವಿನಶ್ಯತಿ. ಹರೇ ಕೃಷ್ಣ ಮಾತಾಡಿ. ಇನ್ನೊಬ್ರು ಯಾರಾದ್ರೂ ಹೇಳಿ. ಹರೇ ಕೃಷ್ಣ. ಷಡ್ಭಿರ್ಭಕ್ತಿ ಅಂದ್ರೆ ಇದು 6 ಅಲ್ವಾ ಮಾತಾಜಿ? ಹೌದು ಮಾತಾಜಿ, ಹೌದು. ಸೊ ಈ ಷಡ್ ಅಂದ್ರೆ 6. ಇದೇನ್ ಮಾಡುತ್ತೆ ಅಂತಂದ್ರೆ ಭಕ್ತಿಯನ್ನ ವಿನಾಶ ಮಾಡುತ್ತೆ. ಅತ್ಯಾಹಾರ, ಪ್ರಯಾಸ, ಪ್ರಜಲ್ಪ, ನಿಯಮಾಗ್ರಹ, ಮತ್ತೆ ಜನಸಂಘ, ಲೌಲ್ಯ, ಇವು 6 ಇದೆಯಲ್ಲ, ಇವು 6ನು ಭಕ್ತಿಯನ್ನ ವಿನಾಶ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ನಮ್ಗೆ. ಸೊ ಇವಾಗ ಅನುವಾದ, ಪದದ ಅರ್ಥವನ್ನ ನೋಡೋಣಂತೆ. ಅತಿ ಆಹಾರ, ಮಿತಿಮೀರಿ ತಿನ್ನುವುದು ಅಥವಾ ಅತಿಯಾಗಿ ಕೂಡಿಡುವುದು. ಪ್ರಯಾಸ, ಅತಿಯಾಗಿ ಕಷ್ಟಪಟ್ಟು ದುಡಿಯುವುದು. ಚ ಮತ್ತು ಪ್ರಜಲ್ಪ, ಗೊಡ್ಡು ಹರಟೆ ಒಡೆಯುವುದು. ನಿಯಮ, ವಿಧಿ ನಿಯಮಗಳಿಗೆ. ಆಗ್ರಹ, ಅತಿಯಾಗಿ ಅಂಟಿಕೊಳ್ಳುವುದು ಅಥವಾ ಅಗ್ರಹ, ಅತಿಯಾಗಿ ಕಡೆಗಣಿಸುವುದು. ನೋಡಿ ಇಲ್ಲಿ ಇದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಆಗ್ರಹ ಅಂತ 2 ಬರ್ತಾ ಇದೆ. ಆಗ್ರಹ ಅಂದ್ರೆ ಅತಿಯಾಗಿ ಅಂಟ್ಕೊಳೋದು ನೀತಿ ನಿಯಮಗಳಿಗೆ. ಅಗ್ರಹ ಅಂದ್ರೆ ಅತಿಯಾಗಿ ಕಡೆಗಣಿಸುವುದು. ಮತ್ತೆ ಜನಸಂಘ, ಇದು ಸಾರಿ, ಇದು ರಾಂಗ್ ಇದೆ. ಇದು ಜನಸಂಘ ಅಂತಂದ್ರೆ ಲೌಕಿಕ ಬುದ್ಧಿಯುಳ್ಳವರೊಡನೆ ಸೇರುವುದು. ಜನಸಂಘ ಅಂದ್ರೆ. ಲೌಲ್ಯಂ ಅಂದ್ರೆ ಅತಿಯಾದ ಅಪೇಕ್ಷೆ ಅಥವಾ ದುರಾಸೆ. ಚ ಮತ್ತು ಮತ್ತೆ ಇದು ಷಡ್ ಅಂದ್ರೆ 6ರಿಂದ, ಈ 6ರಿಂದ ಭಕ್ತಿ ಸೇವೆಯು ವಿನಶ್ಯತಿ, ನಾಶವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅನುವಾದ: ಒಬ್ಬನು ಈ ಕೆಳಕಂಡ 6 ಚಟುವಟಿಕೆಗಳಲ್ಲಿ ಅತಿಯಾಗಿ ಸಿಲುಕಿಕೊಂಡಿದ್ದರೆ ಅವನ ಭಕ್ತಿ ಸೇವೆಯು ಹಾಳಾಗುತ್ತದೆ. ಅವಶ್ಯಕತೆಗಿಂತ ಹೆಚ್ಚಾಗಿ ತಿನ್ನುವುದು ಅಥವಾ ಅವಶ್ಯಕತೆಗಿಂತ ಹೆಚ್ಚಾಗಿ ಹಣವನ್ನ ಸಂಗ್ರಹಿಸುವುದು, ಪಡೆಯಲು ಅತಿ ಕಷ್ಟವಾದ ಲೌಕಿಕ ವಸ್ತುಗಳಿಗಾಗಿ ಅತಿಯಾಗಿ ಪ್ರಯಾಸ ಪಡುವುದು, ಲೌಕಿಕ ವಿಷಯಗಳ ಬಗೆಗೆ ಅನಾವಶ್ಯಕವಾಗಿ ಮಾತನಾಡುವುದು, ಶಾಸ್ತ್ರ ವಿಧಿಗಳನ್ನು ಆಧ್ಯಾತ್ಮಿಕ ಮುನ್ನಡೆಗಾಗಿ ಅಲ್ಲದೆ ಕೇವಲ ಕಾಟಾಚಾರಕ್ಕೆ ಅನುಸರಿಸುವುದು ಅಥವಾ ಶಾಸ್ತ್ರೋಕ್ತ ವಿಧಿವಿಧಾನಗಳನ್ನು ಧಿಕ್ಕರಿಸಿ ಸ್ವತಂತ್ರವಾಗಿ ಇಲ್ಲವೇ ಮನಸ್ಸೋ ಇಚ್ಛೆ ವರ್ತಿಸುವುದು, ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಇಲ್ಲದ ಲೌಕಿಕ ಬುದ್ಧಿಯ ವ್ಯಕ್ತಿಗಳ ಸಹವಾಸ ಮಾಡುವುದು ಮತ್ತು ಲೌಕಿಕ ಸಾಧನೆಗಳಿಗೆ ಹಾತೊರೆಯುವುದು. ಸೊ ಈ 6ರ ಅರ್ಥವನ್ನ ಹೇಳ್ತಿದ್ದಾರೆ. ಅತ್ಯಾಹಾರ ಅಂತಂದ್ರೆ ಏನಂತ ಹೇಳ್ತಾ ಇದ್ರೆ ಇಲ್ಲಿ? ಅತ್ಯಾಹಾರ ಅಂದ್ರೆ ಇಲ್ಲಿ ಅರ್ಥ ಏನ್ ಹೇಳ್ತಾ ಇದ್ದಾರೆ ಅನುವಾದದಲ್ಲಿ? ಅತಿಯಾಗಿ ತಿನ್ನೋದು, ಅತಿಯಾಗಿ ಅವಶ್ಯಕ್ಕಿಂತ ಹೆಚ್ಚಾಗಿ ತಿನ್ನೋದು.
ಹೌದು, ಅಂದ್ರೆ ಅವಶ್ಯಕತೆಗಿಂತ ಹೆಚ್ಚಾಗಿ ತಿನ್ನೋದನ್ನ ಅತ್ಯಾಹಾರ ಅಂತ ಅರ್ಥ ಮಾಡ್ಕೋಬಹುದು. ಆದ್ರೆ ಅದ್ರ ಜೊತೆ ಇನ್ನೂ ಒಂದು ಅರ್ಥವನ್ನ ಕೊಡ್ತಾ ಇದ್ರೆ ಏನು ಅಂತಂದ್ರೆ ಅವಶ್ಯಕತೆಗಿಂತ ಹೆಚ್ಚಾಗಿ ಹಣವನ್ನ ಸಂಗ್ರಹಿಸುವುದು ಸಹ ಅತ್ಯಾಹಾರ ಆಗತ್ತೆ. ಪ್ರಯಾಸ ಅಂತಂದ್ರೆ ಏನು? ಪ್ರಯಾಸ ಅಂದ್ರೆ ಪಡೆಯಲು ಅತಿಯಾಗಿ ಕಷ್ಟಪಡೋದು. ಅತಿಯಾಗಿ ಕಷ್ಟಪಡೋದು. ಯಾವ ವಸ್ತುಗಳಿಗೆ ಕಷ್ಟ ಪಡ್ತಿದ್ರ ನೀವು? ಲೌಕಿಕ ವಸ್ತುಗಳಿಗಾಗಿ ಕಷ್ಟ ಪಡ್ತಾ ಇದ್ದೀರಾ. ಲೌಕಿಕ ವಸ್ತುಗಳು ಶಾಶ್ವತವಾಗಿರುತ್ತಾ? ಲೌಕಿಕ ವಸ್ತುಗಳು ಶಾಶ್ವತವಾಗಿರುತ್ತಾ? ಅಲ್ವಾ? ಲೌಕಿಕ ವಸ್ತುಗಳು ಶಾಶ್ವತವಾಗಿರುದಿಲ್ಲ, ನಾವೇ ಶಾಶ್ವತವಾಗಿಲ್ಲ. ಅಂತಹ ವಸ್ತುಗಳಿಗೆ ನಾವೇನ್ ಮಾಡ್ತಾ ಇದೀವಿ? ಪ್ರಯಾಸ ಪಡ್ತಾ ಇದೀವಿ ಅಲ್ವಾ? ನಮ್ಮ ಅಮೂಲ್ಯ ಸಮಯವನ್ನ ನಾವು ಉಪಯೋಗಿಸ್ತಾ ಇದೀವಿ. ಮತ್ತೆ ಲೌಕಿಕ ವಿಷಯಗಳ ಬಗೆಗೆ ಅನಾವಶ್ಯಕವಾಗಿ ಮಾತನಾಡುವುದು ಪ್ರಜಲ್ಪ. ಲೌಕಿಕ ವಿಷಯಗಳ ಬಗ್ಗೆ ಅನಾವಶ್ಯಕವಾಗಿ ಮಾತಾಡೋದು. ಜಲ್ಪ ಅಂತಂದ್ರೆ ಮಾತು, ಪ್ರಜಲ್ಪ ಅಂತಂದ್ರೆ ಕಾಡು ಹರಟೆ ಹೊಡೆಯೋದು ಅಂತ ಇಲ್ಲಿ ಹೇಳಿದಾರಲ್ಲ, ಅದು ಗೊಡ್ಡು ಹರಟೆ ಹೊಡೆಯೋದು ಅಥವಾ ಅನಾವಶ್ಯಕವಾಗಿ ಮಾತಾಡೋದು. ಇವೆಲ್ಲನೂ ಸಹ ಅನಾವಶ್ಯಕವಾಗಿ ಮಾತಾಡೋದು, ತಿನ್ನೋದು, ಸಂಗ್ರಹಿಸೋದು, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ನಿಯಮಾಗ್ರಹ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಯಮಾಗ್ರಹದಲ್ಲಿ ಎರಡು ತರ ಮೀನಿಂಗ್ ಬರುತ್ತೆ ನಮ್ಗೆ. ನಿಯಮಾಗ್ರಹ ಅಂತಂದ್ರೆ ಎರಡನ್ನೂ ಸಹ ಒಳ್ಳೇದಲ್ಲ, ಆಗ್ರಹನೂ ಒಳ್ಳೇದಲ್ಲ, ಆಗ್ರಹನು ಎರಡನ್ನೂ ಒಳ್ಳೇದಲ್ಲ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಆಗ್ರಹ ಅಂತಂದ್ರೆ ಇವಾಗ ನೀತಿ ನಿಯಮಗಳಿರುತ್ತೆ, ಅದಕ್ಕೆ ಅತಿಯಾಗಿ ಅಂಟುಕೊಳ್ಳೋದು, ಅದನ್ನ ಆಗ್ರಹ ಅಂತ ಕರಿತಾ ಇದ್ದಾರೆ. ಮತ್ತೆ ಆಗ್ರಹ ಅಂತಂದ್ರೆ ಅದನ್ನ ಆ ನೀತಿ ನಿಯಮಗಳನ್ನ ಕಡೆಗಣಿಸೋದು, ಅತಿಯಾಗಿ ಕಡೆಗಣಿಸೋದು. ಇವೆರಡನ್ನೂ ಸಹ ನಮ್ಗೆ ಭಕ್ತಿ ಮಾರ್ಗದಲ್ಲಿ ನಾವು ಇನ್ನು ಮುಂದುವರಿಲಿಕ್ಕೆ ಅದು ಬಿಡೋದಿಲ್ಲ. ಮತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಇಲ್ಲದ ಲೌಕಿಕ ಬುದ್ಧಿಯ ವ್ಯಕ್ತಿಗಳ ಸಹವಾಸ ಮಾಡೋದು. ಜನಸಂಘ ಅಂತಂದ್ರೆ ಏನು? ನಾವ್ ಇವಾಗ ಭಕ್ತರ ಸಂಘ ಅಂತ ಹೇಳ್ತೀವಿ, ಆದ್ರೆ ಜನಸಂಘ ಅಂತಂದ್ರೆ ಏನ್ ಅರ್ಥ ಬರುತ್ತೆ? ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇರೋದಿಲ್ವೋ ಅವರ ಸಂಘವನ್ನ ಮಾಡೋದನ್ನ ಇಲ್ಲಿ ಜನಸಂಘ ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಇಲ್ಲದ ಲೌಕಿಕ ಬುದ್ಧಿಯ ವ್ಯಕ್ತಿಗಳ ಸಹವಾಸ ಮಾಡೋದು. ಮತ್ತೆ ಕೊನೆಯದಾಗಿ ಲೌಲ್ಯಂ. ಲೌಲ್ಯಂ ಅಂತಂದ್ರೆ ಏನು? ಲೌಲ್ಯಂ ಅಂತಂದ್ರೆ ಅತಿ ಆಸೆ, ಅದು ಅಲ್ವಾ? ದುರಾಸೆ ಅಂತ ಹೇಳ್ತೀವಲ್ಲ, ಅದು ಲೌಲ್ಯಂ ಅಂತಂದ್ರೆ. ಸೊ ಇಲ್ಲಿ ಯಾವ್ದಕ್ಕೆ ಇಲ್ಲಿ ದುರಾಸೆ ಪಡ್ತಾ ಇದಾರೆ? ಲೌಕಿಕ ಸಾಧನೆಗಳಿಗೆ ಅವರು ದುರಾಸೆ ಪಡ್ತಾ ಇದ್ದಾರೆ ಅಲ್ವಾ? ಈ 6 ನಾವು ಮಾಡಿದ್ರೆ ಏನಾಗುತ್ತೆ? ಅದು ನಮ್ಮ ಭಕ್ತಿ ಸೇವೆನ ಅದು ಹಾಳು ಮಾಡುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇಲ್ಲಿ ಏನನ್ನ ನೋಡ್ತಾ ಇದೀವಿ ನಾವು? ಊಟ ನೋಡ್ತಾ ಇದೀವಿ. ಇದರಲ್ಲಿ ಮೇನ್ ಡಿಶ್ ಯಾವುದು? ಇದರಲ್ಲಿ ಮುಖ್ಯವಾದ ಆಹಾರ ಯಾವುದು? ಇಷ್ಟರಲ್ಲಿ ಅನ್ನ, ರೈಸ್ ಅಲ್ವಾ? ಸೊ ನಾವು ಅನ್ನವನ್ನ ಮುಖ್ಯವಾದ ಆಹಾರವಾಗಿ ನಾವು ಇಟ್ಕೋಬೇಕಾಗತ್ತೆ. ಉಪ್ಪಿನಕಾಯನ್ನ ರುಚಿಗೆ ಅಂತ ನಾವ್ ಇಟ್ಕೋಬೇಕು. ಅಲ್ವಾ? ಇವಾಗ ನಾವು ನಮ್ಮ ಮನುಷ್ಯ ಜೀವನವನ್ನ ನಾವು ತಗೊಂಡ್ರೆ, ನಮ್ಗೆ ಇವಾಗ ಮನುಷ್ಯ ಜೀವನದಲ್ಲಿ ನಾವು ಯಾವ್ದನ್ನ ಅನ್ನವಾಗಿ ಇಟ್ಕೋಬೇಕು, ಯಾವ್ದನ್ನ ಉಪ್ಪಿನಕಾಯಾಗಿ ಇಟ್ಕೋಬೇಕು? ಅನ್ನವಾಗಿ ಇಟ್ಕೊಳ್ಳೋದು ಭಕ್ತಿ ಸೇವೆನ ಅನ್ನವಾಗಿ. ಮತ್ತೆ ಉಪ್ಪಿನಕಾಯನ್ನ ಲೌಕಿಕ ವ್ಯವಹಾರಗಳನ್ನ ನಾವು ಉಪ್ಪಿನಕಾಯಿ ಇಟ್ಕೋಬೇಕು. ಇವಾಗ ನಾವೇನ್ ಮಾಡಿದೀವಿ? ಉಲ್ಟಾ ಮಾಡಿದೀವಿ ಅಲ್ವಾ? ನಾವ್ ಇವಾಗ ಏನೋ ಕೃಷ್ಣ ಪ್ರಜ್ಞೆ ಒಂಚೂರು ಇರ್ಲಿ ನಮ್ಗೆ, ಚೆನ್ನಾಗಿದೆ ಇದೇನೋ ಅಂತ ಹೇಳ್ಬಿಟ್ಟು, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈ ಸೀರಿಯಲ್ ಎಲ್ಲ ನೋಡ್ಬಿಟ್ಟು ಸಿನಿಮಾ ನೋಡೋದೇ ಅದೇ ನಮ್ಗೆ ಬೋರ್ ಆಗಿದೆ. ಇದ್ಯಾವ್ದೋ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ಉಪ್ಪಿನಕಾಯಿ ತರ ನಾವು ಇಟ್ಕೊಂಡಿದೀವಿ ಅಲ್ವಾ? ಆದ್ರೆ ನಿಜವಾದ ಅರ್ಥದಲ್ಲಿ ನಾವು ನಮ್ಮ ಮನುಷ್ಯ ಜೀವನದಲ್ಲಿ ನಾವ್ ಏನ್ ಮಾಡ್ಬೇಕಾಗತ್ತೆ? ಕೃಷ್ಣ ಪ್ರಜ್ಞೆಯನ್ನ ನಾವು ಮುಖ್ಯವಾಗಿ ಇಟ್ಕೊಂಡು ಈ ಐಹಿಕ ವ್ಯವಹಾರಗಳನ್ನ ನಾವು ಉಪ್ಪಿನಕಾಯಿ ತರ ನಾವು ನೋಡ್ಬೇಕಾಗತ್ತೆ ಅಲ್ವಾ? ಓಕೆ, ಇದೇನಿದು? ಬಂಗಾರ. ಗೋಲ್ಡ್ ಬಿಸ್ಕೆಟ್ ಅಲ್ವಾ? ಗೋಲ್ಡ್ ಬಿಸ್ಕೆಟ್ ಅದನ್ನ ಏನಕ್ಕೆ ಉಪಯೋಗಿಸ್ಬೇಕು ನಾವು? ಗೋಲ್ಡ್ ಬಿಸ್ಕೆಟ್ ಏನಕ್ಕೆ ಉಪಯೋಗಿಸೋದು? ನಾನಿದನ್ನ ಪೇಪರ್ ವೇಟ್ ತರ ಉಪಯೋಗಿಸ್ತೀನಪ್ಪ, ಅದ್ರಲ್ಲಾದ್ರೂ ತಪ್ಪಾ? ಪೇಪರ್ ವೇಟ್ ತರ ಉಪಯೋಗಿಸ್ತೀನಿ. ಏನಾಗುತ್ತೆ? ಅದೇನ್ ತಪ್ಪೇನಿಲ್ವಲ್ಲ, ಅದ್ ಭಾರ ಇದೆ, ನನಗೇನ್ ಪೇಪರ್ ಆರ್ಬಾರ್ದು, ಉಪಯೋಗಿಸ್ತಾ ಇದ್ದೀನಿ. ಕಡಿಮೆ ಯೂಸ್ ಮಾಡ್ಬೋದು ಮಾತಾಜಿ, ಅದು ತುಂಬಾ ವೆಯ್ಟ್ ಇರೋದು ಅದು. ಓಕೆ, ಮತ್ತೆ ಇದು ಆಪಲ್ ಐಫೋನ್ ತಗೊಂಡ್ಬಿಟ್ಟು ನಾನು ಅದನ್ನ ಪೇಪರ್ ವೇಟ್ ತರ ಉಪಯೋಗಿಸಿದ್ರೆ ಓಕೆನಾ? ಫ್ರಿಡ್ಜ್ ತಗೊಂಡ್ಬಿಟ್ಟು, ಡಬಲ್ ಡೋರ್ ಫ್ರಿಡ್ಜ್ ತಗೊಂಡ್ಬಿಟ್ಟು ಅದ್ರಲ್ಲಿ ನಾನು ಈಗ ಆಹಾರ ವಸ್ತುಗಳನ್ನ ನಾನು ಶೇಖರಣೆ ಮಾಡ್ಕೊಂಡಲೆ ನಾನು ಅದ್ರಲ್ಲಿ ಬಟ್ಟೆಗಳು, ನಂದೆಲ್ಲ ಬೇರೆ ಬೇರೆ ಎಲ್ಲಾ ವಸ್ತುಗಳನ್ನ ಇಟ್ಕೊಂಡ್ರೆ ಓಕೆನಾ?
ಅದು ಇಲ್ಲ ವೇಸ್ಟ್ ಮಾತಾಜಿ. ಇಲ್ಲ ಎಲ್ಲ ಮಾತಾಜಿ. ಶೆಲ್ಫ್ ತರ ಇದೆಯಲ್ಲ, ಇಟ್ಕೊಂಡ್ರೆ ಏನ್ ಪ್ರಾಬ್ಲಮ್ ಅಲ್ವಾ? ನಾನ್ ಬಟ್ಟೆಗಳು ತಗೊಂಡೋಗಿ ಇಟ್ಕೋತೀನಿ. ನಾನೇನ್ ಸ್ವಿಚ್ ಆನ್ ಏನ್ ಮಾಡಲ್ಲ. ಶೆಲ್ಫ್ ಗಳಿದೆ, ಅದ್ರಲ್ಲಿ ನಾನು ಬಟ್ಟೆಗಳು ಇಟ್ಕೋತೀನಿ, ನನ್ನ ವಸ್ತುಗಳನ್ನೆಲ್ಲ ಬೇರೆದೆಲ್ಲ ಇರುತ್ತಲ್ಲ ಅದೆಲ್ಲ ಇಟ್ಕೋತೀನಿ, ನಾನು ಬುಕ್ಗಳನ್ನ ಅದೆಲ್ಲ ಇಟ್ಕೋತೀನಿ. ಅದು ಕಾಸ್ಟ್ಲಿ ಐಟಮ್ ಅದು. ಕಾಸ್ಟ್ಲಿ ಐಟಮ್. ಉಪಯೋಗ ಇಲ್ಲದ್ದು ಅದಕ್ಕೆ ಉಪಯೋಗಿಸ್ಬೇಕು ಮಾತಾಜಿ. ತಪ್ಪು ಉಪಯೋಗ. ಪದಾರ್ಥ ಮತ್ತೆ ಇಟ್ಟರೆ Mercedes Benz. ಅದನ್ನೇ ಇಡ್ಬೇಕು ಮಾತಾಜಿ. ಮರ್ಸಿಡಿಸ್ ಬೆನ್ಸ್ ಕಾರ್ ತಗೊಂಡ್ಬಿಟ್ಟು ನಾನು ಅದನ್ನ ಏನು ಹೊಲಕ್ ಹೋಗ್ಬಿಟ್ಟು ಅದಕ್ಕೆ ಎತ್ತುಗಳು ಕಟ್ಕೊಂಡು ನಾನು ಅದನ್ನ ಹೂಳೋದಕ್ಕೆ ಉಪಯೋಗಿಸ್ತೀನಿ. ಓಕೆನಾ? ಬೇಡ ಇಲ್ಲ ಮಾತಾಜಿ. ಇಲ್ಲ ಏನಾಗುತ್ತೆ? ಏನಾಗಲ್ವಾ? ಅದು ಕೆಲಸ ಮಾಡುತ್ತೆ ತಾನೆ. ಇವೆಲ್ಲಾನು ಸಹ ಕೆಲಸ ಮಾಡ್ತಿದಾವಲ್ಲ. ನಾನೇನ್ ಇಲ್ಲೇನ್ ವೇಸ್ಟ್ ಮಾಡ್ತಿಲ್ಲ. ಗೋಲ್ಡ್ ಬಾರ್ ನಾನು ಪೇಪರ್ ವೇಟ್ ಆಗಿ ಯೂಸ್ ಮಾಡ್ತಾ ಇದೀನಿ. ಇಲ್ಲಿ ಫ್ರಿಡ್ಜ್ ಅಲ್ಲಿ ಏನೆಲ್ಲ ಇಟ್ಕೋತಾ ಇದೀನಿ, ವಸ್ತುಗಳನ್ನೆಲ್ಲ ಇಟ್ಕೋತಾ ಇದೀನಿ ಅದಕ್ಕೆ ಅಲ್ವಾ? ತಕ್ಕ ಕೆಲ್ಸಗಳಲ್ಲ ಅವು. ಹಾ ಅಲ್ವಾ? ಅದಿರೋದೆಲ್ಲ ಅದಕ್ಕಲ್ಲ ಅಲ್ವಾ? ಯಾವ್ದಕ್ಕೆ ಏನ್ ಉಪಯೋಗಿಸ್ಬೇಕೋ ಅದನ್ನೇ ಉಪಯೋಗಿಸ್ಬೇಕು. ಮತ್ತೆ ಇವಾಗ ನಾವು ಮನುಷ್ಯ ಜನ್ಮನ ಏನ್ ಮಾಡ್ತಾ ಇದೀವಿ? ಏನಕ್ಕೆ ಕೊಟ್ಟಿರೋದು ಭಗವಂತ? ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ನಾವು ಅದನ್ನ ನಾವೇನ್ ಮಿಸ್ಯೂಸ್ ಮಾಡ್ತಾ ಮಾಡ್ಕೊಂಡು ಮಿಸ್ಯೂಸ್ ಮಾಡ್ತಾ ಇದೇ ಇದ್ದೀವಿ. ಪ್ರಪಂಚ ನಮ್ದೇ ಅನ್ಕೊಂಡಿದೀವಿ. ಬಟ್ ಅಲ್ಲ ಮಾತಾಜಿ, ಪರವಾಗಿಲ್ಲ. ಯಾವ್ದನ್ನ ಯಾವ್ದಕ್ ಯೂಸ್ ಮಾಡ್ಬೇಕು ಅದನ್ನ ಮಾಡ್ತಾ ಇಲ್ಲ, ಬೇಡವಾದಕ್ಕೆ ಅದು ಯೂಸ್ ಮಾಡೋದೇ ಇಲ್ಲ. ಮಾಡ್ತಿದೀವಿ. ಅಲ್ವಾ? ಇದನ್ ಮಾತ್ರ ನಾವು ಒಪ್ಕೊಳೋದಿಲ್ವಲ್ಲ. ಇದೆಲ್ಲ ಚೆನ್ನಾಗ್ ಗೊತ್ತಾಗ್ತಾ ಇದೆ ನಮ್ಗೆ. ಏನಕ್ಕೆ ಉಪಯೋಗಿಸ್ಬೇಕು ಅದನ್ನ ಉಪಯೋಗಿಸ್ಕೊತಾ ಇದೀವಿ. ಇದನ್ ಮಾತ್ರ ಅಲ್ವಾ? ನೋಡಿ ಅಲ್ವಾ? ಪರವಾಗಿಲ್ಲ. ಅದು ನಾವು ಜಲ್ದಿ ಒಪ್ಕೊಳಕ್ ಆಗಲ್ಲ ಮಾತಾಜಿ. ಹಿಂದಿಂದೆಲ್ಲ ವಾಸನಾತ್ರಯಗಳು ಇರುತ್ತಲ್ವಾ. ಅಲ್ವಾ? ನೋಡಿ, ನಮ್ಗೆ ಮನುಷ್ಯ ಜನ್ಮ ಕೊಟ್ಟಾಗ ಅಲ್ವಾ, ನಾವ್ ಅದನ್ನ ಏನಕ್ಕೆ ಉಪಯೋಗಿಸ್ಕೋಬೇಕು, ಅದನ್ನ ಅದಕ್ಕೆ ನಾವು ಉಪಯೋಗಿಸ್ಕೊತಾ ಇಲ್ಲ ಅಲ್ವಾ? ಅದನ್ನೇ ನಮ್ಗೆ ಈಗ ತಿಳಿಸ್ತಾ ಇದ್ದಾರೆ ಪ್ರಭುಪಾದರು ಭಾವಾರ್ಥದಲ್ಲಿ. ನೋಡಿ, ಮಾನವ ಜೀವನ ಇರುವುದು ಸರಳ ಜೀವನ ನಡೆಸಿ ಉನ್ನತ ಭಾವನೆ ಹೊಂದಲು ಅಲ್ವಾ? ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಇವಾಗ ನಾವೇನ್ ಮಾಡ್ತಾ ಇದೀವಿ? ನಾವ್ ಯಾವ ತರ ಜೀವನ ಮಾಡ್ತಾ ಇದೀವಿ? ಹೈ ಲಿವಿಂಗ್ ಅಲ್ವಾ? ನಮ್ಗೆ ಬಂಗ್ಲೋ ಇರ್ಬೇಕು ಅಲ್ವಾ? ಡನ್ಲಪ್ ಹಾಸಿಗೆ ಇರ್ಬೇಕು, ಬೆಳ್ಳಿ ತಟ್ಟೆಲ್ ತಿನ್ಬೇಕು, ಆ ತರ ಅಲ್ವಾ? ಬೆನ್ಸ್ ಕಾರಲ್ಲಿ ಓಡಾಡ್ಬೇಕು, ಆ ತರ ಹೈ ಲಿವಿಂಗ್. ಥಿಂಕಿಂಗ್ ಯಾವ ತರ ಥಿಂಕ್ ಮಾಡ್ತಾ ಇದೀವಿ? ನಾವ್ ಯೋಚನೆ ಮಾಡೋದು ಯಾವ ತರ ಇದೆ ಲೋ ಥಿಂಕಿಂಗ್ ಅಲ್ವಾ? ಪ್ರಾಣಿಗಳ ತರ ಥಿಂಕ್ ಮಾಡ್ತಾ ಇದೀವಿ. ನಮ್ಗೇನು ಆಹಾರ, ಭಯ, ನಿದ್ರಾ, ಮೈಥುನ ಅಲ್ವಾ? ಒಂದ್ ಸ್ವಲ್ಪ ಹೊಟ್ಟೆಗೆ ಆಹಾರ ಸಿಕ್ಕಿದ್ರೆ, ಮಲ್ಕೊಂಡ್ಲಿಕ್ಕೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ, ಜಾಗ ಸಿಕ್ಕಿದ್ರೆ ಸಾಕು ಅಲ್ವಾ? ಯಾರ ಜೊತೆ ಬೇಕಾದ್ರೂ ನಾವು ಲೈಂಗಿಕ ಕ್ರಿಯೆ ನಡೆಸ್ಬೋದು ಅಲ್ವಾ? ಅದಕ್ಕೆ ಏನು ಲಿವಿಂಗ್ ಟುಗೆದರ್ ಎಲ್ಲ ಮಾಡ್ಕೋತಾ ಇದೀವಿ ನಾವು. ಫಾರ್ವರ್ಡ್ ಜನಗಳವರು ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ? ಲಿವಿಂಗ್ ಟುಗೆದರ್ ಇರೋರು. ಇವಾಗ ಪ್ರಾಣಿಗಳಲ್ಲಿ ಯಾವ ತರ ಇದೆ ಅಲ್ಲಿ ಅಲ್ವಾ? ಅಲ್ಲಿ ಲೈಂಗಿಕ ಸಂಬಂಧ ಅಂತಂದ್ರೆ ಯಾರ್ ಬೇಕಾದ್ರ ಜೊತೆನಾದ್ರೂ ಅಲ್ಲಿ ಲೈಂಗಿಕ ಕ್ರಿಯೆನ ನಡೆಸ್ಬೋದು. ಹರೇ ಕೃಷ್ಣ. ರೆಕಾರ್ಡಿಂಗ್ ಮಾಡುತ್ತಿದ್ದೀರಾ? ನೀವು ರೆಕಾರ್ಡಿಂಗ್ ಮಾಡ್ತಾ ಇಲ್ವಾ? ಲೈವ್ ಅಂತ ಇದೆ ಮತ್ತೆ ಇದೆಯಾ? ಮಾಡ್ತಾ ಇದ್ದೀರಿ. ಓಕೆ ಮಾತಾಡಿ. ಹರೇ ಕೃಷ್ಣ. ಅಲ್ವಾ? ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಇರ್ಬೇಕು. ಆದ್ರೆ ಇಲ್ಲಿ ಏನಾಗ್ತಾ ಇದೆ? ನಾವ್ ಇವಾಗ ಇದು ತತ್ವ ಅಲ್ವಾ? ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಇರೋದು ತತ್ವ. ಅದ್ ನಮ್ಗೆ ಏನಿದೆ ನಮ್ಗೆ ಗೊತ್ತಿದೆ ಬಿಟ್ಟು ನಾವ್ ಎಷ್ಟೊಂದು ವರ್ಷದಿಂದ ಇದನ್ನ ತಿಳ್ಕೊಂತಾನೆ ಇದೀವಿ. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಅನ್ನೋದು ಅದ್ರಲ್ಲಿ ಏನಿದೆ ಅಂತ ನಾವು ಯೋಚನೆ ಮಾಡ್ತೀವಲ್ವಾ? ನೋಡಿ, ಪ್ರಭುಪಾದರು ಈ ಇಡೀ ಶ್ಲೋಕದಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಇರೋದೇ ಇದನ್ನ, ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಅಲ್ವಾ? ನಾವ್ ಇವಾಗ ನೋಡಿದ್ವಿ ಅಲ್ವಾ? ನಮ್ಮ ಮನುಷ್ಯ ಜೀವನ ಇರೋದನ್ನೇ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ನಾವು ಸಿಂಪಲ್ ಲಿವಿಂಗ್ ಮಾಡ್ಲೇಬೇಕು. ಇಲ್ಲ ನಾನು ಸನ್ಯಾಸಿಯಾಗಿರ್ತೀನಿ ಆಗೋದಿಲ್ಲ. ಯಾಕಂದ್ರೆ ನಮ್ಗೆ ದೇಹ ಕೊಟ್ಬಿಟ್ಟಿದ್ದಾನೆ ಭಗವಂತ. ಆ ದೇಹದ ಅಗತ್ಯಗಳನ್ನ ನಾವು ಪೂರೈಸ್ಲೇಬೇಕು. ಅದಕ್ಕೋಸ್ಕರ ನಾವು ಕೆಲಸ ಮಾಡ್ಲೇಬೇಕಾಗತ್ತೆ. ಆದ್ರೆ ಎಷ್ಟು ಕೆಲಸ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿರ್ಬೇಕು ಅಲ್ವಾ? ಇವಾಗ ಇದಕ್ಕಿಂತ ಮುಂಚೆ ಮಾತಾಜಿ ಒಬ್ರು ಹೇಳಿದ್ರಲ್ಲ, ಕತ್ತೆಗಳ ತರ ನಾವು ದುಡಿಯೋ ಹಾಗಿಲ್ಲ ಅಲ್ವಾ? 24 ಗಂಟೆಗಳ ಕಾಲ ನಾವು ದುಡಿಯೋ ಹಾಗಿಲ್ಲ. ನೀವು ನೋಡಿದಿರ ಅಲ್ವಾ? ಇವಾಗ ಆನೆಗಳಿಗೆ ತಿನ್ಲಿಕ್ಕೆ ಎಷ್ಟು ಬೇಕು ಆಹಾರ? ಆನೆಗಳನ್ನ ಸಾಕ್ಲಿಕ್ಕೆ ಆಗತ್ತಾ? ಅಲ್ವಾ? ಟನ್ಗಟ್ಲೆ ಆಹಾರ ಬೇಕು ಅಲ್ವಾ? ಆನೆಗಳೇನಾದ್ರೂ ಇವಾಗ ಓದ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಟ್ಟು ಅವು ಕೆಲಸ ಮಾಡಿ ದುಡಿತಾ ಇದಾವ ಅಂದ್ರೆ ಆಹಾರ ಪಡ್ಕೋತಾ ಇದಾವ ಅದು ಆನೆಗಳು? ಇಲ್ಲ. ಮತ್ತೆ ಹೆಂಗ್ ಸಿಗ್ತಾ ಇದೆ ಆನೆಗಳಿಗೆ? ಭಗವಂತ ಸಿಗ್ತಾ ಇದೆ. ಭಗವಂತ ಅವ್ರಿಗೆ ಕೊಡ್ತಾ ಇದ್ದಾನೆ. ಅಂದ್ರೆ ಹುಟ್ಟಿಸಿರೋ ದೇವರು ಹುಲ್ಲು ಮೇಯಿಸ್ತಲೇ ಇರ್ತಾನ ಅಲ್ವಾ? ನಮ್ ಈ ಬೇಸಿಕ್ ನೆಸೆಸಿಟೀಸ್ ಏನಿದೆ ಅದನ್ನ ಭಗವಂತ ಪೂರೈಸ್ತಾರೆ. ಹೌದು, ಅದಕ್ಕೋಸ್ಕರ ನಾವು ಸ್ವಲ್ಪ ಕಷ್ಟ ಪಡ್ಬೇಕು. ಒಂದ್ ಕಡೆ ಮೂಲೆಯಲ್ಲಿ ಕುತ್ಕೊಂಡು ಸೋಮಾರಿಗಳ ತರ ದೇವ್ರು ಹುಟ್ಟಿಸಿದನಂತೆ, ನಮ್ಗೆ ಹುಲ್ ಮೇಯಿಸ್ತಾನಂತೆ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಕುತ್ಕೊಳೋದು, ಆ ತರ ನಾವು ಏನು ವಾದ ವಿವಾದ ಮಾಡೋ ಹಾಗಿಲ್ಲ ಅಲ್ವಾ? ನಮ್ಗೆ ಮನುಷ್ಯನಾಗಿ ನಮ್ಗೆ ಕೈ ಕಾಲು ಎಲ್ಲ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ. ನಾವ್ ಇದನ್ನ ಉಪಯೋಗಿಸಿ ದುಡಿಬೇಕು. ಆದ್ರೆ ನಮ್ಗೆ ಜ್ಞಾನ ಕೊಟ್ಟಿದ್ದಾನೆ ಅಲ್ವಾ? ಜ್ಞಾನ ಕೊಟ್ಟಾಗ ಎಷ್ಟು ದುಡಿಬೇಕು ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ಎಷ್ಟು ದುಡಿಬೇಕು ಮತ್ತೆ ಮಿಕ್ಕಿರೋ ಸಮಯವನ್ನ ಹೇಗೆ ಸದ್ಬಳಕೆ ಮಾಡ್ಕೋಬೇಕು ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ಅದಕ್ಕೋಸ್ಕರನೇ ಈ ಸಿಂಪಲ್ ಲಿವಿಂಗ್ ಮತ್ತೆ ಹೈ ಥಿಂಕಿಂಗ್ ಅನ್ನೋದು ಇದು ತತ್ವ. ಅಂದ್ರೆ ಸರಳ ಜೀವನ ನಡೆಸಬೇಕು, ಉನ್ನತ ಆಲೋಚನೆ ನಾವು ಮಾಡ್ಬೇಕಾಗತ್ತೆ. ಸೊ ಇವಾಗ ನಮ್ಗೆ ಭಗವಂತನ ಬಗ್ಗೆ ನಮ್ಗೆ ಇವಾಗ ಹೇಳ್ತಾ ಇದ್ದಾರೆ. ಇಲ್ಲಿ ದೇವೋತ್ತಮ ಪರಮ ಪುರುಷನಿಗೆ 3 ಶಕ್ತಿಗಳಿದೆ. ಅದ್ ಯಾವ್ದು ಶಕ್ತಿಗಳು? 3 ಶಕ್ತಿಗಳು ನಾವು ಭಗವದ್ಗೀತೆಯಲ್ಲಿ ತಿಳ್ಕೊಂಡಿದೀವಲ್ವಾ?
ಆಂತರಿಕ ಶಕ್ತಿ, ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ ಅಲ್ವಾ? ಅಂತರಂಗ ಶಕ್ತಿ ಅಂತಂದ್ರೆ ಯಾವ್ದೆಲ್ಲ ಅಂತರಂಗ ಶಕ್ತಿಗೆ ಬರುತ್ತೆ? ಭಗವಂತನ ಅಂತರಂಗ ಶಕ್ತಿಗೆ ಬರುತ್ತೆ. ರಾಧಾರಾಣಿ, ಆಮೇಲೆ ಲಲಿತಾ ಸಖಿ ಅವರೆಲ್ಲರೂ ಬರ್ತಾರೆ. ಮತ್ತೆ ಇನ್ಯಾರು ಬರ್ತಾರೆ? ಸ್ವಾಮಿಗಳು ಬರ್ತಾರೆ. ಯೋಗ ಮಾಯೆ, ಮತ್ತೆ ಭಕ್ತಿ ಸೇವೆ ಮಾಡುವವರು, ಭಕ್ತಿಯಲ್ಲಿ ಶುದ್ಧ ಭಕ್ತರೆಲ್ಲರೂ ಅಂತರಂಗ ಶಕ್ತಿ ಬರ್ತಾರೆ. ಇನ್ಯಾರಾದ್ರೂ ನೀವು ಹೇಳಲೇಬೇಕು, ಇಲ್ಲಾಂದ್ರೆ ಅದು ಪರಿಪೂರ್ಣ ಆನ್ಸರ್ ಆಗೋದಿಲ್ಲ. ಬಲರಾಮ ಅವರು ಕೂಡ ಅಂತ. ಬಲರಾಮ, ವಿಷ್ಣು, ಆ ವಿಷ್ಣು ತತ್ವಗಳಂತ ನಾವ್ ಯಾರೆಲ್ಲ ಹೇಳ್ತೀವೋ ಅವರೆಲ್ಲರೂ ಸಹ ಬರ್ತಾರೆ, ಭಗವಂತನ ಅಂತರಂಗ ಶಕ್ತಿಗೆ ಬರ್ತಾರೆ ಅಲ್ವಾ? ಏನು ಚತುರ್ವ್ಯೂಹ ಅಂತ ಏನ್ ಕರಿತೀವಿ, ಆ ಚತುರ್ವ್ಯೂಹ ಎಲ್ಲಾನು ಸಹ ಭಗವಂತನ ಅಂತರಂಗ ಶಕ್ತಿಗೆ ಬರ್ತಾರೆ. ಮತ್ತೆ ಆ ದಶಾವತಾರ, ಮತ್ತೆ ಭಗವಂತನ ಎಷ್ಟೆಲ್ಲ ಅವತಾರಗಳನ್ನ ನಾವ್ ಹೇಳ್ತೀವಲ್ವಾ, ಅವೆಲ್ಲನೂ ಸಹ ಭಗವಂತನ ಶಕ್ತಿಗೆ ಬರುತ್ತೆ. ಕ್ಲಾಸಲ್ಲಿ ಇರ್ತೀನಿ ಮಾತಾಜಿ. ನಮಿತಾ ಮಾತಾಜಿ. ಮತ್ತೆ ಇದು ತಟಸ್ಥ ಶಕ್ತಿ ಅಂದ್ರೆ ಯಾರು ಬರ್ತಾರೆ? ತಟಸ್ಥ ಶಕ್ತಿಗೆ ಎಲ್ಲ ಜೀವರಾಶಿಗಳು. ದೇವತೆಗಳು ಯಾವ ಶಕ್ತಿಗೆ ಬರ್ತಾರೆ ಹೇಳಿಲ್ಲ ನಾನು. ದೇವತೆಗಳು ಅಂತರಂಗ ಶಕ್ತಿ ಬರ್ತಾರ, ತಟಸ್ಥ ಶಕ್ತಿಗೆ ಬರ್ತಾರ? ಅಲ್ವಾ? ದೇವತೆಗಳು ಸಹ ತಟಸ್ಥ ಶಕ್ತಿಗೆ ಬರ್ತಾರೆ ನೋಡಿ, ಅವ್ರು ನಮ್ ಜೊತೆನೆ ಇದ್ದಾರೆ. ಅಂದ್ರೆ ಎಲ್ಲ ಜೀವರಾಶಿಗಳು ಸಹ ತಟಸ್ಥ ಶಕ್ತಿಗೆ ಬರ್ತಾರೆ. ಮತ್ತೆ ಬಹಿರಂಗ ಶಕ್ತಿಗೆ ಯಾರೆಲ್ಲ ಬರ್ತಾರೆ? ಐಹಿಕ ಪ್ರಕೃತಿ, ದುರ್ಗಾದೇವಿ, ಐಹಿಕ ಪ್ರಕೃತಿ. ದುರ್ಗಾದೇವಿ ಬರೋದಿಲ್ಲ. ಸೊ ದುರ್ಗಾದೇವಿ ಭಗವಂತನ ಏನು ತಟಸ್ಥ ಶಕ್ತಿಗೆ ಬರ್ತಾರೆ. ಬಹಿರಂಗ ಶಕ್ತಿಗೆ ಈ ಎಲ್ಲ ಯಾವ್ದಕ್ಕೆ ಜೀವ ಅಂತ ಇರೋದಿಲ್ವೋ, ಆ ಜಡವಸ್ತು ಅಂತ ನಾವ್ ಏನ್ ಹೇಳ್ತೀವೋ ಅದೆಲ್ಲಾನು ಸಹ ಭಗವಂತನ ಬಹಿರಂಗ ಶಕ್ತಿಗೆ ಬರ್ತಾರೆ. ಆ ಬಹಿರಂಗ ಶಕ್ತಿನ ನೋಡ್ಕೋತಾ ಇರೋದು ದುರ್ಗಾ ಮಾತೆ. ಓಕೆ, ಇವಾಗ ಜೀವಿಗಳು ತಟಸ್ಥ ಶಕ್ತಿಗೆ ಸೇರಿದ್ದಾರೆ. ಸೊ ಜೀವಿಗಳು ಅಂತರಂಗ ಶಕ್ತಿಯ ಹತೋಟಿಯಲ್ಲಿದ್ದಾಗ ತಮ್ಮ ಸಹಜವಾದ ಮೂಲ ಚಟುವಟಿಕೆಯಾದ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರಂತರವಾಗಿ ನಿರತರಾಗಿರುತ್ತಾರೆ ಅಲ್ವಾ? ಇವಾಗ ಇದನ್ನ ಹೇಗೆ ನಾವು ಅರ್ಥ ಮಾಡ್ಕೊಳೋದು? ಇವಾಗ ನಾವೇನಾದ್ರೂ ಇದು ನಾವ್ ಗೊತ್ತಲ್ವಾ, ನದಿ ಮತ್ತೆ ಸಮುದ್ರಕ್ಕೆ ತಟ್ಟ ಅಂತ ಇರುತ್ತೆ. ಆ ತಟ್ಟದಲ್ಲಿ ಏನಾಗುತ್ತೆ, ಒಂದೊಂದ್ಸತಿ ಅದು ಒದ್ದೆ ಆಗಿರುತ್ತೆ ಆ ತಟ್ಟ, ಒಂದೊಂದ್ಸತಿ ಏನಾಗುತ್ತೆ ಅದು ಒಣಗಿರುತ್ತೆ ಅಲ್ವಾ? ಅದೇ ತರ ನಾವೂನು ಸಹ ಮನುಷ್ಯರು, ನಮ್ಗೇನಾಗುತ್ತೆ, ನಾವು ಅಂತರಂಗ ಶಕ್ತಿಯ ಆಶ್ರಯಕ್ಕೂ ಬರ್ಬೋದು, ಬಹಿರಂಗ ಶಕ್ತಿಯ ಆಶ್ರಯಕ್ಕೂ ಬರ್ಬೋದು. ಒಟ್ನಲ್ಲಿ ನಾವು ಯಾರ ಆಶ್ರಯದಲ್ಲಾದ್ರೂ ಇರ್ಲೇಬೇಕು. ನಾನ್ ಸ್ವತಂತ್ರವಾಗಿರ್ತೀನಿ ಅಂದ್ರೆ ಆಗೋದಿಲ್ಲ. ನಾವ್ ಯಾರ ಆಶ್ರಯದಲ್ಲಾದ್ರೂ ಇರ್ಬೇಕಾಗತ್ತೆ. ಅಂತರಂಗ ಶಕ್ತಿಯ ಹೌದು ಮಾತಾಜಿ. ನಮ್ಗೆ ಸ್ವತಂತ್ರ ಅನ್ನೋದು ಇಲ್ಲ, ಪರಿಪೂರ್ಣವಾದ ಸ್ವತಂತ್ರ ಇಲ್ಲ. ನಮ್ಗೆ ಒಂದೇ ಒಂದು ಚಿಕ್ಕ ಸ್ವತಂತ್ರ ಕೊಟ್ಟಿದ್ದಾನೆ. ಏನು ಅಂದ್ರೆ ನಾವು ಆಸೆಯನ್ನ ಪಡ್ಬೋದಷ್ಟೇ, ಒಂದು ಇಚ್ಛೆಯನ್ನ ಪಡ್ಬೋದಷ್ಟೇ. ಆ ಇಚ್ಛೆಯನ್ನ ಪೂರೈಸ್ಕೊಳ್ಳುವಂತಹ ಸ್ವತಂತ್ರವೂ ಸಹ ನಮ್ಗೆ ಇಲ್ಲ ಅಲ್ವಾ? ಅದಕ್ಕೆ ನಾವ್ ಯಾವಾಗ್ಲೂ ಯಾರ ಕೆಳಗಡೆದ್ರೂ ಇರ್ಲೇಬೇಕು. ಆದ್ರೆ ಯಾರ ಕೆಳಗಡೆ ಇರ್ಬೇಕು ಅನ್ನೋದು ಆ ಸ್ವತಂತ್ರ ನಮ್ಗಿದೆ ಅಲ್ವಾ? ನಾನು ಅಂತರಂಗ ಶಕ್ತಿಯ ಕೆಳಗಡೆ ಇರ್ಬೇಕಾ ಅಥವಾ ಬಹಿರಂಗ ಶಕ್ತಿಯ ಕೆಳಗಡೆ ಇರ್ಬೇಕು ಅನ್ನೋದು ನಮ್ಮ ಇಚ್ಛೆಗೆ ಬಿಟ್ಟಿರೋದು. ಅದಕ್ಕೆ ನಾವು ಬುದ್ಧಿವಂತರಾದ್ರೆ ನಾವು ಯಾವ ಶಕ್ತಿಯ ಕೆಳಗಡೆ ಇರ್ಬೇಕು? ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ. ಅಂತರಂಗ ಶಕ್ತಿಯ ಕೆಳಗಡೆ ಇರ್ಬೇಕು ಅಲ್ವಾ? ನಾವ್ ಹೇಗೂ ಯಾರ ಕೆಳಗಡೆ ಇರ್ಲೇಬೇಕು. ಆದ್ರೆ ಯಾರ ಕೆಳಗಡೆ ಇರ್ಬೇಕು ಅನ್ನೋ ಒಂದು ಜ್ಞಾನ ನಮ್ಗೆ ಇರ್ಬೇಕು. ಸೊ ಅದಕ್ಕೋಸ್ಕರ ನಾವು ಭಗವಂತನ ಅಂತರಂಗ ಶಕ್ತಿಯ ಕೆಳಗಡೆ ಇರ್ಬೇಕಾಗತ್ತೆ. ಓಕೆ, ಸೊ ಇವಾಗ ನಾವ್ ಎಲ್ಲಿದೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಅನ್ಸುತ್ತೆ? ನಾವಿವಾಗ ಒಂದು ಬ್ರಹ್ಮಾಂಡದಲ್ಲಿ ಇದೀವಿ ಅಲ್ವಾ? ಈ ಬ್ರಹ್ಮಾಂಡವನ್ನ ಏನಕ್ಕೆ ಹೋಲಿಸ್ತಾರೆ? ಜೈಲಿಗೆ ಹೋಲಿಸ್ತಾರೆ. ಯಾಕೆ ಈ ಬ್ರಹ್ಮಾಂಡವನ್ನ ಜೈಲಿಗೆ ಹೋಲಿಸ್ತಾರೆ? ಇದು ಮಾಮಾಯ ಅಂಡರ್. ಇದು ಅಶಾಶ್ವತವಾದದ್ದು. ಇದು ನಾವು ಇಲ್ಲಿದ್ರೆ, ನಾವು ಈ ಜೈಲಲ್ಲಿ ಇದ್ರೆ ಏನಾಗತ್ತೆ, ಈ ವಿಶ್ವದಲ್ಲಿ ಅಥವಾ ಯಾವ್ದೇ ಒಂದು ಬ್ರಹ್ಮಾಂಡದಲ್ಲಿ ಇದ್ರೆ ನಾವು ಯಾರ ಶಕ್ತಿಯ ಕೆಳಗಡೆ ಇದ್ದಂಗ ಆಗತ್ತೆ? ಮಾಯಾಶಕ್ತಿಯಲ್ಲಿ ಅಲ್ವಾ? ಮಾಯಾಶಕ್ತಿಯಲ್ಲಿ ಇದೀವಿ ಅಂತ ನಮ್ಗೆ ಹೇಗ್ ಗೊತ್ತಾಗತ್ತೆ? ನಾವು ಮಾಯಾಶಕ್ತಿಯಲ್ಲಿ ಇದೀವಿ ಅಂತಂದ್ರೆ ಹೇಗ್ ಗೊತ್ತಾಗತ್ತೆ? ನಾವು ದುಃಖಕ್ಕೆ ಒಳಗಾಗ್ತಾ ಇದೀವಿ, ಕಷ್ಟದಲ್ಲಿ ಇದೀವಿ. ನಮಗ್ ದುಃಖ ಪಡ್ಲಿಕ್ಕೆ ಇಷ್ಟ ಇದೆಯಾ? ದುಃಖ ಪಡಿಬೇಕು ಅಂತ ಇಷ್ಟ ಇಲ್ಲ, ಆದ್ರೂ ಸಹ ದುಃಖ ಪಡ್ತಾ ಇದೀವಿ ಅಲ್ವಾ? ನಮ್ಗೆ ಆ ಕರೋನಾ ಬರೋದು ಇಷ್ಟ ಇರ್ಲಿಲ್ಲ, ಆದ್ರೂ ನಾವು ಕರೋನಾದಿಂದ ಆಗಿರುವಂತಹ ದುಃಖವನ್ನ ನಾವ್ ಇವಾಗ ಅನುಭವಿಸ್ಲೇಬೇಕು ಅಲ್ವಾ? ನಮ್ಗೆ ಇವಾಗ ಸಾಯ್ಲಿಕ್ಕೆ ಇಷ್ಟ ಇದೆಯಾ? ವಯಸ್ಸಾಗೋದು ಇಷ್ಟ ಇದೆಯಾ? ನಮ್ಗೆ ಮುದುಕರಾಗೋದು ಇಷ್ಟ ಇದೆಯಾ? ಕಾಯಿಲೆ ಬೀಳೋದು ಇಷ್ಟ ಇದೆಯಾ? ಇಲ್ಲ ಅಲ್ವಾ? ಇವ್ ಯಾವ್ದು ಇಷ್ಟ ಇಲ್ಲ, ಆದ್ರೆ ನಾವ್ ಇದನ್ನೆಲ್ಲ ನಾವು ಅನುಭವಿಸ್ಲೇಬೇಕು ಅಲ್ವಾ? ಇದ್ರಿಂದ ಗೊತ್ತಾಗ್ತಾ ಇದೆ ನಾವು
ಎಲ್ಲಿದ್ದೀವಿ? ಜೈಲಲ್ಲಿ ಮಾಯೆಯ ಅಧೀನದಲ್ಲಿ ಇದ್ದೇವೆ. ಮಾಯೆಯ ಅಧೀನದಲ್ಲಿ ನಾವು ಇದೀವಿ. ದುಃಖಾಲಯಂ ಅಶಾಶ್ವತಂ ಅಂತಹ ಒಂದು ಜಾಗದಲ್ಲಿ ನಾವು ಇದೀವಿ. ಇವಾಗ ಎಷ್ಟೊಂದ್ ಜನ ಹೇಳ್ತಾರಲ್ವಾ, ಸ್ವರ್ಗದಲ್ಲಿ ಎಷ್ಟೊಂದು ಸುಖ ಸಿಗುತ್ತಪ್ಪ, ಸ್ವರ್ಗ ಸುಖ ಸಿಗುತ್ತೆ, ಅಲ್ಲಿ ಹೋಗಿದ್ಬಿಡಣಂತೆ, ನಾವು ಬರೇ ಪುಣ್ಯ ಮಾಡೋಣಂತೆ, ಪುಣ್ಯ ಮಾಡಿ ಮಾಡಿ ಸ್ವರ್ಗಕ್ಕೆ ಹೋಗೋಣಂತೆ, ಸ್ವರ್ಗದಲ್ಲಿ ಆ ಪುಣ್ಯ ಎಲ್ಲ ಮುಗಿದ ತಕ್ಷಣ ಮತ್ತೆ ಭೂಮಿಗೆ ಬರ್ತೀವಿ ಅಂತ ಹೇಳ್ತಾರೆ. ಮತ್ತೆ ಭೂಮಿಗೆ ಬಂದ್ಮೇಲೆ ಬರೇ ಪುಣ್ಯ ಮಾಡೋಣಂತೆ, ಪುಣ್ಯ ಮಾಡ್ಬಿಟ್ಟು ಮತ್ತೆ ಸ್ವರ್ಗಕ್ಕೆ ಹೋಗೋಣಂತೆ ಅಂತ ಬಿಟ್ಟು ಮಾತಾಡ್ತಾರೆ ಅಲ್ವಾ? ಅದು ನಿಮ್ಗೆ ಓಕೆ ಅನ್ಸುತ್ತಾ? ಆ ಪ್ಲಾನ್ ಓಕೆ ಅನ್ಸುತ್ತಾ? ಆ ಐಡಿಯಾ ಇಲ್ಲ ಮಾತಾಜಿ, ಇಲ್ಲ. ಶಾಶ್ವತವಾದ ಒಂದು ಆನಂದ ಸಿಗ್ಬೇಕು ಅಂದ್ರೆ ಅದಕ್ಕೆ ಆಚಾರ್ಯರು ನಮ್ಗೆ ಹೇಗೆ ಅರ್ಥ ಮಾಡಿಸ್ತಾರೆ? ಇವಾಗ ಅಕಸ್ಮಾತ್ ನಾವ್ ಜೈಲಲ್ಲಿ ಇದ್ದಾಗ ಏನಾಗುತ್ತಾರೆ, ನಮ್ಗೆ ಏನೋ ಒಂದು ಅಂದ್ರೆ ಮಲ್ಕೊಂಡ್ಲಿಕ್ಕೆ ಅದ್ ಯಾವ್ದೋ ಒಂದು ಅಂದ್ರೆ ಹೊತ್ಕೊಂಡ್ಲಿಕ್ಕೆ ಯಾವ್ದೋ ಒಂದು ಬೆಡ್ಶೀಟ್ ಕೊಟ್ಟಿರ್ತಾರೆ. ಅದ್ರ ತುಂಬಾ ಥಂಡಿ ಇದ್ರೆ ಏನಾಗುತ್ತೆ, ನಮ್ಗದು ಸಾಕಾಗೋದಿಲ್ಲ. ನಮ್ಗೆ ಅವಾಗ ಬ್ಲಾಂಕೆಟ್, ಚೆನ್ನಾಗಿರೋ ಬ್ಲಾಂಕೆಟ್ ಕೊಡ್ತಾರೆ. ಅವಾಗ ಅಲ್ಲೇ ಜೈಲಲ್ಲೇ ಇರೋಣ ಅಂತ ನಾವು ಯೋಚನೆ ಮಾಡ್ತೀವಾ? ಇಲ್ಲ, ಅಲ್ಲಿ ನನಗೆ ತಣ್ಣೀರು ಬೇಡ, ನನಗೆ ಬಿಸಿನೀರ್ ಬೇಕು ಅಂತಂದಾಗ ಅವ್ರು ಬಿಸಿನೀರ್ ಕೊಡ್ತಾರೆ. ಓ ಏನೋ ಪರವಾಗಿಲ್ಲ, ನಮ್ಗೆ ಕೇಳಿರೋದೆಲ್ಲ ಸಿಗ್ತಾ ಇದೆ, ಇಲ್ಲಿ ಸಂತೋಷವಾಗಿದೆ, ನಾನು ಜೈಲಲ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಹೆಂಡತಿ ಮಕ್ಕಳನ್ನ ಎಲ್ಲಾರ್ನು ಕರೆಸ್ಕೊಂಡ್ಬಿಟ್ಟು ಅಲ್ಲೇ ಇರೋಣ ಅಂತ ನಮ್ಗೆ ಯೋಚನೆ ಬರುತ್ತಾ? ಇಲ್ಲ. ಸೊ ಜೈಲ್ ಅಂದ್ರೆ ಹೆಂಗಿದ್ರು ಜೈಲೇ ಅಲ್ವಾ? ಅಲ್ಲಿ ಎಷ್ಟೇ ನಮ್ಗೆ ಸುಖ ಸಂತೋಷ ಇದ್ರೂನು ಸಹ ಅದು ಜೈಲೇ. ಬುದ್ಧಿವಂತರಾಗಿರೋರು ಎಲ್ಲಾ ಫೆಸಿಲಿಟೀಸ್ ಅಲ್ಲಿ ಇದೆ, ಜೈಲಲ್ಲಿ ಚೆನ್ನಾಗಿದೆಯಪ್ಪ, ಟಿವಿನೂ ಇದೆ, ಮತ್ತೆ ವಾರಕ್ಕೊಂದ್ಸತಿ ನಮ್ಗೆ ಏನು ಫೀಸ್ಟ್ ಸಹ ಕೊಡ್ತಾರೆ, ಅವರು ಬೇಕಾಗಿರೋ ಅಂದ್ರೆ ಆಹಾರ ಚೆನ್ನಾಗಿರೋದೆಲ್ಲ ಭೂರಿ ಭೋಜನನೂ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಜೈಲಲ್ಲೇ ಇರೋಣ ಅಂತ ಹೇಳ್ಬಿಟ್ಟು ಏನಾದ್ರು ನಾವು ಯೋಚನೆ ಮಾಡಿದ್ರೆ, ಅಂತ ಮನುಷ್ಯನನ್ನ ನಾವ್ ಏನಂತ ಯೋಚನೆ ಮಾಡ್ಬೋದು, ಏನಂತ ಪರಿಗಣಿಸಬಹುದು ಅಂತ ಮನುಷ್ಯನನ್ನ? ಅಲ್ವಾ? ಮೂರ್ಖರಲ್ಲಿ ಮೂರ್ಖ ಅಂತ ನಾವು ಯೋಚನೆ ಮಾಡ್ಬೋದು. ಅದ್ ಹೇಗಿದ್ರು ಅದು ಜೈಲೇ ಅಲ್ವಾ? ಆ ಜೈಲಿನಿಂದ ನಾವು ಹೊರಗಡೆ ಬರ್ಬೋದು ಅಲ್ವಾ? ಇವಾಗ ಇದಕ್ಕಿಂತ ಮುಂಚೆ ನಾವು ಭಗವದ್ಗೀತೆಲೂ ಸಹ ಈ ಪ್ರಶ್ನೆನ ನಾವು ಕೇಳ್ತೀವಲ್ವಾ? ಇವಾಗ ಅಕಸ್ಮಾತ್ ನಿಮ್ಗೆ ಏನಾದ್ರೂ ಆ ಬಂಗಾರದ ಬೇಡಿ, ಅದೇ ಕೈದಿಗಳು ಹಾಕೋತಾರಲ್ಲ ಆ ಬೇಡಿ ಅಂತೀವಲ್ಲ, ಅದು ಬಂಗಾರದ ಬೇಡಿ ಮತ್ತೆ ಬೆಳ್ಳಿ ಬೇಡಿ ಮತ್ತೆ ಕಬ್ಬಿಣದ ಬೇಡಿ ಕೊಟ್ರೆ ಯಾವ ಬೇಡಿ ಬೇಕು ಅಂತ ನೀವು ಕೇಳಿದ್ರೆ ಯಾವ ಉತ್ತರವನ್ನ ಕೊಡ್ತೀರಾ ನೀವು? ಯಾಕೆ? ಬಂಗಾರ ಎಷ್ಟು ಕಾಸ್ಟ್ಲಿ ಅಲ್ವಾ? ಬಂಗಾರದ ಬೇಡಿ ಬೇಡವಾ ನಿಮ್ಗೆ? ಅಲ್ವಾ? ಬೇಡಿ ಅಂದ್ರೆ ಅದ್ ಬೇಡಿನೇ ಅಲ್ವಾ? ಅದ್ ಯಾವ ಬೇಡಿ ಇದ್ರೂನು ಸಹ, ಬಂಗಾರದ ಬೇಡಿ ಇದ್ರೂನು ಬೇಡ. ಯಾವ್ದೇ ಒಂದನ್ನ ನಾವು ಉಪಯೋಗಿಸಿದ್ರು ನಮ್ಮನ್ನ ಬಂಧನದಲ್ಲಿ ನಮ್ಗೆ ಸಿಕ್ಕಾಕೊಳೋ ತರ ಮಾಡುತ್ತೆ ಅಲ್ವಾ? ಇವಾಗ ಸತ್ವಗುಣ, ರಜೋಗುಣ, ತಮೋಗುಣ, ಈ 3 ಗುಣದಲ್ಲಿ ನಿಮ್ಗೆ ಯಾವ ಗುಣ ಬೇಕು ಅಂದ್ರೆ ನೀವೇನ್ ಹೇಳ್ತೀರಾ? ಯಾವ ಗುಣ ಬೇಕು ಅಂತ ಹೇಳ್ತೀರಾ? ಸತ್ವಗುಣ ಕೂಡ ಬೇಡ, ಶುದ್ಧ ಸತ್ವ. ನಮ್ಗೆ 3 ಗುಣನೂ ಸಹ ನಮ್ಗೆ ಬಂಧನಕ್ಕೆ ಒಳಗಾಗೋ ತರ ಮಾಡುತ್ತೆ ಅಲ್ವಾ? ನಮ್ಗೆ 3 ಗುಣನೂ ಬೇಡ. ಸೊ ಅದಕ್ಕೋಸ್ಕರ ನಾವು ಆದಷ್ಟು ಬೇಗ ಈ ಜೈಲಿನಿಂದ ನಾವು ಹೊರಗಡೆ ಬಂದ್ಬೇಕು ಅಲ್ವಾ? ಇಲ್ಲಿ ಎಷ್ಟೊಂದು ಕಾರಣಗಳನ್ನ ಹೇಳಿದಾರೆ ಯಾಕೆ ನಾವು ಜೈಲಿನಿಂದ ಹೊರಗಡೆ ಬರ್ಬೇಕಂತ. ನಾನು ಇದನ್ನೆಲ್ಲ ಇಷ್ಟೊಂದು ಡಿಸ್ಕಸ್ ಮಾಡೋದಿಲ್ಲ, ಅಂದ್ರೆ ಕ್ಲಾಸ್ ನ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಸೊ ತುಂಬಾ ಚೆನ್ನಾಗಿದೆ ಆಕ್ಚುಲಿ, ಪ್ರತಿಯೊಂದನ್ನ ತಿಳ್ಕೊಂಡು ಹೋದ್ರೆ. ಸೊ ಇಲ್ಲಿ ಪ್ರಭುಪಾದ್ರು ಏನನ್ನ ಹೇಳಿದ್ದಾರೆ ಅಂತಂದ್ರೆ, ಭಗವದ್ಗೀತೆ 9.13 ಶ್ಲೋಕ ಹೇಳ್ತಾ ಇದಾರೆ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಂ ಆಶ್ರಿತಃ ಭಜಂತಿ ಅನನ್ಯ ಮನಸೋ ಜ್ಞಾತ್ವಾ ಭೂತಾದಿಂ ಅವ್ಯಯಂ. ಓ ಪುತ್ರನೇ, ಮೋಹಕ್ಕೊಳಗಾಗದವರು ಮಹಾತ್ಮರು ದೈವಿ ಪ್ರಕೃತಿಯ ಆಶ್ರಯದಲ್ಲಿದ್ದಾರೆ. ಅವರು ಸಂಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾರೆ. ಏಕೆಂದರೆ ನಾನು ದೇವೋತ್ತಮ ಪರಮಪುರುಷನು, ಮೂಲ ಪುರುಷನು, ಅವ್ಯಯನೂ ಆಗಿದ್ದೇನೆಂದು ಅವರು ಬಲ್ಲರು. ಇಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದಾರೆ ಕೃಷ್ಣ? ಮಹಾತ್ಮರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾರನ್ನ ಇಲ್ಲಿ ಮಹಾತ್ಮರು ಅಂತ ಕರಿತಾ ಇದಾರೆ ಕೃಷ್ಣ? ಯಾರು ಮಹಾತ್ಮರು ಅಂತ ಕರಿತಾ ಇದಾರೆ? ಪುತ್ರ ಅರ್ಜುನ. ಇಲ್ಲ, ಯಾರು ದೈವಿ ಪ್ರಕೃತಿ ಆಶ್ರಯದಲ್ಲಿ ಇರ್ತಾರೆ. ಯಾರು ದೈವಿ ಪ್ರಕೃತಿಯ ಆಶ್ರಯದಲ್ಲಿ. ಯಾರು ದೈವಿ ಪ್ರಕೃತಿ ಅಂದ್ರೆ ಏನರ್ಥ? ದೈವಿ ಪ್ರಕೃತಿ ಅಂದ್ರೆ ಯಾರು? ಮಹಾಮಾಯನ, ಯೋಗಮಾಯನ? ಯಾರು ಯೋಗಮಾಯೆಯ ಆಶ್ರಯದಲ್ಲಿ ಇರ್ತಾರೋ ಅವ್ರನ್ನ ಇಲ್ಲಿ ದೈವಿ ಪ್ರಕೃತಿ ಆಶ್ರಿತ ಅಂತ ಕರಿತಾ ಇದ್ದಾರೆ. ದೈವಿ ಪ್ರಕೃತಿ ಆಶ್ರಿತಾಗೆ ಹೇಗ್ ಬರೋದು ನಾವು? ದೈವಿ ಪ್ರಕೃತಿಯ ಆಶ್ರಯಕ್ಕೆ ಹೇಗ್ ಬರೋದು ನಾವು? ಸಂಪೂರ್ಣವಾಗಿ ಭಕ್ತಿಯಲ್ಲಿ ತೊಡಗಿದ್ದು. ನಾವು ಈ ಭೌತಿಕ ಪ್ರಪಂಚದಲ್ಲಿ ಇದ್ರೂನು ನಾವು ಭಕ್ತಿ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ರೆ ನಾವ್ ಯಾರ ಆಶ್ರಯಕ್ಕೆ ಬಂದ್ಬಿಡ್ತೀವಿ? ದೈವಿ ಪ್ರಕೃತಿ ಆಶ್ರಯಕ್ಕೆ ನಾವು ಬಂದ್ಬಿಡ್ತೀವಿ. ಯಾಕೆ ಅವರು ದೈವಿ ಪ್ರಕೃತಿಯ ಆಶ್ರಯಕ್ಕೆ ಬರ್ತಾರೆ? ಅವ್ರು ಇವಾಗ ಮಾಯೆಯ ಆಶ್ರಯದಲ್ಲೇ ಇರ್ಬೋದಾಗಿತ್ತಲ್ವಾ? ಆದ್ರೆ ಯಾಕೆ ದೈವಿ ಪ್ರಕೃತಿಯ ಆಶ್ರಯಕ್ಕೆ ಬಂದ್ಬಿಡ್ತಾ ಇದಾರೆ? ಯಾಕೆಂದ್ರೆ ಬಂಧನಗಳಿವೆ ಇಲ್ಲಿ, ಮಾಯಾ. ಮತ್ತೆ ಇನ್ನ ಒಂದು ಜ್ಞಾನ ಬಂದಿದೆ ಅವ್ರಿಗೆ, ಇನ್ನ ಒಂದು ಅರ್ಥ ಮಾಡ್ಕೊಂಡಿದ್ದಾರೆ. ಏನ್ ಅರ್ಥ ಮಾಡ್ಕೊಂಡಿದ್ದಾರೆ ಅವರು? ನಾನು ದೇವೋತ್ತಮ ಪರಮ ಪುರುಷನು, ಮೂಲ ಪುರುಷನು, ಅವ್ಯಯನು ಅಂತ ಹೇಳ್ಬಿಟ್ಟು ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಅಂದ್ರೆ ಯಾರು ಒಡೆಯ, ಯಾರೆಲ್ಲವನ್ನ ಅನುಭವಿಸ್ಬೇಕು ಅಲ್ವಾ? ಅದನ್ನೆಲ್ಲ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಭಗವತ್ ಜ್ಞಾನವನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಗೊತ್ತಾಗಿದೆ ಯಾರ ಆಶ್ರಯವನ್ನ ಪಡಿಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಅವ್ರು ಇವಾಗ
ದೈವಿ ಪ್ರಕೃತಿಯ ಆಶ್ರಯಕ್ಕೆ ಬಂದ್ಬಿಟ್ಟಿದ್ದಾರೆ ಅವರು. ಮಹಾಮಾಯ ಆಶ್ರಯದಿಂದ ದೈವಿ ಪ್ರಕೃತಿಯ ಆಶ್ರಯಕ್ಕೆ ಅವರು ಬಂದಿದ್ದಾರೆ. ಜೀವಾತ್ಮರು ಅಂತರಂಗ ಶಕ್ತಿಯ ಹತೋಟಿಯಲ್ಲಿರುವಾಗ ಅವರ ಏಕೈಕ ಕಾರ್ಯ ಕೃಷ್ಣನನ್ನು ಅಥವಾ ವಿಷ್ಣುವನ್ನ ಪಡಿಸುವುದಾಗಿರುತ್ತದೆ. ಇದು ಮಹಾತ್ಮನ ನೆಲೆ. ಮಹಾತ್ಮನ ಕೆಲಸ ಏನು? ಒಂದೇ ಒಂದು ಕೆಲಸ. ಏನದು ಕೆಲಸ? ಕೃಷ್ಣನಿಗೆ ಸಂತೋಷ ಪಡಿಸೋದು ಅಲ್ವಾ. ಇವಾಗ ನಾವೇನ್ ಮಾಡ್ತಾ ಇದೀವಿ? ನಮ್ಮ ಇಂದ್ರಿಯಗಳನ್ನ ಉಪಯೋಗಿಸ್ಕೊಂಡು ಯಾರ ಸಂತೋಷವನ್ನ ಅಂದ್ರೆ ಯಾರ ಸಂತೋಷಕ್ಕೆ ಉಪಯೋಗಿಸ್ತಾ ಇದೀವಿ? ನಮ್ಮ ಇಂದ್ರಿಯಗಳನ್ನ ನಮ್ಮ ಸಂತೋಷಕ್ಕೆ ಉಪಯೋಗಿಸ್ತಾ ಇದೀವಿ. ಮಹಾತ್ಮರು ಯಾರ ಸಂತೋಷಕ್ಕೆ ಉಪಯೋಗಿಸ್ತಾರೆ? ಕೃಷ್ಣನ ಸಂತೋಷಕ್ಕೆ. ಎಲ್ಲ ಇಂದ್ರಿಯಗಳನ್ನ ಕಾಯ ವಾಚ ಮನಸ್ಸ ಅವರು ವಿಷ್ಣುವಿನ ಆರಾಧನೆಗೆ ಅವರು ಉಪಯೋಗಿಸ್ತಾರೆ. ಯಾರ್ದಾದ್ರೂ ಎಕ್ಸಾಂಪಲ್ ಕೊಡ್ತೀರಾ? ಯಾರು ತಮ್ಮೆಲ್ಲ ಇಂದ್ರಿಯಗಳನ್ನ? ಅಂಬರೀಷ್ ಮಹಾರಾಜ ಎಲ್ಲ ಇಂದ್ರಿಯಗಳನ್ನ ಅವರು ಭಗವಂತನ ಸೇವೆಗೆ ಉಪಯೋಗಿಸಿದ್ರು. ಇವಾಗ ನಾವು ಯಾರನ್ನ ಮಹಾತ್ಮರು ಅಂತ ಕರಿತೀವಿ? ಈ ಭೌತಿಕ ಪ್ರಪಂಚದಲ್ಲಿ ಎಂತವ್ರನ್ನ ನಾವು ಮಹಾತ್ಮರು ಅಂತ ಕರಿತೀವಿ? ಅದು ನಾವು ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ. ಇವಾಗ ಯಾರು ಕೃಷ್ಣ ಪ್ರಜ್ಞೆ ಇಲ್ವೋ ಅವ್ರು ಸಹ ಮಹಾತ್ಮ ಅನ್ನೋ ಒಂದು ಪದವನ್ನು ಸೋಷಲ್ ಅಲ್ವಾ. ಇವಾಗ ನಮ್ಗೆ ಈ ಭೌತಿಕ ಪ್ರಪಂಚದಲ್ಲಿ ಯಾರು ತುಂಬಾ ಗ್ರೇಟ್ ಶ್ರೇಷ್ಠರು ಅಂತ ಅನ್ಸುತ್ತೆ ಅಂತಂದ್ರೆ ಅವರ ಸ್ವಾರ್ಥ ಚಿಂತನೆ ಮಾಡ್ದಲೆ, ಅವ್ರ ಮನೆಯವರ ಚಿಂತನೆಯನ್ನು ಮಾಡ್ದಲೆ, ಅವರ ಬಂಧು ಬಾಂಧವರ ಚಿಂತನೆಯನ್ನು ಮಾಡ್ದಲೆ, ಅವರು ಸಮಾಜದ ಚಿಂತನೆ ಮತ್ತೆ ಈ ರಾಜ್ಯದ ಅಥವಾ ರಾಷ್ಟ್ರದ ಚಿಂತನೆಯನ್ನ ಯಾರು ಮಾಡ್ತಾರೋ ಅವ್ರನ್ನ ನಾವು ಮಹಾತ್ಮರು ಅಂತ ಕರಿತೀವಿ ಅಲ್ವಾ. ಆದ್ರೆ ಕೊನೆಗೆ ಏನಾಯ್ತು? ಮಹಾತ್ಮರ ಗತಿ ಏನಾಯ್ತು? ಇವಾಗ ದೇಶಕ್ಕೋಸ್ಕರನೇ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿರೋರ್ದೆಲ್ಲ ನಾವು ನೋಡ್ತಾ ಇದೀವಿ ಅಲ್ವಾ. ಅವ್ರನ್ನ ಗುಂಡಿಟ್ಟು ಕೊಂದಿದ್ದಾರೆ ಅಲ್ವಾ. ಇಡೀ ಜೀವನವನ್ನೇ ಅದಕ್ಕೋಸ್ಕರ ಅವ್ರು ಸಹಿಸಿದ್ದಾರೆ. ಅವ್ರಿಗೆ ಇವಾಗ ಏನಾಯ್ತು? ಅವ್ರಿಗೆ ಎಲ್ಲೂನು ಅವ್ರಿಗೆ ಏನು ಅದರ ಫಲನೆ, ಪರಿಪೂರ್ಣವಾದ ಫಲನೇ ಸಿಕ್ಕಿಲ್ಲ. ಆದ್ರೆ ನಮ್ಗೆ ಇವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಏನೇ ಹೇಳ್ತಾ ಇದಾರೆ? ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ಪ್ರಾಯತೋ ಮಹತೋ ಭಯಾತ್ ಅಂತ ಹೇಳ್ತಿದ್ದಾರೆ ಅಲ್ವಾ. ಪ್ರಭುಪಾದರು ಅದಕ್ಕೆ ಯಾವಾಗ್ಲೂ ನಮ್ಗೆ ಏನ್ ಹೇಳ್ತಾ ಇದ್ರು? ನಮ್ದು ಓನ್ಲಿ ಒನ್ ಬಿಸ್ನೆಸ್, ಒಂದೇ ಒಂದು ಬಿಸ್ನೆಸ್ ನಮ್ದು. ಏನದು ಬಿಸ್ನೆಸ್ ನಮ್ದು? ಮಾನವನಾಗಿ ಹುಟ್ಟಿ ಒಂದೇ ಒಂದು ಬಿಸ್ನೆಸ್, ಏಕೈಕ ಬಿಸ್ನೆಸ್, ಏಕೈಕ ವ್ಯವಹಾರ. ಇಲ್ಲಿ ಏನ್ ಹೇಳ್ತಿದ್ದಾರೆ? ಏಕೈಕ ಕಾರ್ಯ. ಅದೇ ತರನೇ ನಮ್ ಮನುಷ್ಯರೆಲ್ಲರ ಕಾರ್ಯ, ಏಕೈಕ ಕಾರ್ಯ ಅಂತಂದ್ರೆ ನಾವು ಭಕ್ತಿಯನ್ನ ಮಾಡೋದು, ಭಕ್ತಿ ಸೇವೆಯನ್ನ ಮಾಡೋದು. ಬರೇ ಬಾಯಿ ಮಾತಲ್ಲಿ ಭಕ್ತಿ ಇಲ್ಲ, ಭಕ್ತಿ ಸೇವೆ. ನಾವು ಕೈಯಿಂದ ನಮ್ಮ ಎಲ್ಲ ಇಂದ್ರಿಯಗಳನ್ನ ಉಪಯೋಗಿಸಿ ನಾವು ಅಲ್ಲಿ ಭಗವಂತನಿಗೆ ಅದನ್ನ ಉಪಯೋಗಿಸ್ಬೇಕು. ಅದನ್ನೇ ಭಕ್ತಿ ಸೇವೆ. ಅದಕ್ಕೆ ಪ್ರಭುಪಾದರು ಯಾವಾಗ್ಲೂ ಭಕ್ತಿ ಜೊತೆ ಸೇವೆ ಅನ್ನೋದನ್ನ ಅವರು ಸೇರಿಸ್ತಾರೆ ಅಲ್ವಾ. ಈ ಐಕ ಜಗತ್ತಿನ ಸಕಲ ಜೀವಿಗಳು ಮಹಾಮಾಯೆಯ ವಶಕ್ಕೊಳಪಟ್ಟಿರುತ್ತಾರೆ. ಅವರನ್ನು ತಾಪತ್ರಯಗಳಿಗೆ ಅಂದರೆ 3 ಕ್ಲೇಶಗಳಿಗೆ ಏನು ಮಹಾಮಾಯೆ ಒಳಪಡಿಸ್ತಾರೆ ಅಲ್ವಾ. ಆ 3 ಕ್ಲೇಶಗಳು ಯಾವುದು? ಇದು ಸಹ ನಿಮ್ಗೆ ಪ್ರಶ್ನೆ ಬರುತ್ತೆ. ಆ 3 ಕ್ಲೇಶಗಳು ಯಾವುದು? ಅದನ್ನ ವಿವರಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ 3 ಕ್ಲೇಶಗಳು ಯಾವುದು? ಅಲ್ವಾ. ನಿಮ್ಗೆ ಪ್ರತಿಯೊಂದು ಯಾವ್ದು ಅಂತ. ಆದಿ ದೈವಿಕ ಅಂತಂದ್ರೆ ಏನು? ಯಾವ್ದಾಗುತ್ತೆ? ದೇವತೆಗಳಿಂದ ಏನೇನು? ಸುನಾಮಿ, ಬರಗಾಲ, ಪ್ರವಾಹ, ಭೂಕಂಪ ಅವೆಲ್ಲನೂ ಸಹ ದೇವತೆಗಳಿಂದ ಆಗುವಂತಹ ಕಷ್ಟಗಳು. ಹೌದು, ಕರೋನೂ ಸಹ. ಆದಿ ಭೌತಿಕ ಕ್ಲೇಶ ಕ್ರಿಮಿಕೀಟಕ, ಸೊಳ್ಳೆ, ಭಗವದ್ಗೀತೆ ಬುಕ್ ತಗೊಂಡು ನೀವು ಓದ್ಲಿಕ್ಕೆ ಶುರು ಮಾಡ್ತೀರಾ. ಭಗವದ್ಗೀತೆ ಬುಕ್ ತಗೊಂಡು ಅವಾಗ ಒಂದು ಸೊಳ್ಳೆ ಬಂದು ಗುಯ್ ಅಂತ ಸುತ್ತುತ್ತೆ ನಿಮ್ಮನ್ನ ಅಲ್ವಾ. ಓದ್ಲಿಕ್ಕೆ ಆಗತ್ತಾ? ಒಂದ್ ನೊಣ ಬರುತ್ತೆ, ಒಂದ್ ನೊಣ ಸಾಕು ನಿಮ್ಮನ್ನ ಡಿಸ್ಟರ್ಬ್ ಮಾಡ್ಲಿಕ್ಕೆ. ಮನುಷ್ಯರೇ ಏನು ಬೇಡ ಅಲ್ವಾ. ನಾವು ಕ್ರಿಮಿ ಕೀಟಗಳಿಂದಲೋ ಅಥವಾ ಶತ್ರುಗಳಿಂದ ನಾವು ತೊಂದರೆಗೆ ಒಳಗಾಗ್ತೀವಿ. ಆಧ್ಯಾತ್ಮಿಕ ಕ್ಲೇಶ ಅಂತಂದ್ರೆ ಮನಸ್ಸು ಮತ್ತೆ ದೇಹ ಅಲ್ವಾ. ನಮ್ಗೆ ಎಷ್ಟೊಂದು ಕಾಯಿಲೆಗಳು ಬರುತ್ತೆ, ನಮ್ಗೆ ಬೇಡ ಆ ಕಾಯಿಲೆಗಳನ್ನ ಯಾವ್ದು ಅನುಭವಿಸ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ಆದ್ರೆ ಅವೆಲ್ಲ ಕಾಯಿಲೆನ ನಾವು ಅನುಭವಿಸ್ಲೇಬೇಕಾಗುತ್ತೆ. ಮನಸ್ಸು ನಮ್ಗೆ ಎಷ್ಟು ತೊಂದರೆ ಕೊಡುತ್ತಲ್ವಾ. ನೋಡಿ, ಇವಾಗ ನೀವೆಲ್ಲಾನು ಕುತ್ಕೊಂಡಿಲ್ಲಿ ಭಗವದ್ಗೀತೆ, ಭಾಗವತ, ಉಪದೇಶಾಮೃತ ಕೇಳ್ಬೇಕು ಅಂತಂದ್ರೆ ನಿಮ್ಮ ಮನಸ್ಸು ಬೇರೆ ಎಲ್ಲೋ ಯೋಚನೆ ಮಾಡ್ತೀರಾ. ಅಯ್ಯೋ ವೀಕೆಂಡ್ ಏನಿದು, ಇಲ್ಲಿ ಕುತ್ಕೊಂಡು ಬನ್ನಿ ಅಲ್ಲಿ ಹೊರಗಡೆ ಹೋಗೋಣಂತೆ, ಅಲ್ಲೆಲ್ಲ ಸುತ್ತಾಡ್ಕೊಂಡ್ ಬರೋಣಂತೆ, ನೋಡಿ ಎಲ್ಲರೂ ಹೆಂಗೆ ಮಜಾ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮನಸ್ಸು ಎಳಿತಾ ಇರತ್ತೆ ಅಲ್ವಾ. ಸೊ ಇವೆಲ್ಲನೂ ಮಹಾಮಾಯೆಯ ಕೆಲಸ ಅಲ್ವಾ. ಅದಕ್ಕೆ ನಮ್ಗೆ ಇಲ್ಲಿ ಏನ್ ಹೇಳ್ತಾರೆ? ಇವಾಗ ಈ ತ್ರಿಶೂಲಕ್ಕೆ ಅಲ್ವಾ, ಮಹಾಮಾಯೆ ಕೈಯಲ್ಲಿ ಏನ್ ಇಟ್ಕೊಂಡಿದ್ದಾಳೆ? ತ್ರಿಶೂಲ. ಈ ತ್ರಿಶೂಲದ 3 ಚೂಪಾಗಿರೋ ತುದಿಗಳು ಏನನ್ನ ಸೂಚಿಸುತ್ತೆ ಅಂತಂದ್ರೆ ಆದಿದೈವಿಕ, ಆಧ್ಯಾತ್ಮಿಕ, ಆದಿಭೌತಿಕ ಕ್ಲೇಶಗಳನ್ನ ಅದು ಸೂಚಿಸುತ್ತೆ ಅಲ್ವಾ. ಸೊ ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ? ನಾವ್ ಅದಕ್ಕೆ ಅಂತರಂಗ ಶಕ್ತಿಯ ಅಧೀನಕ್ಕೆ ಬಂದ್ಬಿಡ್ಬೇಕು. ಅಂತರಂಗ ಶಕ್ತಿ ಕೈಯಲ್ಲಿ ಏನ್ ಇಟ್ಕೊಂಡಿದ್ದಾರೆ ನೋಡಿ? ಅಂತರಂಗ ಶಕ್ತಿ ಏನ್ ಇಟ್ಕೊಂಡಿದ್ದಾರೆ ಕೈಯಲ್ಲಿ? ಹೂವು ಇಟ್ಕೊಂಡಿದ್ದಾರೆ, ಬೊಕ್ಕೆ ಇಟ್ಕೊಂಡಿದ್ದಾರೆ ಅಲ್ವಾ. ಅವ್ರು ಕರೀತಾ ಇದಾರೆ, ಬನ್ನಿ ನೀವೆಲ್ಲ ಗೋಲೋಕ ವೃಂದಾವನಕ್ಕೆ ಬನ್ನಿ. ಯಾಕೆ ನೀವೆಲ್ಲ ನನ್ನ ಮಕ್ಕಳು, ನೀವ್ ಯಾಕೆ ಇಲ್ಲಿ ಭೂಮಿ ಮೇಲೆ ಅದನ್ನ ನಾನು ಸೃಷ್ಟಿ ಮಾಡೋದನ್ನೇ ದುಃಖಾಲಯಂ ಅಶಾಶ್ವತ ಮಾತ್ರ ಸೃಷ್ಟಿ ಮಾಡಿದೀನಿ, ನೀವೆಲ್ಲನೂ ಬೇಗ ಬನ್ನಿ ನೀವು ಗೋಲೋಕ ವೃಂದಾವನಕ್ಕೆ ಅಂತ ಹೇಳ್ಬಿಟ್ಟು ಬೊಕ್ಕೆ ಇಟ್ಕೊಂಡು ಕಾಯ್ತಾ ಇದ್ದಾರೆ ಅಲ್ವಾ. ನಮ್ಗಿಂತ ಹೆಚ್ಚಾಗಿ ತವಕದಲ್ಲಿರೋದು ರಾಧಾಕೃಷ್ಣರು ಅಂತಾನೆ ಹೇಳ್ತಾರೆ ಅಲ್ವಾ. ಕೃಷ್ಣ ಅಷ್ಟು ಕಾಯ್ತಾ ಇರ್ತಾರೆ, ನನ್ನ ಮಕ್ಕಳು ಯಾವಾಗ ವಾಪಸ್ ಬರ್ತಾರೆ ಅಂತ. ನಾವೇನ್ ಯೋಚನೆ ಮಾಡ್ತೀವಿ? ಅಯ್ಯೋ ನಾನೇನು
ಲೆಕ್ಕಕ್ಕೆ ಇಲ್ಲ ಅಲ್ವಾ. ನಾವು ಈ ಭೌತಿಕ ಪ್ರಪಂಚ ನಾವ್ ಹಂಗೆ ಅನ್ಕೊಳೋದಲ್ವಾ, ನನ್ನ ತೃಣ ಸಮಾನ, ನನ್ ಲೆಕ್ಕಕ್ಕೆ ಇಲ್ಲ ಅಂತ. ಆದ್ರೆ ಕೃಷ್ಣನಿಗೆ ಹಾಗಲ್ಲ. ಕೃಷ್ಣನಿಗೆ ಪ್ರತಿಯೊಬ್ಬರನ್ನು ಸಹ ತುಂಬಾ ಮುಖ್ಯ ಅಲ್ವಾ. ಯಾಕಂದ್ರೆ ನಾವು ಪ್ರತಿಯೊಬ್ಬರು ಸಹ ಒಂದೊಂದು ಸೇವೆನ ನಾವು ಮಾಡ್ತೀವಿ ಭಗವಂತನಿಗೆ. ಆ ಸೇವೆನ ನಾವಷ್ಟೇ ಮಾಡ್ಲಿಕ್ಕೆ ಸಾಧ್ಯ. ಇವಾಗ ಕೃಷ್ಣ ಅದನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ದಾರೆ. ಇವಾಗ ನಾವು ವಾಪಸ್ ಹೋದ್ರೆ ಅಷ್ಟೇ ಕೃಷ್ಣನಿಗೆ ಮತ್ತೆ ಆ ಸೇವೆ ಸಿಗ್ಲಿಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ನಮ್ಗೆ ಈ 3 ಕ್ಲೇಶಗಳನ್ನ ಬಿಟ್ಟು ನಮ್ಗೆ ಇನ್ನೆಲ್ಲ ಏನು ತೊಂದರೆಗಳಿದೆ, ನಮ್ಗೆ 4 ಶಾಶ್ವತ ತೊಂದರೆಗಳಿದೆಯಲ್ಲ, ಆ 4 ಶಾಶ್ವತ ತೊಂದರೆಗಳು ಯಾವುದು? ಜನ್ಮ ಮೃತ್ಯು ಜರ ವ್ಯಾಧಿ. ಜನ್ಮ ಮೃತ್ಯು ಜರ ವ್ಯಾಧಿ. ಅದನ್ನು ಸಹ ನಾವು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಇವಾಗ ನಾವ್ ಈ 3 ಹರೇ ಕೃಷ್ಣ, ಪ್ಲೀಸ್ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದೆ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ ಯಾರ್ದು. ಓಕೆ, ಇವಾಗ ಈ 3 ಕ್ಲೇಶಗಳನ್ನ ಮತ್ತೆ ಈ 4 ತೊಂದರೆಗಳನ್ನ, ಶಾಶ್ವತ ತೊಂದರೆಗಳನ್ನ ನಾವು ಅನುಭವಿಸಬಾರ್ದು ಅಂತಂದ್ರೆ ನಮ್ಗೆ ಏನಿದೆ ಇವಾಗ ಮಾರ್ಗ ಏನಿದೆ? ಕೃಷ್ಣ ಪ್ರಜ್ಞೆ, ಭಕ್ತಿ ಸೇವೆ. ಭಕ್ತಿ ಸೇವೆಗೆ ಬರ್ಬೇಕು. ಅದಕ್ಕೆ ಕೃಷ್ಣ ಏನ್ ಹೇಳ್ತಾ ಇದಾರೆ? ನನ್ನ ಆ ಸರ್ವೋಚ್ಚ ಸ್ಥಾನವನ್ನ ನೀವು ಒಪ್ಕೊಂಡು ಭಕ್ತಿ ಸೇವೆ ಮಾಡಿ. ಭಕ್ತಿ ಸೇವೆಗೆ ಬಂದ ತಕ್ಷಣ ನೀವು ಈ ಅಂತರಂಗ ಶಕ್ತಿ ಕೆಳಗಡೆ ನೀವು ಬರ್ತೀರಾ. ಆಗ ನಿಮ್ಗೆ ಇವೆಲ್ಲನೂ ಇರುತ್ತೆ. ಈ ಭೌತಿಕ ಪ್ರಪಂಚದಲ್ಲಿ ಇದ್ರೆ ನಾವ್ ಇದನ್ನ ಯಾವುದನ್ನು ಸಹ ನಾವು ತಡಿಲಿಕ್ಕೆ ಆಗೋದಿಲ್ಲ. ಇದನ್ನೆಲ್ಲ ನಾವು ಅನುಭವಿಸ್ಕೊಂತಾ ಇದ್ರೂನು ಸಹ ನಾವು ಭಗವಂತನ ಆಶ್ರಯದಲ್ಲಿ ಇದ್ದಾಗ ನಮ್ಗೆ ಇವಾಗ ಆ ಪದ್ಮ ಕಮಲ ಹೇಗೆ ಆ ಕೆಸರಲ್ಲಿ ಇದ್ರೂನು ಸಹ ಅದಕ್ಕೆ ಅಂಟ್ಕೊಂಡಲ್ಲ ಇರುತ್ತೋ ಆ ತರ ನಾವು ಇರಬಹುದು ಅಲ್ವಾ. ಸೊ ನಮ್ಗೆ ಇರೋ ಜಾಗನೇ ವೈಕುಂಠವಾಗಿರುತ್ತೆ. ನಾವು ಕೃಷ್ಣ ಪ್ರಜ್ಞೆಗೆ ಬಂದ್ರೆ ನಾವು ಜೀವನ ಪೂರ್ತಿನೂ ಸಹ ಸಂತೋಷವಾಗಿದ್ದು, ನಾವು ದೇಹವನ್ನ ತ್ಯಾಗ ಮಾಡಿದ್ಮೇಲೂ ಸಹ ನಾವು ಈ ಪರಿಪೂರ್ಣವಾಗಿರುವಂತಹ ಆ ಗುರಿಯನ್ನ ನಾವು ತಲುಪಬಹುದು. ಅದನ್ನೇ ನಮ್ಗೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಇವಾಗ ಭಕ್ತಿಯನ್ನ ನಾಶ ಮಾಡುವ ವಿಷಯಗಳು ಯಾವ್ದ್ಯಾವ್ದು ಅಂತ ಗೊತ್ತಾಯ್ತು ನಿಮ್ಗೆ? ಜ್ಞಾಪಿಸ್ಕೊಳ್ಳಿ ಮತ್ತೆ. ಭಕ್ತಿನ ನಾಶ ಮಾಡೋ ವಿಷಯಗಳು ಯಾವ್ದ್ಯಾವ್ದು? 6 ನಾವು ತಿಳ್ಕೊಂಡಿವಿ ಅಲ್ವಾ? ಷಡ್ಬೀರ್ ಭಕ್ತಿರ್ ವಿನಶ್ಯತಿ. ಮನಸ್ಸು ಅತಿಯಾದ ಆಹಾರ ಸೇವನೆ, ಅತ್ಯಾಹಾರ ಪ್ರಯಾಸ, ಅತ್ಯಾಹಾರ ಪ್ರಯಾಸ, ಪ್ರಜಲ್ಪೋ ನಿಯಮಾಗ್ರಹ, ಜನಸಂಘಶ್ಚ ಲೌಲ್ಯಂಚ ಅಲ್ವಾ. ಈಗ ಮತ್ತೆ ನಮ್ಗೆ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಈ 6ಕ್ಕೂ ಮೂಲವನ್ನ ಹೇಳ್ತಾ ಇದಾರೆ. ಈ 6ಕ್ಕೂ ಮೂಲ ಯಾವ್ದು ಅಂತಂದ್ರೆ ಕಾಮ, ಕ್ರೋಧ ಮತ್ತೆ ಲೋಭ ಅಲ್ವಾ. ಕಾಮ, ಕ್ರೋಧ, ಲೋಭ ಇದ್ರ ಬಗ್ಗೆನೆ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಈ ಕಾಮ, ಕ್ರೋಧ, ಲೋಭ ಇದೆಯಲ್ಲ ಅದೇ ನಮ್ಮ ಮೂಲ ಕಾರಣ. ಈ ಕಾಮ, ಕ್ರೋಧ, ಲೋಭ ಏನಕ್ಕೆ ಬಂದಿದೆ ನಮ್ಗೆ ಅಂದ್ರೆ ಆ ಪಾಪಪೂರ್ಣ ಇಚ್ಛೆ ಇದೆ ನಮ್ಗೆ ಅಲ್ವಾ. ಪಾಪಪೂರ್ಣ ಇಚ್ಛೆ ಅಂತಂದ್ರೆ ಏನು ಅಂತಂದ್ರೆ ಆ ದೇವರ ನಿಯಮಗಳಿಗೆ ವಿರುದ್ಧವಾಗಿ ನಡ್ಕೋಬೇಕು ಅನ್ನೋದೇ ನಮ್ದು ಇಚ್ಛೆ. ಅದಕ್ಕೆ ಅದನ್ನ ಪಾಪಪೂರ್ಣ ಇಚ್ಛೆ ಅಂತ ಹೇಳ್ಬಿಟ್ಟು ಕರೀತಾರೆ. ದೇವರ ನಿಯಮಗಳಿಗೆ ಅನುಗುಣವಾಗಿ ನಾವು ನಡ್ಕೊಂಡ್ರೆ ನಮ್ಗೆ ಏನಾಗುತ್ತೆ, ನಾವು ಏನು ನಿತ್ಯ ಬದ್ಧಾತ್ಮರಿಗಿನ್ನ ನಾವು ಏನ್ ಹೇಳ್ತಾರೆ, ಭಗವಂತನ ಆ ಶಾಶ್ವತ ಸಹಚರರು ಏನಿರ್ತಾರೋ ಆ ಶಾಶ್ವತ ಸಹಚರರಾಗ್ಬಹುದು ನಾವು. ಓಕೆ, ಇಲ್ಲಿ ತುಂಬಾ ಎಕ್ಸ್ಪ್ಲನೇಷನ್ಸ್ ಇದೆ, ನಾನು ಇದನ್ನ ನಿಮ್ಗೇನು ಹೇಳ್ತಾ ಇಲ್ಲ. ಮಾತಾಜಿ ಮಾತಾಜಿ ಆವಾಗ್ಲೇ ಒಂದ್ ಕ್ವಶನ್ ಕೇಳಿದ್ರಲ್ಲ, ಅದೊಂದ್ ಸ್ವಲ್ಪ ಇದ ಭಕ್ತಿಯನ್ನು ನಾಶ ಮಾಡುವ ವಿಷಯಗಳ. ಮಾತಾಜಿ ಸೇಮ್ ಇದೇ ಶ್ಲೋಕ ಮಾತಾಜಿ. ಭಕ್ತಿಯನ್ನ ನಾಶ ಮಾಡುವ ವಿಷಯಗಳು 6 ಇದೆ ಅಲ್ಲ. ಯಾವ್ದಾವ್ದು? ಭಕ್ತಿರ್ ವಿನಶ್ಯತಿ, ಷಡ್ಬೀರ್ ಭಕ್ತಿರ್ ವಿನಶ್ಯತಿ, ಅತ್ಯಾಹಾರ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮಾಗ್ರಹ, ಜನಸಂಘಶ್ಚ ಲೌಲ್ಯಂಚ, ಷಡ್ಬೀರ್ ಭಕ್ತಿರ್ ವಿನಶ್ಯತಿ. ಅದು 6 ನೀವು ತಿಳ್ಕೊಬೇಕಾಗತ್ತೆ. ಮತ್ತೆ ಇಲ್ಲಿ ನಮ್ಗೆ ಇಲ್ಲಿ ಏನನ್ನ ನೋಡ್ತಿದೀವಿ ಅಂತಂದ್ರೆ ಇಲ್ಲಿ ನೋಡಿ, ಒಂದು ರೈಸ್ ಅಂದ್ರೆ ಅಕ್ಕಿ ಮೂಟೆ ದಾರಿಯಲ್ಲಿ ಬಿದ್ದ್ಬಿಟ್ಟಿದೆ ಅಲ್ಲ. ದಾರಿಯಲ್ಲಿ ಬಿದ್ದಾಗ ಕಾಗೆ ಏನ್ ಮಾಡುತ್ತೆ? ಅಕ್ಕಿ ಮೂಟೆ ನೋಡಿ ಏನ್ ಮಾಡುತ್ತೆ ಕಾಗೆ? ಎಷ್ಟು ಬೇಕಷ್ಟು ತಕೊಳ್ಳಿ. 4 ಕಾಳು ತಿನ್ನುತ್ತೆ ಮಾತಾಜಿ. ಒಂದ್ 4 ಕಾಳು ತಿನ್ನುತ್ತೆ. ಆಮೇಲೆ ಮತ್ತೆ ಅಕ್ಕ ಅಕ್ಕ ಅಂತ ಹೇಳ್ಬಿಟ್ಟು ತನ್ನ ಬಂದು ಬಳಗವೆಲ್ಲ ಕರಿಯುತ್ತೆ. ಅದು ಮೂಟೆನೆ ಹಾಕೊಂಡು ಹೋಗ್ತಾರೆ. ಮಾತಾಜಿ ಅಷ್ಟು ಗೊತ್ತಿದ್ಯಾ ನಿಮ್ಗೆ? ಮೂಟೆ ಎತ್ಕೊಂಡು ಹೋಗ್ಬಿಡ್ತಾನ? ಓಕೆ, ಸೊ ಫುಲ್ ಮೂಟೆ ತಗೊಂಡ್ ಹೋಗ್ತಾನೆ ಅಲ್ವಾ. ಇಲ್ಲಿ ಏನ್ ಗೊತ್ತಾಗ್ತಾ ಇದೆ ನಮ್ಗೆ? ಇದರಿಂದ ಏನ್ ಗೊತ್ತಾಗ್ತದೆ ಈ ನಿದರ್ಶನದಿಂದ? ಅಲ್ವಾ, ಎಲ್ಲವೂ ನನಗೆ ಬೇಕು ಅಂತ ಹೇಳ್ಬಿಟ್ಟು ಅಲ್ವಾ. ನಮ್ಗೇನ್ ಇಷ್ಟು ಮೂಟೆ ಅಕ್ಕಿ ತಿನ್ನಕ್ ಆಗೋದಿಲ್ಲ. ಆದ್ರೆ ನಾವೇನೋ ಇವತ್ತು ತಿನ್ಬಿಟ್ಟು ಹೊಟ್ಟೆ ತುಂಬಾ ತಿನ್ಬಿಟ್ಟು ನಾಳೆಗೆ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಸಂಗ್ರಹಣೆ ಮಾಡ್ಕೊಂಡು ಇಟ್ಕೋತೀವಿ ಅಲ್ವಾ. ಅತಿಯಾಗಿ ತಿನ್ನೋದು ಮತ್ತೆ ಅತಿಯಾಗಿ ಸಂಗ್ರಹಿಸೋದು ಅಲ್ವಾ. ಹಣವನ್ನು ನಾವು ಸಂಗ್ರಹಿಸ್ತೀವಿ, ಎಲ್ಲ ವಸ್ತುಗಳನ್ನು ಸಹ ನಾವು ಸಂಗ್ರಹಿಸ್ತೀವಿ. ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ರೆ ಪ್ರಭುಪಾದರು. ಒಬ್ಬರು ತನಗೆ ವಾಸ್ತವವಾಗಿ ಬೇಕಾದುದಕ್ಕಿಂತ ಹೆಚ್ಚಾಗಿ ಏನನ್ನೂ ಸಂಗ್ರಹಿಸಬಾರದು. ಈ ಪ್ರಕೃತಿ ನಿಯಮವನ್ನ ಅನುಸರಿಸಿದರೆ ದೇಹಧಾರಣೆಗೆ ಏನೂ ಕಷ್ಟವಾಗುವುದಿಲ್ಲ ಅಲ್ವಾ. ಇವಾಗ ನಮ್ಗೆ ಏನ್ ಹೇಳಿದಾರೆ ಅಂತಂದ್ರೆ, ಭಗವಂತ ನಮ್ಮನ್ನೆಲ್ಲ ಹುಟ್ಟಿಸಿದ್ಮೇಲೆ ನಮ್ಗೆ ಆಹಾರವನ್ನು ಸಹ ಅವರು ಒದಗಿಸಿದ್ದಾರೆ. ಈ ಒಂದು ಜೀವಿನ ನಾನು ಸೃಷ್ಟಿ ಮಾಡಿದೀನಿ, ಈ ಜೀವಿಗೆ ಇಷ್ಟು ಆಹಾರ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒದಗಿಸಿದ್ದಾರೆ ಅವರು ಅಲ್ವಾ. ಇವಾಗ ಫಾರ್ ಎಕ್ಸಾಂಪಲ್ ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕಂತಂದ್ರೆ, ಇವಾಗ ಮನೇಲಿ ಫಂಕ್ಷನ್ ಇದೆ, 50 ಜನ ಫಂಕ್ಷನ್ ಬರ್ತಾರೆ ಅಂತ ನಮ್ಗೆ ಗೊತ್ತಿರುತ್ತೆ.
ಸೊ ನಾವು 100 ಜಾಮೂನ್ ರೆಡಿ ಮಾಡಿರ್ತೀವಿ. 100 ಜಾಮೂನ್ ಅಲ್ಲಿ ಅಂದ್ರೆ ಎಲ್ಲರಿಗೂ 2 ಕೊಡೋಣಂತೆ ಅಂತ ಹೇಳ್ಬಿಟ್ಟು. ಈಗ ಒಬ್ರು ಬಂದ್ಬಿಟ್ಟು ಇನ್ನ ಫಂಕ್ಷನ್ ಶುರುವಾಗಿರಲ್ಲ, ಒಬ್ರು ಬಂದ್ಬಿಟ್ಟು ಅತಿ ಆಸೆ ಅವ್ರೇನ್ ಮಾಡ್ತಾರೆ, ಒಂದ್ 10 ಜಾಮೂನ್ ತಿಂದ್ಬಿಡ್ತಾರೆ. ಅವಾಗ ಏನಾಯ್ತಲ್ಲಿ 10 ಜಾಮೂನ್ ತಿಂದ್ರೆ ಇವಾಗ ಕಡಿಮೆ ಆಗ್ತದೆ. ಇವಾಗ ಎಲ್ಲಾರ್ಗು 2 ಕೊಡ್ಲಿಕ್ಕೆ ಆಗತ್ತಾ ನಮ್ಗೆ? ಇಲ್ಲ ಯಾಕ ಆತರ ಆಯ್ತು? ಶಾರ್ಟೇಜ್ ಯಾಕಾಯ್ತು? ಅತಿ ಆಸೆ ಒಬ್ಬನ ಅತಿ ಆಸೆ ಆಯ್ತು ಅಲ್ವಾ? ಇವಾಗ ನಾವು ಹಾಗೆ ಮಾಡ್ತಾ ಇದೀವಿ. ಇವಾಗ ಇಲ್ಲಿ ನಾವು ಕೃತಕವಾಗಿ ನಾವು ಅಭಾವವನ್ನ ಸೃಷ್ಟಿ ಮಾಡ್ತಾ ಇದೀವಿ. ಕೃತಕ ಅಭಾವ ಆಗ್ತಿದೆ. ಯಾಕೆ ಅಂತಂದ್ರೆ ನಮ್ಮ ಅತಿ ಆಸೆಯಿಂದ ಅಲ್ವಾ? ನಮ್ಗೆ ಎಷ್ಟು ಅವಶ್ಯಕತೆಗಿನ್ನ ಹೆಚ್ಚೆಚ್ಚಾಗಿ ಕೂಡ ಹಾಕೊಂಡು ಹೋಗ್ತಾ ಇದೀವಿ. ಅದಕ್ಕೋಸ್ಕರನೇ ಏನಾಗ್ತಾ ಇದೆ ಇಲ್ಲಿ, ನಮ್ಗೆ ಅಭಾವ ಇದೆಯೇನೋ ಅನ್ನೋ ಒಂದು ಆತರ ಒಂದು ಗೋಚರ ಆಗ್ತಾ ಇದೆ. ನಮ್ಗೆ ಅಭಾವ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ಗೋಚರ ಆಗ್ತಾ ಇದೆ. ಯಾಕಂದ್ರೆ ಇದು ನಮ್ಗೆ ಆಗಿರೋದು ಯಾಕೆ ಅಂತಂತಂದ್ರೆ ಕೃತಕ ಅಭಾವ. ಇದನ್ನ ನಾವು ಸೃಷ್ಟಿ ಮಾಡಿರೋದು, ಭಗವಂತ ಸೃಷ್ಟಿ ಮಾಡಿಲ್ಲ. ಅದಕ್ಕೇನೆ ಬೇರೆ ಯಾವುದೇ ಒಂದು ಜೀವಿ ವರ್ಗದಲ್ಲಿ ಈ ತರ ಅಭಾವ ಇಲ್ಲ. ಎಲ್ಲರಿಗೂ ಸಹ, ಎಲ್ಲ ಜೀವರಾಶಿಗಳಿಗೂ ಸಹ ಇವಾಗ ಇರುವೆಗೆ ಒಂದು ಚಿಕ್ಕ ಒಂದು ಸಕ್ಕರೆ ಚೂರ್ ಸಿಕ್ಕಿದ್ರೆ ಸಾಕು, ಅದ್ರ ಜೀವನ ಆಗೋಗುತ್ತೆ. ಮತ್ತೆ ಆನೆಗೆ ಟನ್ಗಟ್ಲೆ ಆಹಾರ ಬೇಕು. ಎಲ್ಲವನ್ನ ಭಗವಂತ ಒದಗಿಸಿದಾನೆ. ಅದೇ ತರ ನಮ್ಮ ಮನುಷ್ಯರಿಗೂ ಒದಗಿಸಿದ್ದಾರೆ. ಆದ್ರೆ ಇಲ್ಲಿ ನಮ್ಮ ಮಾನವರಲ್ಲಿ ಯಾಕೆ ಇಲ್ಲಿ ಗಲಭೆ ಆಗ್ತಾ ಇದೆ, ಮತ್ತೆ ಯುದ್ಧಗಳಾಗ್ತಿದೆ ಅಂತಂದ್ರೆ ನಮ್ಮ ಈ ಅತ್ಯಾಹಾರದಿಂದ. ಅದನ್ನ ನಮ್ಗೆ ಪ್ರಭುಪಾದ್ರ ಅರ್ಥ ಮಾಡಿಸ್ತಾರೆ. ಅದಕ್ಕೆ ನೋಡಿ, ಇದಕ್ ಮತ್ತೆ ಉತ್ತರ ಏನು ಅಂತಂದ್ರೆ, ನಾವ್ ಇದಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ ನಾವು ತಿಳ್ಕೊಂಡ್ವಿ ಅಲ್ವಾ? ಏನ್ ತಿಳ್ಕೊಂಡ್ವಿ ನಾವು ಸ್ಟಾರ್ಟಿಂಗ್ ಅಲ್ಲಿ? ಈ ಶ್ಲೋಕ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಪ್ರಭುಪಾದ್ರ ಹೇಳಿದ್ರು ಭಾವಾರ್ಥದಲ್ಲಿ, ಅದು ತತ್ವ. ಆ ತತ್ವವನ್ನ ನಾವು ಪಾಲಿಸ್ಲೇಬೇಕು ನಾವು. ಯಾವ್ದು ತತ್ವ? ಇವಾಗ ನೋಡಿ, ನಮ್ಗೆ ನನ್ ಜಾಮೂನ್ 2 ತಿಂದಿದ್ರೆ ನನ್ಗೆ ಆಗೋಗ್ತಿತ್ತು ಅಲ್ವಾ? ನನಗೆ ರುಚಿನೂ ಸಿಗ್ತಾ ಇತ್ತು, ನನಗೆ ಆರೋಗ್ಯಕ್ಕೂ ಏನು ತೊಂದರೆ ಆಗ್ತಿರ್ಲಿಲ್ಲ ಅಲ್ವಾ? ನನಗೆ ಅಂದ್ರೆ ಅಷ್ಟು ಸಾಕು 2 ಜಾಮೂನ್ ತಿನ್ನೋದು ಅಲ್ವಾ? ಹೌದು ಮಾತಾಜಿ. ಅದು ಏನು ಆ ತತ್ವ ನಾವ್ ಏನ್ ತಿಳ್ಕೊಂಡಿದ್ದು ನಾವು? ಸಿಂಪಲ್ ಲಿವಿಂಗ್ ಅಲ್ವಾ? ಸರಳ ಜೀವನ ಮತ್ತೆ ಉದಾತ್ತ ಆಲೋಚನೆ ಮಾಡ್ಬೇಕು. ಅದಾಗಿಲ್ಲ ಅಲ್ಲಿ ಅಲ್ವಾ? ಸರಳ ಜೀವನ ಆಗ್ಲಿಲ್ಲ. ಇರೋದೆಲ್ಲ ನನಗೆ ಬೇಕು. ಅಲ್ಲಿ ಇನ್ನ 15-20 ಜಾಮೂನ್ ಬೇಕಾದ್ರೂ ಆ ವ್ಯಕ್ತಿ ತಿಂದ್ಬಿಡ್ತಾ ಇದ್ದ ಅಲ್ವಾ? ಆದ್ರೆ ನೋಡಿ, ಅದು ಮಾನವ ಸಮಾಜದಲ್ಲಿ ಮಾತ್ರನೇ ಅಂತದ್ದು ನೀವು ಕಾಣ್ಲಿಕ್ಕೆ ಸಾಧ್ಯ. ಅದು ಪ್ರಾಣಿಗಳ ಸಮಾಜದಲ್ಲಿ ಆತರ ಕಾಣಿಸೋದಿಲ್ಲ. ನೋಡಿ, ನಾವ್ ಯಾವ ತರ ಅಲ್ವಾ ಅತಿಯಾಗಿ ತಿಂತೀವಿ. ಎಷ್ಟು ಬಟ್ಟೆ ಇದ್ರು ಸಾಲದು. 365 ದಿನಕ್ಕೆ ಒಂದೊಂದ್ ದಿನಕ್ಕೆ ಒಂದೊಂದ್ ಬಟ್ಟೆ ಹಾಕೊಂಡ್ರು ಇನ್ನೂ ಬೇಕು ನಮ್ಗೆ ಬಟ್ಟೆಗಳು ಅಲ್ವಾ? ಹಣ, ಎಲ್ಲ ಬಂಗಾರ ಎಲ್ಲವೂ ಸಹ ನಾವು ಹೆಚ್ಚು 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 ಸಂಗ್ರಹಿಸ್ಕೊಂತ ಹೋಗ್ತೀವಿ. ಅದಕ್ಕೆ ನಮ್ಗೆ ಇಲ್ಲಿ ಕೃತಕ ಅಭಾವವನ್ನ ಸೃಷ್ಟಿ ಮಾಡಿದೀವಿ. ಕೃತಕ ಅಭಾವ ಸೃಷ್ಟಿ ಆಗಿರೋದ್ರಿಂದ ಜನಗಳ ಮಧ್ಯೆ ಇಲ್ಲಿ ಯುದ್ಧ, ಕಲಹ ಎಲ್ಲ ನಡೀತಾ ಇದೆ. ರಾಷ್ಟ್ರಗಳ ಮಧ್ಯೆ, ದೇಶಗಳ ಮಧ್ಯೆನೇ ಅಲ್ಲಿ ಕಲಹ ನಡೀತಾ ಹೋಗ್ತಾ ಇದೆ ಅಲ್ವಾ? ನಮ್ಗೆ ಅದನ್ನ ಬರೀ ಜಾಮೂನಲ್ಲಿ ಅರ್ಥ ಮಾಡ್ಕೊಂಡ್ರೆ ಇದೇನಪ್ಪಾ ಅಷ್ಟೇ ಅಂತ ಅನ್ಸುತ್ತೆ. ಆದ್ರೆ ನಾವ್ ಅದನ್ನ ಎಲ್ಲಿ ತನಕ ತಗೊಂಡೋಗ್ಬೋದು? ನಾವು ದೇಶಗಳ ಮಧ್ಯೆ ನಾವು ತಗೊಂಡೋಗ್ಬೋದು. ಎಲ್ಲರ ಮನಸ್ಥಿತಿನೂ ಇದೇ ತರ ಇದೆ ಅಲ್ವಾ? ಸೊ ಎಲ್ಲವೂ ನನಗೆ ಬೇಕು, ಎಲ್ಲವನ್ನ ನಾವೇ ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಶಾಸ್ತ್ರಗಳ ಪ್ರಕಾರ ಏನ್ ಹೇಳ್ತಾ ಇದಾರೆ? ಅವಶ್ಯಕತೆಗಿಂತ ಹೆಚ್ಚಾಗಿ ಸಂಗ್ರಹಿಸೋದು ನಿಷಿದ್ಧ ಅಂತ ಹೇಳ್ತಾ ಇದಾರೆ. ಸಾಮಾನ್ಯವಾಗಿ ಜನರು ಸರಳ ಜೀವನ ಮತ್ತು ಉನ್ನತ ಆಲೋಚನೆಯನ್ನ ಇಷ್ಟಪಡುವುದಿಲ್ಲ. ಅದು ಅವರ ದೌರ್ಭಾಗ್ಯ. ಈ ತರ ಹೇಳಿದ್ರೆ, ಯಾರಿಗಾದ್ರೂ ನಾವು ಉಪದೇಶ ಮಾಡಿದ್ರೆ, ಇಲ್ಲ ನೀವು ಸಿಂಪಲ್ ಆಗಿ ಜೀವನ ಮಾಡ್ಬೇಕು, ಉನ್ನತ ಆಲೋಚನೆ ಇಟ್ಕೋಬೇಕು, ಮನುಷ್ಯ ಜೀವನ ಏನಕ್ಕಿದೆ ಅಂತ ನೀವು ಯೋಚನೆ ಮಾಡಿ ಅದರ ಕುರಿತಾಗಿ ನೀವು ನಿಮ್ಮ ಜೀವನವನ್ನ ನೀವು ರೂಪಿಸ್ಕೋಬೇಕು ಅಂತ ಹೇಳಿದ್ರೆ, ಅವ್ರೇನ್ ಹೇಳ್ತಾರೆ ಅದನ್ನ ಒಪ್ಕೊಳೋದಿಲ್ಲ. ಅದಕ್ಕೆ ಪ್ರಭುಪಾದ ಏನ್ ಹೇಳ್ತಿದ್ರೆ, ಅದು ದೌರ್ಭಾಗ್ಯವೇ ಸರಿ ಅಂತ ಹೇಳ್ಬಿಟ್ಟು. ಯಾರಿದನ್ನ ಒಪ್ಪೋದಿಲ್ವೋ ಅವರು ದೌರ್ಭಾಗ್ಯ, ಅವರು ದುರಾದೃಷ್ಟವಂತರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಗೆ ಭಗವದ್ಗೀತೆಯಲ್ಲೂ ಸಹ ಕೃಷ್ಣ ಏನ್ ಹೇಳಿದ್ದಾರೆ? ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ ಅಲ್ವಾ? 6ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಊಟ, ನಿದ್ದೆ, ವಿಹಾರ, ಕೆಲಸ ಇವೆಲ್ಲಾನು ಸಹ ನಾವು ಯಾವ ತರ ಮಾಡ್ಬೇಕು? ಯುಕ್ತವಾಗಿ ಅಂತಂದ್ರೆ ಅತಿಯಾಗೂ ಇರಬಾರ್ದು, ಕಡಿಮೆನೂ ಇರಬಾರ್ದು ಅಲ್ವಾ? ನೋಡಿ, ಇವಾಗ ನೀವು ಚೆನ್ನಾಗಿ ತಿಂದ್ಬಿಟ್ಟು ಬಂದು ಕುತ್ಕೊಂಡ್ರೆ, ಅಥವಾ ನಾನ್ ಚೆನ್ನಾಗಿ ಬಂದು ತಿಂದ್ಬಿಟ್ಟು ಕುತ್ಕೊಂಡ್ರೆ ನನ್ ಕ್ಲಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ನಿದ್ದೆ ಬರುತ್ತೆ. ಅಥವಾ ಕೇಳೋರ್ಗಂತೂ ಇನ್ನ ನಿದ್ದೆನೆ ಬಂದ್ಬಿಡುತ್ತೆ. ಅಕಸ್ಮಾತ್ ನನಗೆ ಫುಲ್ ಹೊಟ್ಟೆ ಹಸಿತಾ ಇರುತ್ತೆ, ನಾನ್ ಕುತ್ಕೊಂಡ್ ಕೇಳಲಿಕ್ಕೆ ಆಗತ್ತಾ? ಅವಾಗ್ಲೂ ಆಗೋದಿಲ್ಲ. ಅದಕ್ಕೆ ಯುಕ್ತವಾಗಿರ್ಬೇಕು ಅಲ್ವಾ? ಹೆಚ್ಚುನು ಇರಬಾರ್ದು, ಕಡಿಮೆನೂ ಇರಬಾರ್ದು. ಅವಾಗಷ್ಟೇ ಯಾವ್ದ್ಯಾವ್ದು ಆಹಾರ, ನಿದ್ದೆ ಮತ್ತೆ ವಿಹಾರ ಅಲ್ವಾ? ನಾವು ಅಲ್ಲಿ ಏನು ಎಂಜಾಯ್ ಮಾಡ್ತೀವಲ್ವಾ ಅದು, ಮತ್ತೆ ಕೆಲ್ಸ ಎಲ್ಲವೂ ಸಹ ಯುಕ್ತವಾಗಿ ಇರ್ಬೇಕು ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾರೆ ಅಲ್ವಾ? ನಮ್ಗೆ ಇವಾಗ ಅತ್ಯಾಹಾರ ಅಂತಂದ್ರೆ, ಅತ್ಯಾಹಾರ ಹೆಚ್ಚಾದಾಗ ಏನಾಗುತ್ತೆ? ತುಂಬಾ ತಿಂದ್ರೆ ಏನಾಗುತ್ತೆ? ನಿದ್ದೆ ಬರುತ್ತೆ ಅಲ್ವಾ? ಸೊ ನಿದ್ದೆ ಬರುತ್ತೆ, ಅದಾದ್ಮೇಲೆ ರೋಗಗಳು ಬರುತ್ತೆ. ನಮ್ಗೆ ಹೆಚ್ಚು ಕೆಲಸ ಮಾಡ್ಲಿಕ್ಕೂ ಆಗೋದಿಲ್ಲ ಅಲ್ವಾ? ಅಲ್ಲಿರೋದು ಒಂದು ಫ್ಯಾನ್ ಸ್ವಿಚ್ ಹಾಕ್ಬೇಕು ಅಂದ್ರೂ ಯಾರನ್ನಾದ್ರು ಕರಿತೀವಿ, ಅಯ್ಯೋ ಬಾರೋ ಫ್ಯಾನ್ ಸ್ವಿಚ್ ಹಾಕು ಅಂತ ಹೇಳ್ಬಿಟ್ಟು ಹೇಳ್ತೀವಿ, ಅಥವಾ ನೀರ್ ತಂದ್ಕೊಡು ಒಂದು ಗ್ಲಾಸು ಅಂತ ಹೇಳ್ತೀವಿ. ಅಷ್ಟು ಆಲಸ್ಯ ಬರುತ್ತೆ ನಮ್ಗೆ, ಸೋಮಾರಿತನ ಬರುತ್ತೆ, ಕೆಲಸ ಮಾಡ್ಲಿಕ್ಕೂ ಆಗೋದಿಲ್ಲ ಅಲ್ವಾ? ಸೊ ಇವಾಗ ನಿಮ್ಗೆ ಅತ್ಯಾಹಾರ ಆಗಿದೆ ಅಂತ ಹೇಳ್ಬಿಟ್ಟು ಯಾವಾಗ ಗೊತ್ತಾಗುತ್ತೆ? ಮತ್ತೆ ಅದನ್ನ ನೀವು ಹೇಗೆ ಅದನ್ನ ಹೋಗ್ಲಾಡ್ಸೋದು?
ಯಾವಾಗ ಗೊತ್ತಾಗುತ್ತೆ ನಿಮ್ಗೆ ಅತ್ಯಾಹಾರ ಆಗಿದೆ ಅಂತ ಹೇಳಿ? ನಾವು ಮಾಡುವ ಚಟುವಟಿಕೆ ಮಾತಾಜಿ ನಮ್ಮ ರೋಗಗಳು ಗೊತ್ತಾಗುತ್ತೆ. ಹಾ ರೋಗಗಳು ಬಂದಾಗ ಗೊತ್ತಾಗುತ್ತೆ. ರೋಗಗಳು ಆಲಸ್ಯ, ಬಂದಾಗ ಗೊತ್ತಾಗತ್ತೆ, ನಿದ್ದೆ. ಆಲಸ್ಯ ಇದ್ದಾಗ ಗೊತ್ತಾಗತ್ತೆ. ಓಕೆ, ಇದು ಹೆಚ್ಚು ತಿಂದಿರೋದು, ಇದು ಹೆಚ್ಚು ತಿಂದಾಗ ಇದೆಲ್ಲ ನಮ್ಗೆ ಪರಿಣಾಮಗಳು ಉಂಟಾಗುತ್ತೆ. ಅವಾಗ ನಾನು ಅತಿಹಾರ ಮಾಡಿದೀನಿ ಅಂತ ಗೊತ್ತಾಗುತ್ತೆ. ಅದೇ ತರ ಇನ್ನ ಒಂದು ಹೇಳಿದ್ರಲ್ಲ, ಅತ್ಯಾಹಾರದಲ್ಲಿ ಅತಿಯಾಗಿ ಸಂಗ್ರಹಿಸೋದು ಹೇಳಿದ್ರು ಅಲ್ವಾ? ಹೌದು. ಹೆಚ್ಚು ಹಣವನ್ನ ಸಂಗ್ರಹಿಸೋದು ಅಥವಾ ಅತಿಯಾಗಿ ಬೇರೆ ವಸ್ತುಗಳನ್ನು ಸಹ ಸಂಗ್ರಹಿಸೋದು ಸಹ ಅತ್ಯಾಹಾರ ಸಂಗ್ರಹಿಸೋದು. ಬರುತ್ತೆ ಅಲ್ವಾ? ಹೇಗ್ ಗೊತ್ತಾಗುತ್ತೆ ನಿಮ್ಗೆ ಅತ್ಯಾಹಾರ ಆಗಿದೆ ಅದು ಅಂತ ಹೇಳ್ಬಿಟ್ಟು? ನಾವ್ ಮನೆ ತುಂಬಾ ವಸ್ತುಗಳನ್ನ ತಗೊಂಬಂದ್ ಇಟ್ಕೋತೀವಿ ಅಲ್ವಾ? ನಾವ್ ಎಲ್ಲಿ ಹೋದ್ರು ಏನೇ ಒಂದ್ ನೋಡಿದ್ರು ಇದಿರ್ಲಿ ಅಂತ ಹೇಳ್ಬಿಟ್ಟು ತಗೊಂಬಂದ್ ಇಟ್ಕೋತೀವಿ ಅಲ್ವಾ? ಹ್ಮ್. ಅದೇ ಯಾವಾಗ ಗೊತ್ತಾಗುತ್ತೆ ನಮ್ಗೆ ಅತ್ಯಾಹಾರ ಆಗಿದೆ ಅಂತ? ಅದು ಮನೆಯಲ್ಲೆಲ್ಲ Place ಕಮ್ಮಿ ಹೆಚ್ಚು ಆದಾಗ. ತುಂಬಿ ಜಾಸ್ತಿ ಹಾ ತುಂಬಿದಾಗ ಮತ್ತೆ ಅತಿಯಾಗಿ ನೀವು ತಂದು ಇಟ್ಟಾಗ ನೀವ್ ಅದನ್ನ ಎಷ್ಟು ದಿವಸ ಆದ್ರೂ ಉಪಯೋಗಿಸಿರೋದಿಲ್ಲ, ತಿಂಗ್ಳಾನ್ಗಟ್ಲೆ ಉಪಯೋಗಿಸಿರೋದಿಲ್ಲ ಅಲ್ವಾ? ಅಂದ್ರೆ ಏನ್ ಅರ್ಥ? ಅದು ಅನಾವಶ್ಯಕವಾಗಿರೋದು, ನಿಮಗ್ ಬೇಕಾಗಿಲ್ಲ ಅಲ್ವಾ? ತಂದು ಅದನ್ನ ಇಟ್ಕೊಂಡಿದೀರಾ. ಅವಾಗ ಅದನ್ನ ಏನ್ ಮಾಡ್ಬೇಕು ಇವಾಗ? ಅದಕ್ಕೆ ಏನು ಪರಿಹಾರ? ಅದಕ್ಕೆ ಏನ್ ಹೇಳ್ತಾರೆ ಆಚಾರ್ಯರು ಅಂದ್ರೆ, ಅದನ್ನ ಅಕಸ್ಮಾತ್ ನಿಮ್ಗೆ ಅದು ಗೊತ್ತಾಯ್ತು, ಇವಾಗ ಹೆಚ್ಚು ದಿನಗಳಿಂದ ನಾನು ಅದನ್ನ ಉಪಯೋಗಿಸ್ತಾ ಇಲ್ಲ, ತಂದಾಗ ಎಲ್ಲಿಟ್ಟಿದೀನೋ ಅಲ್ಲೇ ಇದೆ ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ? ಅದನ್ನ ದಾನ ಮಾಡ್ಬಿಡಿ ಅಂತ ದಾನ ಹೇಳ್ತಾರೆ. ಮಾಡ್ಬಿಡ್ಬೇಕು. ದಾನ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ಪರಿಹಾರ, ಅತ್ಯಾಹಾರಕ್ಕೆ ಪರಿಹಾರ ಅಲ್ವಾ? ನೋಡಿ, ಇವಾಗ ಅವಶ್ಯಕತೆಗಿಂತ ಹೆಚ್ಚಾಗಿ ಕೂಡಿ ಹಾಕೋದು ಮತ್ತು ತಿನ್ನೋದು ಏನ್ ಮಾಡುತ್ತೆ? ನಮ್ಗೆ ಇಲ್ಲಿ ತುಂಬಾ ಒಂದು ಮುಖ್ಯವಾಗಿರೋ ವಿಷಯವನ್ನ ಹೇಳ್ತಾ ಇದ್ರೆ ಇಲ್ಲಿ ಪ್ರಭುಪಾದ್ರು. ಇದು ನಮ್ಗೆ 2ನೇ ಅಡಚಣೆಗೆ ಅದು ನಾಂದಿಯನ್ನ ಆಡ್ತಾ ಇದೆ. ಪ್ರಯಾಸವನ್ನ ಉಂಟು ಮಾಡುತ್ತೆ. ಇವಾಗ ನಾನು ಅವಶ್ಯಕತೆಗಿಂತ ಹೆಚ್ಚಾಗಿ ಕೂಡ ಹಾಕಿದ್ರೆ ಏನಾಗುತ್ತೆ? ನಾನು ಏನ್ ಮಾಡ್ಬೇಕಾಗತ್ತ ಅವಾಗ? ನನಗೆ ಇವಾಗ ಇರೋದ್ ಸಾಕಾಗೋದಿಲ್ಲ, ಇನ್ನ ಜಾಸ್ತಿ ಬೇಕು ಅಲ್ವಾ? ಇರೋ ಬಟ್ಟೆಗಳು ಸಾಕಾಗಲ್ಲ, ಇರೋ ಒಡವೆಗಳು ಸಾಕಾಗಲ್ಲ, ಮನೇಲಿ ಇರೋ ಫರ್ನಿಚರ್ ಸಾಕಾಗಲ್ಲ. ಅವಾಗ ಇನ್ನ ಹೆಚ್ಚು ಬೇಕು ಅಂತ ನನಗೆ ಮನಸ್ಥಿತಿ ಇದ್ದಾಗ ನಾನು ಏನ್ ಮಾಡ್ಬೇಕಾಗತ್ತೆ? ಅದನ್ನೆಲ್ಲ ಪಡ್ಕೊಳ್ಲಿಕ್ಕೆ ಏನ್ ಮಾಡ್ಬೇಕು? ಹೆಚ್ಚು ದುಡಿಬೇಕು. ಹೆಚ್ಚು ದುಡಿಬೇಕು ಅಲ್ವಾ? ಅದಕ್ಕೆ ಏನಂತ ಕರೀತಾರೆ? ಪ್ರಯಾಸ ಅಂತ ಕರೀತಾರೆ ಅಲ್ವಾ? ಅದಕ್ಕೆ ಪ್ರಭುಪಾದ್ರು ಏನಂತ ಇಲ್ಲಿ ಹೇಳ್ತಾ ಇದ್ರೆ ನಮ್ಗೆ ಅರ್ಥ ಮಾಡಿಸ್ತಾ ಇದಾರೆ. ನಾವು ಒಬ್ರು ಸಂತೋಷವಾಗಿ ಬದುಕಬಹುದು ಈ ಭೂಮಿ ಮೇಲೆ ಅಂತಂತಂದ್ರೆ ಏನಿದ್ರೆ ನಾವು ಸಂತೋಷವಾಗಿ ಬದುಕಬಹುದು ಅಂತ ಹೇಳ್ತಾ ಇದಾರೆ ಪ್ರಭುಪಾದ್ರು. ಒಂದು ತುಂಡು ಭೂಮಿ ಅಂದ್ರೆ ನಾವು ಏನು ಭೂಮಿ ಅಂದ್ರೆ ಉಳುಮೆ ಮಾಡುವಂತಹ ಭೂಮಿ ಅಂದ್ರೆ ಅಲ್ಲಿ ಏನಾದ್ರು ಬೆಳಿಬಹುದು ಅಂತಹ ಭೂಮಿ, ಒಂದು ತುಂಡು ನೆಲ ಅಂತ ಕರಿತೀವಲ್ಲ, ಆ ತುಂಡು ಭೂಮಿ, ಮತ್ತೆ ಒಂದು ಹಾಲು ಕೊಡುವಂತಹ ಹಸು, ಇವೆರಡೇ ಇದ್ರೆ ಸಾಕಂತೆ. ನಾವು ಏನು ಯಾವುದೇ ಭಾಗದಲ್ಲೂ ಸಹ ನಾವು ಈ ಪ್ರಪಂಚದಲ್ಲಿ ಎಲ್ಲೇ ಇದ್ರೂ ನಾವು ಸಂತೋಷವಾಗಿರ್ಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ, ದೇವರ ವ್ಯವಸ್ಥೆ ಇದು. ದೇವರ ವ್ಯವಸ್ಥೆ ಏನು ಅಂತಂದ್ರೆ, ನಾವು ಆಹಾರವನ್ನ ನಾವೇ ಬೆಳ್ಕೊಂಡು ಮತ್ತೆ ಒಂದು ಹಸುವನ್ನ ಇಟ್ಕೊಂಡು ಹಸುವಿನ ಹಾಲಿನಿಂದ ನಾವು ಅದರಿಂದ ಅನೇಕ ಪದಾರ್ಥಗಳನ್ನ ನಾವು 365 ವೆರೈಟಿ ಏನೋ ಹೇಳ್ತಾರೆ, ಅಷ್ಟು ವೆರೈಟಿ ಆಹಾರಗಳನ್ನ ನಾವು ತಯಾರು ಮಾಡ್ಬೋದಂತೆ ಹಾಲಿನಿಂದ. ಸೊ ಇಷ್ಟನ್ನ ನಾವು ಉಪಯೋಗಿಸ್ಕೊಂಡು ಮತ್ತೆ ಇಲ್ಲಿ ನಮ್ಗೆ ಬೇಕಾಗಿರೋ ಬೆಳೆಗಳು, ತರಕಾರಿಗಳು, ಹಣ್ಣುಗಳು ಎಲ್ಲ ಬೆಳ್ಕೊಂಡು ನಾವು ಸಂತೋಷವಾಗಿ ಶಾಂತಿಯಿಂದ ನಾವು ಜೀವನವನ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಜೀವನೋಪಾಯಕ್ಕಾಗಿ ಮನುಷ್ಯನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸುವ ಅಗತ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ಇವಾಗ ನಾವು ನೋಡ್ತಾ ಇದೀವಲ್ವಾ, ಇವಾಗ ಈ ಊರಲ್ಲಿ ಇರ್ತಾರೆ, ಅವರು ಈ ಊರಲ್ಲೇ ಯಾವ್ದೋ ಒಂದು ಕೆಲಸ ಮಾಡ್ಕೊಂಡು ಇರ್ಬೋದು, ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದಾರೆ? ಅವರು ಪ್ರಯಾಣ ಮಾಡ್ತಿದ್ದಾರೆ, ಟ್ರೈನ್ ಅಲ್ಲೋ ಬಸ್ ಅಲ್ಲೋ ಪ್ರಯಾಣ ಮಾಡ್ಕೊಂಡು ಇನ್ನೊಂದು ಊರಿಗೆ ಹೋಗಿ ಅಲ್ಲಿ ದುಡ್ಕೊಂಡು ಬರ್ತಾರೆ. ಯಾಕೆ ಅಂತಂದ್ರೆ, ಇಲ್ಲಿ ನನಗೆ ಬರೇ ಒಂದು 10,000 ಸಂಬಳ ಸಿಗುತ್ತೆ, ಆದ್ರೆ ಅಲ್ಲಿ ಹೋದ್ರೆ ನನಗೆ 15,000 ಸಿಗುತ್ತೆ, ಅದಕ್ಕೋಸ್ಕರ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಅಲ್ವಾ? ಅಂದ್ರೆ ಇವಾಗ ಪ್ರಭುಪಾದ್ರು ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ. ಉಪಾಯಕ್ಕಾಗಿ ಮನುಷ್ಯ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋ ಅಗತ್ಯ ಇಲ್ಲ. ಅವರು ಇರೋ ಸ್ಥಳದಲ್ಲೇ ಇದ್ಕೊಂಡು ಈ ಧಾನ್ಯಗಳನ್ನ ಅವರೇ ಉತ್ಪಾದನೆ ಮಾಡ್ಕೊಂಡು ಹಸುವಿನಿಂದ ಹಾಲನ್ನ ಪಡ್ಕೊಂಡು ಅವೆಲ್ಲ ಅವ್ರಿಗಿರುವಂತಹ ಎಲ್ಲ ಆರ್ಥಿಕ ಸಮಸ್ಯೆಗಳನ್ನ ಅವರು ಬಗೆಹರಿಸ್ಕೋಬಹುದು ಅಂತ ಹೇಳ್ತಾರೆ. ಇದು ಸಹ ನಿಮ್ಗೆ ಪ್ರಶ್ನೆ ಬರುತ್ತೆ. ಪ್ರಭುಪಾದ್ರ ಪ್ರಕಾರ ಏನಿದ್ರೆ ಶಾಂತಿಯಿಂದ ನಾವು ಬದುಕಬಹುದು ಅಂತ ಹೇಳ್ಬಿಟ್ಟು. ಅವಾಗ ನೀವೇನ್ ಹೇಳ್ತೀರಾ? 2 ವಿಷಯಗಳನ್ನ ಒಂದು ಆಕಳಿದ್ರೆ ಸಾಕು, ಹಾಲು ಕೊಡುವಂತಹ ಹಸು ಮತ್ತೆ ಉಳುಮೆ ಮಾಡುವಂತಹ ಒಂದು ತುಂಡು ಭೂಮಿ ಇದ್ರೆ ಸಾಕು. ಸ್ವಲ್ಪ ಭೂಮಿ ಇದ್ರೆ ನಾವು ಶಾಂತಿಯಿಂದ ಈ ಪ್ರಪಂಚದಲ್ಲಿ ಯಾವುದೇ ಭಾಗದಲ್ಲೂ ನಾವು ಬದುಕಬಹುದು ಅಂತ ಹೇಳ್ಬಿಟ್ಟು ಅಲ್ವಾ? ನಮ್ಗೆ ಇವಾಗ ಭಗವಂತ ಬುದ್ಧಿಯನ್ನ ಏನಕ್ಕೆ ಕೊಟ್ಟಿದ್ದಾನೆ? ಭಗವಂತ ಬುದ್ಧಿಯನ್ನ ಏನು ಕರೆಕ್ಟ್ ಆಗಿ ಉಪಯೋಗಿಸೋದು ಅಂತಂದ್ರೆ ಏನು? ಭಕ್ತಿ ಸೇವೆ. ನಾವಿವಾಗ ಏನ್ ಮಾಡ್ತಾ ಇದೀವಿ? ಈ ಭೌತಿಕ ಪ್ರಪಂಚದಲ್ಲಿ ನಾವು ಕೊಟ್ಟಿರೋ ಬುದ್ಧಿಯನ್ನ ನಾವು ಏನಕ್ಕೆ ಉಪಯೋಗಿಸ್ತಾ ಇದೀವಿ? ದೊಡ್ಡ ಕಾರ್ಖಾನೆಗಳನ್ನ ನಾವು ಮಾಡ್ತಾ ಇದೀವಿ, ದೊಡ್ಡ ಕಾರ್ಖಾನೆಗಳನ್ನೆಲ್ಲ ಮಾಡಿ ನಮ್ಗೆ ಏನ್ ಮಾಡ್ತಾ ಇದೀವಿ? ಹೆಚ್ಚು ಉತ್ಪಾದನೆ ಮಾಡ್ತಾ ಇದೀವಿ ಅಲ್ವಾ? ಅದೆಲ್ಲ ಸಹ ನಮ್ಮ ಕೈಗೆ ತುಂಬಾ ಸುಲಭವಾಗಿ ಎಟ್ಕೋತರ ನಾವು ಮಾಡ್ತಾ ಇದೀವಿ ಅಲ್ವಾ? ನೋಡಿ, ಮೊದ್ಲೆಲ್ಲ ನಾವು ಒಂದ್ ಜೊತೆ ಚಪ್ಪಲಿ ತಗೋತಾ ಇದ್ವಿ ಅಷ್ಟೇ ಅಲ್ವಾ? ಅದು ಫುಲ್ ಸವಿಯೋ ತನಕ ನಾವು ಹಾಕೋತಾ ಇದ್ವಿ. ನಮ್ಗ್ ಜ್ಞಾಪಕ ಇದ್ರೆ 2 ಕಡೆ ಭಾಗನು ಸೌದೋಗ್ಬಿಡ್ತಿರ್ತಿತ್ತು ಅಲ್ವಾ? ಇನ್ನೇನ್ ನಡಿಯಕ್ ಆಗಲ್ಲ ಅಂದಾಗ ಇನ್ನೊಂದ್ ಹೋಗಿ ತಗೊಂಡ್ಬರ್ತಿದ್ವಿ ಅಲ್ವಾ? ಅದು ಬೇಜಾರ್ ಮಾಡ್ಕೊಂಡು ಪಿನ್ ಹಾಕಿಟ್ಕೊಂಡು ಮತ್ತೆ ತಗೊಂಡ್ ಬರ್ತಾ ಇದ್ವಿ ಅಲ್ವಾ?
ಈಗ ನೋಡಿ ಅಲ್ವಾ, ಒಂದೊಂದ್ ಡ್ರೆಸ್ಗೆ ಒಂದೊಂದ್ ಚಪ್ಲಿ ಅಂತ ಇಟ್ಕೊಂಡಿರ್ತಾರೆ ಅಲ್ವಾ. ಇದೆಲ್ಲ ಯಾಕೆ ಆಗ್ತಾ ಇದೆ? ಕಾರ್ಖಾನೆಗಳು ಅಲ್ವಾ, ಒಂದಾದ್ಮೇಲೆ ಒಂದೊಂದ್ ಕಾರ್ಖಾನೆಗಳು, ಮತ್ತೆ ಅದರಿಂದ ಅಷ್ಟು ಉತ್ಪಾದನೆ ಆಗ್ತಿದೆ, ಮತ್ತೆ ಅದು ನಮಗೆ ಎಟುಕುವಂತಹ ಬೆಲೆಯಲ್ಲಿ ಅವು ದೊರಕ್ತಾ ಇದೆ ಅಲ್ವಾ. ಇವಾಗ ನಮ್ಗೆ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ. ಎಷ್ಟು ಬುದ್ಧಿ ಕೊಟ್ಟಿದ್ದಾನೆ ಅಂತಂದ್ರೆ, ಯಾವ ವಸ್ತುವನ್ನ ಹೇಗೆ ತಯಾರು ಮಾಡಿ ಈ ಭಗವಂತನ ಸೃಷ್ಟಿಯಲ್ಲಿರುವಂತಹ ಆ ಪಂಚಭೂತಗಳನ್ನ ಉಪಯೋಗಿಸ್ಕೊಂಡೆ ಇಷ್ಟೆಲ್ಲವನ್ನ ಸೃಷ್ಟಿ ಮಾಡ್ತಾ ಇದಾರೆ. ಸೃಷ್ಟಿ ಮಾಡಿ ಆ ಜಡ ವಸ್ತುಗಳನ್ನ ಸೃಷ್ಟಿ ಮಾಡಿ ನಮ್ಗೆ ಅನಾವಶ್ಯಕವಾಗಿ ನಾವು ಅದನ್ನೆಲ್ಲ ಕೊಂಡ್ಕೊಳ್ಳೋ ತರ ಅವರು ಮಾಡ್ತಾ ಇದಾರೆ. ಅವರ ಬುದ್ಧಿಯಿಂದನೇ ಇದೆಲ್ಲ ನಡೀತಾ ಇರೋದು ಅಲ್ವಾ. ಈ ಕಾರ್ಖಾನೆಗಳು, ಮತ್ತೆ ಈಗ ವೈನ್ ಶಾಪು, ಮತ್ತೆ ಮಟನ್ ಶಾಪು, ಮತ್ತೆ ಏನು ವೇಶ್ಯ ಗೃಹಗಳು, ಇದನ್ನೆಲ್ಲವನ್ನ ಸಹ ಭಗವಂತ ಕೊಟ್ಟಿರುವಂತಹ ಬುದ್ಧಿಯಿಂದ ಮನುಷ್ಯ ಇದನ್ನೆಲ್ಲ ಮಾಡ್ತಾ ಇದ್ದಾನೆ. ಆದ್ರೆ ಭಗವಂತ ನಮ್ಗೆ ಬುದ್ಧಿ ಅಂತ ಕೊಟ್ಟಿರೋದು ಯಾಕೆ ಕೊಟ್ಟ? ಅವರು ನಾವು ಕೃಷ್ಣ ಪ್ರಜ್ಞೆಗೆ ಬರ್ಲಿ ಅಲ್ವಾ. ಈ 84 ಲಕ್ಷ ಜೀವರಾಶಿಗಳಲ್ಲಿ ನಾವೆಲ್ಲವನ್ನ ಅನುಭವಿಸ್ಕೊಂಡು ನಾವು ಬಂದಿದೀವಿ. ಆಗ ಮನುಷ್ಯ ಜೀವನ ಬಂದಾಗ ನಾವೇನ್ ಮಾಡ್ಬೇಕು? ಅಥತೋ ಬ್ರಹ್ಮ ಜಿಜ್ಞಾಸು, ನಾವು ಪ್ರಶ್ನೆನ ಕೇಳ್ಬೇಕು. ಯಾಕೆ ನಾನು ಹುಟ್ಟಿದೀನಿ ಅಲ್ವಾ? ಯಾಕೆ ಹುಟ್ಟಿದೀನಿ? ನಾನು ಏನ್ ಮಾಡ್ಬೇಕು? ಈ ಸೃಷ್ಟಿಯನ್ನ ಯಾರು ಮಾಡಿದ್ದಾರೆ? ನನಗೆ ಕಷ್ಟ ಪಡೋದು ಇಷ್ಟ ಇಲ್ಲ, ಆದ್ರೂ ಸಹ ನನ್ನ ಜೀವನದಲ್ಲಿ ಕಷ್ಟಗಳು ಬರ್ತಾ ಇದೆ. ಯಾಕೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಪ್ರಶ್ನೆಯನ್ನ ಮಾಡ್ಕೋಬೇಕು ಅಲ್ವಾ. ನಾವು ತಡಿಬೇಕು. ನಾವು ನಮ್ಮ ಇಂದ್ರಿಯಗಳನ್ನ ನಾವು ಇಂದ್ರಿಯ ಸುಖವನ್ನ ಇಷ್ಟು ಯೋನಿಗಳಲ್ಲಿ ನಾವು ಅನುಭವಿಸ್ಕೊತಾನೆ ನಾವು ಬಂದಿದೀವಿ. ಆ ಬುದ್ಧಿಯನ್ನ ಉಪಯೋಗಿಸ್ಕೊಂಡು ನಾವು ಭಕ್ತಿ ಸೇವೆಯನ್ನ ಮಾಡ್ಬೇಕೆ ಹೊರತು ಅನಾವಶ್ಯಕವಾಗಿ ನಾವು ವಸ್ತುಗಳನ್ನ ಉತ್ಪಾದನೆ ಮಾಡಿ ಅದನ್ನ ಶೇಖರಿಸಿ ಇಟ್ಕೊಳೋ ಅನ್ನೋದಕ್ಕೆ ಶೇಖರಿಸಿ ಇಟ್ಕೋಬೇಕು ಅನ್ನೋದಕ್ಕೆ ನಾವು ಈ ಬುದ್ಧಿಯನ್ನ ನಾವು ಉಪಯೋಗಿಸ್ಕೋಕೂಡ್ದು ಅಂತ ಹೇಳಿ ನಮ್ಗೆ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅದೃಷ್ಟವಶಾತ್ ಮನುಷ್ಯನಿಗೆ ಕೃಷ್ಣ ಪ್ರಜ್ಞೆ ಬೆಳೆಸಲು ಅಥವಾ ದೇವರ ತಿಳುವಳಿಕೆಯನ್ನು ಅರಿಯಲು, ಅವನೊಂದಿಗೆ ಸಂಬಂಧ ಅರಿಯಲು ಅಲ್ವಾ. ನೋಡಿ, ನಮ್ಗೆ ಗೊತ್ತೇ ಇರ್ಲಿಲ್ಲ. ನಮ್ಗೆ ಇಷ್ಟ ದಿವಸ ನಮ್ಗೆ ಗೊತ್ತಿತ್ತ? ನಮಗೂ ಭಗವಂತನಿಗಿರೋ ಸಂಬಂಧ ಗೊತ್ತಿತ್ತಾ? ಇಲ್ಲ ಅಲ್ವಾ. ನಮ್ಗೆ ಒಂದೊಂದ್ಸತಿ ಎಷ್ಟು ಖುಷಿ ಆಗುತ್ತಲ್ವಾ, ನಮಗೂ ಭಗವಂತನಿಗೆ ಇಂತಹ ಒಂದು ಸಂಬಂಧ ಇದೆಯಾ ಅಂತ. ಇವಾಗ ನಮ್ಗೆ ನರೇಂದ್ರ ಮೋದಿಗೂ ನಮಗೂ ಇವಾಗ ಆತರ ತಂದೆ ಮಗ ಅಥವಾ ಮಗಳ ಸಂಬಂಧ ಇದೆ ಅಂದ್ರೆ ನಮ್ಗೆ ಎಷ್ಟು ಖುಷಿ ಆಗತ್ತೆ ಅಲ್ವಾ. ಅಥವಾ ಒಂದು ದೇಶದ ರಾಜನಿಗೂ ನನಗೂ ಅಂದ್ರೆ ನನ್ ರಾಜನ ಮಗಳಂತೆ ಅಥವಾ ರಾಜನ ಮಗನಂತೆ ಅಂತ ಯೋಚನೆ ಮಾಡ್ಲಿಕ್ಕೆ ಎಷ್ಟು ಸಂತೋಷ ಆಗತ್ತೆ ಅಲ್ವಾ. ನೋಡಿ, ಈ ಸೃಷ್ಟಿಕರ್ತ ಅಲ್ವಾ, ಅವ್ರನ್ನ ಮೀರ್ಸೋರು ಯಾರು ಇಲ್ಲ. ಅವ್ರಿಗೆ ನಾವು ಮಕ್ಕಳು ಅಂದ್ರೆ ಎಷ್ಟು ಸಂತೋಷ ಆಗತ್ತೆ ಅಲ್ವಾ. ನೋಡಿ, ನಮ್ಗೆ ಸಂಬಂಧನೇ ನಮ್ಗೆ ಗೊತ್ತಿರಲಿಲ್ಲ. ನಾವು ಭಗವಂತನ ಮಕ್ಕಳು, ಭಗವಂತನ ವಿಭಿನ್ನ ಅಂಶನೇ ಅಂತಾನೆ ನಮ್ಗೆ ಗೊತ್ತಿರಲಿಲ್ಲ. ನಾವು ನಮ್ಮ ಜ್ಞಾನ ಅಂತ ಏನ್ ಕೊಟ್ಟಿದ್ದಾನೆ ಭಗವಂತ ಈ ಮನುಷ್ಯ ಜನ್ಮದಲ್ಲಿ, ಅದನ್ನ ಉಪಯೋಗಿಸ್ಕೊಂಡು ನಮಗೂ ಭಗವಂತನಿಗಿರುವ ಸಂಬಂಧ, ಆ ಸಂಬಂಧ ಜ್ಞಾನವನ್ನ ನಾವು ಅರ್ಥ ಮಾಡ್ಕೋಬೇಕು. ಅದನ್ನ ನಾವು ನಮ್ಮ ಜೀವನದ ಇವಾಗ ಹೇಗೆ ನಾವು ಬೇರ್ಪಟ್ಟಿದೀವಿ ಭಗವಂತನಿಂದ, ನಾವು ಭಗವಂತನ ಮಕ್ಕಳಾಗಿ ನಾವು ಭಗವಂತನಿಂದ ಬೇರ್ಪಟ್ಟಿದೀವಿ. ಮತ್ತೆ ನಾವು ಆ ಸಂಬಂಧವನ್ನ ಪುನರ್ಸ್ಥಾಪನೆ ಮಾಡ್ಕೊಳ್ಳೋದನ್ನೇ ನಾವು ಜೀವನದ ಗುರಿಯಾಗಿ ಇಟ್ಕೊಂಡು ಅದಕ್ಕೆ ಆ ಜೀವನದ ಗುರಿಯನ್ನ ತಲುಪ್ಲಿಕ್ಕೆ ನಾವು ನಮ್ಮ ಈ ಜ್ಞಾನವನ್ನ ನಾವು ಉಪಯೋಗಿಸ್ಕೊಬೇಕು. ಅದನ್ನೇ ಇಲ್ಲಿ ಹೇಳ್ತಾ ಇದ್ರೆ. ಆದ್ರೆ ದುರಾದೃಷ್ಟವಶಾತ್ ಏನಕ್ಕೆ ಉಪಯೋಗಿಸ್ಕೊತಾ ಇದ್ದಾನೆ ಮನುಷ್ಯ? ನಾಗರಿಕ ಅಂತ ಅನ್ಕೊಂತಾ ಇದ್ದಾನೆ ಅವನು ತನ್ನನ್ನ ತಾನು. ಆದ್ರೆ ಅವನು ಈ ಭಗವಂತ ಕೊಟ್ಟಿರೋ ಬುದ್ಧಿಯನ್ನ ಅಗತ್ಯಕ್ಕಿಂತ ಹೆಚ್ಚಿನದನ್ನ ಪಡೆಯಲು ಮತ್ತು ನಾಲಿಗೆನ ತೃಪ್ತಿಪಡಿಸಲು ಅವನು ತನ್ನ ಬುದ್ಧಿವಂತಿಕೆಯನ್ನ ಅವನು ಬಳಸ್ತಾ ಇದ್ದಾನೆ. ದೇವರ ವ್ಯವಸ್ಥೆಯಿಂದ ಪ್ರಪಂಚದಾದ್ಯಂತ ಮಾನವರಿಗೆ ಹಾಲು ಮತ್ತು ಧಾನ್ಯಗಳ ಉತ್ಪಾದನೆಗೆ ಸಾಕಷ್ಟು ಅವಕಾಶವಿದೆ. ಆದ್ರೆ ದೇವರ ಪ್ರಜ್ಞೆಯನ್ನು ಬೆಳೆಸಲು ತಮ್ಮ ಉನ್ನತ ಬುದ್ಧಿವಂತಿಕೆಯನ್ನ ಬಳಸುವ ಬದಲು ಬುದ್ಧಿವಂತರು ಎಂದು ಕರೆಯಲ್ಪಡುವ ಜನರು ತಮ್ಮ ಬುದ್ಧಿವಂತಿಕೆಯನ್ನ ದುರುಪಯೋಗ ಪಡಿಸಿಕೊಂಡು ಅನೇಕ ಅನಗತ್ಯ ವಸ್ತುಗಳನ್ನ ಉತ್ಪಾದಿಸುತ್ತಿದ್ದಾರೆ. ನೋಡಿ, ಪ್ರಭುಪಾದ್ರು ಏನ್ ಹೇಳ್ತಾ ಇದಾರೆ? ಅವ್ರ ಬುದ್ಧಿವಂತಿಕೆಯನ್ನ ದುರುಪಯೋಗ, ನೋಡಿ ಆ ಪದವನ್ನು ಸಹ ಅವ್ರು ಎಷ್ಟು ಚೆನ್ನಾಗಿ ಉಪಯೋಗಿಸ್ತಾ ಇದಾರೆ. ಅವ್ರು ಉಪಯೋಗ ಮಾಡ್ಕೋತಾ ಇಲ್ಲ, ಅವ್ರ ಬುದ್ಧಿವಂತಿಕೆಯನ್ನ ದುರುಪಯೋಗ ಮಾಡ್ಕೊಂಡು ಏನನ್ನ ಉತ್ಪಾದನೆ ಮಾಡ್ತಾ ಇದಾರೆ? ಅನಗತ್ಯ ವಸ್ತುಗಳನ್ನ ಉತ್ಪಾದನೆ ಮಾಡ್ತಾ ಇದಾರೆ ಅಲ್ವಾ. ಅಲ್ಲಿ ಅತ್ಯಾಹಾರನೂ ಆಗ್ತಾ ಇದೆ, ಮತ್ತೆ ಪ್ರಯಾಸನೂ ಆಗ್ತಾ ಇದೆ. ಮತ್ತೆ ಹೀಗಾಗಿ ಕಾರ್ಖಾನೆಗಳು, ಕಸಾಯಿಖಾನೆಗಳು, ವೇಶ್ಯ ಗೃಹಗಳು ಮತ್ತು ಮದ್ಯದ ಅಂಗಡಿಗಳು ತೆರೆಯಲ್ಪಡುತ್ತವೆ. ಅದಕ್ಕೆ ಈಗ ಪ್ರಭುಪಾದರು ಇದನ್ನೆಲ್ಲ ನೋಡಿ ಅವ್ರಿಗೆ ತುಂಬಾ ದುಃಖ ಆಗುತ್ತೆ. ಅದಕ್ಕೆ ಅವ್ರು ಏನು ಇಲ್ಲಿ ಎಲ್ಲರಿಗೂ ಒಂದು ಸಲಹೆಯನ್ನ ಕೊಡ್ತಾ ಇದಾರೆ ಅಂತಂದ್ರೆ, ಹೆಚ್ಚು ವಸ್ತುಗಳನ್ನ ಸಂಗ್ರಹಿಸಬೇಡಿ, ಹೆಚ್ಚು ತಿನ್ಬೇಡಿ, ಅಥವಾ ಕೃತಕ ಸೌಕರ್ಯಗಳನ್ನ ಹೊಂದಲು ಅನಗತ್ಯವಾಗಿ ಕೆಲಸ ಮಾಡ್ಬೇಡಿ ಅಂತ ಹೇಳ್ಬಿಟ್ಟು ಏನಾದ್ರು ಸಲಹೆ ನೀಡಿದ್ರೆ, ಪ್ರಭುಪಾದ್ರಿಗೆ ಅವ್ರು ಏನ್ ಹೇಳ್ತಾರೆ? ನೀವು ನಮ್ಮನ್ನ ಓಬಿರಾಯನ್ ಕಾಲಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದೀರಾ. ನೀವು ಪ್ರಾಚೀನ ಜೀವನ ವಿಧಾನಕ್ಕೆ ಹೋಗಿ ಒಂದು ಏನು ಅವಾಗ ಅವರೆಲ್ಲ ಮರದ ಎಲೆಗಳನ್ನ ಸುತ್ಕೊಳ್ತಾ ಇದ್ರು ಅಲ್ವಾ. ದೊಡ್ಡ ದೊಡ್ಡ ಮರದ ಎಲೆಗಳನ್ನ ಅವರು ಬಟ್ಟೆಗಳ ತರ ಉಪಯೋಗಿಸ್ತಾ ಇದ್ರು. ಅಂತಹ ಒಂದು ಕಾಲಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತೀರಾ ನೀವು ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ. ಅದಕ್ಕೆ ಪ್ರಭುಪಾದ್ರು ಏನ್ ಹೇಳ್ತಾ ಇದ್ರೆ, ಸಾಮಾನ್ಯವಾಗಿ ಜನರು ಸರಳ ಜೀವನ ಮತ್ತು ಉನ್ನತ ಚಿಂತೆಯನ್ನ ಸ್ವೀಕರಿಸಲು ಇಷ್ಟಪಡುವುದಿಲ್ಲ. ಇದನ್ನ ಏನ್ ಹೇಳ್ತಾ ಇದ್ರೆ ಅವರು? ದುರಾದೃಷ್ಟಕರ ಅಲ್ವಾ. ಅವರು ಎಲ್ಲರೂ ಸಹ ಅದೃಷ್ಟಹೀನರು. ಈ ಕೃಷ್ಣ ಪ್ರಜ್ಞೆಗೆ ಯಾರು ಬರ್ತಾ ಇಲ್ವೋ ಅವರು ಅದೃಷ್ಟಹೀನರು. ಅವರು ಭಗವಂತ ಹೇಳಿರೋದನ್ನ ಅವ್ರು ಅರ್ಥ ಮಾಡ್ಕೋತಾ ಇಲ್ಲ. ನಮ್ಗೆ ಮನುಷ್ಯ ಜೀವನ ಇರೋದೇ ಹೈ ಥಿಂಕಿಂಗ್ ಸಿಂಪಲ್ ಲಿವಿಂಗ್ ಅಂತ ಅವರು ಅರ್ಥ ಮಾಡ್ಕೋತಾ ಇಲ್ಲ. ನೀವು ನಮ್ಮನ್ನ ಪ್ರಾಚೀನ ಯುಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ, ಅದಕ್ಕೆ ಏನ್ ಹೇಳ್ತಾರೆ? ಕಾಡು ಮನುಷ್ಯರ ತರ ನೀವು ನಮ್ಮನ್ನ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅವ್ರಿಗೆನೆ ಎದುರು ಮಾತಾಡ್ತಾರೆ.
ಮಾನವ ಜೀವನವು ದೇವರ ಸಾಕ್ಷಾತ್ಕಾರಕ್ಕಾಗಿ ಉದ್ದೇಶಿಸಲಾಗಿದೆ. ಈ ಉದ್ದೇಶಕ್ಕಾಗಿ ಮಾನವನಿಗೆ ಹೆಚ್ಚಿನ ಬುದ್ಧಿವಂತಿಕೆಯನ್ನ ನೀಡಲಾಗಿದೆ ಅಲ್ವಾ. ಯಾಕೆ ಅವರು ಮಾನವ ಜೀವನವನ್ನ ಕೊಟ್ಟಿದ್ದಾರೆ? ದೇವರ ಸಾಕ್ಷಾತ್ಕಾರ ಮಾಡ್ಕೊಳ್ಲಿಕ್ಕೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ಭಗವಂತ ಹೆಚ್ಚಿನ ಬುದ್ಧಿವಂತಿಕೆಯನ್ನ ಮನುಷ್ಯನಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಈ ಬುದ್ಧಿವಂತಿಕೆಯನ್ನ ನಾವು ಏನಕ್ಕೆ ಉಪಯೋಗಿಸ್ಬೇಕಾಗತ್ತೆ? ಇಲ್ಲಿ ಏನ್ ಹೇಳ್ತಾ ಇದ್ರೆ ಬುದ್ಧಿವಂತಿಕೆಯನ್ನ ಏನಕ್ಕೆ ಉಪಯೋಗಿಸ್ಬೇಕು? ನಾವು ಭಗವದ್ಗೀತೆ ಓದೋದಿಕ್ಕೆ. ಹಾ ಅಲ್ವಾ, ನಮ್ಮ ವೈದಿಕ ಸಾಹಿತ್ಯಗಳನ್ನ ನಾವು ಓದ್ಬೇಕು. ಬರೇ ಓದಿದ್ರೆ ಸಾಕಾ? ಓದಿದ್ರೆ ನಮ್ಗೆ ಬುದ್ಧಿವಂತಿಕೆನ ನಾವು ಉಪಯೋಗಿಸ್ದಂಗ? ಅಳವಡಿಸ್ಕೋಬೇಕು. ನಾವು ಅದನ್ನ ಗುರು ಆಚರಣೆಗೆ ತರಬೇಕು ಅಲ್ವಾ. ಮತ್ತೆ ನಾವು ಯಾರ ಮಾರ್ಗದರ್ಶನದಲ್ಲಿ ನಾವು ಅದನ್ನ ಕಲ್ತ್ಕೋಬೇಕು? ನಾವೇ ಓದ್ಕೊಂಡು ನಮ್ಗೆ ಹೆಂಗು ಕನ್ನಡ ಚೆನ್ನಾಗಿ ಬರುತ್ತೆ, ನಾನು ರ್ಯಾಂಕ್ ಸ್ಟೂಡೆಂಟ್ ಅಂತ ಹೇಳ್ಬಿಟ್ಟು ಭಗವದ್ಗೀತೆನ ನಾವೇ ಓದ್ಕೊಂಡ್ರೆ ನಮ್ಗೆ ಅರ್ಥ ಆಗತ್ತಾ? ಗುರುಗಳ ಮಾರ್ಗದರ್ಶನದಿಂದ ಗುರುಗಳ ಮಾರ್ಗದರ್ಶನದಲ್ಲಿ ನಾವು ಅದನ್ನ ಅನುಸರಿಸ್ಬೇಕಾಗತ್ತೆ. ಆ ಸೂಚನೆಗಳನ್ನ ತಗೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಅದನ್ನ ಅನುಸರಿಸ್ಬೇಕಾಗತ್ತೆ. ಅವಾಗ ಏನಾಗತ್ತೆ, ನಾವು ಆ ಪರಿಪೂರ್ಣ ಜ್ಞಾನದಲ್ಲಿ ನಾವು ನೆಲೆಗೊಳ್ಳಬಹುದು, ನಮ್ಮ ಜೀವನಕ್ಕೆ ನಿಜವಾದ ಅರ್ಥವನ್ನ ಕೊಡಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ಸರಳ ಜೀವನ ಉನ್ನತ ಚಿಂತನೆ ಅಲ್ವಾ, ನಮ್ಗೆ ಇವಾಗ ಇರೋದು ಎಲ್ಲರಿಗೂ ಸಹ 24 ಗಂಟೆಗಳೇ ಇರೋದು ಅಲ್ವಾ. ನಾವು ಅದನ್ನ ಹೇಗೆ ನಾವು ಭಗವಂತನ ಭಕ್ತಿಯನ್ನ ಮಾಡ್ಲಿಕ್ಕೆ ನಾವು ಉಪಯೋಗಿಸ್ಕೋಬೇಕಾಗತ್ತೆ. ಮತ್ತೆ ನಾವು ನಮ್ಮ ದೇಹವನ್ನ ಪೋಷಣೆ ಮಾಡ್ಲಿಕ್ಕೆ ನಾವು ಕೆಲ್ಸಕ್ಕೂ ಹೋಗ್ಬೇಕಾಗತ್ತೆ ಅಲ್ವಾ. ನಮ್ಗೆ ಮತ್ತೆ ಈ ದೇಹದ ಅಗತ್ಯಗಳು ಇನ್ನೆಲ್ಲ ಇದೆ ಅಲ್ವಾ. ನಾವು ನಿದ್ದೆ ಮಾಡ್ಬೇಕು, ಸ್ನಾನ ಮಾಡ್ಬೇಕು, ಆಹಾರ ತಯಾರು ಮಾಡ್ಬೇಕು, ಅದಕ್ಕೂ ಸಹ ನಮ್ಗೆ ಸಮಯ ಬೇಕಾಗತ್ತೆ. ಮಕ್ಕಳು ಮರಿಯನ್ನ ನೋಡ್ಕೋಬೇಕು, ಮನೆಯಲ್ಲಿ ಹಿರಿಯರು ವಯಸ್ಸಾಗಿರೋರ್ನೆಲ್ಲ ನೋಡ್ಕೋಬೇಕು, ಇದಕ್ಕೂ ಸಹ ನಮ್ಗೆ ಸಮಯ ಬೇಕಾಗತ್ತೆ. ಸೊ ನಮ್ಗೆ ಭಕ್ತಿ ವಿನೋದ ಠಾಕೂರ್ ಅವರು ಏನಂತ ಹೇಳಿದ್ದಾರೆ, ಏನು ಸಲಹೆ ಸೂಚಿಸಿದ್ದಾರೆ ಅವರು ಗೃಹಸ್ಥರಿಗೆ? ನಾವ್ ಹೇಗೆ ನಾವು ನಮ್ಮ ಸಮಯವನ್ನ 24 ಗಂಟೆಗಳನ್ನ ನಾವು ವಿಂಗಡಿಸ್ಬೇಕು ಅಂತ ಹೇಳಿದ್ದಾರೆ. 8+8+8 ಮಾತಾಜಿ. 8 ಗಂಟೆಗಳನ್ನ ನಾವು ಏನಕ್ಕೆ ನಮ್ಗೆ ನಿದ್ದೆ ಮತ್ತೆ ನಮ್ದೆಲ್ಲ ದೈನಂದಿಕ ಕೆಲಸಗಳ ಕಾರ್ಯಗಳನ್ನ ಮಾಡ್ಕೊಳ್ಲಿಕ್ಕೆ, ಮತ್ತೆ ಇನ್ನ 8 ಗಂಟೆಗಳ ಕಾಲ ನಾವು ಈ ದೇಹವನ್ನ ಪೋಷಣೆ ಮಾಡ್ಲಿಕ್ಕೆ ನಾವೆಲ್ಲಾದ್ರೂ ಹೋಗಿ ಕೆಲಸ ಮಾಡಿ ಬರ್ಬೇಕಾಗತ್ತೆ. ಅದಕ್ಕೆ 8 ಗಂಟೆಗಳ ಕಾಲ, ಮತ್ತೆ ಇನ್ನು 8 ಗಂಟೆಗಳ ಕಾಲ ನಾವು ಆಧ್ಯಾತ್ಮಿಕ ಜೀವನವನ್ನ ನಡೆಸಲಿಕ್ಕೆ ನಾವು ಉಪಯೋಗಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನಾವ್ ಇವಾಗ 8 ಗಂಟೆಗಳ ಕಾಲ ಕೊಡ್ತಾ ಇದೀವ ನಾವು ಭಗವಂತನಿಗೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕಾಗತ್ತೆ ಅಲ್ವಾ. ಸೊ ಅಟ್ಲೀಸ್ಟ್ ಹೌದು, ನಮ್ಗೆ ಎಷ್ಟೊಂದು ಜೀವನದಲ್ಲಿ ತುಂಬಾ ಕಷ್ಟ ಸುಖ ಬರುತ್ತೆ. ಇವಾಗ ಮನೇಲಿ ಯಾರಾದ್ರೂ ತುಂಬಾ ಕಾಯಿಲೆ ತಪ್ಪಿದಾಗ ನಾವ್ ಇದನ್ನ 8 ನಾವು ಪಾಲಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಇವಾಗ ಮನೇಲಿ ಏನೋ ಒಂದು ಮಗು ಹುಟ್ಟು ಬಾಣಂತಿ ಇದೆ ಅಂದ್ರೂ ನಾವು ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ, ಈ ತರ ವಿಂಗಡಿಸ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಬೇರೆ ಸಮಯದಲ್ಲಿ ನಾವ್ ಇದನ್ನ ನಾವು ಪಾಲನೆ ಮಾಡ್ಲಿಕ್ಕೆ ನಾವು ಟ್ರೈ ಮಾಡ್ಬೇಕಾಗತ್ತೆ. 8 ನಾವು ಇಷ್ಟು ಸಮಯವನ್ನ ನಾವು ಕೊಡ್ತಾ ಇದೀವ ಭಗವಂತನಿಗೆ ಅಂತ ಬಿಟ್ಟು ನಾವು ಇಷ್ಟು ಸಮಯವನ್ನ ಕೊಟ್ರೆ ಖಂಡಿತ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಮುಂದುವರಿಬಹುದು ಅಲ್ವಾ. ಮತ್ತೆ ನೋಡಿ ಇಲ್ಲಿ ಏನೆಲ್ಲ ಇದೆ, ನಾವು ಏನೆಲ್ಲ ನೋಡ್ತಾ ಇದೀವಿ. ನಮ್ಮ ಜೀವನದ ಗುರಿ ಇದೇ ಆಗಿತ್ತಲ್ವಾ, ದೊಡ್ಡದೊಂದು ಬಂಗ್ಲೆ, ಮತ್ತೆ ನಮ್ಮ ಲಾಕರ್ ಅಲ್ಲಿ ಅಷ್ಟು ಬಂಗಾರ, ಮತ್ತೆ ಚೆನ್ನಾಗಿರೋದು 1-2 ಕಾರ್, ಒಂದಲ್ಲ 2-3 ಕಾರ್ ಮನೆ ಮುಂದೆ ನಿಲ್ಬೇಕು, ಬಂಗ್ಲೆ ಮುಂದೆ ಅಂತ ಅಲ್ವಾ. ಸೊ ಇವಾಗ ಇದನ್ನೆಲ್ಲ ನಾವು ಪಡ್ಕೋಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೇಕಾಗತ್ತೆ? ಇಷ್ಟೆಲ್ಲ ಪಡ್ಕೋಬೇಕಂತಂದ್ರೆ ಜಾಸ್ತಿ ಕಷ್ಟ ಪಡ್ಬೇಕಾಗತ್ತೆ. ಅವಾಗ ನಾವು ಆ 8 ಅಂತ ಹೇಳ್ಬಿಟ್ಟು ಏನು ನಾವು ವಿಂಗಡಿಸ್ಕೊಂಡಿದೀವಿ, ಮತ್ತೆ ಆ ಭಗವಂತನಿಗೋಸ್ಕರ ನಾವು 8 ಗಂಟೆಗಳ ಕಾಲವನ್ನ ನಾವು ಇಡ್ತಾ ಇದೀವಲ್ವಾ, ಅದನ್ನ ನಾವು ಭಗವಂತನಿಗೆ ಇಡ್ಲಿಕ್ಕೆ ಸಾಧ್ಯ ಆಗತ್ತಾ? ಇಲ್ಲ, ಮತ್ತೆ ಇಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ನಾವು ಅದೇ ನಮ್ಗೆ ಪ್ರಭುಪಾದ್ರೆ ಹೇಳಿರೋದು ಏನು, ಸರಳ ಜೀವನ ಮತ್ತೆ ಉನ್ನತ ಆಲೋಚನೆ ಮಾಡಿದ್ರೆ ಅವಾಗ ನಾವು ಏನ್ ಮಾಡ್ಬೋದು, ನಾವು ಅವಾಗ 8 ನಾವು ಪಾಲನೆ ಮಾಡ್ಬೋದಾ? ಎಸ್ ಮಾತಾಜಿ, ಆಗತ್ತೆ ಅಲ್ವಾ. ಅದಕ್ಕೇನೆ ನಮ್ಗೆ ಇವಾಗ ಅದನ್ನೇ ನಮ್ಗೆ ಅರ್ಥ ಮಾಡಿಸಿದಾಗ ನಮ್ಗೆ ಅದು ಇಷ್ಟ ಆಗೋದಿಲ್ಲ ಅಲ್ವಾ. ಸರಳ ಜೀವನ ಉನ್ನತ ಆಲೋಚನೆ ನಮ್ಗೆ ಅದು ಇಷ್ಟ ಆಗೋದಿಲ್ಲ. ಆದ್ರೆ ನೋಡಿ ಎಲ್ಲದಕ್ಕೂ ಮೂಲ ಅದೇ ಬರ್ತಾ ಇದೆ ಅಲ್ವಾ. ಇವಾಗ ಅತ್ಯಾಹಾರ ಪ್ರಯಾಸ, ನಾವ್ ಯಾಕೆ ಇಷ್ಟು ಪ್ರಯಾಸವನ್ನ ನಾವು ಪಡ್ತಾ ಇದೀವಿ ಅಲ್ವಾ? ಯಾಕಂದ್ರೆ ನಮ್ಗೆ ಇಷ್ಟೆಲ್ಲ ಆಸೆಗಳಿದೆ. ಈ ಆಸೆಗಳನ್ನೆಲ್ಲ ಇದೆಲ್ಲ ಅನಾವಶ್ಯಕವಾದ ಆಸೆಗಳು. ಈ ಅನಾವಶ್ಯಕವಾದ ಆಸೆಗಳನ್ನ ನಾವು ಪೂರೈಸ್ಲಿಕ್ಕೆ ನಾವು ಹೆಚ್ಚು ಕಷ್ಟ ಪಡ್ಬೇಕಾಗತ್ತೆ ಅಲ್ವಾ. ಅದಕ್ಕೆ ಪ್ರಭುಪಾದ್ರು ಏನ್ ಹೇಳ್ತಾರೆ ಭಾವಾರ್ಥದಲ್ಲಿ ನೋಡೋಣಂತೆ, ಇದನ್ನ ಪ್ರಯಾಸ ಅಂತ ಕರಿತಾ ಇದ್ದಾರೆ. ಪ್ರಯಾಸ ಅಂತಂದ್ರೆ ಅನಾವಶ್ಯಕವಾಗಿ ನಾವು ಕಷ್ಟ ಪಡೋದು. ಮಾನವ ನಾಗರಿಕತೆಯ ಮೊದಲ ಹೆಜ್ಜೆಯು ಧರ್ಮ ಗ್ರಂಥದ ಆದೇಶಗಳ ಪ್ರಕಾರ ನಿರ್ವಹಿಸಲಾದ ಔದ್ಯೋಗಿಕ ನಿಶ್ಚಿತಾರ್ಥಗಳನ್ನ ಒಳಗೊಂಡಿದೆ. ಇಲ್ಲಿ ಏನ್ ಹೇಳ್ತಾ ಇದ್ರೆ, ಮಾನವ ನಾಗರಿಕತೆ ಯಾವ ತರ ಇದೆ ಅಂತಂದ್ರೆ, ನೋಡಿ ಇವಾಗ ಪ್ರಾಣಿಗಳು ಯಾವ್ದೇ ಒಂದು ಜಾಬ್ಗೆ ಹೋಗೋದ್ ಬೇಕಾಗಿಲ್ಲ. ಯಾವ್ದಾದ್ರು ಜಾಬ್ಗೆ ಹೋಗಿರೋದನ್ನ ನೋಡಿದ್ರ ಯಾವ್ದಾದ್ರು ಒಂದು ಪ್ರಾಣಿ? ಇಲ್ಲ ಮಾತಾಜಿ. ಕೆಲ್ಸಕ್ಕೆ ಹೋಗಿ ದುಡ್ದು ತಿಂತಾ ಇದ್ದಾವ? ಇಲ್ಲ, ಪಾಡಿಗೆ ಅದೇನು ಕೆಲ್ಸಕ್ಕೆ ಹೋಗಿ ದುಡಿತಾ ಇಲ್ಲ. ನೈಸರ್ಗಿಕವಾಗಿ ಏನಿದೆಯೋ ಅದನ್ನ ಅದು ತಿಂತಾ ಇದೆ ಅಲ್ವಾ. ಇವಾಗ ನಾವೇನಾದ್ರೂ ಇವಾಗ ವಾನಪ್ರಸ್ಥಾಶ್ರಮಕ್ಕೆ ಹೋದ್ರೆ ನಾವಲ್ಲಿ ಯಾವ್ದಾದ್ರು ಒಂದು ಜಾಬ್ಗೆ ಹೋಗ್ತೀವ ನಾವು ವಾನಪ್ರಸ್ಥಾಶ್ರಮಕ್ಕೆ ಹೋದಾಗ? ಇಲ್ಲ ಮತ್ತೆ ಅಲ್ಲೂ ನಮ್ಗೆ ಜೀವನ ನಡೆಯುತ್ತಲ್ಲ. ಹೇಗ್ ಜೀವನ ನಡೆಯುತ್ತೆ ನಮ್ಗೆ ವಾನಪ್ರಸ್ಥಾಶ್ರಮಕ್ಕೆ ಹೋದಾಗ? ಫ್ರೂಟ್ಸ್, ವೆಜಿಟೇಬಲ್ಸ್, ನಾವಲ್ಲಿ ನೈಸರ್ಗಿಕವಾಗಿ ಬೆಳೆದಿರುವಂತಹ ಆಹಾರ, ಹಣ್ಣು ಹಂಪಲು, ಗೆಡ್ಡೆ ಗೆಣಸು, ನೀರು ಅದನ್ನೆಲ್ಲ ಕುಡ್ಕೊಂಡು ನಾವು ಜೀವನ ಮಾಡ್ಬೋದು ಅಲ್ವಾ.
ನೋಡಿ ಹಂಗೆ ನೈಸರ್ಗಿಕವಾಗಿ ಭಗವಂತ ಎಲ್ಲ ಕೊಟ್ಟಿದ್ದಾನೆ. ನೀನೇ ಅಲ್ಲಿ ನಾವೇನು ಹೋಗಿ ಆ ಮರವನ್ನ ಬೆಳೆಸಿಲ್ಲ, ನೆಟ್ಟಿಲ್ಲ, ಅದಕ್ಕೆ ನೀರು ಹಾಕಿಲ್ಲ ಅಲ್ವಾ. ನೈಸರ್ಗಿಕವಾಗಿ ಬೆಳೆದಿದೆ, ಅದನ್ನ ಯಾರ್ ಬೇಕಾದ್ರೂ ಅದನ್ನ ಉಪಯೋಗಿಸ್ಕೋಬಹುದು ಅಲ್ವಾ. ಅದು ಭಗವಂತನಿಗೆ ಸೇರಿರುವಂತದ್ದು. ಅದಕ್ಕೆ ಇಲ್ಲಿ ನಮ್ಗೆ ಏನನ್ನ ಹೇಳಿದ್ದಾರೆ, ಮಾನವನಾಗಿರೋರ್ಗೆ ಅವರು ಏನನ್ನ ಕೊಟ್ಟಿದ್ದಾರೆ, ಧರ್ಮ ಗ್ರಂಥಗಳ ಆದೇಶ ಪ್ರಕಾರ ಅವ್ರು ಯಾವ್ದಾದ್ರು ಒಂದು ವೃತ್ತಿಯನ್ನ ಮಾಡ್ಲೇಬೇಕಾಗತ್ತೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳ್ಬಿಟ್ಟು 4 ವರ್ಗಗಳನ್ನ ಮಾಡಿದ್ದಾರೆ. ಆ 4 ವರ್ಗಗಳು ತಮ್ಮ ತಮ್ಮ ವೃತ್ತಿಯನ್ನು ನಾವು ಮಾಡ್ಲೇಬೇಕಾಗತ್ತೆ. ಮಾನವನ ಉನ್ನತ ಬುದ್ಧಿವಂತಿಕೆಯು ಮೂಲಭೂತ ಧರ್ಮವನ್ನ ಅರ್ಥ ಮಾಡಿಕೊಳ್ಳಲು ತರಬೇತಿ ನೀಡಬೇಕು. ಇವಾಗ ನಾವು ಆ ಮೂಲಭೂತ ಧರ್ಮ ಏನಿದೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ನಮ್ಗೆ ಒಂದು ಟ್ರೈನಿಂಗ್ ಅನ್ನ ಕೊಡ್ಬೇಕಾಗತ್ತೆ. ನಾವ್ ಯಾವ್ದೇ ಒಂದು ಧರ್ಮದಲ್ಲಿ ಬೇಕಾದ್ರೆ ಇರ್ಲಿ, ನಾನಿವಾಗ ನನ್ನ ಜೀವನದ ಉನ್ನತ ಗುರಿ ಏನು ಅಂತ ಅರ್ಥ ಮಾಡ್ಕೊಳೋದಿಕ್ಕೆ ನಾನು ಹಿಂದುವಾಗೇ ಇರ್ಬೇಕು ಅಂತ ಇಲ್ಲ. ನೋಡಿ, ಕ್ರಿಶ್ಚಿಯನ್ನು, ಮುಸ್ಲಿಮು, ಯಾವುದೇ ಒಂದು ಧರ್ಮದಲ್ಲಿ ಇರ್ಲಿ, ಅವರು ತಮ್ಮ ಧರ್ಮವನ್ನ ಸರಿಯಾದ ರೀತಿಯಲ್ಲಿ ಅವರು ಬಳಸ್ಕೋಬೇಕಾಗತ್ತೆ. ಯಾವುದೇ ಒಂದು ಧರ್ಮದ ಮೂಲ ಉದ್ದೇಶ ಏನು ಅಂತ ನಾವು ಅರ್ಥ ಮಾಡ್ಕೊಂಡಿದೀವಿ. ಯಾವುದೇ ಒಂದು ಧರ್ಮದ ಮೂಲ ಉದ್ದೇಶ ಏನು? ಹರೇ ಕೃಷ್ಣ. ಹೇಳಿ, ಇನ್ನೊಂದು ಅರ್ಧ ಗಂಟೆ ನಾನು ಮುಗಿಸ್ಬೇಕು. ಹರೇ ಕೃಷ್ಣ. ಧರ್ಮವನ್ನ ನಾವ್ ಏನಕ್ಕೆ ಪಾಲಿಸ್ಬೇಕಾಗತ್ತೆ? ಹರೇ ಕೃಷ್ಣ. ಮಾನವ ಸಮಾಜ ಭಕ್ತಿ ಮಾಡಿ ಧರ್ಮ ಇಲ್ಲ ಅಂದ್ರೆ ಏನಾಗುತ್ತೆ? ಧರ್ಮೇ ವಿಹೀನ ನಾವು ಪ್ರಾಣಿಯಾಗಿ ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇಲ್ಲ ಅಲ್ವಾ. ಇವಾಗ ಪ್ರಾಣಿಗಳೇನಾದ್ರೂ ಭಗವದ್ಗೀತೆ ತಿಳ್ಕೊಂತಾ ಇದಾವ? ಅವು ನೋಡಿದಿರಾ ಯಾರಾದ್ರೂ ಭಗವದ್ಗೀತೆ, ಪ್ರಾಣಿಗಳೇನಾದ್ರೂ ಭಗವದ್ಗೀತೆ ಓದಿದ್ದು ಅಥವಾ ಹರೇ ಕೃಷ್ಣ ಮಹಾಮಂತ್ರ ಚಾಂಟ್ ಮಾಡಿದ್ದು ನೋಡಿದೀರಾ? ಇಲ್ಲ ಅಲ್ವಾ. ಧರ್ಮ ಇವಾಗ ನಮಾಜ್ ಮಾಡೋದೇ ಆಗ್ಲಿ ಅಥವಾ ಬೇರೆದ್ ಯಾವ್ದೇ ಒಂದು ಚರ್ಚ್ಗೆ ಹೋಗಿ ಪ್ರಾರ್ಥನೆ ಮಾಡೋದಾಗ್ಲಿ ನಾವ್ ಯಾರು ನೋಡೇ ಇಲ್ಲ ಪ್ರಾಣಿಗಳನ್ನ. ಇದೆಲ್ಲ ಇರೋದೆಲ್ಲೂ ಸಹ ಮನುಷ್ಯನಿಗೆ ಅಲ್ವಾ. ಸೊ ನಮ್ಗೆ ಭಾಗವತಮಲ್ಲಿ ನಮ್ಗೆ ಏನ್ ಹೇಳಿದಾರೆ, 2ನೇ ಅಧ್ಯಾಯದಲ್ಲಿ, ಮೊದಲನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ದಾರೆ ನಮ್ಗೆ? ಧರ್ಮಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನಾ ಕಥಾಸುಯಃ ನಾ ಉತ್ಪಾದಯೇತ್ ಯದಿ ರತಿಂ ಶ್ರಮ ಯೇ ವೈಹಿ ಕೇವಲಂ. ಏನ್ ಹೇಳಿದ್ದಾರೆ? ನಾ ಉತ್ಪಾದಯೇತ್ ಯದಿ ರತಿಂ. ಯಾರಿಗೆ ರತಿ? ಯಾರಿಗೆ ನಾವು ಪ್ರೇಮವನ್ನ ಪಡ್ಕೋಬೇಕು, ನಾವು ಯಾವ್ದೇ ಒಂದು ಕೆಲಸವನ್ನ ಮಾಡಿದಾಗ, ವೃತ್ತಿಯನ್ನ ಮಾಡಿದಾಗ, ದೇವೋತ್ತಮ ಪರಮ ಪುರುಷನಲ್ಲಿ ನಮ್ಗೆ ಆ ಪ್ರೀತಿಯನ್ನ ನಾವು ಪಡ್ಕೊಳ್ಳಿಲ್ಲ ಅಂತಂದ್ರೆ ಯಾವುದೇ ಒಂದು ವೃತ್ತಿ ಅದು ಶ್ರಮ ಏವೈಹಿ ಕೇವಲಂ, ಅದು ಬರೇ ಶ್ರಮ ಅಂತ ಹೇಳ್ಬಿಟ್ಟು ಪರಿಗಣಿಸಲ್ಪಡುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಲ್ವಾ. ಅದಕ್ಕೆ ನಾವು ಭಗವಂತನ ಪ್ರೇಮವನ್ನ ಪಡ್ಕೊಳ್ಲಿಕ್ಕೆ ನಾವು ಹಿಂದೂ ಧರ್ಮದಲ್ಲೇ ಇರ್ಬೇಕು ಅಂತಲ್ಲ, ಯಾವುದೇ ಒಂದು ಧರ್ಮದಲ್ಲಿದ್ದು ಅವ್ರು ಅದನ್ನ ಸರಿಯಾಗಿ ಬೋಧನೆ ಮಾಡಿದ್ರೆ, ನೀವು ನಿಮ್ಮ ಮನುಷ್ಯ ಜನ್ಮದ ಉದ್ದೇಶ ದೇವರನ್ನ ಪ್ರೀತಿ ಮಾಡ್ಬೇಕು, ದೇವರನ್ನ ನೀವು ಆ ಸರ್ವೋಚ್ಚ ಸ್ಥಾನವನ್ನ ಒಪ್ಕೊಂಡು ನೀವು ದೇವರಿಗೆ ಒಡೆಯ ಅಂತ ಅನ್ಕೊಂಡು, ನೀವು ಸೇವಕ ಅನ್ಕೊಂಡು ದೇವರ ಸೇವೆಯನ್ನ ನೀವು ಮಾಡ್ಬೇಕು, ದೇವರ ಪ್ರೇಮವನ್ನ ನೀವು ಪಡ್ಕೋಬೇಕು ಅಂತ ಯಾವುದೇ ಒಂದು ಧರ್ಮ ಉಪದೇಶ ಮಾಡಿದ್ರು ಸಹ ನಾವು ಅಂತಹ ಧರ್ಮವನ್ನ ಪಾಲಿಸಿದ್ರೆ ನಮ್ಮ ಮನುಷ್ಯ ಜನ್ಮ ಅಥವಾ ಆ ಮನುಷ್ಯ ಜನ್ಮದ ವೃತ್ತಿ ಏನಿದೆ ಅದು ಉಪಯೋಗ ಆಗತ್ತೆ. ಅಂದ್ರೆ ಅದು ಪರಿಪೂರ್ಣತೆಯನ್ನ ಅದು ಪಡೆಯುತ್ತೆ. ಏಕೆಂದ್ರೆ ಧರ್ಮವಿಲ್ಲದೆ ಮಾನವ ಸಮಾಜವು ಪ್ರಾಣಿ ಸಮಾಜಕ್ಕಿಂತ ಉತ್ತಮವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ನಮ್ಗೆ ಸೂತ ಗೋಸ್ವಾಮಿ ಅವರು ಏನ್ ಹೇಳ್ತಾ ಇದಾರೆ, ಶ್ರೀಮದ್ ಭಾಗವತಮಲ್ಲಿ 1.2.9 ಧರ್ಮಸ್ಯ ಹಿ ಅಪವರ್ಗಸ್ಯ ನಾರ್ಥ ಅರ್ಥಯೋಪಕಲ್ಪತೆ ನಾರ್ಥಸ್ಯ ಧರ್ಮ ಕಾಂತಸ್ಯ ಕಾಮೋ ಲಾಭಾಯ ಹಿ ಸ್ಮೃತಃ ಅಲ್ವಾ. ನಿಮ್ಗೆ ಇಲ್ಲೊಂದು ಪ್ರಶ್ನೆಯನ್ನ ನಾನು ಕೇಳ್ತೀನಿ. ನೀವು ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ರೆ, ಇವಾಗ ಎಷ್ಟೋ ಜನ ನೀವು ಕೆಲ್ಸಕ್ಕೆ ಹೋಗಿರ್ಬಹುದು ಹಿಂದೆ ಅಥವಾ ಈಗ್ಲೂ ಹೋಗ್ತಾ ಇರ್ಬೋದು. ನೀವು ಕೆಲ್ಸಕ್ಕೆ ಹೋಗೋದಕ್ಕೆ ಮುಖ್ಯ ಕಾರಣ ಏನು? ಕೆಲ್ಸಕ್ಕೆ ಯಾಕೆ ಹೋಗ್ತೀರಾ ನೀವು? ನಮ್ಮ ಆಸೆಗಳನ್ನ ಈಡೇರಿಸ್ಕೊಳಕ್ಕೆ ಮತ್ತೆ ಮತ್ತೆ ಒಂದ್ ಸ್ವಲ್ಪ ಸಪೋರ್ಟ್ ಕೊಡ್ಲಿಕ್ಕೆ ಅಲ್ವಾ. ಅದು ಪುರುಷರ ಕೆಲಸ ಆದ್ರೆ ಒಂದ್ ಸ್ವಲ್ಪ ಈಗ ಇರೋ ರೇಟ್ಸ್ಗೆ ಎಲ್ಲಾನು ಸಹ ನಾವ್ ಅದನ್ನ ಮೀಟಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಸಹಾಯ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತೀವಿ. ಮತ್ತೆ ನಾವ್ ಏನೇ ಅನ್ಕೊಂಡ್ರು ಸಹ ಕೊನೆಗೆ ನಾವ್ ಏನಕ್ಕೆ ನಾವು ಹೋಗ್ತಾ ಇದೀವಿ, ನಾವ್ ವೃತ್ತಿಯನ್ನ ನಾವ್ ಏನಕ್ಕೆ ಮಾಡ್ತಾ ಇದೀವಿ? ಈಗ ಐಹಿಕ ನಮ್ಮ ಸ್ವಂತ ಇಚ್ಛೆಗಳನ್ನ ಈಡೇರಿಸ್ಕೊಳ್ಳಕ್ಕೆ, ಸುಖ ಅಥವಾ ಐಹಿಕ ಲಾಭಕ್ಕೋಸ್ಕರ ಮಾಡ್ತಾ ಇದೀವಿ. ಆದ್ರೆ ನಮ್ಮ ಧರ್ಮಶಾಸ್ತ್ರಗಳು ಏನ್ ಹೇಳುತ್ತೆ, ನಾವ್ ಯಾವುದೇ ಒಂದು ವೃತ್ತಿಯನ್ನ ಮಾಡಿದ್ರೆ ನಾವ್ ಅದನ್ನ ಐಹಿಕ ಸುಖಕ್ಕಾಗ್ಲಿ ಅಥವಾ ಐಹಿಕ ಲಾಭಕ್ಕಾಗಿ, ಇಂದ್ರಿಯ ಸುಖಕ್ಕಾಗ್ಲಿ ಅದನ್ನ ಮಾಡ್ಕೂಡ್ದು ಅಂತಾನೆ ನಮ್ಮ ಧರ್ಮಶಾಸ್ತ್ರಗಳು ಹೇಳುತ್ತೆ ಅಲ್ವಾ. ಅದನ್ನ ಇಲ್ಲಿ ಹೇಳ್ತಾ ಇದಾರೆ. ಎಲ್ಲಾ ವೃತ್ತಿ ಧರ್ಮಗಳು ಖಂಡಿತವಾಗಿ ಏನಕ್ಕಿದೆ? ಅಪವರ್ಗ. ಅಪವರ್ಗ ಅಂದ್ರೆ ಏನರ್ಥ? ಪವರ್ಗ ಅಂದ್ರೆ ಏನರ್ಥ? ಪಾಪ ಬಾಬಮ್ಮ ಅಂದ್ರೆ ಏನದು? ಪಾಪ ಬಾಬಮ್ಮ ಏನದು? ಅಂದ್ರೆ ಪತನ, ಪ ಅಂದ್ರೆ ಫಲ,
ಪಾ ಅಂದ್ರೆ ಏನು? ಆಮೇಲೆ ನಾವ್ ಇವಾಗ ನೋಡಿದ್ವಿ ಅಲ್ವಾ, ಪ್ರಯಾಸ ಅಂದ್ರೆ ಏನು, ಪಾ ಅಂದ್ರೆ ಏನು? ಪರಿಶ್ರಮ. ಪರಿಶ್ರಮ. ಪಾ ಅಂದ್ರೆ ಪರಿಶ್ರಮ. ಪಾ ದೊಡ್ಡ ಪಾಗ್ ಏನದು? ಫಲಾಪೇಕ್ಷೆ. ಫಲ. ಬ ಅಂದ್ರೆ ಬಂಧನ. ಭ ಅಂದ್ರೆ ಭಯ ಇಲ್ಲ. ಮ ಅಂದ್ರೆ ಮರಣ. ಪಾ ಅಂತಂದ್ರೆ ಪರಿಶ್ರಮ. ದೊಡ್ಡ ಪಾ ಅಂತಂದ್ರೆ ಫೇನ ಅಂತ ಕರಿತೀವಿ. ಫೇನ ಅಂತಂದ್ರೆ ಪರಿಶ್ರಮ ಆದ್ಮೇಲೆ ನಾವ್ ಏನಂತೀವಿ? ನಾವ್ ತುಂಬಾ ದೊಡ್ಡದೊಂದು ಮೂಟೆ ಎತ್ತಿ ಅಲ್ಲಿ ಇಟ್ಟ ಮೇಲೆ ನಾವ್ ಏನ್ ಮಾಡ್ತೀವಿ? ಉಶ್ ಹಬ್ಬ ಅಂತ ಹೇಳ್ಬಿಟ್ಟು ನಾವು ಬಾಯಿಂದ ನಮ್ಗೆ ಅಪ್ಪ ಅಂತ ಹೇಳ್ಬಿಟ್ಟು ನಾವು ಅಂತೀವಲ್ವಾ, ಅದು ಫೇನ ಅಂತ ಹೇಳ್ಬಿಟ್ಟು ಅಲ್ವಾ. ಇವಾಗ ಅದೇ ಪ್ರಾಣಿಗಳಿಗಾದ್ರೆ ನೊರೆನೆ ಬಂದ್ಬಿಡುತ್ತೆ, ಅದು ತುಂಬಾ ಪರಿಶ್ರಮ ಆದ್ಮೇಲೆ ಫೇನ ಅಂತ ಹೇಳ್ಬಿಟ್ಟು ಕರಿತೀವಿ ಅಲ್ವಾ. ಪಾಪ ಬಾ. ಸೊ ಬಾ ಅಂತಂದ್ರೆ ಬಿಫಲ ಅಲ್ವಾ. ನಾವ್ ಏನೇ ಪರಿಶ್ರಮ ಪಟ್ರು ಸಹ ಅದು ವಿಫಲವಾಗತ್ತೆ. ಬಿಫಲ. ಓಕೆ, ವಿಫಲ ಆಗತ್ತೆ. ಅದಾದ್ಮೇಲೆ ಪಾಪ ಬಾ ಅಂತಂದ್ರೇನು? ಭಯ ಅಲ್ವಾ. ನಾವ್ ಎಷ್ಟು ಭಯಗ್ರಸ್ತರಾಗಿದೀವಲ್ವಾ, ನಮ್ಗೆ ಯಾವಾಗ್ಲೂ ನಮ್ಮ ಭವಿಷ್ಯದ ಕುರಿತಾಗಿ ನಾವು ಚಿಂತನೆ ಮಾಡ್ತಾ ಇರ್ತೀವಿ. ಮುಂದೆ ಏನು, ನಂದೇನು, ನನ್ ಮಕ್ಕಳದೇನು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೇನೆ ಅದು ಭಾ ಅಂತಂದ್ರೆ ಭಯ. ಕೊನೆಗೆ ಮಾ ಅಂತಂದ್ರೆ ಏನು? ಮೃತ್ಯು, ಮರಣ ಅಲ್ವಾ. ಸೊ ಇವಾಗ ಈ 5 ಸಹ ಈ ಭೌತಿಕ ಪ್ರಪಂಚದಲ್ಲಿದೆ. ಅದನ್ನ ಪವರ್ಗ ಅಂತ ಕರಿತೀವಿ. ಅಪವರ್ಗ ಅಂತಂದ್ರೆ ಏನು? ಈ 5 ಎಲ್ಲಿರಲ್ಲ. ಈ 5 ಎಲ್ಲಿರೋದಿಲ್ಲ. ನಾವು ಮೋಕ್ಷವನ್ನ ಪಡ್ಕೊಂಡ್ರೆ ಈ 5 ಇರೋದಿಲ್ಲ ಅಲ್ವಾ. ಈ ದೇಹವನ್ನ ಪಡ್ಕೊಂಡಿರೋದಕ್ಕೆ ನಾವು 5 ನಾವು ಅನುಭವಿಸ್ಬೇಕಾಗತ್ತೆ. ಈ ದೇಹವನ್ನೇ ನಾವು ಪಡ್ಕೊಂಡಿಲ್ಲ ಅಂತಂದ್ರೆ ಏನಾಗುತ್ತೆ? ನಾವು ಈ 5 ನಾವು ಅನುಭವಿಸಲಿಲ್ಲ ಅಂದ್ರೆ ನಮ್ಗೆ ಅಲ್ಲಿ ಮೋಕ್ಷ ಅನ್ನೋದು ಸಿಗುತ್ತೆ ಅಲ್ವಾ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಎಲ್ಲ ವೃತ್ತಿ ಧರ್ಮಗಳು ಖಂಡಿತವಾಗಿ ಏನಕ್ಕಿದೆ ಅಂತಂದ್ರೆ ಮೋಕ್ಷಕ್ಕಾಗೆ ಇದೆ. ನಾವು ನೋಡಿದೀವಲ್ವಾ, ಚಾತುರ್ವರ್ಣ್ಯಂ, ಧರ್ಮ ಅರ್ಥ ಕಾಮ ಮೋಕ್ಷ. ನಾವು ಧರ್ಮವನ್ನ ಯಾಕೆ ಪರಿಪಾಲಿಸ್ತೀವಿ ಅಂತಂದ್ರೆ ನಮ್ಗೆ ಅರ್ಥ ಸಿಗುತ್ತೆ. ನಾವು ಹಣವನ್ನ ನಾವು ಸಂಪಾದನೆ ಮಾಡ್ತೀವಿ. ನಾವು ವೃತ್ತಿಯನ್ನ ಮಾಡಿದಾಗ ಹಣವನ್ನ ಸಂಪಾದನೆ ಮಾಡ್ತೀವಿ. ಹಣವನ್ನ ಯಾಕೆ ಸಂಪಾದನೆ ಮಾಡ್ತೀವಿ ಅಂತಂದ್ರೆ ನಮ್ಮೆಲ್ಲ ಆಸೆಗಳನ್ನ, ಕಾಮನೆಗಳನ್ನ ನಾವು ತೀರಿಸ್ಕೊಳ್ಲಿಕ್ಕೆ. ಈ ಕಾಮನೆಗಳನ್ನೆಲ್ಲ ತೀರಿಸ್ಕೊಂಡ್ಮೇಲೆ ನಮ್ಗೆ ಏನ್ ಅನ್ಸ್ಬೇಕು? ಅಯ್ಯೋ ಇಷ್ಟೇನಾ ಜೀವನ ನಮ್ಗೆ ಅನ್ಸುತ್ತಲ್ವಾ. ಇವಾಗ ಒಬ್ಬೊಬ್ರಿಗೆ ನಾವು ನೋಡಿದೀವಲ್ವ, ಅವ್ರಿಗೆ ತ್ಯಾಗ ಮನೋಭಾವನೆ ಬರುತ್ತೆ, ವೈರಾಗ್ಯ ಬರುತ್ತೆ. ಇಷ್ಟೇನಾ ಅಂತ ಹೇಳ್ಬಿಟ್ಟು ಅವ್ರು ಅಯ್ಯೋ ನನಗೆ ಸಾಕಾಯ್ತಪ್ಪ ಇದು ಬದುಕು, ನಾನು ಮೋಕ್ಷವನ್ನ ಪಡಿಬೇಕು ಅಂತ ಹೇಳ್ಬಿಟ್ಟು ನಾವ್ ಎಷ್ಟೊಂದ್ ಜನರ ಬಾಯಲ್ಲಿ ನಾವು ಕೇಳಿದೀವಿ ಅಲ್ವಾ. ಅಂದ್ರೆ ಧರ್ಮ ಅರ್ಥ ಕಾಮ ಆ ಮೋಕ್ಷ, ನಾವ್ ಮಾಡೋ ಆ ಧರ್ಮ ಅನ್ನೋದು ಏನಿದೆ, ಆ ವೃತ್ತಿ ಧರ್ಮ, ಅದು ಮೋಕ್ಷವನ್ನ ಪಡಿಲಿಕ್ಕೇನೆ ಇರ್ಬೇಕು. ಅವನ್ನು ಐಹಿಕ ಲಾಭಕ್ಕಾಗಿ ಎಂದೂ ಮಾಡಬಾರದು. ಅಲ್ಲದೆ ವೃತ್ತಿ ಧರ್ಮದಲ್ಲಿ ನಿರತನಾದವನು ಐಹಿಕ ಲಾಭವನ್ನ ಎಂದಿಗೂ ಇಂದ್ರಿಯ ಸುಖಕ್ಕಾಗಿ ಬಳಸಬಾರದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನಾವು ಈ ವೃತ್ತಿ ಧರ್ಮದಲ್ಲಿ ನಾವ್ ಏನನ್ನೇ ಪಡ್ಕೊಂಡ್ರು ಅದನ್ನ ನಾವು ನಮ್ಮ ಇಂದ್ರಿಯ ಸುಖಕ್ಕೆ ನಾವು ಅದನ್ನ ಉಪಯೋಗಿಸ್ಕೋಕೂಡ್ದು. ನಾವ್ ಇದಕ್ಕಿಂತ ಮುಂಚೆ ಒಂದು ಶ್ಲೋಕವನ್ನ ಹೇಳ್ಕೊಂಡ್ರು ಹಾಗೇನೆ, ನಾವು ವೃತ್ತಿ ಧರ್ಮವನ್ನ ಮಾಡಿದ್ರೆ ಆ ವೃತ್ತಿ ಧರ್ಮದಿಂದ ನಮ್ಗೆ ಆ ಭಗವಂತನ ಪ್ರೇಮ ಅದು ಉತ್ಪತ್ತಿ ಆಗ್ಬೇಕು. ಭಗವಂತನ ಪ್ರೇಮ ಬರ್ಲಿಲ್ಲ ಅಂತಂತಂದ್ರೆ ಅಲ್ಲಿ ನಾವು ಬರೀ ಒಂದು ಶ್ರಮವನ್ನ ಪಡ್ತಾ ಇದೀವಿ. ಶ್ರಮ ಏವೈಹಿ ಕೇವಲಂ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಓಕೆ, ಸೊ ಇವಾಗ ನಮ್ಗೆ ಇಲ್ಲಿ ಇವಾಗ ಇದಕ್ಕೆ ಹೇಳಿರೋ ಹಾಗೇನೆ ಅಂದ್ರೆ ಧರ್ಮ ಹಿ ಅಪವರ್ಗಸ್ಯ ನಾರ್ಥೋ ಅರ್ಥ ಕಲ್ಪತೆ ತರ ಏನ್ ಹೇಳ್ತಾ ಇದ್ರೆ, ಧರ್ಮವು ವಿವೇಚನೆಯನ್ನ ಸಾಧಿಸುವುದಕ್ಕಾಗಿಯೇ ಹೊರತು ರೊಟ್ಟಿಯನ್ನ ಪಡೆಯುವುದಕ್ಕಾಗಿ ಅಲ್ಲ. ಅಂದ್ರೆ ಹೊಟ್ಟೆಯನ್ನು ತುಂಬಿಸ್ಕೊಳ್ಲಿಕ್ಕಲ್ಲ ಧರ್ಮ ಅನ್ನೋದಿರೋದು. ಕೆಲವೊಮ್ಮೆ ಮಾನವ ಸಮಾಜವು ಭೌತಿಕ ಪ್ರಗತಿಯ ಗುರಿಯನ್ನು ಹೊಂದಿರುವ ಧರ್ಮ ಎಂದು ಕರೆಯಲ್ಪಡುವ ವ್ಯವಸ್ಥೆಯನ್ನ ತಯಾರಿಸುತ್ತದೆ ಅಲ್ವಾ. ಇವಾಗ ಭಗವಂತ ಹೇಳಿರೋದೇನು? ಅದು ನಿಜವಾದ ಧರ್ಮ. ಇವಾಗ ನಾವು ನಮ್ಗೆ ಯಾವ್ದೋ ಇಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡ್ಕೋಬೇಕು, ಅದಕ್ಕೋಸ್ಕರ ನಾವು ಅದನ್ನ ನಾವೇ ಒಂದು ಧರ್ಮ ಅಂತ ಹೇಳ್ಬಿಟ್ಟು ನಾವು ಸೃಷ್ಟಿ ಮಾಡ್ಬಿಡ್ತೀವಿ, ತಯಾರು ಮಾಡ್ಬಿಡ್ತೀವಿ. ಆದ್ರೆ ಅದು ನಿಜವಾದ ಧರ್ಮದ ಉದ್ದೇಶದಿಂದ ದೂರವಿದೆ. ಧರ್ಮವು ದೇವರ ನಿಯಮಗಳನ್ನ ಅರ್ಥ ಮಾಡಿಕೊಳ್ಳುವುದನ್ನ ಒಳಗೊಳ್ಳುತ್ತದೆ. ಧರ್ಮ ಅಂತಂದ್ರೆ ಏನರ್ಥ? ದೇವರು ಏನು ನೀತಿ ನಿಯಮಗಳನ್ನ ಹೇಳಿದರೋ ಅದನ್ನ ನಾವು ಅನುಸರಿಸ್ಬೇಕು. ಅವಾಗ್ಲೂ ನಾವು ಧರ್ಮದ ಹಾದಿಯಲ್ಲಿ ನಾವು ನಡೀತಾ ಇದೀವಿ ಅಂತ ಹೇಳ್ಬಿಟ್ಟು ಅರ್ಥ. ಏಕೆಂದ್ರೆ ಈ ಕಾನೂನುಗಳ ಸರಿಯಾದ ಕಾರ್ಯಗೊಳಿಸುವಿಕೆಯು ಅಂತಿಮವಾಗಿ ಒಬ್ಬನನ್ನು ಭೌತಿಕ ಜಟಿಲತೆಯಿಂದ ಬರುವಂತೆ ಮಾಡುತ್ತದೆ. ಅದೇ ಧರ್ಮದ ನಿಜವಾದ ಉದ್ದೇಶ ಅಲ್ವಾ. ನಮ್ಗೆ ಇವಾಗ ಅರ್ಥ ಆಗ್ತಿದೆ ಅಲ್ವಾ. ಇವಾಗ ನೋಡಿ, ಈ ಭೌತಿಕ ಪ್ರಪಂಚದಲ್ಲಿ ಇವಾಗ ನಾವು ನೋಡ್ತಾ ಇದೀವಲ್ವಾ, ಎಷ್ಟು ಕಸಾಯಿಖಾನೆಗಳಿದೆ, ಎಷ್ಟೊಂದು ಮದ್ಯದ ಅಂಗಡಿಗಳಿದೆ, ಎಷ್ಟೊಂದು ವೇಶ್ಯಾಗಾರಗಳಿದೆ ಅಲ್ವಾ. ನಮ್ಮ ಧರ್ಮದಲ್ಲಿ ಹೇಳಿದಾರ ಇದನ್ನೆಲ್ಲ ಪಾಲಿಸ್ಬೇಕು ಅಂತ ಹೇಳ್ಬಿಟ್ಟು? ಇಲ್ಲ ಮಾತಾಜಿ. ನಮ್ಮ ನಿಯಂತ್ರಕ ತತ್ವಗಳು ಏನ್ ಹೇಳುತ್ತೆ? ಈ 4 ಮಾಡ್ಕೂಡ್ದು ಅಂತಾನೆ ಹೇಳ್ತಾರೆ ಅಲ್ವಾ. ಆದ್ರೆ ಇವಾಗ ನಮ್ಮ ಸಮಾಜದ ಪ್ರಕಾರ ಅದೆಲ್ಲನೂ ಸಹ ಅವ್ರು ಏನ್ ಹೇಳ್ತಾ ಇದಾರೆ? ಅದಕ್ಕೆ ಅದು ಅಧರ್ಮ ಅಂತೇನು ಹೇಳ್ತಿಲ್ಲ ಅಲ್ವಾ. ಈ 4ಕ್ಕೂ ಅವರು ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ ಅಲ್ವಾ, ಲೈಸೆನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಎಲ್ಲಾ ಕಡೆನೂ ನಾವು ನೋಡ್ತಾ ಇದೀವಿ ಎಲ್ಲಾ ಅಂಗಡಿಗಳನ್ನ ಅಲ್ವಾ. ಆದ್ರೆ ನಮ್ಮ ಧರ್ಮದಲ್ಲಿ ಅದನ್ನ ಹೇಳಿಲ್ಲ, ಆ ಭಗವಂತನ ಧರ್ಮದಲ್ಲಿ ಅದನ್ನ ಹೇಳಿಲ್ಲ. ಅದಕ್ಕೋಸ್ಕರ ಇಲ್ಲಿ ಏನ್ ಹೇಳ್ತಾ ಇದಾರೆ? ಭಗವಂತನ ಧರ್ಮಗಳನ್ನ ನಾವು ಉಪಯೋಗಿಸಿದ್ರೆ ಅಂದ್ರೆ ಅದನ್ನ ಪಾಲಿಸಿದ್ರೆ ಮಾತ್ರನೇ ನಾವು ಈ ಭೌತಿಕ ಪ್ರಪಂಚದ ಜಟಿಲತೆಯಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ.
ದುರದೃಷ್ಟವಶಾತ್ ಜನರು ಭೌತಿಕ ಸಮೃದ್ಧಿಗಾಗಿ ಧರ್ಮವನ್ನ ಸ್ವೀಕರಿಸುತ್ತಾರೆ, ಏಕೆಂದರೆ ಅತ್ಯಾಹಾರ ಅಥವಾ ಅಂತಹ ಸಮೃದ್ಧಿಯ ಅತಿಯಾದ ಬಯಕೆ. ಆದಾಗ್ಯೂ ನಿಜವಾದ ಧರ್ಮವು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವಾಗ ಜೀವನದ ಅಗತ್ಯತೆಗಳೊಂದಿಗೆ ತೃಪ್ತರಾಗಲು ಜನರಿಗೆ ಸೂಚನೆ ನೀಡುತ್ತದೆ ಅಲ್ವಾ. ಇವಾಗ ದುರದೃಷ್ಟವಶಾತ್ ಏನಾಗಿದೆ ಅಂತಂದ್ರೆ ಎಲ್ಲರೂ ಸಹ ಈ ಭೌತಿಕ ಪ್ರಪಂಚದಲ್ಲಿ ನಮ್ಮ ಸರ್ಕಾರ ಏನು ಧರ್ಮ ಅಂತ ಹೇಳಿದಾರೋ ಅದನ್ನ ಪಾಲನೆ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಅವ್ರಿಗೂ ಅದೇ ಬೇಕಾಗಿದೆ ಅಲ್ವಾ. ಇವಾಗ ಅವ್ರಿಗೆ ಗೊತ್ತಿದೆ ಮದ್ಯದ ಅಂಗಡಿ ಇಟ್ರೆ ಹೆಚ್ಚು ಲಾಭ ಬರುತ್ತೆ ಅಂತ. ಅವ್ರು ಯಾವ್ದೋ ಒಂದು ಭೌತಿಕ ಸುಖವನ್ನ ಪಡಿಬೇಕು, ಇಂದ್ರಿಯ ಸುಖವನ್ನ, ಅದಕ್ಕೋಸ್ಕರ ಅವರು ಸಹ ಇದನ್ನ ಒಪ್ಕೊಳ್ತಾ ಇದ್ದಾರೆ. ಆದ್ರೆ ಇಂತಹ ಧರ್ಮವನ್ನ ಪಾಲಿಸಿದಾಗ ನಾವು ಸರ್ಕಾರದಿಂದ ನಾವ್ ಏನೇ ಒಂದು ಶಿಕ್ಷೆಗೆ ಒಳಗಾಗ್ದಲೇ ಇರಬಹುದು, ಆದ್ರೆ ಭಗವಂತನ ಆ ಶಿಕ್ಷೆಗೆ ನಾವು ಒಳಗಾಗ್ತೀವಿ. ನಾವ್ ಈ ಭೌತಿಕ ಪ್ರಪಂಚದಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಿಜವಾದ ಧರ್ಮ ಅಂತಂದ್ರೆ ಅದ್ ಏನ್ ಮಾಡ್ಬೇಕು, ಅದು ನಮ್ಗೆ ಕೃಷ್ಣ ಪ್ರಜ್ಞೆನ ಬಳಸ್ಕೊಳ್ಳಕ್ಕೆ ಅದು ಸೂಚನೆನ ನಮ್ಗೆ ಅದು ಕೊಡುತ್ತೆ. ಅದರಿಂದ ನಮ್ಗೆ ಏನಾಗತ್ತೆ, ತೃಪ್ತಿನೂ ಸಹ ನಮ್ಗೆ ಸಿಗುತ್ತೆ. ನಮಗೆ ಆರ್ಥಿಕ ಅಭಿವೃದ್ಧಿಯ ಅಗತ್ಯವಿದ್ದರೂ ನಿಜವಾದ ಧರ್ಮವು ಭೌತಿಕ ಅಸ್ತಿತ್ವದ ಬರಿಯ ಅಗತ್ಯಗಳನ್ನು ಪೂರೈಸಲು ಮಾತ್ರ ಅನುಮತಿಸುತ್ತದೆ. ಜೀವಸ್ಯ ತತ್ವ ಜಿಜ್ಞಾಸಃ, ಜೀವನದ ನಿಜವಾದ ಉದ್ದೇಶವು ಸಂಪೂರ್ಣ ಸತ್ಯದ ಬಗ್ಗೆ ವಿಚಾರಿಸುವುದು. ನಮ್ಮ ಪ್ರಯತ್ನವು ಸಂಪೂರ್ಣ ಸತ್ಯದ ಬಗ್ಗೆ ವಿಚಾರಿಸದಿದ್ದರೆ ನಮ್ಮ ಕೃತಕ ಅಗತ್ಯಗಳನ್ನ ಪೂರೈಸಲು ನಾವು ನಮ್ಮ ಪ್ರಯತ್ನವನ್ನ ಹೆಚ್ಚಿಸುತ್ತೇವೆ. ಆಧ್ಯಾತ್ಮಿಕ ಮಹತ್ವಾಕಾಂಕ್ಷೆಯು ಪ್ರಾಪಂಚಿಕ ಪ್ರಯತ್ನವನ್ನ ತಪ್ಪಿಸಬೇಕು ಅಲ್ವಾ. ಇವಾಗ ನೋಡಿ, ನಮ್ಮ ಧರ್ಮ ನಮ್ಗೆ ಏನನ್ನ ಹೇಳ್ಕೊಡ್ಬೇಕು ಅಂತಂದ್ರೆ ಜೀವಸ್ಯ ತತ್ವ ಜಿಜ್ಞಾಸ, ಜೀವನದ ಉದ್ದೇಶ ಏನು ಅಂತಂದ್ರೆ ಸಂಪೂರ್ಣ ಸತ್ಯದ ಬಗ್ಗೆ ವಿಚಾರಣೆ ಮಾಡ್ಬೇಕು. ನಾವಿವಾಗ ಹತ್ರ ಮಾಡ್ತಾ ಇದೀವ, ನಾವ್ ಇಷ್ಟು ವರ್ಷಗಳನ್ನ ನಾವು ನೋಡಿ ಎಷ್ಟು ಇದೇ ಜೀವನ ಅನ್ಕೊಂಡು ಆರಾಮಾಗಿ ಒಂಥರ ಕಳೆದ್ ಬಿಟ್ಟಿದೀವಿ ಅಲ್ವಾ. ಎಷ್ಟು ಸಮಯವನ್ನ ನಾವು ವ್ಯರ್ಥ ಮಾಡಿದೀವಿ ಅಂತ ನಮ್ಗೆ ಯಾವಾಗ್ಲೂ ಅನ್ಸುತ್ತೆ ಅಲ್ವಾ. ಆದ್ರೆ ನೋಡಿ, ಜೀವಸ್ಯ ತತ್ವ ಜಿಜ್ಞಾಸ ಅಂತಂತಂದ್ರೆ ನಾವು ಆ ಪರಿಪೂರ್ಣ ಸತ್ಯ ಯಾರು, ಭಗವಂತ ಅಂದ್ರೆ ಯಾರು, ದೇವ್ರು ಅಂದ್ರೆ ಯಾರು, ಅವನ ಗುಣಗಳೇನು, ಗುಣಲಕ್ಷಣಗಳೇನು, ಅವನನ್ನ ನಾವ್ ಯಾಕೆ ಒಪ್ಕೋಬೇಕು, ಅವನೇ ಯಾಕೆ ಒಡೆಯ, ಅವನೇ ಯಾಕೆ ಎಲ್ಲವನ್ನ ಅವನು ಭೋಗಿಸ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಆ ಪರಿಪೂರ್ಣ ಸತ್ಯನ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ನಮ್ಗೆ ಭಗವದ್ಗೀತೆಯಲ್ಲಿ ಏನಂತ ಹೇಳಿದ್ದಾರೆ, ನಾವ್ ಯಾಕೆ ಪರಿಪೂರ್ಣ ಸತ್ಯನ ಬಗ್ಗೆ ತಿಳ್ಕೊಬೇಕು, ನಮ್ಗೇನ್ ಬೇರೆ ಕೆಲಸ ಇಲ್ವಾ, ನಾವ್ ಬೇರೆ ಏನ್ ಬೇಕಾದ್ರೂ ಮಾಡ್ಬೋದಲ್ಲ, ಯಾಕೆ ಈ ಪರಿಪೂರ್ಣ ಸತ್ಯನ ಬಗ್ಗೆ ನಾವು ತಿಳ್ಕೊಬೇಕು, ತಿಳ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ದಾರೆ ಕೃಷ್ಣ. ಆತ್ಮ ಮತ್ತೆ ಪರಮಾತ್ಮಗಳನ್ನು ತಿಳ್ಕೊಂಡು ಅವನ ಆಜ್ಞೆಯನ್ನು ಪಾಲಿಸುವ ಹಾಗೆ, ಅವನ ಆಜ್ಞೆಯನ್ನು ಪಾಲಿಸುವ ಹಾಗೆ ಆಗುತ್ತದೆ. ಅವನ ಆಜ್ಞೆಯನ್ನ ಪಾಲಿಸಿದಂಗಾಗತ್ತೆ. ಸೊ ಇವಾಗ ನಮ್ಗೆ ಏನನ್ನ ಹೇಳಿದ್ದಾರೆ 4ನೇ ಅಧ್ಯಾಯದಲ್ಲಿ ಕೃಷ್ಣ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ ಅಲ್ವಾ. ನಮ್ಗೆ ಭಗವಂತನ ಜನ್ಮ ಮತ್ತೆ ಅವರ ಕರ್ಮಗಳನ್ನ ನಾವು ತಿಳ್ಕೊಂಡ್ರೆ ಅಲ್ವಾ, ಅವಾಗ ಏನಾಗತ್ತೆ, ನಾವು ಮತ್ತೆ ಈ ಕರ್ಮ ಬಂದಲ್ಲಿ ನಾವು ಸಿಕ್ಕಾಕೊಳ್ಳೋದಿಲ್ಲ, ಮತ್ತೆ ಪುನರ್ಜನ್ಮವನ್ನ ನಾವು ಪಡೆಯೋದು ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಭಗವಂತನ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ ಅಲ್ವಾ. ನೋಡಿ ಎಷ್ಟು ಸುಲಭ ಮಾರ್ಗವನ್ನ ಕೊಟ್ಟಿದ್ದಾರೆ ನಮ್ಗೆ ಭಗವಂತನ ಬಳಿಗೆ ಹೋಗ್ಲಿಕ್ಕೆ. ಅದಕ್ಕೆ ನಾವ್ ಇಲ್ಲಿ ಎಷ್ಟು ಕೆಲಸವನ್ನ ಮಾಡ್ಬೇಕು, ನಾವು ತುಂಬಾ ಆರ್ಥಿಕ ಅಭಿವೃದ್ಧಿಯನ್ನ ಪಡಿಲಿಕ್ಕೋಸ್ಕರ ನಾವು ಕತ್ತೆಗಳ ತರ ದುಡಿಯೋ ಹಾಗಿಲ್ಲ. ನಾವು ಬರೇ ನಮ್ಮ ದೇಹ ಮತ್ತೆ ಆತ್ಮವನ್ನ ಜೊತೆಯಲ್ಲಿ ಇಟ್ಕೊಳ್ಲಿಕ್ಕೆ ಎಷ್ಟು ಅಗತ್ಯ ಇದೆಯೋ, ಅಂದ್ರೆ ಈ ದೇಹದ ಅಗತ್ಯ, ಯಾಕೆಂದ್ರೆ ದೇಹದಲ್ಲೇನೆ ಈ ಆತ್ಮ ವಾಸ ಮಾಡ್ತಾ ಇರೋದು. ಅದಕ್ಕೋಸ್ಕರ ಈ ದೇಹವನ್ನ ನಾವು ಪೋಷಣೆ ಮಾಡ್ಲೇಬೇಕು ಅಲ್ವಾ. ದೇಹದಲ್ಲಿ ಆತ್ಮ ಇರ್ಲಿಲ್ಲ ಅಂತಂದ್ರೆ ನಾವು ಭಗವಂತನ ಸೇವೆನ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ದೇಹವನ್ನ ನಾವು ಸದೃಢವಾಗಿ ನಾವು ಇಟ್ಕೋಬೇಕು, ಅದಕ್ಕೆ ಅದರ ಪೋಷಣೆ ನಾವು ಮಾಡ್ಬೇಕಾಗತ್ತೆ. ಅದಕ್ಕೆ ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನ ಮಾತ್ರ ನಾವು ದುಡಿಬೇಕಾಗತ್ತೆ ಹೊರತು ನಾವು ಇವಾಗ ಕತ್ತೆ ದುಡಿಮೆ ಅಂತ ನಾವೇನ್ ಹೇಳ್ತೀವೋ ಆತರ ನಾವು ದುಡಿಕೂಡ್ದು ಅಂತ ಬಿಟ್ಟು ಹೇಳ್ತಾ ಇದಾರೆ. ಸೊ ಧರ್ಮವಿಲ್ಲದೆ ಮಾನವ ಸಮಾಜವು ಪ್ರಾಣಿ ಸಮಾಜಕ್ಕಿನ್ನ ಏನು ಉತ್ತಮವಲ್ಲ, ಧರ್ಮೇ ವಿಹೀನ ಪಶುಭಿ ಸಮಾನ ಅಂತ ಬಿಟ್ಟು ಹೇಳ್ತಾರೆ ಅಲ್ವಾ. ಸೊ ಇವಾಗ ನಮಗೂ ಮತ್ತೆ ಪ್ರಾಣಿಗಳ ಮಧ್ಯೆ ಇರುವ ವ್ಯತ್ಯಾಸ ಏನು ಅಂತಂದ್ರೆ, ಪ್ರಾಣಿಗಳನ್ನು ಸಹ ಆಹಾರ ಭಯ ನಿದ್ರಾ ಮೈಥುನ ಮಾಡುತ್ತೆ, ನಾವು ಸಹ ಬರೇ ಆಹಾರ ಭಯ ನಿದ್ರಾ ಮೈಥುನ ಈ 4 ಮಾಡಿ ನಾವು ಜೀವನವನ್ನ ಮುಗಿಸ್ಬಿಟ್ರೆ ನಾವು ಪ್ರಾಣಿ ಜೀವನವನ್ನ ಮಾಡ್ದಂಗ ಆಗತ್ತೆ ಅಲ್ವಾ. ಅದಕ್ಕೆ ನಮ್ಗೆ ಏನ್ ಹೇಳ್ತಾ ಇದಾರೆ, ನಾವು ಧರ್ಮವನ್ನ ಪಾಲಿಸ್ಲೇಬೇಕು ನಾವು ಮನುಷ್ಯನಾಗಿ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದಾರೆ. ಧರ್ಮ ಅಂತಂದ್ರೆ ಏನು, ಭಗವಂತನ ನಿಯಮಗಳನ್ನ ಅರಿಯುವುದು. ಈ ನಿಯಮಗಳನ್ನ ಅನುಸರಿಸೋದ್ರಿಂದ ಮಾನವನಿಗೆ ಐಹಿಕ ಬಂಧನದಿಂದ ಬಿಡುಗಡೆಯಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ನಾವು ಭಗವಂತನ ನಿಯಮಗಳನ್ನ ಅನುಸರಿಸಿದ್ರೆ ಅಷ್ಟೇನೆ ಐಹಿಕ ಬಂಧನದಿಂದ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯ. ಇವಾಗ ಸರ್ಕಾರದ ನಿಯಮ ಏನಿದೆ, ಯಾರ್ ಬೇಕಾದ್ರೂ ಏನು ಸ್ಮೋಕ್ ಮಾಡ್ಬೋದು, ಯಾರ್ ಬೇಕಾದ್ರೂ ಡ್ರಿಂಕ್ಸ್ ಅನ್ನ ತಗೋಬಹುದು, ಮಾಂಸವನ್ನ ಭಕ್ಷಣೆ ಮಾಡ್ಬೋದು ಅಲ್ವಾ. ಅದಕ್ಕೇನಾದ್ರೂ ಶಿಕ್ಷೆನ ಕೊಡ್ತಾರ ಅವರು ನಮ್ಮ ಸರ್ಕಾರ? ಇಲ್ಲ. ಬಟ್ ಇದನ್ನೆಲ್ಲ ಮಾಡಿದ್ರೆ ನಾವು ಭಗವಂತನ ಜೊತೆಗೆ ಹೋಗ್ಬೋದು ಅಂತ ನಮ್ಗೆ ನಮ್ಮ ಧರ್ಮ ತತ್ವಗಳು ಹೇಳ್ತಾ ಇದೆಯಾ, ನಮ್ಮ ಧರ್ಮ ಶಾಸ್ತ್ರಗಳು ಹೇಳ್ತಾ ಇದೆಯಾ? ಇಲ್ಲ, ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಅದಕ್ಕೇನೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಅಲ್ವಾ, ಸರ್ಕಾರದ ನಿಯಮಗಳೇ ಬೇರೆ, ಭಗವಂತನ ನಿಯಮಗಳೇ ಬೇರೆ ಅಲ್ವಾ. ಸರ್ಕಾರದ ನಿಯಮಗಳನ್ನ ನಾವು ಅನುಸರಿಸಿದ್ರೆ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಆಗತ್ತಾ? ಇಲ್ಲ ಅಲ್ವಾ. ಆದ್ರೆ ಹಿಂದೆ ಧರ್ಮರಾಯ ಅವರೆಲ್ಲ ಆಳ್ತಾ ಇರ್ಬೇಕಾದ್ರೆ ಧರ್ಮರಾಯನ ರಾಜ ನಿಯಮಗಳನ್ನ ನೀತಿಗಳನ್ನ ಅನುಸರಿಸಿದ್ರೆ ಅವರೆಲ್ಲ ಭಗವಂತನ ಲೋಕಕ್ಕೆ ಹೋಗ್ಬೋದಾಗಿತ್ತಾ?
ಪರೀಕ್ಷಿತ ಮಹಾರಾಜ, ಧರ್ಮರಾಜ, ರಾಮರಾಜ, ಇತ್ತು. ಶ್ರೀರಾಮ ಹೋಗ್ಬೋದಾಗಿತ್ತು ಅಲ್ವಾ? ಆದ್ರೆ ಈಗ ಅಂತ ಸ್ಥಿತಿ ಇದೆಯಾ ಈಗ ಇರೋ ಸಮಾಜದಲ್ಲಿ? ಅಲ್ವಾ? ಅದನ್ನೇ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಈ ನಿಯಮಗಳನ್ನು ಅನುಸರಿಸುವುದರಿಂದ ಮಾನವನಿಗೆ ಐಹಿಕ ಬಂಧನದಿಂದ ಬಿಡುಗಡೆ ಆಗುತ್ತದೆ. ಭಗವಂತ ಕೊಟ್ಟಿರೋ ನಿಯಮಗಳನ್ನು ಅನುಸರಿಸುವುದರಿಂದ ಮಾತ್ರನೇ ಐಹಿಕ ಬಂಧನದಿಂದ ಬಿಡುಗಡೆ ಆಗುತ್ತೆ. ನಿಜವಾದ ಧರ್ಮವು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಜೀವನದ ಕನಿಷ್ಠ ಅವಶ್ಯಕತೆಗಳಿಂದ ತೃಪ್ತಿಯಾಗಿರಬೇಕೆಂದು ಉಪದೇಶಿಸುತ್ತದೆ. ನೋಡಿ ಇಲ್ಲಿ ಏನಂತ ಹೇಳುತ್ತೆ ಈಗ ನಮ್ಮ ಧರ್ಮ ಗ್ರಂಥಗಳು, ನಿಜವಾದ ಧರ್ಮ ಏನ್ ಹೇಳುತ್ತೆ ಅಂತಂದ್ರೆ ನಾವು ಕೃಷ್ಣ ಪ್ರಜ್ಞೆನ ನಾವು ಬೆಳೆಸ್ಕೋಬೇಕು, ಬರೇ ಕನಿಷ್ಠ ಅವಶ್ಯಕತೆಗಳಿಂದ ನಾವು ತೃಪ್ತರಾಗಿರ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇದು ನಿಜವಾದ ಧರ್ಮ ಉಪದೇಶ ಮಾಡುತ್ತೆ. ಜೀವಸ್ಯ ತತ್ವ ಜಿಜ್ಞಾಸಃ, ಜೀವನದ ನಿಜವಾದ ಉದ್ದೇಶ ಏನು ಅಂತಂದ್ರೆ ಪರಮ ಸತ್ಯನನ್ನ ಕಂಡುಹಿಡಿಯುವುದು ಅಲ್ವಾ? ನಾವ್ ಯೋಚನೆ ಮಾಡಕ್ ಹೋಗಿಲ್ಲ ದೇವ್ರಂದ್ರೆ ಯಾರು, ಇದೇನಿದು ಹಲವಾರು ದೇವರುಗಳಿದ್ದಾರೆ, ದೇವ್ರಂದ್ರೆ ಒಬ್ಬರೇ ಇರ್ಬೇಕಲ್ಲ. ಇವಾಗ ಒಂದು ಇನ್ಸ್ಟಿಟ್ಯೂಷನ್ ಅಂತಂದ್ರೆ ಅದಕ್ಕೆ ಒಬ್ರು ಸಿಇಒ ಅಂತ ಇರ್ತಾರೆ, ಒಬ್ರು ಸ್ಕೂಲ್ ಅಂತಂದ್ರೆ ಒಬ್ರು ಪ್ರಿನ್ಸಿಪಲ್ ಇರ್ತಾರೆ, ಒಂದು ದೇಶ ಅಂತಂದ್ರೆ ಒಬ್ರು ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಅಂತ ನಾವು ಯಾವತ್ತೂ ಯೋಚನೆ ಮಾಡಕ್ ಹೋಗಿಲ್ಲ. ಇದೇನಿದು ಹಲವಾರು ದೇವರುಗಳಿದ್ದಾರೆ, ಯಾರಪ್ಪ ನಿಜವಾದ ದೇವರು, ಪರಮ ಸತ್ಯ ಅಂದ್ರೆ ಯಾರು ಅಂತ ನಾವು ಯೋಚನೆ ಮಾಡಕ್ಕೆ ಹೋಗಿಲ್ಲ ಅಲ್ವಾ? ಆದ್ರೆ ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ರೆ ಜೀವಸ್ಯ ತತ್ವ ಜಿಜ್ಞಾಸಃ, ಜೀವನದ ಉದ್ದೇಶ ಅಂತಂದ್ರೆ ನಾವು ಆ ಪರಮ ಸತ್ಯನ ನಾವು ಕಂಡುಹಿಡಿಯೋದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಮತ್ತೆ ಇವಾಗ ಮೂರನೇದು ಪ್ರಜಲ್ಪ ಅಲ್ವಾ? ನಾವ್ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿದೀವಿ ಅಲ್ವಾ? ಹೆಚ್ಚು ಮಾತಾಡಿದ್ರೆ ಏನಾಗುತ್ತೆ, ನಾವು ನಮ್ಮ ಅವನತಿಯನ್ನ ನಾವೇ ತಂದ್ಕೋತೀವಿ. ಆಗ ಹೇಗೆ ಆ ಕಪ್ಪೆ ಒಟಗುಟ್ಟಿ ಅದು ತನ್ನ ಸಾವನ್ನ ತಾನು ತಂದ್ಕೊಂತೋ ಅದೇ ತರ ನಾವು ಅನವಶ್ಯಕವಾಗಿ ಮಾತನಾಡಿ ನಾವೇನ್ ಮಾಡ್ತೀವಿ, ನಾವು ನಮ್ಮ ನಾಶಕ್ಕೆ ನಾವೇ ಕಾರಣರಾಗ್ತೀವಿ. ಅದಕ್ಕೆ ಪ್ರಜಲ್ಪಗೆ ಏನ್ ಹೇಳ್ತಾ ಇದ್ರೆ ಇದು ಮೂರನೇ ಅಡ್ಡಿ ಅಲ್ವಾ? ನಮ್ಮ ಭಕ್ತಿ ಮಾರ್ಗದಲ್ಲಿ ಮುನ್ನಡಿಲಿಕ್ಕೆ ಇದು ಮೂರನೇ ಅಡ್ಡಿ ಅಲ್ವಾ? ಹೇಗೆ ಅರ್ಥ ಮಾಡ್ಬೋದು? ಏನಾದ್ರು ಒಂದೆರಡು ಎಕ್ಸಾಂಪಲ್ ಕೊಡ್ತೀರಾ ಪ್ರಜಲ್ಪಕ್ಕೆ? ಅದ್ ಹೇಗೆ ಅಡ್ಡಿ ಮಾಡುತ್ತೆ ನಮ್ಗೆ ಭಕ್ತಿ ಮಾರ್ಗದಲ್ಲಿ ನಡಿಲಿಕ್ಕೆ? ಅನಾವಶ್ಯಕ ಹಾಳು ಮಾಡುತ್ತೆ ಮಾತಾಜಿ, ಅದಕ್ಕೆ ಉಪಯೋಗ ಏನೂ ಇರೋದಿಲ್ಲ ಅದ್ರಿಂದ. ಎಕ್ಸಾಂಪಲ್ ಒಂದೆರಡು ಎಕ್ಸಾಂಪಲ್ ಏನಾದ್ರು ಒಂದೇ ಎಕ್ಸಾಂಪಲ್ ಆದ್ರೂ. ಅನ್ನೆಸೆಸರಿ ಆಗಿ ಅಕ್ಕಪಕ್ಕ ಮನೆಯಲ್ಲಿ ಪೊಲಿಟಿಕಲ್ ಟಾಕ್, ಸಂಬಂಧಗಳು ಹಾಳು ಮಾಡ್ಕೋತೀವಿ. ಹಾ ಅಲ್ವಾ? ಇವಾಗ ನೀವು ಚಾಂಟ್ ಮಾಡ್ತಿರ್ತೀರಾ, ಚಾಂಟ್ ಮಾಡ್ಲಿಕ್ಕೆ ಎಷ್ಟು ಸಮಯ ಬೇಕು? 16 ರೌಂಡ್ಸ್ ಮಾಡ್ಲಿಕ್ಕೆ 2 hours ಬೇಕು ಮಾತಾಜಿ. 1.5 to 2 ಬೇಕು. ನಾನ್ ನಿಮಗೆ ಫೋನ್ ಮಾಡ್ಬಿಡ್ತೀನಿ, ಫೋನ್ ಮಾಡ್ಬಿಟ್ಟು ಅದು ಇದು ಏನೇನೋ ಮಾತಾಡ್ತಿರ್ತೀನಿ. ಏನ್ ತಿಂಡಿ ಮಾಡ್ತಿದ್ರಿ ಮಾತಾಜಿ, ಹೆಂಗ್ ಮಾಡ್ತೀರಿ, ಅದು ಇದು ಏನೇನೋ ಇವಾಗ ಏನಾಗುತ್ತೆ ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ ಟೈಮ್. ಹಾ ನೀವು ಬೆಳಗ್ಗೆ ಹೊತ್ತು ಆ ಬ್ರಹ್ಮ ಮುಹೂರ್ತದಲ್ಲಿ ಚಾಂಟ್ ಮಾಡ್ಲಿಕ್ಕೆ ಆಗತ್ತಾ? ಅಥವಾ ರಾತ್ರಿ ಮಾಡ್ಬಿಡ್ತೀನಿ ನಾನು 10 ಗಂಟೆಗೆ ಮಾಡ್ಬಿಡ್ತೀನಿ. ಇವಾಗ 10 ಗಂಟೆ ಮಲ್ಕೊಳ್ಳೋ ಬದಲು ಮಾತಾಜಿ ಅದಕ್ಕೆ ಹೇಳಿದ್ದು 2 ತರ ಮಾಡಿದ್ರು ತಪ್ಪಾಗತ್ತೆ. ನಾನು ಇವಾಗ ನಿಮ್ಗೆ 6 ಗಂಟೆಗೆ ಫೋನ್ ಮಾಡಿದ್ರು ನೀವು 5 to 7 ನೀವು ಚಾಂಟ್ ಮಾಡ್ತಿರ್ತೀರಾ ಅಂದ್ರೆ ನೀವು ಅವಾಗ್ಲೂ ನೀವು ಮಾಡ್ಲಿಕ್ಕೆ ಆಗೋದಿಲ್ಲ ಚಾಂಟಿಂಗು. ನಾನು ಅದೇ ರಾತ್ರಿ ಮಾಡ್ಬಿಡ್ತೀನಿ, 10 ಗಂಟೆಗೆ ಫೋನ್ ಮಾಡ್ತೀನಿ. ನೀವು ಇವಾಗ 11 ಗಂಟೆ ತನಕ ನಾನು ಮಾತಾಡ್ತಿರ್ತೀನಿ. ನೀವು ಅವಾಗ ಬೇಗ ಮಲ್ಕೊಂಡು ಬೇಗ ಎದ್ದೊಳ್ಬೇಕು. ಇವಾಗ 11 ಗಂಟೆಗೆ ಮಲ್ಕೊಂಡ್ರೆ ನೀವು 4 ಗಂಟೆಗೆ ಎದ್ದೊಳಿಕ್ ಆಗೋದೇ ಇಲ್ಲ, 5 ಗಂಟೆಗೆ ಎದ್ದೊಳ್ತೀರಾ. ಏನಾಯ್ತು? ನಿಮ್ಮ ಸಾಧನೆಗೆ ಅಡ್ಡ ಬರ್ತಾ ಇದೆ ಪ್ರಜಲ್ಪ ಅಲ್ವಾ? ಸೊ ಜಲ್ಪ ಅಂತಂದ್ರೆ ಮಾತು, ಪ್ರಜಲ್ಪ ಅಂತಂದ್ರೆ ಅನಾವಶ್ಯಕವಾದ ಮಾತು ಅಲ್ವಾ? ಸಂಜಲ್ಪ ಅಂತಂದ್ರೆ ಕೃಷ್ಣನ ಕುರಿತಾಗಿರುವಂತಹ ಮಾತು. ಕೃಷ್ಣ ಕಥಾ, ಗ್ರಾಮ್ಯ ಕಥಾ. ನಾವು ಗ್ರಾಮ್ಯ ಕಥೆಯನ್ನ ಮಾತಾಡ್ಬೇಕಾ ಅಥವಾ ಕೃಷ್ಣ ಕಥೆಯನ್ನ ನಾವು ಮಾತಾಡ್ಬೇಕಾ? ಕೃಷ್ಣ ಕಥೆ ಅಲ್ವಾ? ಅದಕ್ಕೆ ಇಲ್ಲಿ ನಮ್ಗೆ ಹೇಳ್ತಾ ಇದಾರೆ ಪ್ರಜಲ್ಪ ಮಾಡಿದ್ರೆ ಅದು ನಮ್ಮ ಭಕ್ತಿ ಜೀವನಕ್ಕೆ ಅಡ್ಡಿಯನ್ನ ಉಂಟು ಮಾಡುತ್ತೆ ಅಂತ. ನೋಡಿ ಅದಕ್ಕೆ ಇಲ್ಲಿ ಮೂರನೇ ಅಡ್ಡಿ ಯಾವ್ದು, ಮೊದಲನೇ ಅಡ್ಡಿ ಯಾವ್ದು ಅಂತ ನಾವು ತಿಳ್ಕೊಂಡ್ವಿ. ಮೊದಲನೇ ಅಡ್ಡಿ ಯಾವ್ದು? ಹೆಚ್ಚಾಗಿ ಸಂಗ್ರಹಿಸೋದು, ಅಂದ್ರೆ ಊಟ ಮಾಡೋದ್ರಿಂದ ಹಿಡಿದು ಹಣವನ್ನು ಸಂಗ್ರಹಿಸೋದ್ರಿಂದ ಹಿಡಿದು ಪ್ರತಿಯೊಂದು ಅತ್ಯಾಹಾರ ಅಂತ ಕರಿತೀವಿ. ಎರಡನೇದೇನು? ಆ ಅತ್ಯಾಹಾರ ಮಾಡ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕಾಗತ್ತೆ? ಹೆಚ್ಚು ದುಡಿಬೇಕಾಗತ್ತೆ, ಪ್ರಯಾಸ. ಇವಾಗ ಇಲ್ಲಿ ಮೂರನೇದು ಹೇಳ್ತಾ ಇದಾರೆ ಪ್ರಜಲ್ಪ, ಹೆಚ್ಚು ಮಾತಾಡೋದು, ಅನಾವಶ್ಯಕವಾಗಿ ಮಾತಾಡೋದು ಅಲ್ವಾ? ಇದನ್ನ ಮಾಡಿದ್ರು ಸಹ ನಾವು ಆ 8 ನಾವ್ ಏನ್ ಡಿವೈಡ್ ಮಾಡ್ಕೊಂಡಿದೀವಿ ಅದನ್ನ ನಾವು ಫಾಲೋ ಮಾಡ್ಲಿಕ್ಕೆ ಆಗತ್ತಾ? ನಾವ್ ಇವಾಗ ಯಾವಾಗ್ಲೂ ಅಷ್ಟೇ ನೋಡಿ, ಇವಾಗ 8 ಇದ್ದಾಗ ನಾವ್ ಇವಾಗ ಏನೋ ಒಂದು ಅನಾವಶ್ಯಕವಾಗಿ ಮಾತಾಡಿದ್ವಿ ಅನ್ಕೊಳ್ಳಿ 2 ಗಂಟೆಗಳ ಕಾಲ. ನಾವು ಆ 8 ಎಲ್ಲಿ ನಾವು ಸಮಯವನ್ನ ತೆಗಿತೀವಿ? ನಾವು ಯಾವ ಸಮಯವನ್ನ ನಾವು ತೆಗಿತೀವಿ? ಭಕ್ತಿದೆ ತೆಗಿತೀವಿ ಮತ್ತೆ ಭಕ್ತಿದೆ ಅಲ್ವಾ? ಯಾಕೆಂದ್ರೆ ನಮ್ಗೆ ಪರವಾಗಿಲ್ಲ ಬಿಡು ಅಂತ ಅಲ್ವಾ? ಇವತ್ತು ಚಾಂಟ ಇವತ್ ಬೇಡ ಬಿಡು, ನಾವ್ ಏನ್ ಪ್ರತಿ ದಿವಸ ಮಾಡಿದೀನಿ ನಾನು, ಇವತ್ತೊಂದ್ ದಿವಸ ಮಾಡ್ದಲಿದ್ರೆ ಏನಪ್ಪಾ ಅಂತ ಹೇಳ್ಬಿಟ್ಟು ನಾವು ಆ 8 ಗಂಟೆಗಳ ಕಾಲ ಭಕ್ತಿಗೆ ಅಂತ ಇಟ್ಟಿರೋದ್ರಲ್ಲೇ ನಾವೆಲ್ಲಾ ಸಮಯವನ್ನ ನಾವು ತೆಗಿಯೋದು ಅಲ್ವಾ? ಅದು ತುಂಬಾ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಅದಕ್ಕೋಸ್ಕರ ನಾವು ಪ್ರಜಲ್ಪವನ್ನ ನಾವು ಮಾಡೋ ಹಾಗಿಲ್ಲ, ನಾವು ನಿದ್ದೆಯಿಂದ ತೆಗಿಯೋದಿಲ್ಲ ಅಲ್ವಾ? ಅದೇ ನಾನು ಇವಾಗ ಊಟ ಮಾಡೋದನ್ನ ನಿಲ್ಲಿಸ್ಬಿಡ್ತೀನ, ಊಟ ಮಾಡೋದು ಅಡಿಗೆ ಮಾಡ್ಕೊಡೋದು 2 ಗಂಟೆ 3 ಗಂಟೆ ಬೇಕು, ಬೇಡ ಇವತ್ತು ನಾನು ಪ್ರಜಲ್ಪ ಮಾಡಿದೀನಿ, ನಾನು ಇವತ್ತು ಅಡಿಗೆನೆ ಮಾಡೋದು ಬೇಡ ಅಂತ ನಾನು ಏನಾದ್ರು ಯೋಚನೆ ಮಾಡ್ತೀನ? ಇಲ್ಲ, ನಾನು ಅದ್ರಿಂದ ಸಮಯವನ್ನ ನಾನು ಉಳಿಸೋದೇ ಇಲ್ಲ. ನನ್ನ ಸಮಯವನ್ನ ತೆಗಿಯೋದು ಆ ಭಗವಂತನಿಗೆ ಅಂತ ಇರಿಸಿರೋ ಸಮಯವನ್ನೇ ನಾನು ತೆಗಿಯೋದು. ಅದಕ್ಕೋಸ್ಕರ ಈ ಪ್ರಜಲ್ಪ ಅನ್ನೋದು
ಭಕ್ತಿ ಸೇವೆಯಲ್ಲಿ ಅಡ್ಡ ಬರುತ್ತೆ ಅದು ಅಂತ ಹೇಳ್ತಾ ಇದಾರೆ. ಇದನ್ನ ನೋಡೋಣಂತೆ. ಏನೆಲ್ಲ ಪ್ರಜಲ್ಪದಲ್ಲಿ ಬರ್ಬೋದು ಅಂತಂತಂದ್ರೆ ಇಲ್ಲಿ ಹೇಳ್ತಾರೆ ನಮ್ಗೆ ಪ್ರಜಲ್ಪದಲ್ಲಿ ಯಾವ್ದೆಲ್ಲ ಬರುತ್ತೆ ಅಂತ ಹೇಳಿ. ಬರೇ ಮಾತಾಡೋದೊಂದೇ ಬರೋದಿಲ್ಲ, ಬೇರೆ ಕೆಲಸಗಳು ಸಹ ಪ್ರಜಲ್ಪದಲ್ಲಿ ಬರುತ್ತೆ. ಏನೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಇನ್ನೊಂದು ಅಡ್ಡಿ ಅಂದ್ರೆ ಪ್ರಜಲ್ಪ, ಅನಗತ್ಯ ಮಾತು. ನಾವು ಕೆಲವು ಸ್ನೇಹಿತರೊಂದಿಗೆ ಬೆರೆತಾಗ ನಾವು ತಕ್ಷಣವೇ ಅನಾವಶ್ಯಕವಾಗಿ ಮಾತನಾಡಲು ಪ್ರಾರಂಭಿಸುತ್ತೇವೆ. ಕ್ರೋಕಿಂಗ್ ಟೋಡ್ಗಳಂತೆ, ಅಂದ್ರೆ ಆ ಕಪ್ಪೆಗಳ ತರ ಮಾತಾಡ್ತೀವಿ. ನಾವು ಮಾತನಾಡಬೇಕಾದ್ರೆ ನಾವು ಕೃಷ್ಣ ಪ್ರಜ್ಞೆಯ ಚಳುವಳಿಯ ಬಗ್ಗೆ ಮಾತನಾಡಬೇಕು. ನಾವು ಮಾತಾಡ್ಲೇಬೇಕು ಅಂತ, ಯಾಕಂದ್ರೆ ಭಗವಂತ ಕೊಟ್ಟಿರೋದೇ ಈ ಬಾಯಿ ಕೊಟ್ಟಿದ್ದಾನೆ. ಬಾಯಿ ಕೊಟ್ಬಿಟ್ಟು ಅದನ್ನ ಸುಮ್ನೆ ಇರಿ ಮೌನವಾಗಿರೋದಕ್ಕೋಸ್ಕರ ಯಾರಾದ್ರೂ ಅಂದ್ರೆ ಬಾಯಿ ಕೊಡ್ಲಿಕ್ಕಾಗತ್ತಾ ಅಲ್ವಾ? ಇವಾಗ ನಾವ್ ಯಾರಾದ್ರೂ ಮಗುಗೆ ದುಡ್ಡು ಕೊಟ್ಬಿಟ್ಟು ಆ ದುಡ್ಡನ್ನ ಉಪಯೋಗಿಸ್ಕೊಬೇಡ ಹಾಗೆ ಇಟ್ಕೊಂಡ್ರೆ ಮಗು ಕೇಳುತ್ತೆ, ಯಾಕೆ ದುಡ್ಡು ಕೊಡ್ಬೇಕಾಗಿತ್ತು ಹಾಗಾದ್ರೆ ಅಂತ ಹೇಳ್ಬಿಟ್ಟು. ಆ ದುಡ್ಡು ಕೊಟ್ಮೇಲೆ ನಾನು ಅದನ್ನ ಉಪಯೋಗಿಸ್ಕೋಬೇಕಲ್ಲ ನನಗೆ ಇಷ್ಟವಾಗಿರೋದಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀನು ಉಪಯೋಗಿಸ್ಕೊಳ್ಳೇಬೇಕು ಅಂತಂದ್ರೆ ಅದನ್ನ ಒಳ್ಳೆದಕ್ಕೆ ಉಪಯೋಗಿಸ್ಕೊಂತ ಹೇಳ್ಬಿಟ್ಟು ನಮ್ಮ ಮಗುಗೆ ಹೇಳ್ತೀವಿ. ಅದೇ ತರನೇ ಭಗವಂತನು ಈಗ ನಮ್ಗೆ ಬಾಯನ್ನ ಕೊಟ್ಟಿದ್ದಾರೆ, ಸರಿ ನೀನ್ ಅದನ್ನ ಒಳ್ಳೆದಕ್ಕೆ ಉಪಯೋಗಿಸ್ಕೋ. ಒಳ್ಳೇದು ಅಂತಂದ್ರೆ ಯಾವ್ದು? ಕೃಷ್ಣ ಪ್ರಜ್ಞೆಗೆ ಉಪಯೋಗಿಸ್ಕೋ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಅದನ್ನ ಇಲ್ಲಿ ಹೇಳ್ತಾ ಇದಾರೆ. ಇವಾಗ ಕೃಷ್ಣ ಪ್ರಜ್ಞೆಯ ಚಳುವಳಿ ಬಗ್ಗೆ ಮಾತನಾಡ್ಬೇಕು ನಾವು. ಇಲ್ಲ ಅಂತಂದ್ರೆ ನೋಡಿ ಯಾವ್ದೆಲ್ಲ ನಮ್ಗೆ ಪ್ರಜಲ್ಪ ಆಗತ್ತೆ ಅಂತಂದ್ರೆ ಕೃಷ್ಣ ಪ್ರಜ್ಞೆಯ ಆಂದೋಲನದ ಹೊರಗಡೆ ಬೇರೆ ಏನೇ ಮಾತಾಡಿದ್ರು ಸಹ ಅದು ಪ್ರಜಲ್ಪ ಆಗತ್ತೆ. ನಾವು ದಿನಪತ್ರಿಕೆಯನ್ನ ಓದಿದ್ರು ಸಹ ಪ್ರಜಲ್ಪ ಆಗುತ್ತೆ. ನಿಯತ ಕಾಲಿಕೆಗಳನ್ನ ನಾವು ಓದಿದ್ರು ಪ್ರಜಲ್ಪ ಆಗುತ್ತೆ. ಕಾದಂಬರಿಗಳ ರಾಶಿ ಓದಿದ್ರು ಪ್ರಜಲ್ಪ ಆಗುತ್ತೆ. ಪದಬಂಧ ಬಿಡಿಸೋದು ಸಹ ಪ್ರಜಲ್ಪ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈ ತರ ಅನೇಕ ಅಸಂಬದ್ಧ ವಿಷಯಗಳನ್ನ ಮಾಡಲು ಆಸಕ್ತಿ ಹೊಂದಿರುತ್ತಾರೆ ಅಂತ ಹೇಳ್ತಾರೆ. ಈ ಶೈಲಿಯಲ್ಲಿ ಜನರು ತಮ್ಮ ಅಮೂಲ್ಯವಾದ ಸಮಯ ಮತ್ತು ಶಕ್ತಿಯನ್ನ ವ್ಯರ್ಥ ಮಾಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇವಾಗ ನಾವು ಹೆಚ್ಚು ಮಾತಾಡಿದ್ರೆ ಏನಾಗ್ತಾ ಇದೆ, ಅಲ್ಲಿ ಸಮಯನೂ ವ್ಯರ್ಥ ಆಗ್ತಾ ಇದೆ, ಮತ್ತೆ ನಮ್ಮ ಶಕ್ತಿನೂ ಸಹ ವ್ಯರ್ಥ ಆಗ್ತಾ ಇದೆ. ಇವಾಗ ಪಾಶ್ಚಿಮಾತ್ಯ ದೇಶದಲ್ಲಿ ಅವ್ರು ಏನ್ ಮಾಡ್ತಾರೆ ನೋಡಿ, ವೃದ್ಧರೆಲ್ಲ ಏನ್ ಮಾಡ್ತಾ ಇದಾರೆ, ಅವ್ರು ಏನ್ ಯೋಚನೆ ಮಾಡ್ತಾರೆ, ಅವರು ಕಾರ್ಡ್ಗಳನ್ನ ಆಡ್ತಾರೆ, ಮೀನ್ ಹಿಡಿತಾರೆ, ಅವ್ರಿಗೆ ಎಷ್ಟೊಂದು ಹವ್ಯಾಸಗಳಿರುತ್ತೆ. ಅದನ್ನೆಲ್ಲನೂ ಸಹ ಅವಾಗ ಅವರು ವೃದ್ಧಾಪ್ಯದಲ್ಲಿ ಅದನ್ನೆಲ್ಲ ಮಾಡ್ತಾರೆ. ದೂರದರ್ಶನ ನೋಡ್ತಾರೆ, ಅನುಪಯುಕ್ತ ಸಾಮಾಜಿಕ ಮತ್ತೆ ರಾಜಕೀಯ ಯೋಜನೆಗಳ ಬಗ್ಗೆ ಅವರು ಚರ್ಚೆ ಮಾಡ್ತಾರೆ. ಇದೆಲ್ಲವೂ ಸಹ ಕ್ಷುಲಕ ಚಟುವಟಿಕೆಗಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವೆಲ್ಲವೂ ಸಹ ಪ್ರಜಲ್ಪದಲ್ಲಿ ಬರುತ್ತೆ. ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿಯುಳ್ಳ ಬುದ್ಧಿವಂತ ವ್ಯಕ್ತಿಗಳು ಅಂತಹ ಚಟುವಟಿಕೆಗಳಲ್ಲಿ ಎಂದಿಗೂ ಪಾಲ್ಗೊಳ್ಳಬಾರದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ ಇವಾಗ ಇದೆಲ್ಲ ಏನ್ ಹೇಳಿದಾರೆ, ಇದು ಯಾವ್ದ್ರಲ್ಲೂ ಸಹ ಕೃಷ್ಣ ಪ್ರಜ್ಞೆಯಲ್ಲಿ ಇರೋರು ಪಾಲ್ಗೊಳ್ಬಾರ್ದು ಅಂತ ಹೇಳ್ತಾರೆ. ಕಾರ್ಡ್ ಆಡೋದು, ಮೀನ್ ಹಿಡಿಯೋದು, ದೂರದರ್ಶನ ವೀಕ್ಷಣೆ ಮಾಡೋದು, ಅನುಪಯುಕ್ತವಾದ ಸಾಮಾಜಿಕ ರಾಜಕೀಯ ಯೋಜನೆಗಳ ಬಗ್ಗೆ ಚರ್ಚೆ ಮಾಡೋದು, ದಿನಪತ್ರಿಕೆ ನಿಯತ ಕಾಲಿಕೆಗಳು, ಕಾದಂಬರಿಗಳು, ಪದಬಂಧ ಬಿಡಿಸೋದು, ಇವೆಲ್ಲವೂ ಸಹ ನಾವು ಮಾಡ್ಕೂಡ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವಾಗ ಅನಾವಶ್ಯಕವಾಗಿ ಮಾತನಾಡೋದನ್ನ ಪ್ರಜಲ್ಪ ಅಂತ ಕರೀತಾರೆ. ನಾವು ಮಾತಾಡ್ಲೇಬೇಕು ಅಂತಂದ್ರೆ ಕೃಷ್ಣ ಪ್ರಜ್ಞೆಯ ಬಗ್ಗೆನೇ ನಾವು ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಪ್ರಭುಪಾದ್ರು ಹೇಳ್ತಾ ಇದ್ದಾರೆ. ಇವಾಗ ಗೊತ್ತಾಯ್ತಲ್ಲ ಪ್ರಜಲ್ಪ ಅಂತಂದ್ರೆ ಏನು? ಪ್ರಜಲ್ಪ ಅಂತಂದ್ರೆ ಅನಾವಶ್ಯಕವಾಗಿ ಅಥವಾ ಗ್ರಾಮ್ಯಕತೆನ ಪ್ರಜಲ್ಪ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇವಾಗ ಪ್ರಜಲ್ಪ ಅಂದ್ರೆ ನಾನು ಮಾತಾಡ್ಲೇಬೇಕು ಅಂತ ನನಗೆ ತುಂಬಾ ಆತರ ತುಡಿತ ಬರ್ತಾ ಇದೆ, ಅವಾಗ ನಾನು ಏನ್ ಮಾಡ್ಬೇಕಾಗತ್ತೆ? ಪರಿಹಾರ ಏನು? ಪ್ರಜಲ್ಪಕ್ಕೆ ಪರಿಹಾರ ಮಾತಾಡ್ಬೇಕಾಗತ್ತೆ. ಬಗ್ಗೆ ಹೇಳ್ತಾ ಇದಾರೆ. ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಇವಾಗ ಬಂಡವಾಳವಾದಿಗಳಿಗೂ ಕಮ್ಯುನಿಸ್ಟ್ಗಳಿಗೂ ಇಂದು ನಡೆಯುತ್ತಿರುವ ಯುದ್ಧಕ್ಕೆ ಕಾರಣವೆಂದರೆ ಅತ್ಯಾಹಾರದ ಬಗೆಗೆ ಶ್ರೀಲ ರೂಪ ಗೋಸ್ವಾಮಿಯವರ ಉಪದೇಶವನ್ನ ಪಾಲಿಸದೇ ಇರುವುದು. ಸಂಪತ್ತನ್ನು ಕಮ್ಯುನಿಸ್ಟರ ಅಥವಾ ಬಂಡವಾಳಗಾರರ ಕೈಯಲ್ಲಿ ಇಡುವುದರಿಂದ ಏನನ್ನೂ ಪರಿಹರಿಸಲು ಸಾಧ್ಯವಿಲ್ಲ. ಈಗಿನ ರಾಜಕೀಯ ಸಮಸ್ಯೆ ಪರಿಹಾರವಾಗುವುದಿಲ್ಲ. ಇವೆರಡು ತತ್ವಗಳಿಗೆ ವಿರುದ್ಧವಾಗಿ ಕೃಷ್ಣ ಪ್ರಜ್ಞಾ ತತ್ವವು ಸಕಲ ಸಂಪತ್ತು ಕೃಷ್ಣನಿಗೆ ಸೇರಿದ್ದು ಎಂದು ಹೇಳುತ್ತದೆ. ಜಗತ್ತಿನ ಸಂಪತ್ತನ್ನು ಎಲ್ಲ ಜೀವಿಗಳ ಯೋಗಕ್ಷೇಮಕ್ಕಾಗಿ ಬಳಸಬೇಕು. ಸಕಲ ಸಂಪತ್ತು ಕೃಷ್ಣನ ಕಾರುಬಾರಿಗೆ ಒಳಪಡದೇ ಇದ್ದರೆ ಮಾನವ ಕುಲದ ಆರ್ಥಿಕ ಸಮಸ್ಯೆ ಪರಿಹಾರವಾಗುವುದಿಲ್ಲ. ಭಗವಂತನ ಸಂಪತ್ತನ್ನು ಬಳಸಿಕೊಂಡು ಬದುಕಲು ಪ್ರತಿಯೊಬ್ಬರಿಗೂ ಹಕ್ಕಿದೆ. ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ನಮ್ಗೆ? ಏನ್ ವಿಷಯವನ್ನ ಹೇಳ್ತಾ ಇದ್ದಾರೆ ಇಲ್ಲಿ? ಬಂಡವಾಳವಾದಿಗಳು ಮತ್ತೆ ಕಮ್ಯುನಿಸ್ಟ್ಗಳ ಬಗ್ಗೆ ಇಲ್ಲಿ ಹೇಳ್ತಾರೆ. ಬಂಡವಾಳವಾದಿಗಳು ಅಂತಂದ್ರೆ ಏನು? ಕ್ಯಾಪಿಟಲಿಸ್ಟ್. ಅವರು ಏನಂತಂದ್ರೆ ನಾವು ಕಷ್ಟಪಟ್ಟು ದುಡಿತೀವಿ, ಸೊ ಎಲ್ಲವನ್ನ ನಾವು ಅನುಭವಿಸ್ಬೇಕು ಅಂತ ಬಿಟ್ಟು ಬಂಡವಾಳಶಾಹಿಗಳು ಹೇಳ್ತಾರೆ ಅಲ್ವಾ? ಆದ್ರೆ ಇಲ್ಲಿ ಕಮ್ಯುನಿಸ್ಟ್ಗಳು ಏನ್ ಹೇಳ್ತಾರೆ, ಇಲ್ಲ ಅದು ನಿಮ್ಮೊಬ್ಬರಿಗೆ ಸೇರಿರೋದಲ್ಲ. ಯಾಕಂದ್ರೆ ಅದನ್ನೆಲ್ಲ ದುಡಿಬೇಕು ಅಂತಂದ್ರೆ ನೀವು ಏಕಾಂಗಿಯಾಗಿ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಇವಾಗ ನಿಮ್ಮ ಕೆಳಗಡೆ ಎಷ್ಟೋ ಜನ ಕಾರ್ಮಿಕರು ಇರ್ತಾರೆ, ಸೊ ಎಲ್ಲರಿಗೂ ಸಹ ಅದರಲ್ಲಿ ಹಕ್ಕಿದೆ. ಇದು ಮತ್ತೆ ಇಡೀ ರಾಜ್ಯಕ್ಕೆ ಇದು ಸಂಬಂಧಪಟ್ಟಿರೋದು ಅಂತ ಹೇಳ್ಬಿಟ್ಟು ಕಮ್ಯುನಿಸ್ಟ್ಗಳು ಹೇಳ್ತಾರೆ ಅಲ್ವಾ? ಆದ್ರೆ ಇಲ್ಲಿ ನಮ್ಗೆ ಏನನ್ನ ಇಲ್ಲಿ ಕಮ್ಯುನಿಸ್ಟ್ಗಳು ಮತ್ತೆ ಬಂಡವಾಳಶಾಹಿಗಳ ಮಧ್ಯೆ ಯಾವಾಗ್ಲೂ ಅಲ್ಲಿ ಯುದ್ಧ ನಡೀತಾನೆ ಇರುತ್ತೆ. ಇವಾಗ ಒಂದೊಂದು ದೇಶದಲ್ಲಿ ಬಂಡವಾಳಶಾಹಿಗಳ ರಾಜ್ಯಭಾರ ನಡೀತಾ ಇರುತ್ತೆ, ಇನ್ನೊಂದು ಕಡೆ ಕಮ್ಯುನಿಸ್ಟ್ಗಳು ರಾಜ್ಯಭಾರ ಮಾಡ್ತಿರ್ತಾರೆ. ಆದ್ರೆ ಎಲ್ಲೇ ನೋಡಿದ್ರು ಸಹ ಹೋಗಿ ಶಾಂತಿಯಲ್ಲಿ ಇರ್ತಾರ? ಹೋಗಿ ಬಂಡವಾಳಶಾಹಿಗಳಿರೋ ಕಡೆ ಶಾಂತಿ ಏನಾದ್ರು ಇರುತ್ತಾ?
ಅಥವಾ ಕಮ್ಯುನಿಸ್ಟ್ಗಳೇನಾದ್ರೂ ಅವರು ರಾಜ್ಯಭಾರ ಮಾಡ್ತೀರಾ ಅಲ್ಲೇನಾದ್ರೂ ಶಾಂತಿ ಇರುತ್ತಾ? ಎಲ್ಲೂ ಶಾಂತಿ ಅನ್ನೋದಿಲ್ಲ ಅಲ್ವಾ? ಯಾಕೆ ಶಾಂತಿ ಅನ್ನೋದಿಲ್ಲ ಅಂತಂದ್ರೆ ಅವರು ಅರ್ಥ ಮಾಡ್ಕೊತಾ ಇಲ್ಲ. ಇದೆಲ್ಲದರ ಒಡೆಯ, ಇಡೀ ಸೃಷ್ಟಿಯಲ್ಲಿರುವಂತಹ ಪ್ರತಿಯೊಂದರ ಒಡೆಯ ಯಾರು? ಕೃಷ್ಣ. ಆ ಕೃಷ್ಣನ ಒಡೆತನವನ್ನ ಅವರು ಒಪ್ಕೋತಾ ಇಲ್ಲ. ಅದಕ್ಕೆ ಅಲ್ಲಿ ಶಾಂತಿ ನೆಲೆಸ್ಲಿಕ್ಕೆನೆ ಸಾಧ್ಯ ಇಲ್ಲ ಅಲ್ವಾ? ಅಲ್ಲಿ ನಮ್ಗೆ ಭಾತೃ ಪ್ರೇಮ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಗೆ ಆ ಭಾತೃ ಪ್ರೇಮ, ಆ ಅಣ್ಣ ತಮ್ಮಂದ್ರ ಭಾವನೆ ಬರ್ಲಿಕ್ಕೆ ಸಾಧ್ಯ ಯಾವಾಗ ಅಂತಂದ್ರೆ ನಾವು ಕೃಷ್ಣನನ್ನ ಕೇಂದ್ರದಲ್ಲಿ ಇಟ್ಕೋಬೇಕಾಗತ್ತೆ. ಕೃಷ್ಣನನ್ನ ಕೇಂದ್ರದಲ್ಲಿ ಇಟ್ಕೊಂಡು ಎಲ್ಲ ಜೀವರಾಶಿಗಳು ಕೃಷ್ಣನ ಮಕ್ಕಳು ಅಂತ ಅರ್ಥ ಮಾಡ್ಕೊಂಡಾಗ ನಾವ್ ಅವಾಗ ಯಾರಿಗೂ ನಾವು ತೊಂದರೆಯನ್ನ ಕೊಡ್ಲಿಕ್ಕೆ ಹೋಗೋದಿಲ್ಲ ಅಲ್ವಾ? ಅವಾಗ ಪ್ರಾಣಿಗಳಿಗೂ ಸಹ ನಾವು ತೊಂದರೆಯನ್ನ ಕೊಡೋದಕ್ಕೆ ಹೋಗೋದಿಲ್ಲ. ನಾವು ಮಾಂಸವನ್ನು ಸಹ ನಾವು ಅವಾಗ ತಿನ್ನೋದಿಲ್ಲ. ನಾವು ಈ ದೇಹವನ್ನ ಪೋಷಣೆ ಮಾಡ್ಲಿಕ್ಕೆ ಎಷ್ಟು ಆಹಾರ ನಮ್ಗೆ ಅಂತ ಭಗವಂತ ಏನ್ ಹೇಳಿದ್ದಾರೆ ಅದನ್ನ ಮಾತ್ರ ನಾವು ಸ್ವೀಕರಿಸಿ ನಾವು ಜೀವನವನ್ನ ನಾವು ಮಾಡ್ತೀವಿ. ಅದಕ್ಕೆ ಇಲ್ಲಿ ಏನ್ ಹೇಳ್ತಿದ್ರೆ ಭಗವಂತನ ಸಂಪತ್ತನ್ನ ಬಳಸಿಕೊಂಡು ಬದುಕಲು ಪ್ರತಿಯೊಬ್ಬನಿಗೂ ಹಕ್ಕಿದೆ. ಬರೀ ಮನುಷ್ಯರೊಬ್ಬರಿಗೆ ಅಲ್ಲ, ಸಕಲ ಜೀವರಾಶಿಗಳು ಸಹ ಹಕ್ಕಿದೆ. ಅದನ್ನ ಅರ್ಥ ಮಾಡ್ಕೋಬೇಕು. ನಾನು ಬಂಡವಾಳಶಾಹಿ, ನಾನು ಕಮ್ಯುನಿಸ್ಟ್ ಅಂತ ಹೇಳ್ಬಿಟ್ಟು ಅವ್ರು ಒಬ್ರಿಗೊಬ್ರು ನಮ್ದೇ ಸರಿ ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ಜಗಳ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಅಲ್ಲಿ ಶಾಂತಿ ಅಂತ ಬರ್ಲೇಬೇಕು ಅಂತಂದ್ರೆ ಭಗವಂತನನ್ನ ಅವ್ರು ಒಪ್ಕೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅತ್ಯಾಹಾರದ ಬಗ್ಗೆ ನಿಮ್ಗೆ ಇಲ್ಲಿ ಸರಿಯಾಗಿ ಗೊತ್ತಾಗಿಲ್ಲ, ನಾನು ನಿಮ್ಗೆ ಮತ್ತೆ ಹೇಳ್ತೀನಿ. ಅತ್ಯಾಹಾರದ ಬಗ್ಗೆ ಇವರು ಅನುವೃತ್ತಿಯಲ್ಲಿ ಪ್ರಭುಪಾದ ಅವರ ಗುರುಗಳು ಹೇಳ್ತಾರೆ, ಭಕ್ತಿ ಸಿದ್ಧಾಂತ ಠಾಕೂರ್ ಅವರು. ಅದ್ರ ಬಗ್ಗೆ ನಾವು ತಿಳ್ಕೊಂಡಂತೆ. ಸೊ ಜನಸಂಘದ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ? ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಇಲ್ಲದವರ ಸಹವಾಸ ಮಾಡುವುದನ್ನ ಸೂಚಿಸುತ್ತದೆ. ಅಂತಹವರ ಸಂಘವನ್ನ ಖಂಡಿತ ಮಾಡಬಾರದು. ಆದ್ದರಿಂದ ಶ್ರೀಲ ನರೋತ್ತಮ ದಾಸ ಠಾಕೂರರು ನಮಗೆ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತರ ಸಹವಾಸದಲ್ಲಿ ಮಾತ್ರ ಜೀವಿಸುವಂತೆ ಸಲಹೆ ನೀಡಿದ್ದಾರೆ. ಭಗವಂತನ ಭಕ್ತರ ಸಹವಾಸದಲ್ಲಿ ಸದಾ ಭಗವಂತನ ಸೇವೆಯಲ್ಲಿ ತೊಡಗಬೇಕು. ಇದೇ ರೀತಿಯ ವ್ಯವಹಾರದಲ್ಲಿ ತೊಡಗಿರುವವರೊಂದಿಗಿನ ಒಡನಾಟವು ಈ ವ್ಯವಹಾರದಲ್ಲಿ ಮುನ್ನಡೆಯಲು ತುಂಬಾ ಅನುಕೂಲಕರವಾಗಿದೆ ಅಲ್ವಾ? ನೋಡಿ, ಇಲ್ಲಿ ನಮ್ಗೆ ಏನ್ ಹೇಳ್ತಿದ್ರೆ ಜನಸಂಘ ಅಂತಂದ್ರೆ ಏನು? ನಾವು ಯಾರ ಜೊತೆ ಬೇಕಾದ್ರೂ ನಾವು ಸಂಘ ಮಾಡ್ಬಿಡ್ಬೋದಾ? ಇವಾಗ ನಿಮ್ಮ ಮಕ್ಕಳನ್ನ ಯಾರ ಜೊತೆ ಬೇಕಾದ್ರೂ ಫ್ರೆಂಡ್ಶಿಪ್ ಮಾಡ್ಲಿಕ್ಕೆ ಬಿಟ್ಬಿಡ್ತೀರಾ? ಇಲ್ಲ. ಏನ್ ಹೇಳ್ತೀರಾ? ಏನ್ ಅವ್ರಿಗೆ ನೀವು ಉಪದೇಶ ಮಾಡ್ತೀರಾ? ಅವ್ರಿಗೆ ಏನ್ ಒಳ್ಳೆ ಒಳ್ಳೆಯವ್ರ ಜೊತೆ ಸಹವಾಸ ಮಾಡಿ ಅಂತ. ಸತ್ಸಂಗ ಮಾಡಿ ಅಂತ. ಇಲ್ಲ ಅಂದ್ರೆ ಏನಾಗುತ್ತೆ? ಸಹವಾಸ ದೋಷ. ಅವ್ರೇನಾದ್ರು ಸ್ಮೋಕ್ ಮಾಡ್ತಿದ್ರೆ ನಮ್ಮ ಮಕ್ಕಳು ಅದನ್ನೇ ಕಲ್ತ್ಕೊತಾರೆ ಅಲ್ವಾ? ನಮ್ಗೆ ಎಷ್ಟು ಬೇಜಾರಾಗತ್ತೆ ಅಲ್ವಾ? ಇವಾಗ ಅದಕ್ಕೇನೆ ಈ ಜನಸಂಘ ಅನ್ನೋದು ತುಂಬಾ ಮುಖ್ಯ. ನಾವ್ ಯಾರ ಜೊತೆಲಿ ಇದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿಕ್ಕೆ ಆಗತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಇವಾಗ ಲೌಕಿಕವಾಗಿ ಹೆಚ್ಚು ಆಸಕ್ತಿ ಉಳ್ಳವರ ಜೊತೆ ನೀವೇನಾದ್ರೂ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ಏನಾಗುತ್ತೆ? ನೀವು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿಕ್ಕೆ ಆಗತ್ತಾ? ಇಲ್ಲ ಅಲ್ವಾ? ಇವಾಗ ನಾವು ನೋಡಿದೀವಲ್ವಾ, ಇವಾಗ ಕಿಟ್ಟಿ ಪಾರ್ಟಿ ಅದೆಲ್ಲ ಮಾಡ್ತಿರ್ತಾರೆ. ಅವಾಗ ಅಲ್ಲಿ ಹೋದಾಗ ಏನೆಲ್ಲ ಮಾತಾಡ್ತಿರ್ತಾರೆ? ಅವರು ಭಗವಂತನ ಬಗ್ಗೆ ಮಾತಾಡ್ತಿರ್ತಾರ? ಇಲ್ಲ. ಅಲ್ವಾ? ಏನ್ ಮಾತಾಡ್ತಿರ್ತಾರೆ ಅವರು? ಹೆಚ್ಚು ಹಣವನ್ನ ಹೇಗೆ ನಾವು ಸಂಪಾದನೆ ಮಾಡೋದು, ಮತ್ತೆ ಹೇಗೆ ನಾವು ಆ ಬ್ಯೂಟಿ ಸಾಮಗ್ರಿಗಳ ಬಗ್ಗೆ, ಅಥವಾ ಇಲ್ಲಾಂದ್ರೆ ಯಾವ್ದೋ ಒಂದು ಆಹಾರ ಪದಾರ್ಥಗಳು, ಬೇರೆ ಬೇರೆ ಆಹಾರ ಪದಾರ್ಥಗಳ ಬಗ್ಗೆ ಮಾತಾಡ್ತಿರ್ತಾರೆ, ಅಥವಾ ಯಾವ್ದೋ ಒಂದು ಪಿಕ್ನಿಕ್ ಸ್ಪಾಟ್ಸ್ ಗಳ ಬಗ್ಗೆ ಮಾತಾಡ್ತಿರ್ತಾರೆ, ಯಾವ್ದೋ ಒಂದು ಯಾತ್ರೆಗೆ ಹೋಗೋದು ಅದ್ರ ಬಗ್ಗೆ ಎಲ್ಲ ಅವರು ಮಾತಾಡ್ತಿರ್ತಾರೆ ಅಲ್ವಾ? ಅಂತಂದ್ರೆ ಏನ್ ಅರ್ಥ ಆಯ್ತಲ್ಲಿ? ನಾವ್ ಇವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ದರವ್ರ ಜೊತೆ ನಾವು ಸೇರ್ಕೊಂಡಾಗ ಖಂಡಿತ ನಮ್ಮ ಮನಸ್ಸು ಅದ್ರ ಕಡೆನೆ ಹೋಗುತ್ತೆ ಅಲ್ವಾ? ನಾವ್ ಇವಾಗ ಭಗವದ್ಗೀತೆಯಲ್ಲೂ ಸಹ ನಾವ್ ಅದನ್ನೇ ನಾವು ತಿಳ್ಕೊಂಡಿರೋದು. ನಾವು ಏನ್ ತಿಳ್ಕೊಂಡ್ವಿ? ನಾವು ಆ ಸಂಘ ಮಾಡಿದಾಗ ನಮ್ಗೆ ಏನಾಗುತ್ತೆ? ನಮ್ಗೆ ಅದ್ರ ಬಗ್ಗೆನೇ ಆಲೋಚನೆ ಬರುತ್ತೆ. ಆಲೋಚನೆ ಬಂದಾಗ ಏನಾಗುತ್ತೆ? ನಾನು ಅದನ್ನ ಪಡ್ಕೋಬೇಕು ಅಂತ ಅನ್ಸುತ್ತೆ ಅಲ್ವಾ? ಅದ್ರ ಕಾಮ ಬರುತ್ತೆ. ಆ ಕಾಮವನ್ನ ಕಾಮ ಬಂದಾಗ ಏನಾಗುತ್ತೆ? ನಾನು ಅದನ್ನ ಪೂರೈಸ್ಕೊಂಡಾಗ ನನಗೆ ಲೋಭ ಬರುತ್ತೆ. ಇನ್ನ ಹೆಚ್ಚು ಹೆಚ್ಚು ಬೇಕು ಅಂತ ಬರುತ್ತೆ ಅಲ್ವಾ? ಆಮೇಲೆ ಏನಾಗುತ್ತೆ? ಅಕಸ್ಮಾತ್ ನಾನು ಅದನ್ನ ಪೂರೈಸ್ಕೊಳ್ಲಿಕ್ಕಾಗಿಲ್ಲ, ನನಗೆ ಬಂದಿರುವಂತಹ ಹಿಂಸೆ, ಅವಾಗ ಕ್ರೋಧವಾಗಿ ಅದು ಮಾರ್ಪಡುತ್ತೆ ಅಲ್ವಾ? ಕ್ರೋಧವಾಗಿ ಮಾರ್ಪಟ್ಟಿದ ತಕ್ಷಣ ಬುದ್ಧಿ ಕೈಗೆ ನಾವು ನಮ್ಮ ಕೋಪವನ್ನ ಕೊಟ್ರೆ ಏನಾಗುತ್ತೆ? ನಮ್ಮ ಪತನ ಆಗತ್ತೆ ಅಲ್ವಾ? ಅದಕ್ಕೋಸ್ಕರ ಇಲ್ಲಿ ಏನ್ ಹೇಳಿದ್ರೆ, ನಾವು ಭಕ್ತಿ ಮಾರ್ಗದಲ್ಲಿ ಮುಂದಡಿಬೇಕು ಅಂತಂದ್ರೆ ನಾವು ಕೃಷ್ಣ ಪ್ರಜ್ಞೆಯುಳ್ಳ ಭಕ್ತರ ಜೊತೆಲೇ ನಾವ್ ಇರ್ಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇಲ್ಲಿ ನರೋತ್ತಮ ದಾಸ ಅವರು ಆ ಭಕ್ತ ಸನ್ನೆ ವಾಸ ಅಂತ ಹೇಳ್ಬಿಟ್ಟು ಅವರು ಒಂದು ಭಜನಲ್ಲಿ ಹೇಳ್ತಾರೆ ಅಲ್ವಾ? ನಾವ್ ಇವಾಗ ರೀಸೆಂಟ್ ಆಗಿ ನಾವು ಭಾಗವತಮನ್ನ ನಾವು ಓದ್ಕೊಂಡ್ವಿ ಅಲ್ವಾ? ಪರೀಕ್ಷಿತ ಮಹಾರಾಜನಿಗೆ ಅವ್ರಿಗೆ ಶಾಪ ಬರುತ್ತೆ ಅಲ್ವಾ? ಶಾಪ ಬಂದಾಗ ಆಮೇಲೆ ಮುಂದಿನ ಚಾಪ್ಟರ್ ಬರುತ್ತೆ. ಆಕ್ಚುಲಿ ಅವ್ರು ಏನ್ ಮಾಡ್ತಾರೆ? ಗಂಗಾ ನದಿ ತೀರದಲ್ಲಿ ಹೋಗಿ ಕುತ್ಕೋತಾರೆ ಅಲ್ವಾ? ಕುತ್ಕೊಂಡಾಗ ಮತ್ತೆ ಅವ್ರಿಗೆ ಪಶ್ಚಾತ್ತಾಪನೂ ಆಗತ್ತೆ, ಮತ್ತೆ ನಾನ್ ತಪ್ಪು ಮಾಡ್ಬಿಟ್ಟೆ ಅಂತ ಯೋಚನೆ ಮಾಡ್ತಾರೆ. ಮತ್ತೆ ನನಗೆ ಮುಂದಿನ ಜನ್ಮ ಅಂತ ಇದ್ರೆ ನನಗೆ ಈ ಮೂರನ್ನ ಬೇಕು ಅಂತ ಹೇಳ್ಬಿಟ್ಟು ಅವ್ರು ಭಗವಂತನಲ್ಲಿ ಬೇಡ್ಕೋತಾರೆ. ಆ ಮೂರನ್ನ ಏನ್ ಬೇಡ್ಕೋತಾರೆ ಅಂತಂದ್ರೆ, ನನಗೆ ಕೃಷ್ಣ ಭಕ್ತಿ ಇರ್ಬೇಕು, ನನಗೆ ಮುಂದಿನ ಜನ್ಮ. ನೋಡಿ, ಅವ್ರಿಗೆ ಮುಂದಿನ ಜನ್ಮ ಬರೋದಿಲ್ಲ, ಯಾಕಂದ್ರೆ ಅವನು ಭಗವದ್ ಭಕ್ತ, ಶುದ್ಧ ಭಕ್ತ, ಅವನು ಭಗವಂತನ ಲೋಕಕ್ಕೆ ಹೋಗ್ತಾರೆ. ಆದ್ರೆ ನೋಡಿ, ಅವ್ರು ಏನ್ ಹೇಳ್ತಿದ್ದಾರೆ? ಮುಂದಿನ ಜನ್ಮ ಅಂತ ನನಗಿದ್ರೆ ನನಗೆ ಈ ಮೂರನ್ನ ನನಗೆ ಕರುಣಿಸು ಅಂತ ಕೇಳ್ತಾ ಇದಾರೆ. ಏನು ಅಂತಂದ್ರೆ ಕೃಷ್ಣನ ಮೇಲೆ ಭಕ್ತಿ ಇರ್ಬೇಕು, ಮತ್ತೆ ಅವ್ರಿಗೆ ಕೃಷ್ಣ ಭಕ್ತರ ಸಂಘ ಇರ್ಬೇಕು ಅಂತ ಅವ್ರು ಕೇಳ್ಕೊತಾ ಇದ್ದಾರೆ
ಮತ್ತೆ ಮೂರನೇದೇನು, ಎಲ್ಲ ಜೀವರಾಶಿಗಳ ಮೇಲೆ ಅವ್ರಿಗೆ ಸ್ನೇಹ ಇರ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಆ ಶೃಂಗಿ ಅನ್ನೋರು ಏನ್ ಶಾಪ ಕೊಟ್ರೋ ಅವ್ರನ್ನೂ ಸಹ ನನಗೆ ಅವ್ರ ಜೊತೆ ಸಹ ನನ್ನ ಸ್ನೇಹದಲ್ಲೇ ಇರ್ಬೇಕು ಹೊರತು ಅವ್ರ ಮೇಲೆ ದ್ವೇಷ ಇರ್ಕೂಡ್ದು ಅಂತ ಹೇಳ್ಬಿಟ್ಟು ಅವರು ಮೂರನ್ನ ಅವರು ಬೇಡ್ಕೋತಾ ಇದ್ದಾರೆ. ನೋಡಿ ಅಲ್ಲಿ ಅವ್ರು ಸಂಘಕ್ಕೆ ಮಹತ್ವವನ್ನ ಕೊಡ್ತಾ ಇದಾರೆ. ಕೃಷ್ಣ ಭಕ್ತರ ಸಂಘದಲ್ಲಿ ನಾನು ಇರೋ ತರ ನನಗೆ ಮಾಡು ಅಂತ. ನಾವು ಇವಾಗ ನೋಡ್ತೀವಲ್ವಾ, ಎಷ್ಟೊಂದ್ ಜನ ಅವ್ರು ಹುಟ್ಟಿದಾಗಲೇ ಅವ್ರ ತಂದೆ ತಾಯಿ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೆ ಅಲ್ವಾ. ಅವ್ರಿಗೇನಾದ್ರು ಕಷ್ಟ ಆಗುತ್ತಾ ಕೃಷ್ಣ ಪ್ರಜ್ಞೆಗೆ ಬರೋದು? ಹುಟ್ಟದಲ್ಲೇ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೆ ಅಲ್ವಾ. ಅವರೆಲ್ಲ ಎಷ್ಟು ಪುಣ್ಯ ಮಾಡಿದ್ರೆ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಲಿಕ್ಕೆ ಸಾಧ್ಯ. ನಾವ್ ಇವಾಗ ನೋಡ್ತೀವಲ್ಲ ದೇವಸ್ಥಾನದಲ್ಲಿ ಚಿಕ್ಕ ಮಕ್ಳೆಲ್ಲರೂ ಸಹ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾರೆ ಅಲ್ವಾ. ಅವ್ರು ಇವಾಗ ಭಜನನ ಕರ್ತಾಳ ಎಲ್ಲ ನುಡಿಸ್ತಾರೆ, ಮೃದಂಗ ನುಡಿಸ್ತಾರೆ, ಹಾಡ್ ಹೇಳ್ತಾರೆ ಅಲ್ವಾ, ಡ್ಯಾನ್ಸ್ ಮಾಡ್ತಾರೆ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ನೋಡಿ ನಮ್ಗೆ ಇವಾಗ ಈ ವಯಸ್ಸಲ್ಲಿ ಸಿಕ್ಕಿದೆ. ನಮ್ಗೆ ಇವಾಗ ನಮಸ್ಕಾರ ಮಾಡ್ಬೇಕಂದ್ರೆ ಎದ್ದು ಮಲ್ಕೊಂಡು ಎದ್ದೊಳ್ಬೇಕಂದ್ರೆ ಕಷ್ಟ ಅಲ್ವಾ. ನಮ್ಗೆ ನಮಸ್ಕಾರ ಮಾಡ್ಲಿಕ್ಕೂ ಆಗ್ತಾ ಇಲ್ಲ ಅಲ್ವಾ. ಕುತ್ಕೊಂಡು ಒಂದ್ 2-3 ಗಂಟೆಗಳ ಕಾಲ ಓದೋಣ ಅಂತಂದ್ರೆ ಕಣ್ಣೋವು, ಕೈ ನೋವು, ಕಾಲ್ ನೋವು ಎಲ್ಲ ಬರುತ್ತೆ ಅಲ್ವಾ. ನೋಡಿ ಇವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಅವರು ತಂದೆ ತಾಯಿಗಳೇ ಇದ್ರೆ ಅವರು ಚಿಕ್ಕ ವಯಸ್ಸಿನಲ್ಲೂ ಕೃಷ್ಣ ಪ್ರಜ್ಞೆ ಮಾಡ್ಕೊಂಡ್ ಬರ್ತಾರೆ. ಅವ್ರು ಎಷ್ಟು ಅದು ಪುಣ್ಯ ಮಾಡಿರ್ತಾರೆ ಅಲ್ವಾ. ಅದಕ್ಕೆ ನೋಡಿ ಇಲ್ಲಿ ಏನನ್ನ ಕೇಳ್ತಾ ಇದ್ರೆ ಅಂತಂದ್ರೆ ಭಕ್ತರ ಸಹವಾಸದಲ್ಲಿ ಇರ್ಬೇಕು. ಅದೇ ತರನೇ ಬೇರೆ ಆಚಾರ್ಯರು, ನನ್ಗೆ ಯಾರ ಆಚಾರ್ಯರು ಅಂತ ಬಿಟ್ಟು ಕರೆಕ್ಟ್ ಆಗಿ ಜ್ಞಾಪಕ ಬರ್ತಾ ಇಲ್ಲ, ಅವ್ರು ಏನ್ ಕೇಳ್ತಾರೆ ಅಂತಂದ್ರೆ ಭಗವಂತನಲ್ಲಿ ಅವರು ಸಹ ಒಂದು ಬೇಡಿಕೆಯನ್ನ ಕೇಳ್ತಾರೆ. ನಾನು ತುಂಬಾ ಪತಿತನಾದವನು ಅಂತ ಹೇಳ್ತಾರೆ. ನೋಡಿ ಅವ್ರು ಎಷ್ಟು ಭಕ್ತ ಆದ್ರೆ ಅವರು, ನಾನು ಅಷ್ಟು ಪತಿತನಾಗಿದ್ದೀನಿ, ನಾನಿವಾಗ ಯಾವ್ದಾದ್ರು ಒಂದು ಜೀವಿಯಾಗಿ ಹುಟ್ಟಿಸ್ಬೇಕು ಅಂತಂದ್ರೆ ಜೀವಿಯಾಗಿ ಹುಟ್ಟಿಸು, ಬೇಕಾದ್ರೆ ಒಂದು ಕ್ರಿಮಿ ಕೀಟವಾಗಿ ಹುಟ್ಟಿಸು, ಆದ್ರೆ ಎಲ್ಲಿ ಹುಟ್ಟಿಸು ಅಂತಂತಂದ್ರೆ ಭಕ್ತರ ಮನೆಯಲ್ಲಿ ಹುಟ್ಟಿಸು. ಯಾಕೆ ಅಂತಂದ್ರೆ ಭಕ್ತರು ಅವರು ದೇವ್ರ ಪ್ರಸಾದವನ್ನ ತಿಂದಾಗ ಒಂದ್ ಅಗಲಾದ್ರೂ ಕೆಳಗಡೆ ಬಿದ್ದಿರುತ್ತಲ್ವಾ, ಅಂತಹ ನಿನ್ನ ಪ್ರಸಾದವನ್ನ ತಿಂದುಕೊಂಡು ನಾನು ಬದುಕ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಅವರು ಆತರ ಬೇಡ್ಕೋತಾರೆ. ಕ್ರಿಮಿ ಕೀಟವಾಗಿ ನಾನು ಹುಟ್ಟೋ ಅಂತ ಒಂದು ಸ್ಥಿತಿಯಲ್ಲಿ ನಾನು ಇದೀನಿ ಅಂತ ಹೇಳ್ಬಿಟ್ಟು ಅಷ್ಟು ಪತಿತ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ ಅಲ್ವಾ. ಅಂದ್ರೆ ಯಾರಿಗೆ ಆಗ್ಲಿ ಭಕ್ತರ ಸಂಘ ಅನ್ನೋದು ತುಂಬಾ ಮುಖ್ಯ. ಸೊ ನಿನ್ಗೆ ಏನಾದ್ರೂ ಒಂದು ವರ ಬೇಕು ಅಂತ ಯಾರಾದ್ರೂ ಕೇಳ್ಕೊ ಅಂತ ಹೇಳಿದ್ರೆ, ಭಗವಂತ ಕೇಳ್ಕೊ ಅಂತ ಹೇಳಿದ್ರೆ ನಾನು ಭಕ್ತರ ಸಂಘದಲ್ಲಿ ಇರೋ ತರ ಮಾಡು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೋಬೇಕು. ಯಾಕಂದ್ರೆ ಭಕ್ತರ ಸಂಘದಲ್ಲಿ ಇದ್ರೆ ಅವ್ರು ಹೇಗಾದ್ರೂ ಮಾಡಿ ನಮ್ಮನ್ನ ಭಕ್ತಿಯಲ್ಲಿ ಮುಂದುವರಿಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ ಅವರು. ಕರ್ಮಿಗಳು ಮತ್ತು ಜ್ಞಾನಿಗಳು ಕೃಷ್ಣ ಪ್ರಜ್ಞೆಯಲ್ಲಿ ಅನಾಸಕ್ತರಾಗದೇ ಇದ್ದರೆ ಅವರು ತಮ್ಮ ಬಾಳನ್ನು ಕೆಲಸಕ್ಕೆ ಬಾರದ ಚಟುವಟಿಕೆಗಳಲ್ಲಿ ವ್ಯರ್ಥ ಮಾಡಿಕೊಳ್ಳುತ್ತಾರೆ ಅಂತ ಹೇಳ್ತಾ ಇದಾರೆ. ಇವಾಗ ಕರ್ಮಿಗಳು ಅವ್ರೇನು ನೋಡಿ, ಅವ್ರಿಗೆ ಎಷ್ಟೆಲ್ಲ ದುಡ್ದಿದ್ದಾರೆ, ಅವ್ರಿಗೆ ಎಲ್ಲಾ ಇದೆ, ಆದ್ರೂ ಸಹ ಅವ್ರಿಗೆ ಇನ್ನ ಹೆಚ್ಚು ಹೆಚ್ಚು ದುಡಿಬೇಕು, ಇನ್ನ ಹೆಚ್ಚು ಹೆಚ್ಚು ಸಂಗ್ರಹಿಸ್ಕೋಬೇಕು ಅನ್ನೋದೇ ಅವ್ರಿಗೆ ಆಸೆ ಇರುತ್ತೆ. ಇವಾಗ ನಾವ್ ಅಂತವ್ರ ಜೊತೆ ಇದ್ರೆ ಏನಾಗುತ್ತೆ, ನಾವು ಸಹ ಇವಾಗ ಅವ್ರ ಮನೇಲಿ 2 ಕಾರ್ ಇದ್ರೆ ನಮ್ಮನೇಲಿ ಒಂದಾದ್ರೂ ಕಾರು ನಾನು ಸಂಪಾದನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಪ್ರಯಾಸದಲ್ಲಿ ನಾನು ತೊಡಗ್ತೀನಿ. ಅಂದ್ರೆ ನಾನಿರೋ ವೃತ್ತಿಯಲ್ಲಿ ನಾನು ಅಷ್ಟನ್ನ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನೇನ್ ಮಾಡ್ತಾ ಇದೀನಿ, ಈಗ ಪ್ರಯಾಸ ಪಡ್ತಾ ಇದೀನಿ, ಹೆಚ್ಚೆಚ್ಚು ದುಡಿಬೇಕಾಗತ್ತೆ. ಅದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನ ನಾನು ಹುಡುಕೋಬೇಕಾಗತ್ತೆ. ಅದಕ್ಕೆ ಇವಾಗ ಕರ್ಮಿಗಳು ಮತ್ತೆ ಜ್ಞಾನಿಗಳು ಸಹ ಹೇಳ್ತಾ ಇದಾರೆ, ಜ್ಞಾನಿಗಳ ಸಂಘ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ, ಜ್ಞಾನಿಗಳು ಯಾವ ತರ ಯೋಚನೆ ಮಾಡ್ತಾರೆ, ನಾನು ದೇವ್ರು ಅಂತ ಹೇಳ್ತಾರೆ. ನೋಡಿ ನಾವ್ ದೇವ್ರಾಗ್ಲಿಕ್ಕೆ ಸಾಧ್ಯನಾ? ನಾವ್ ತಿಳ್ಕೊಂಡಿದೀವಲ್ವಾ, ನಮಗೂ ದೇವ್ರಿಗೂ ಎಷ್ಟು ವ್ಯತ್ಯಾಸ ಇದೆ. ನಾವ್ ಏನೇ ಮಾಡಿದ್ರು ನಾವು ದೇವ್ರಾಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ಸರಿ ಸಮಾನಾದವರು ಯಾರು ಇಲ್ಲ, ದೇವರಿಗೆ ಮೀರ್ಸೋರು ಯಾರು ಇಲ್ಲ ಅಲ್ವಾ. ದೇವ್ರು ಯಾವಾಗ್ಲೂ ಒಡೆಯ, ನಾವ್ ಯಾವಾಗ್ಲೂ ನಮ್ಮ ಸ್ಥಾನ ಸೇವಕರು ಅಂತ ನಾವು ತಿಳ್ಕೊಂಡಿದ್ವಿ. ಜ್ಞಾನಿಗಳು ಮತ್ತೆ ಇನ್ನ ಏನ್ ಯೋಚನೆ ಮಾಡ್ತಾರೆ, ಅವರು ದೇಹವನ್ನ ಬಿಟ್ಮೇಲೆ ಅವರು ಆ ಬ್ರಹ್ಮ ಜ್ಯೋತಿಲಿ ಅವ್ರು ಲೀನ ಆಗ್ತಾರೆ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಬ್ರಹ್ಮ ಜ್ಯೋತಿಲಿ ಲೀನ ಆದ್ರೆ ಏನ್ ಪ್ರಯೋಜನ ಇದೆ? ಅಲ್ಲಿ ಏನು ಪ್ರಯೋಜನ ಇಲ್ಲ. ನಾವು ಭಗವಂತನ ಭಕ್ತಿ ಸೇವೆನ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಷ್ಟು ಸಮಯವನ್ನ ನಾವು ಆ ಜ್ಞಾನ ಸಂಪಾದನೆಯಲ್ಲಿ ತೊಡಗಿದ್ರು ಸಹ ಕೊನೆಗೆ ನಾವು ಆ ಶಾಶ್ವತವಾದ ಗುರಿಯನ್ನು ನಾವು ತಲುಪಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ನಾವು ಕರ್ಮಿಗಳು ಜ್ಞಾನಿಗಳ ಜೊತೆನೂ ಸಹ ನಾವು ಸಂಘ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಯೂಶಲಿ ಏನ್ ಮಾಡ್ತಾರೆ, ಈಗ ಪ್ರಭುಪಾದರು ನಮ್ಗೆ ಇದಕ್ಕೆ ಯಾವಾಗ್ಲೂ ಅವರು ಪರಿಹಾರವನ್ನ ಕೊಡ್ತಾರೆ. ನೋಡಿ ಎಲ್ಲದಕ್ಕೂ ಅವರು ಪರಿಹಾರವನ್ನ ಕೊಡ್ತಾರೆ. ಅದೇ ತರನೇ ಇಲ್ಲಿ ಜನಸಂಘ ಹೇಳ್ತಾರೆ. ನೋಡಿದ್ರೆ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಎಲ್ಲ ನೋಡಿದ್ರು ಸಹ ಕರ್ಮಿಗಳಿರ್ತಾರೆ, ಇಲ್ಲಾಂದ್ರೆ ಜ್ಞಾನಿಗಳಿರ್ತಾರೆ ಅಲ್ವಾ. ಮತ್ತೆ ನಾವ್ ಯಾವ ಜೊತೆ ಸಂಘ ಮಾಡ್ಬೇಕು ಅಂತ ನಮ್ಗೆ ಅನ್ಸುತ್ತೆ. ಇವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬೇಕು ಅಂತಂದ್ರೆ ಅಂತಹ ಭಕ್ತರ ಸಂಘ ಏನಾದ್ರು ಇದೆಯಾ ಅಂತ ನಮ್ಗೆ ಕ್ವಶನ್ ಮಾರ್ಕ್ ಬರುತ್ತೆ. ಅದಕ್ಕೋಸ್ಕರ ಪ್ರಭುಪಾದ್ರು ಏನ್ ಹೇಳ್ತಿದ್ದಾರೆ, ಹೌದು ಇವಾಗ ಬೇರೆ ಬೇರೆದಕ್ಕೆ ಒಂದೊಂದು ಸಂಘ ಇರೋ ತರನೇ ಇವಾಗ ಎಷ್ಟೊಂದು ಕ್ಲಬ್ಸ್ ಇದೆ ಅಲ್ವಾ. ಇವಾಗ ವ್ಯಾಪಾರದಲ್ಲಿ ಮುಂದುವರಿಬೇಕು ಅಂತಂದ್ರೆ ಆತರ ಒಂದು ಕ್ಲಬ್ಗಳಿದೆ. ಇವಾಗ ಎಂಜಾಯ್ ಮಾಡ್ಬೇಕು ಅಂದ್ರೆ ಇವಾಗ ಕಿಟ್ಟಿ ಪಾರ್ಟಿ ಆ ತರದೆಲ್ಲ ಏನೋ ಎಂಜಾಯ್ ಮಾಡ್ಲಿಕ್ಕೆ ಬೇರೆ ಬೇರೆ ಕ್ಲಬ್ಗಳಿದೆ. ಸ್ಪೋರ್ಟ್ಸ್ಗೆ ಸ್ಪೋರ್ಟ್ಸ್ ಕ್ಲಬ್ ಅಂತ ಇದೆ. ಅದೇ ತರನೇ ಇವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬೇಕು ಅಂತಂದ್ರೆ ಅಲ್ಲಿ ಒಂದು ಸಂಘ ಇದೆ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಇಸ್ಕಾನ್ ಅನ್ನೋ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರೆ ಅಲ್ಲಿ ಸಮಾನ ಮನಸ್ಕರು ಎಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಯಾರೆಲ್ಲ ಮುಂದುವರಿಬೇಕು ಅಂತ ಇಚ್ಛೆ ಇದೆಯೋ ಅವರೆಲ್ಲರೂ ಸಹ ಆ ಸಂಘಕ್ಕೆ ಸೇರ್ಕೊಂಡಾಗ ಏನಾಗುತ್ತೆ, ಒಬ್ರಿಗೊಬ್ರು ಅವರು ಸಹಾಯ ಮಾಡ್ಕೊಂಡು ಎಲ್ಲರೂ ಸಹ ಈ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರ್ಕೊಂಡು ಆ ಜೀವನದ ಅಂತಿಮ ಗುರಿಯನ್ನ ಅವರು ಮುಟ್ಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ಹೇಳ್ತಾ ಇದಾರೆ. ನೋಡಿ ಅದೇ ರೀತಿ ಇಲ್ಲಿ ವ್ಯಾಪಾರದಲ್ಲೂ ಸಹ ಸ್ಟಾಕ್ ಎಕ್ಸ್ಚೇಂಜ್ ಮತ್ತೆ ಚೇಂಬರ್ ಆಫ್ ಕಾಮರ್ಸ್ ಅಂತ ಸಂಸ್ಥೆಗಳಿದೆ. ಅದೇ ತರನೇ ಕೃಷ್ಣನನ್ನ ಮರೆಯದವರೊಂದಿಗೆ ಸಹವಾಸ ಮಾಡಲು ಜನರಿಗೆ ಅವಕಾಶವನ್ನು ನೀಡಲು ನಾವು ಕೃಷ್ಣ ಪ್ರಜ್ಞೆಗಾಗಿ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್ ಅನ್ನು ಸ್ಥಾಪಿಸಿದ್ದೇವೆ. ನಮ್ಮ ಇಸ್ಕಾನ್ ಆಂದೋಲನವು ನೀಡುವ ಈ ಆಧ್ಯಾತ್ಮಿಕ ಸಹವಾಸವು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಪ್ರಪಂಚದ ವಿವಿಧ ಭಾಗಗಳಿಂದ ಅನೇಕ ಜನರು
ತಮ್ಮ ಸುಪ್ತ ಕೃಷ್ಣ ಪ್ರಜ್ಞೆನ ಜಾಗೃತಗೊಳಿಸಲು ಈ ಸೊಸೈಟಿಗೆ ಸೇರುತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಇನ್ನ ಏನನ್ನ ಹೇಳ್ತಾ ಇದ್ರೆ ನಮ್ಗೆ ತುಂಬಾ ಮುಖ್ಯವಾದ, ಇದನ್ನ ನೀವು ನೆಕ್ಸ್ಟ್ ಕಲ್ತ್ಕೋತೀರಾ. ಇವಾಗ ಉಪದೇಶಾಮೃತ ಆದ್ಮೇಲೆ ನೀವು ಈಶೋಪನಿಷತ್ತನ್ನ ಕಲ್ತ್ಕೋತೀರಾ. ಈಶೋಪನಿಷತ್ತಿನ ಮೊದಲ ಶ್ಲೋಕ ಏನು ಅಂತಂದ್ರೆ ಇದೇನೆ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾಗೃದ ಕಸ್ಯ ಸ್ವಿಧನಂ. ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಪ್ರತಿಯೊಂದನ್ನು ಸಹ ಇದು ಚೇತನ ಮತ್ತೆ ಅಚೇತನ ಎಲ್ಲ ವಸ್ತುವು ಸಹ ಭಗವಂತನಿಗೆ ಸೇರಿರೋದು. ಅವನೇ ಎಲ್ಲದರ ನಿಯಂತ್ರಕ ಮತ್ತೆ ಒಡೆಯ. ಮತ್ತೆ ಇಲ್ಲಿ ನಾವೆಲ್ಲರೂ ಸಹ ಭಗವಂತನ ಮಕ್ಕಳು. ಇವಾಗ ತಂದೆಯ ಆಸ್ತಿಯಲ್ಲಿ ಮಕ್ಕಳಿಗೆಲ್ಲ ಪಾಲಿದೆ ಅಲ್ವಾ? ಅದೇ ತರನೇ ಆ ಭಗವಂತನ ಆಸ್ತಿಲಿ ನಮ್ಮೆಲ್ಲರಿಗೂ ಸಹ ಪಾಲಿದೆ. ನಾವು ನಮ್ಮ ಪಾಲನ್ನ ಮಾತ್ರ ನಾವು ಸ್ವೀಕರಿಸ್ಬೇಕು, ಬೇರೆಯವರ ಪಾಲನ್ನ ನಾವು ತಗೋಬಾರ್ದು. ಯಾಕಂದ್ರೆ ನಮ್ಗೆ ಇವಾಗ ಗೊತ್ತಿದೆ ನಮ್ಮ ಪಾಲ್ ಎಷ್ಟಿದೆ ಅಂತ ನಮಗೆ ಗೊತ್ತಿದೆ. ಅದಕ್ಕೋಸ್ಕರ ನಾವು ಬೇರೆಯವರ ಪಾಲಿಗೆ ನಾವು ಆಸೆನ ನಾವು ಪಡಬಾರ್ದು. ಇದೇ ತರ ನಾವು ಜೀವನವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಆ ಈಶೋಪನಿಷತ್ ಮೊದಲನೇ ಶ್ಲೋಕ ನಮ್ಗೆ ಹೇಳುತ್ತೆ ನೋಡಿ. ಇದರಿಂದ ನಮ್ಗೆ ಇವಾಗ ಅತ್ಯಾಹಾರ, ಪ್ರಯಾಸ ಎಲ್ಲವೂ ಸಹ ನಮ್ಗೆ ಕಡಿಮೆ ಆಗ್ಬಿಡುತ್ತೆ ಅಲ್ವಾ? ಅದನ್ನೇ ಇಲ್ಲಿ ನಮ್ಗೆ ಹೇಳ್ತಾ ಇದಾರೆ. ಈಶಾವಾಸ್ಯ ಇದ್ರಲ್ಲಿ ಏನ್ ಹೇಳ್ತಾ ಇದಾರೆ, ಈ ಪ್ರಪಂಚದೊಳಗಿನ ಪ್ರತಿಯೊಂದು ಚೇತನ ಅಚೇತನ ವಸ್ತುವಿಗೂ ಭಗವಂತನೇ ನಿಯಂತ್ರಕ ಮತ್ತು ಒಡೆಯ. ಆದ್ದರಿಂದ ಪ್ರತಿಯೊಬ್ಬನು ತನ್ನ ಭಾಗದ ಅಗತ್ಯ ವಸ್ತುಗಳನ್ನ ಮಾತ್ರ ಸ್ವೀಕರಿಸಬೇಕು. ಬೇರೆಯವರಿಗೆ ಸೇರಿದ್ದೆಂಬುದನ್ನ ಚೆನ್ನಾಗಿ ತಿಳಿದು ಇತರರ ವಸ್ತುಗಳನ್ನ ಅವನು ಸ್ವೀಕರಿಸಬಾರದು. ನೋಡಿ, ಬೇರೆಯವರಿಗೆ ಇದು ಸೇರಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಅವನು ಆ ಬೇರೆಯವರಿಗೆ ಸೇರಿರೋ ವಸ್ತುಗಳನ್ನ ಅವನು ಸ್ವೀಕರಿಸಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈ ತರ ಈಶಾವಾಸ್ಯ ತತ್ವದಲ್ಲಿ ನಾವು ಜೀವನವನ್ನ ಮಾಡಿದ್ರೆ ನಾವೆಲ್ಲರೂ ಸಹ ಸಂತೋಷವಾಗಿರ್ಬೋದು ಅಲ್ವಾ? ಇವಾಗ ನಾವೇನ್ ಮಾಡ್ತಾ ಇದೀವಿ, ಬೇರೆಯವ್ರ ಪಾಲಿನ ಮೇಲೆ ಆಕ್ರಮಣ ಮಾಡ್ತಾ ಇದೀವಿ. ಇವಾಗ ನೋಡಿ, ಇವಾಗ ಕಾಡನ್ನ ಆಕ್ರಮಿಸ್ಕೊಂಡ್ಬಿಟ್ಟಿದೀವಿ. ಕಾಡನ್ನ ಭಗವಂತ ಯಾರಿಗೆ ಕೊಟ್ಟಿದ್ದಾನೆ? ಕಾಡು ಮೃಗಗಳಿಗೆ ಕೊಟ್ಟಿದ್ದಾರೆ. ಇವಾಗ ನಾವು ಆ ಕಾಡನ್ನು ನಾವು ಆಕ್ರಮಿಸ್ಕೊಂಡು ಅದನ್ನ ನಾಡನ್ನಾಗಿ ಮಾಡಿದ್ರೆ ಕಾಡು ಮೃಗಗಳು ಎಲ್ಲೋ ಹೋಗುತ್ತೆ ಅಲ್ವಾ? ಇವಾಗ ನಾವಾಗ ಈಶಾವಾಸ್ಯ ತತ್ವವನ್ನ ನಾವು ಅನುಸರಿಸ್ತಾ ಇದೀವಾ? ಇಲ್ಲ. ಅವಾಗ ನಾವು ಶಾಂತಿನ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಾವು ಶಾಂತಿನ ಬಯಸೋ ಹಾಗಿಲ್ಲ. ಯಾಕಂದ್ರೆ ಇವಾಗ ಬೇರೆಯವರ ಪಾಲಿನ ಮೇಲೆ ನಾವಿವಾಗ ಕಣ್ಣು ಹಾಕಿದೀವಿ, ಅದನ್ನ ಕಬಳಿಸಿದೀವಿ ನಾವು. ಅದಕ್ಕೆ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ, ಈ ತರ ಬೇರೆಯವ್ರಿಗೆ ಸೇರಿದೆ ಅಂತ ತಿಳಿದು ನಾವು ಅದನ್ನ ಸ್ವೀಕರಿಸಬಾರ್ದು. ಜೀವಿಗಳು ಒಬ್ಬರು ಇನ್ನೊಬ್ಬರ ಪ್ರಾಣ ಅಥವಾ ಹಕ್ಕುಗಳಿಗೆ ಧಕ್ಕೆ ತರಬಾರದು ಎಂಬ ಸಂಗತಿ ಕೃಷ್ಣ ಪ್ರಜ್ಞೆಯುಳ್ಳ ಭಕ್ತರಿಗೆ ಚೆನ್ನಾಗಿ ಗೊತ್ತು. ಹೀಗಾಗಿ ಪ್ರತಿಯೊಬ್ಬರು ಸರಳ ಜೀವನ, ಉನ್ನತ ಚಿಂತನ ಎಂಬ ತತ್ವದಂತೆ ಶಾಂತವಾಗಿ ಜೀವನ ನಡೆಸಬಹುದು. ನೋಡಿ, ಪ್ರತಿಯೊಂದ್ ಸತಿನೂ ನಮ್ಗೆ ಪ್ರಭುಪಾದರು ಅದನ್ನೇ ಹೇಳ್ತಾರೆ, ಶಾಂತ ಜೀವನ ನಡೆಸ್ಬೇಕು ಅಂತಂದ್ರೆ ನಾವು ಸರಳ ಜೀವನ, ಉನ್ನತ ಚಿಂತನೆ, ಅದ್ ಬಿಟ್ರೆ ಬೇರೆ ಏನಿಲ್ಲ. ನೋಡಿ, ಇವಾಗ ಈಶಾವಾಸ ಪ್ರಿನ್ಸಿಪಲ್ ಸಹ ಅದನ್ನೇ ಹೇಳ್ತಾ ಇದೆ ಅಲ್ವಾ? ನಿಮ್ಮ ಹಕ್ಕನ್ನ ಮಾತ್ರ, ನಿಮ್ಮ ಪಾಲನ ಮಾತ್ರ ನೀವು ತಗೊಳ್ಳಿ, ಬೇರೆಯವರ ಪಾಲಿಗೆ ನೀವು ಧಕ್ಕೆ ಬರ್ಕೂಡ್ದು. ನೀವು ಬೇರೆಯವರ ಪ್ರಾಣ ಮತ್ತೆ ಹಕ್ಕುಗಳಿಗೆ ನೀವು ಧಕ್ಕೆ ಬರ್ದಲೇ ಇರೋ ತರ ನೀವು ಜೀವನವನ್ನ ಮಾಡ್ಬೇಕು. ಅವಾಗಷ್ಟೇ ಶಾಂತಿ ನೆಲೆಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವಾಗ ಲೌಲ್ಯಂ ಬಗ್ಗೆ ಹೇಳ್ಬೇಕು ಮತ್ತೆ ಅತ್ಯಾಹಾರ ಬಗ್ಗೆ ಹೇಳ್ಬೇಕು. ಅವೆರಡನ್ನ ಹೇಳಿದ್ರೆ ಇವತ್ತಿನ ಕ್ಲಾಸ್ ಆಗುತ್ತೆ. ಅತ್ಯಾಹಾರವೇ ಮೊದಲಾದ ಮೂಲಭೂತ ದ್ವೇಷಗಳನ್ನ ತೊರೆದಾಗ ಮಾನವರು ಮತ್ತು ಪ್ರಾಣಿಗಳ ನಡುವೆ, ಬಂಡವಾಳಗಾರರು ಮತ್ತು ಕಮ್ಯುನಿಸ್ಟರ ನಡುವೆ ಎಲ್ಲಾ ದ್ವೇಷವು, ಆರ್ಥಿಕ ಮತ್ತು ರಾಜಕೀಯ ಅವ್ಯವಸ್ಥೆ ಮತ್ತು ಅಸ್ಥಿರತೆಗಳ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತದೆ. ಕೃಷ್ಣ ಪ್ರಜ್ಞಾ ಆಂದೋಲನವು ವೈಜ್ಞಾನಿಕವಾಗಿ ನೀಡಿರುವ ಶುದ್ಧ ಆಧ್ಯಾತ್ಮಿಕ ಶಿಕ್ಷಣ ಮತ್ತು ಅನುಷ್ಠಾನಗಳಿಂದ ಇಂತಹ ಪರಿಶುದ್ಧವಾದ ಪ್ರಜ್ಞೆಯು ಜಾಗೃತವಾಗುತ್ತದೆ. ಈ ಕೃಷ್ಣ ಪ್ರಜ್ಞಾ ಆಂದೋಲನವು ಜಗತ್ತಿನಲ್ಲಿ ಶಾಂತಿಯನ್ನು ತರಬಲ್ಲ ಒಂದು ಆಧ್ಯಾತ್ಮಿಕ ಸಮಾಜವನ್ನ ಕೊಡಬಲ್ಲದು. ಪ್ರತಿಯೊಬ್ಬ ಬುದ್ಧಿವಂತನು ತನ್ನ ಪ್ರಜ್ಞೆಯನ್ನು ಶುದ್ಧೀಕರಿಸಿಕೊಂಡು ಈ ಕೃಷ್ಣ ಪ್ರಜ್ಞಾ ಆಂದೋಲನದ ಆಶ್ರಯ ಪಡೆದು ಮೇಲೆ ಹೇಳಿದ ಭಕ್ತಿ ಸೇವಾ ಪಥದಲ್ಲಿ ಒದಗುವ 6 ಬಗೆಯ ಅಡ್ಡಿಗಳಿಂದ ಬಿಡುಗಡೆ ಹೊಂದಬೇಕು ಅಲ್ವಾ? ನೋಡಿ, ನಮ್ಗೆ ಇವಾಗ ಶಾಂತಿ 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 ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ ಅಲ್ವಾ? ಯಾರು ಪ್ರಯತ್ನ ಮಾಡ್ದಲೇ ಇಲ್ಲ. ನಮ್ಮ ರಾಜಕೀಯ ಮುಖ್ಯಸ್ಥರು ಸಹ ಪ್ರಯತ್ನವನ್ನ ಮಾಡ್ತಿದ್ದಾರೆ, ಮತ್ತೆ ಆ ವಿಶ್ವ ಸಂಸ್ಥೆಯಲ್ಲಿ ಇರೋರು ಸಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದ್ರೆ ಯಾರಿಗಾದ್ರೂ ಸಹ ಶಾಂತಿಯನ್ನ ಸ್ಥಾಪನೆ ಮಾಡ್ಲಿಕ್ಕೆ ಆಯ್ತಾ? ಇಲ್ಲ. ಕಮ್ಯುನಿಸ್ಟೇ ಆಗಿ ನಾನು ಹೋಗ್ಲಿ, ಇವಾಗ ಕಮ್ಯುನಿಸ್ಟ್ಗಳಿದ್ರೆ ಶಾಂತಿ ಇಲ್ಲ, ಬಂಡವಾಳಶಾಹಿಗಳಿದ್ರೆ ಶಾಂತಿ, ಅಥವಾ ಬಂಡವಾಳಶಾಹಿಗಳಿದ್ರೆ ಶಾಂತಿ ಇಲ್ಲ, ಕಮ್ಯುನಿಸ್ಟ್ ಬಂದ್ರೆ ಶಾಂತಿ ಅಂತ ಹೇಳ್ಬಿಟ್ಟು ಏನೆಲ್ಲ ಬದಲಾವಣೆಗಳು ಮಾಡ್ಕೋತಾ ಇದ್ದಾರೆ. ಹೋಗ್ಲಿ, ಶಾಂತಿ ಏನಾದ್ರು ಬಂತಾ? ಇಲ್ಲ. ಮತ್ತೆ ಇವಾಗ ಶಾಂತಿ ಬರ್ಲೇಬೇಕು ಅಂತಂದ್ರೆ ಏನನ್ನ ನಾವು ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ? ಧರ್ಮ, ಕೃಷ್ಣ ಪ್ರಜ್ಞೆ. ಕೃಷ್ಣ ಪ್ರಜ್ಞೆನ ಅಳವಡಿಸ್ಕೊಂಡ್ರೆ ಅಷ್ಟೇನೆ ಬರೋದು. ನಾವು ಕೃಷ್ಣನ ಸರ್ವೋಚ್ಚ ಸ್ಥಾನವನ್ನ ಅರ್ಥ ಮಾಡ್ಕೊಂಡು ಅವರನ್ನ ನಾವು ಕೇಂದ್ರದಲ್ಲಿ ಇಟ್ಕೊಂಡ್ರೆ ಅಷ್ಟೇನೆ ನಾವು ಶಾಂತಿನ ನಾವು ಸ್ಥಾಪನೆ ಮಾಡ್ಕೋಲಿಕ್ಕೆ ಸಾಧ್ಯ. ಅದಕ್ಕೆ ನಮ್ಗೆ ಈ ಕೃಷ್ಣ ಪ್ರಜ್ಞಾ ಆಂದೋಲನ ಸಹಾಯ ಮಾಡುತ್ತೆ ಅಲ್ವಾ? ನಾವ್ ಇವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಏನು ತತ್ವಗಳನ್ನ ಹೇಳಿದರೋ ಅದನ್ನ ನಾವು ಅನುಸರಿಸಿದ್ರೆ ಅಷ್ಟೇನೆ ನಾವು ಶಾಂತಿಯಿಂದ ಸಹೃದಯ ಸೌಹಾರ್ದದಿಂದ ನಾವು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಕೊನೆಯದಾಗಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ಇವಾಗ ನಮ್ಗೆ ಪ್ರಭುಪಾದರ ಗುರುಗಳು ಹೇಳಿರೋದನ್ನ ನಾನು ಬ್ರೀಫ್ ಆಗಿ ಹೇಳ್ಬಿಟ್ಟು ನಾನು ಮುಗಿಸ್ಬಿಡ್ತೀನಿ. ಸಾರಿ, ಲೇಟ್ ಆಯ್ತು.
ಕರ್ಮಿಗಳು ತಮ್ಮ ಭವಿಷ್ಯದ ಸ್ಥಾನವನ್ನು ತಿಳಿದಿಲ್ಲದ ಕಾರಣ ಭವಿಷ್ಯದ ಪೀಳಿಗೆಗೆ ಹೆಚ್ಚು ಹೆಚ್ಚು ಹಣವನ್ನ ಸಂಗ್ರಹಿಸಲು ಶ್ರಮಿಸುತ್ತಾರೆ. ನೋಡಿ, ಇವಾಗ ನಮ್ಗೆ ಅತ್ಯಾಹಾರದಲ್ಲಿ ಪ್ರಭುಪಾದರು ಏನ್ ಹೇಳಿದ್ರು, ಎರಡರ ಕುರಿತಾಗಿ ನಮ್ಗೆ ಹೇಳಿದ್ರು ಅಲ್ವಾ. ಹೆಚ್ಚು ಹೆಚ್ಚು ತಿನ್ನೋದು ಮತ್ತೆ ಹೆಚ್ಚು ಹೆಚ್ಚು ಸಂಗ್ರಹಿಸೋದು ಹೇಳ್ತಾ ಇದಾರೆ. ಇವಾಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಸಹ ಆ ಕರ್ಮಿಗಳ ಬಗ್ಗೆನೇ ಹೇಳ್ತಾ ಇದಾರೆ. ಹೆಚ್ಚು ಹೆಚ್ಚು ಸಂಗ್ರಹಣೆ ಯಾಕೆ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಭವಿಷ್ಯದ ಬಗ್ಗೆ ಭಯ ಇದೆ ಅಲ್ವಾ. ನನ್ನ ಮಕ್ಕಳಿಗೆ ಏನಾಗೋಗ್ಬಿಡುತ್ತೆ, ನನಗೇನಾಗೋಗ್ಬಿಡುತ್ತೆ, ಹೆಚ್ಚು ಹಣ ನಾನು ಸಂಗ್ರಹಿಸಿದ್ರೆ ಏನಾಗುತ್ತೆ, ಅದು ನನ್ನ ಜೀವನಕ್ಕೆ ಅದು ಏನು ಅದು ತಳಪಾಯ ತರ ಆಗತ್ತೆ, ನಾನು ಧೈರ್ಯದಿಂದ ಬದುಕಬಹುದು, ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಹೆಚ್ಚು ಹಣ ಇದ್ರೆ ಅಂತ ಯೋಚನೆ ಮಾಡ್ತಾರೆ. ಮತ್ತೆ ನಾನು ಪ್ರಾಣವನ್ನು ಸಹ ನಾನು ಏನು ಕಾಪಾಡ್ಕೋಬಹುದು ಅಂತ ಯೋಚನೆ ಮಾಡ್ತಾರೆ ಅಲ್ವಾ. ಹೆಚ್ಚು ಹಣ ಇದ್ರೆ ನಾನು ಡಾಕ್ಟರ್ ಹತ್ರ ಹೋದಾಗ ಅವ್ರು ಎಷ್ಟೇ ದುಡ್ಡು ಕೊಟ್ರು ನನ್ನ ಕಾಯಿಲೆನ ವಾಸಿ ಮಾಡಿ ಅಂತ ನಾನು ಕೇಳ್ಕೋಬಹುದು ಅಂತ ಹೇಳ್ಬಿಟ್ಟು ಆ ತರ ಅವರು ಯೋಚನೆ ಮಾಡ್ತಾರೆ ಕರ್ಮಿಗಳು ಅಲ್ವಾ. ಅದಕ್ಕೆ ಇಲ್ಲಿ ಏನ್ ಮಾಡ್ತಾ ಇದಾರೆ, ಕರ್ಮಿಗಳು ಹೆಚ್ಚು ಹೆಚ್ಚು ಹಣವನ್ನ ಸಂಗ್ರಹಿಸಲು ಅವರು ಶ್ರಮ ಪಡ್ತಾ ಇದ್ದಾರೆ. ತಮ್ಮ ಮಗ ಮತ್ತು ಮೊಮ್ಮಕ್ಕಳಿಗೆ ಹೆಚ್ಚು ಹೆಚ್ಚು ಹಣವನ್ನ ಪಡೆಯಲು ಅವರು ಆಸಕ್ತಿಯನ್ನ ಹೊಂದಿರ್ತಾರೆ. ಅದಕ್ಕೆ ಇವಾಗ ಇವ್ರನ್ನ ಏನಂತ ಕರೀತಾ ಇದಾರೆ, ಯಾರು ಹೆಚ್ಚು ಹೆಚ್ಚು ದುಡಿದು ಅದು ತನ್ನಗೋಸ್ಕರ ಅಲ್ಲ, ತನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೋಸ್ಕರ ಅವ್ರು ಶೇಖರಣೆ ಮಾಡ್ತಾ ಇದ್ರು, ಇವ್ರನ್ನ ಮೂರ್ಖರು ಅಂತ ಕರೀತಾ ಇದಾರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು. ಈ ಮೂರ್ಖರು ಅವರು ಮುಂದಿನ ಜನ್ಮದಲ್ಲಿ ಅವ್ರಿಗೆ ಏನಾಗುತ್ತೆ ಅಂತ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಅವ್ರು ಏನು ಈ ಮನುಷ್ಯ ಜನ್ಮವನ್ನ ಉಪಯೋಗಿಸ್ತಾ ಇದಾರೆ, ಹೆಚ್ಚು ಹೆಚ್ಚು ಹಣವನ್ನ ಸಂಗ್ರಹಣೆ ಮಾಡ್ಲಿಕ್ಕೆ ಉಪಯೋಗಿಸ್ತಾ ಇದಾರೆ. ಆದ್ರೆ ಮುಂದಿನ ಜನ್ಮದಲ್ಲಿ ನನಗೇನಾಗುತ್ತೆ ಅಂತ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಅದಕ್ಕೆ ನಮ್ಗೆ ಇಲ್ಲೊಂದು ಪ್ರಸಂಗವನ್ನ ಹೇಳ್ತಾ ಇದಾರೆ. ಒಬ್ಬ ತುಂಬಾ ಸಾಹುಕಾರ ಇರ್ತಾನೆ, ಒಂದು ದೊಡ್ಡ ಬಂಗ್ಲೆ ಇರುತ್ತೆ. ಅವನೇನ್ ಮಾಡ್ತಾನೆ, ಅವನು ಹೆಚ್ಚು ಹಣವನ್ನ ಶೇಖರಿಸಿ ಇಟ್ಕೊಂಡಿರ್ತಾನೆ. ತನ್ನ ಮಕ್ಕಳು ಮೊಮ್ಮಕ್ಕಳು ಕುತ್ಕೊಂಡು ತಿಂದ್ರು ಸಹ ಆಸ್ತಿ ಕರಗಬಾರ್ದು ಅಷ್ಟು ಹಣವನ್ನ ಅವನು ಸಂಗ್ರಹಿಸಿರ್ತಾನೆ. ಅದಾದ್ಮೇಲೆ ಅವ್ನು ಮಾಡಿರುವಂತಹ ಆ ಪಾಪ ಕಾರ್ಯಗಳ ಫಲವಾಗಿ ಅವನಿಗೆ ಎಲ್ಲಿ ಜನ್ಮ ಸಿಗುತ್ತೆ ಅಂತಂದ್ರೆ ಅಲ್ಲಿ ಆ ಬಂಗ್ಲೆ ಪಕ್ಕದಲ್ಲಿ, ಅವನೇ ಕಟ್ಸಿರುವಂತಹ ಬಂಗ್ಲೆಯ ಪಕ್ಕದಲ್ಲಿ ಒಬ್ಬ ಚಮ್ಮಾರ ಇರ್ತಾನೆ. ಆ ಚಮ್ಮಾರನ ಮನೆಯಲ್ಲಿ ಅವನು ಹುಟ್ಟುತ್ತಾನೆ. ಹುಟ್ಟಿದಾಗ ಒಂದ್ಸತಿ ಯಾವ ಸಂದರ್ಭ ಬರುತ್ತೆ ಅಂತಂದ್ರೆ, ಅವನೇ ಕಟ್ಸಿರುವಂತಹ ಮನೆಗೆ ಹೋಗುವಂತಹ ಒಂದು ಸಂದರ್ಭ ಬರುತ್ತೆ. ಆ ಮನೆಯಲ್ಲಿ ತನ್ನ ಮಕ್ಕಳು ಮೊಮ್ಮಕ್ಕಳು ಇರ್ತಾರೆ. ಅವಾಗ ಆ ವ್ಯಕ್ತಿ ಆ ಬಂಗಲಿಗೆ ಹೋದಾಗ ಅಲ್ಲಿ ಯಾವ್ದೋ ಒಂದು ವಿಷಯದ ಕುರಿತಾಗಿ ಆ ಶ್ರೀಮಂತ ಇರ್ತಾನಲ್ಲ, ಅವನ್ಗೆ ಚೆನ್ನಾಗಿ ಹೊಡಿತಾರಂತೆ ಅವರ ಮಕ್ಕಳು ಮತ್ತೆ ಮೊಮ್ಮಕ್ಕಳು. ನೋಡಿ, ಇವಾಗ ಅವ್ನಿಗೆ ಏನಾಯ್ತು, ತನ್ನ ಮಕ್ಕಳು ಮೊಮ್ಮಕ್ಳ ಹತ್ರ ಅವ್ನು ಹೊಡಿಸ್ಕೊಂಡ್ ಬರ್ತಾನೆ. ಹೋಗ್ಲಿ, ಎಲ್ಲಿ ತಾನೇ ಕಷ್ಟಪಟ್ಟು ಕಟ್ಟಿರುವಂತಹ ಆ ಬಂಗಲೆಯಲ್ಲಿ ಅವನು ತನ್ನ ಮಕ್ಕಳು ಮೊಮ್ಮಕ್ಕಳ ಕೈಯಲ್ಲಿ ಅವನು ಏಟನ್ನ ತಿನ್ಕೊಂಡು ಬರೋ ತರ ಆಗತ್ತೆ. ಅಂದ್ರೆ ಅವನು ಯೋಚನೆ ಮಾಡ್ತಾ ಇಲ್ಲ, ನನ್ನ ಮುಂದಿನ ಜನ್ಮ ಏನು, ನಾನು ಎಂತಹ ಕರ್ಮವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ದಲೆ ತನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಅವನು ಶೇಖರಣೆ ಮಾಡಿಟ್ಟಿದ್ದಾನೆ ಹಣವನ್ನ. ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ ಅವರು ಮೂರ್ಖರು ಅಂತ ಹೇಳ್ಬಿಟ್ಟು ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಆಗ್ರಹ ಇದನ್ನ ನಾವು ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹೇಳೋದನ್ನ ನಾವು ತಿಳ್ಕೊಳ್ಳೋಣಂತೆ. ಅಗ್ರಹ ಅಂತಂದ್ರೆ ಏನು ಅರ್ಥ ಅಂತಂದ್ರೆ, ಇಲ್ಲಿ ಚಿಕ್ಕ ಬರ್ಬೇಕು, ಇಲ್ಲಿ ದೊಡ್ಡ ಆನೆ ಇದೆ. ಆಗ್ರಹ ಅಂತಂದ್ರೆ ಸ್ವೀಕರಿಸಲು ಉತ್ಸುಕತೆ. ಇವಾಗ ನಮ್ಮಲ್ಲಿ ಎಷ್ಟೊಂದು ನೀತಿ ನಿಯಮಗಳಿದೆ ಅಲ್ವಾ. ಇವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೋದು ಅಥವಾ ಬೇರೆದ್ರಲ್ಲೂ ಎಷ್ಟೊಂದು ನೀತಿ ನಿಯಮಗಳಿದೆ. ಆ ನೀತಿ ನಿಯಮಗಳನ್ನ ನಾವು ಒಪ್ಕೊಳ್ಳೋದ್ರಲ್ಲಿ ನಮ್ಗೆ ತುಂಬಾ ಉತ್ಸುಕತೆ ಇದೆ. ಮತ್ತೆ ಆಗ್ರಹ ಅಂತಂದ್ರೆ ನಮ್ಗೆ ಒಪ್ಕೊಳ್ಳೋದಿಲ್ಲ. ಇದನ್ನ ನಾವ್ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನೀವು ಯಾಜ್ಞಿಕ ಬ್ರಾಹ್ಮಣರ ಬಗ್ಗೆ ನೀವು ಕೇಳಿದಿರಾ ಅಲ್ವಾ. ಕೃಷ್ಣ ಅವರು ಗೋಪಬಾಲಕರ ಜೊತೆ ವೃಂದಾವನದ ಕಾಡಿಗೆ ಹೋದಾಗ ಅವ್ರಿಗೆಲ್ಲರಿಗೂ ಸಹ ತುಂಬಾ ಸುಸ್ತಾಗುತ್ತೆ. ಏನಾದ್ರು ತಿನ್ಲಿಕ್ಕೆ ಅವರು ಬೇಕು ಅಂತ ಯೋಚನೆ ಮಾಡಿದಾಗ ಕೃಷ್ಣ ಬಲರಾಮ್ ಹೇಳ್ತಾರೆ, ಪಕ್ಕದಲ್ಲೇ ಇಲ್ಲಿ ಬ್ರಾಹ್ಮಣರು ಯಜ್ಞವನ್ನ ಮಾಡ್ತಾ ಇದಾರೆ, ಅವರು ಎಷ್ಟೊಂದು ಯಜ್ಞಕ್ಕೋಸ್ಕರ ಹಲವಾರು ತಿಂಡಿಗಳನ್ನ ನಾವು ತಯಾರು ಮಾಡಿದಾರೆ, ನೀವು ಹೋಗಿ ಅವ್ರನ್ನ ಕೇಳಿ ಅಂತ ಹೇಳಿದಾಗ ಅವ್ರಿಗೆ ಕೊಡ್ತಾರ, ಅವರು ಯಾಜ್ಞಿಕ ಬ್ರಾಹ್ಮಣರು ಕೊಡ್ತಾರ ಕೃಷ್ಣನ ಸ್ನೇಹಿತರಿಗೆ ಅಂದ್ರೆ ಗೋಪಬಾಲಕರಿಗೆ. ಅವ್ರು ಏನ್ ಹೇಳ್ತಾರೆ, ಕೃಷ್ಣನ ಕೊಡ್ಬೇಕಾಗಿತ್ತು ಅಲ್ವಾ. ನಾವಿವಾಗ ಮೂಲ ಉದ್ದೇಶ ಏನು, ನಾವ್ ಯಾವ್ದೇ ಒಂದು ಯಜ್ಞವನ್ನ ಮಾಡ್ಬೇಕಂದ್ರೆ ಯಾರ ತೃಪ್ತಿಗೋಸ್ಕರ ಯಜ್ಞವನ್ನ ಮಾಡ್ತೀವಿ, ಕೃಷ್ಣನಿಗೋಸ್ಕರ. ಆದ್ರೆ ಅವ್ರೇನ್ ಮಾಡಿದ್ರು, ಕೃಷ್ಣನಿಗೋಸ್ಕರ ಅವ್ರು ಯಜ್ಞವನ್ನ ಮಾಡ್ತಿದ್ರು ಸಹ ಸ್ವತಃ ಕೃಷ್ಣನೇ ಕೇಳ್ತಾ ಇದ್ದಾನೆ ಅಂದ್ರೂ ಸಹ ಅವ್ರು ಕೊಡೋದಿಲ್ಲ. ಆದ್ರೆ ಯಜ್ಞಿಕ ಬ್ರಾಹ್ಮಣರು ಏನ್ ಮಾಡ್ತಾರೆ, ಆ ಬ್ರಾಹ್ಮಣರ ಪತ್ನಿಯರು ಏನ್ ಮಾಡ್ತಾರೆ, ಕೊಡ್ತಾರೆ ಅಲ್ವಾ. ಇವ್ರು ಏನ್ ಹೇಳ್ತಾರೆ, ನೀತಿ ನಿಯಮಗಳನ್ನ ಅಲ್ಲಿ ಅನುಸರಿಸ್ತಾ ಇದಾರೆ. ಯಾಕೆಂದ್ರೆ ಯಜ್ಞ ಮಾಡ್ಬೇಕಾದ್ರೆ ಮಧ್ಯದಲ್ಲೇ ಯಾರಿಗೂ ಆಹಾರವನ್ನ ನಾವು ಕೊಡೋದಿಲ್ಲ, ಪ್ರಸಾದವನ್ನ ನಾವು ಕೊಡೋದಿಲ್ಲ ಅಲ್ವಾ. ಸೊ ಇವಾಗ ನಾವು ಮಾಡ್ತಾ ಇರೋದು ಯಜ್ಞಕ್ಕೋಸ್ಕರ ಈ ಆಹಾರವನ್ನ ನಾವು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅವರು ನೀತಿ ನಿಯಮಗಳನ್ನ ಅವರು ಯಥಾವತ್ತಾಗಿ ಅವರು ಪಾಲನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಲ್ವಾ. ಇವಾಗ ನಾವು ಪ್ರಭುಪಾದ್ರೆ ಏನಾದ್ರು ನೀತಿ ನಿಯಮಗಳನ್ನ ಯಥಾವತ್ತಾಗಿ ಪಾಲನೆ ಮಾಡಿದ್ರೆ ಅವರು ಅಮೆರಿಕಾ ದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಆ ಕೃಷ್ಣ ಪ್ರಜ್ಞೆಯನ್ನ ಅವರು ಎಲ್ಲರಿಗೂ ಹಂಚ್ಲಿಕ್ಕೆ ಆಗ್ತಾ ಇತ್ತ. ಅವರು ಸ್ಯಾನಿ ಅಗರ್ವಾಲ್ ಮನೆಗೆ ಹೋದಾಗ ಅವ್ರು ತಿನ್ನೋ ಆಹಾರ ಮತ್ತೆ ಸ್ಯಾನಿ ಅಗರ್ವಾಲ್ ತಯಾರು ಮಾಡ್ಲಿಕ್ಕೆ ಬೇಕಾಗಿರುವಂತಹ ಮಾಂಸ ಅದನ್ನು ಸಹ ಒಂದೇ ಫ್ರಿಡ್ಜ್ ಅಲ್ಲಿ ಇರ್ತಾ ಇತ್ತು ಅಲ್ವಾ. ಅಯ್ಯೋ, ಈ ತರ ಇದ್ರೆ ನಾನು ಬದುಕ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಪ್ರಭುಪಾದ್ರು ಯೋಚನೆ ಮಾಡಿದ್ರೆ ಅವರು ಈ ಕೃಷ್ಣ ಪ್ರಜ್ಞೆನ ಎಲ್ಲರಿಗೂ ಅವ್ರು ಕೊಡ್ಲಿಕ್ಕೆ ಆಗ್ತಾ ಇತ್ತ ಪಾಶ್ಚಿಮಾತ್ಯ ದೇಶದಲ್ಲಿ ಅಲ್ವಾ. ಮತ್ತೆ ಇವಾಗ ನೋಡಿ, ಭೀಷ್ಮಾಚಾರ್ಯರನ್ನ ನೋಡ್ಲಿಕ್ಕೆ ಎಂತಹ ಅಂದ್ರೆ ಇಡೀ
ಭೌತಿಕ ಪ್ರಪಂಚದಲ್ಲಿರುವಂತಹ ಉನ್ನತ ಲೋಕದಿಂದ ಎಲ್ಲರೂ ಸಹ ಬರ್ತಾರೆ. ಆಗ ಬಂದಾಗ ಭೀಷ್ಮಾಚಾರ್ಯರು ಅವ್ರನ್ನ ಅವ್ರು ಮರಣಶಯ್ಯ ಮೇಲೆ ಮಲ್ಕೊಂಡಾಗ, ಶರಶಯ್ಯ ಮೇಲೆ ಮಲ್ಕೊಂಡಾಗ ಅವ್ರು ಹೇಗೆ ಅವ್ರನ್ನೆಲ್ಲ ಸ್ವಾಗತ ಮಾಡ್ತಾರೆ? ಡ್ಯೂಟಿಯಿಂದಾನೇ ಹೋಗಿ ಇವಾಗ ಎಲ್ಲರೂ ನಾವು ಸ್ವಾಗತ ಮಾಡ್ಬೇಕಂತಂದ್ರೆ ನಾವು ಮನೆಗ್ ಬಂದಾಗ ಅವ್ರನ್ನೇ ಕೂಡ್ಸಿ ನಾವು ಒಂದು ಆಸನ ಕೊಟ್ಟು ಕೂಡಿಸ್ಬಿಟ್ಟು ಅವ್ರಿಗೆ ನೀರೆಲ್ಲ ಕೊಡ್ತೀವಿ. ಈಗ ಭೀಷ್ಮಾಚಾರ್ಯರು ಅದನ್ನೇ ಅಲ್ಲಿ ಪಾಲಿಸ್ಲಿಕ್ಕೆ ಆಗತ್ತಾ? ಅಲ್ಲಿ ಮರಣಶೈಯಲ್ಲಿ ಮಲ್ಕೊಂಡಾಗ ಅದು ಕುರುಕ್ಷೇತ್ರದಲ್ಲಿ ಅಲ್ವಾ? ಅಂದ್ರೆ ನಾವು ಆ ದೇಶ, ಕಾಲ, ಪಾತ್ರ ಅವೆಲ್ಲವನ್ನ ನೋಡ್ಬೇಕು. ಇವಾಗ ಧ್ರುವ ಮಹಾರಾಜ ಅವರು ಕಾಡಿಗೆ ಹೋದ್ರು ತಪಸ್ ಮಾಡ್ಲಿಕ್ಕೆ ಅಲ್ವಾ? ತಪಸ್ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಅವ್ರಿಗೆ ದೇವ್ರ ಪೂಜೆ ಮಾಡ್ಬೇಕು ಅಂತಂದ್ರೆ ಬೇಕಾಗಿರೋದಕ್ಕೆ ಹರೇ ಕೃಷ್ಣ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಇವಾಗ ನಮ್ಗಲ್ಲಿ ಪೂಜೆ ಮಾಡ್ಲಿಕ್ಕೆ ಬೇಕಾಗಿದ್, ಇವಾಗ ಮನೇಲಿದ್ದಾಗ ನಾವು ಪೂಜೆ ಮಾಡ್ಲಿಕ್ಕೆ ಏನೆಲ್ಲ ಸಿಗುತ್ತೋ ಅದೆಲ್ಲನೂ ಸಹ ಧ್ರುವ ಮಹಾರಾಜನಿಗೆ ಆ ಕಾಡಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಆಗ್ತಿತ್ತಾ? ಇಲ್ಲ ಅಲ್ವಾ? ಆದ್ರೂ ಸಹ ಅವ್ರು ಏನ್ ಮಾಡಿದ್ರು, ಅಲ್ಲಿರುವಂತಹ ಸಾಮಾನುಗಳನ್ನೇ ಉಪಯೋಗಿಸ್ಕೊಂಡು ಅಲ್ಲಿ ಭಗವಂತನ ಪೂಜೆಯನ್ನ ಅವರು ಮಾಡ್ತಾರೆ ಅಲ್ವಾ? ಅಂದ್ರೆ ಏನ್ ಅರ್ಥ? ಹೌದು, ನಮ್ಮ ನೀತಿ ನಿಯಮಗಳಲ್ಲಿ ಹೇಳಿದ್ದಾರೆ, ಆದ್ರೆ ಅದನ್ನ ಯಾವಾಗ ನಾವು ಉಪಯೋಗಿಸ್ಕೋಬೇಕು, ಹೇಗೆ ಉಪಯೋಗಿಸ್ಕೋಬೇಕಂತ ಹೇಳ್ಬಿಟ್ಟು ಆ ದೇಶ, ಕಾಲ, ಪಾತ್ರ ಅವೆಲ್ಲವನ್ನ ನೋಡಿ ನಾವು ಉಪಯೋಗಿಸ್ಕೋಬೇಕಾಗತ್ತೆ. ಮತ್ತೆ ಅದರ ಮೂಲ ಉದ್ದೇಶ ನಾವು ಅರ್ಥ ಮಾಡ್ಕೋಬೇಕು. ಈಗ ನೋಡಿ, ಆ ಬ್ರಾಹ್ಮಣರು, ಯಜ್ಞಿಕ ಬ್ರಾಹ್ಮಣರು, ಆ ಮೂಲ ಉದ್ದೇಶ ಏನು? ವಿಷ್ಣುವಿನ ತೃಪ್ತಿ ಮಾಡ್ಬೇಕು ಅಂತ. ಆದ್ರೆ ಅವ್ರಿಗೆ ಆ ಮೂಲ ಉದ್ದೇಶವನ್ನೇ ಅವರು ಭಗವಂತನೇ ಕೇಳ್ತಾ ಇದ್ರು ಸಹ ಅವರಲ್ಲಿ ಕೊಡ್ತಾ ಇಲ್ಲ. ಅಲ್ಲಿ ಆ ಮೂಲ ಉದ್ದೇಶವನ್ನ ಅಲ್ಲಿ ಪೂರೈಸ್ಕೊಳ್ಳಿಕ್ಕೆ ಅವ್ರಿಗೆ ಎಲ್ಲ ಅವಕಾಶ ಇದ್ರೂ ಸಹ ಅವ್ರು ಅದನ್ನ ಉಪಯೋಗಿಸ್ಕೊಳ್ಳಿಲ್ಲ. ಅದಕ್ಕೆ ನಮ್ಗೆ ಯಾವಾಗ ಆಗ್ರಹ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿರ್ಬೇಕು ಅಲ್ವಾ? ನೋಡಿ, ಇವಾಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇತ್ಕೊಂಡು ನಾವ್ ಇವಾಗ 7-8 ವರ್ಷ 10 ವರ್ಷನೂ ನಾವು ಕಳಿಬಹುದು ಅಲ್ವಾ? ಆದ್ರೆ ನಮ್ಗೆ ಇಲ್ಲಿ ಪ್ರಭುಪಾದರು ಹೇಳಿರುವಂತಹ ನೀತಿ ನಿಯಮಗಳನ್ನ ನಾವು ಅನುಸರಿಸಲಿಲ್ಲ ಅಂತಂದ್ರೆ ನಾವಿಲ್ಲಿ ಯಾವುದೇ ಒಂದು ಬದಲಾವಣೆನ ನಾವು ನಮ್ಮ ಜೀವನದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನಮ್ಗೆ ಇವಾಗ ಏನು ಜಸ್ಟ್ ಸಿಂಪಲ್ ಅಂತಂದ್ರೆ ಚಾಂಟಿಂಗ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ನಾವು ಇವಾಗ ಪ್ರತಿಯೊಂದು ಆ 16 ಪದಗಳನ್ನ, ಪ್ರತಿಯೊಂದು ಪದಗಳನ್ನ ನಾವು ಕಿವಿಗೆ ಕೇಳಿಸ್ಕೊಳ್ಬೇಕು ಅಂತ ನಮ್ಗೆ ಹೇಳಿದ್ದಾರೆ. ನಾವು ಆತರ ಚಾಂಟ್ ಮಾಡ್ತಾ ಇದೀವ, ಅದು ನಿಯಮ. ಅದನ್ನ ನಾವು ಅನುಸರಿಸ್ಬೇಕು. ಅವಾಗಷ್ಟೇ ಅದರ ಪರಿಣಾಮ, ಪರಿಪೂರ್ಣವಾದ ಪರಿಣಾಮ ನಮ್ಗೆ ಸಿಗುತ್ತೆ. ನಾವು ಮಾಡ್ತಾ ಇದೀವ ಆತರ ಚಾಂಟಿಂಗ್? ಇಲ್ಲ ಮಾತಾಜಿ. ನಾವ್ ಇವಾಗ ಆತರ ಮಾಡಿದ್ರೆ ಅಷ್ಟೇ ನಮ್ಗೆ ಭಕ್ತಿ ಮಾರ್ಗದಲ್ಲಿ ನಾವು ಮುನ್ನಡೆಯಲಿಕ್ಕೆ ಆಗುತ್ತೆ. ಇವಾಗ ಪ್ರಭುಪಾದರು ಕೊಟ್ಟಿರುವಂತಹ ನೀತಿ ನಿಯಮಗಳನ್ನ ನಾವು ಕೃಷ್ಣ ಪ್ರಜ್ಞೆಯಿರುವ ABCD ಆಫ್ ಕೃಷ್ಣ ಕಾನ್ಶಿಯಸ್ನೆಸ್ ಮತ್ತೆ 4 ಮಾಡಬಾರ್ದು, ನಿಯಂತ್ರಕ ತತ್ವ ಏನ್ ಹೇಳಿದಾರೋ ಅದನ್ನ ಮಾಡಬಾರ್ದು. ಇದನ್ನ ನಾವು ಕಟ್ಟುನಿಟ್ಟಾಗಿ ಪಾಲಿಸಿದ್ರೆ ಅಷ್ಟೇನೆ ನಾವ್ ಇವಾಗ ಭಕ್ತಿ ಮಾರ್ಗದಲ್ಲಿ ಮುನ್ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಆದ್ರೆ ನಮ್ಗೆ ಇವಾಗ ಏನಾದ್ರು ನಿಯಮ ಅಗ್ರಹ ಇದ್ರೆ ಏನಾಗುತ್ತೆ, ನಾವು ಅವಾಗ ಸಡಿಲವಾಗಿರ್ತೀವಿ. ಪರವಾಗಿಲ್ಲ, ಏನ್ ಚಾಂಟ್ ಮಾಡು ಅಂತ ಹೇಳಿದಾರೆ, ಸರಿ ನಾನು ಟಿವಿ ನೋಡ್ಕೊಂಡು ಅಥವಾ ಯಾರೋ ಮಾತಾಡ್ತಿದ್ರೆ ಅದನ್ನೆಲ್ಲ ಕೇಳಿಸ್ಕೊಂಡು ಮೊಬೈಲ್ ನೋಡ್ಕೊಂಡು ಚಾಂಟ್ ಮಾಡ್ತೀನಿ ಅಂತಂದ್ರೆ ಅಲ್ಲಿ ನಿಯಮ ಅಗ್ರಹ ಆಯ್ತು ಅಲ್ವಾ? ನಾವು ಹೇಳ್ತಿರೋ ನಿಯಮಗಳನ್ನ ನಾವು ಸರಿಯಾಗಿ ಪಾಲನೆ ಮಾಡ್ತಿಲ್ಲ. ಆಗ ಅದು ಭಕ್ತಿ ಜೀವನದಲ್ಲಿ ನಮ್ಗೆ ಏನು ಪ್ರಗತಿಯನ್ನ ತಗೊಂಡ್ಬರ್ಲಿಕ್ಕೆ ಅದು ಸಹಾಯ ಮಾಡೋದಿಲ್ಲ. ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಭಕ್ತಿ ಸರಸ್ವತಿ ಠಾಕೂರ್ ಅವರು. ಇವಾಗ ಲೌಲ್ಯಂ ಒಂದು ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ಲೌಲ್ಯಂ ಅಂತಂದ್ರೆ ನಾವು ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂತಂದ್ರೆ ಅತಿ ಆಸೆ. ಅತಿ ಆಸೆ. ಸೊ ಅತಿ ಆಸೆನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ಹರೇ ಕೃಷ್ಣ. ಅತಿ ಆಸೆ. ಸೊ ಇವಾಗ ಏನು ಅಂತಂದ್ರೆ ಅವಶ್ಯಕತೆಗಿನ್ನ ಜಾಸ್ತಿ ಮಾಡೋದು ಮತ್ತೆ ಅಲ್ವಾ? ನಮ್ಗೆ ಅವಶ್ಯಕತೆಯಿಂದ ಹೆಚ್ಚು ಮಾಡೋದು. ಮತ್ತೆ ಆ ಅತಿ ಆಸೆ ಎಷ್ಟು ಅಂತಂದ್ರೆ ನಾನು ಅದನ್ನ ಪಡ್ಕೋಬೇಕು ಅಂತಂದ್ರೆ ನಾನು ಏನನ್ನ ಮಾಡ್ಲಿಕ್ಕೂ ನಾನು ತಯಾರಾಗಿದ್ದೀನಿ ಅಲ್ವಾ? ಅತಿ ಆಸೆ, ಅದನ್ನ ಅತಿ ಆಸೆ. ನೀವು ನೆಕ್ಟರ್ ಆಫ್ ಡಿವೋಷನ್ ಅಂತಂದ್ರೆ ಇದು ಭಕ್ತಿ ರಸಾಮೃತ ಸಿಂಧುವಲ್ಲೂ ಸಹ ನೀವು ಲೌಲ್ಯಂ ಅನ್ನೋ ಒಂದು ಪದವನ್ನ ನೀವು ತಿಳ್ಕೊಂಡಿದ್ದೀರಾ ಅಲ್ವಾ? ಯಾರಾದ್ರೂ ಜ್ಞಾಪಿಸ್ಕೋತೀರಾ ಯಾವ್ದರ ಕುರಿತಾಗಿ ನೀವು ತಿಳ್ಕೊಂಡಿರಾ ಲೌಲ್ಯಂ ಅಂತ? ಅಲ್ಲಿ ಲೌಲ್ಯಂ ಅನ್ನ ಅವರು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿದ್ದಾರೆ. ಲೌಲ್ಯಂ ಅನ್ನ ಯಾವ ತರ ಹೇಳಿ? ಭಗವಂತನಿಗೋಸ್ಕರ ಅಳೋದನ್, ಕಣ್ಣೀರ್ ಹಾಕೋದು. ಅಂದ್ರೆ ನಮ್ಗೆ ಇವಾಗ ಭಗವಂತ ಬೇಕೇ ಬೇಕು ಅಂತಿದ್ರೆ ನಮ್ಗೆ ಆ ಲೌಲ್ಯಂ ಇರ್ಬೇಕು, ಅಷ್ಟು ನಮ್ಗೆ ದುರಾಸೆ ಇರ್ಬೇಕು, ಗ್ರೀಡ್ ಇರ್ಬೇಕು ಅಲ್ವಾ? ನಮ್ಗೆ ಭಗವಂತನನ್ನ ಪಡಿಲಿಕ್ಕೆ ಒಂದೇ ಒಂದು ಮಾರ್ಗ ಇರೋದು ಏನಂತಂದ್ರೆ ಲೌಲ್ಯಂ ಅಲ್ವಾ? ಎಷ್ಟು ನಮ್ಗೆ ಅತಿ ಆಸೆ ಇರುತ್ತೋ ಭಗವಂತ ಬೇಕೇ ಬೇಕು ಅಂತ ಅಲ್ವಾ? ನಾವಿವಾಗ ಪರ್ಚೇಸ್ ಮಾಡೋದು ಭಗವಂತನನ್ನ ಅಂತಂತಂದ್ರೆ ಅದಕ್ಕೆ ಇರೋದು ಮೌಲ್ಯ ಏನು ಅಂತಂದ್ರೆ ಲೌಲ್ಯಂ. ನಮ್ಗೆ ಭಗವಂತ ಬೇಕೇ ಬೇಕು ಅನ್ನೋ ಒಂದು ಅತಿ ಆಸೆ, ಗ್ರೀಡ್ ಅಂತ ಏನ್ ಹೇಳ್ತೀವೋ, ಅತಿ ಆಸೆ ಇದ್ರೆ ನಮ್ಗೆ ಭಗವಂತ ಸಿಗ್ತಾನೆ ಅಂತ ಹೇಳ್ಬಿಟ್ಟು ನಮ್ಗೆ ಅಲ್ಲಿ ಲೌಲ್ಯಂ ಅಂತ ಹೇಳಿದ್ದಾರೆ. ಮಾತಾಜಿ ಅತ್ಯುತ್ಸಾಹ ಮಾತಾಜಿ ಭಗವಂತನಿಗೆ. ಭಗವಂತನಿಗೆ ಅಂತ. ಅದನ್ನೇ ನಾವ್ ಇವಾಗ ಏನಾದ್ರು ಲೌಲ್ಯಂ ಅನ್ನ ನಾವು ಈ ಭೌತಿಕ ವಸ್ತುಗಳ ಕುರಿತಾಗಿ ನಾವ್ ಇಟ್ಕೊಂಡ್ರೆ ಏನಾಗುತ್ತೆ, ಅದು ನಮ್ಮ ಭಕ್ತಿ ಮಾರ್ಗದಲ್ಲಿ ನಾವು ಮುನ್ನಡಿಲಿಕ್ಕೆ ಆಗುತ್ತೆ? ಅದು ನೆಗೆಟಿವ್ ಆಗುತ್ತೆ. ಇಲ್ಲ ಅಲ್ವಾ? ಸೊ ಅದಕ್ಕೋಸ್ಕರನೇ ನಮ್ಗೆ ಏನ್ ಹೇಳ್ತಾ ಇದಾರೆ, ಲೌಲ್ಯಂ ಅನ್ನೋದು
ನಮ್ಗೆ ಭಕ್ತಿ ಮಾರ್ಗದಲ್ಲಿ ಅಡಚಣೆಯನ್ನ ನಮ್ಗೆ ತಂದ್ಕೊಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದೇ ನಮ್ಗೆ ಇಲ್ಲಿ ಲಾಸ್ಟ್ ಅಲ್ಲಿ ಒಂದು ನಮ್ಗೆ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ. ಇವಾಗ ನಮ್ಗೆ ಕೃಷ್ಣ ಪ್ರಜ್ಞೆಯಲ್ಲಿ ಇರೋದು ಕೃಷ್ಣ ಪ್ರಜ್ಞೆ ಮಾತ್ರನೇ ನಮ್ಗೆ ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ನಮ್ಗೆ ಒಂದು ಪ್ರಸಂಗವನ್ನ ಹೇಳ್ತಾರೆ. ಅಕಸ್ಮಾತ್ ನೀವು ದಾರಿಲಿ ಹೋಗ್ಬೇಕಾದ್ರೆ ನಿಮ್ಗೆ 100 ರೂಪಾಯಿ ನೋಟು ಕಾಣಿಸ್ಬಿಡುತ್ತೆ, ಅಲ್ಲಿ ಯಾರು ಇರೋದಿಲ್ಲ. ಇವಾಗ ನಿಮ್ಗೆ ಅದನ್ನ ಕೊಡ್ಲಿಕ್ಕೂ ನಿಮ್ಗೆ ಗೊತ್ತಾಗೋದಿಲ್ಲ ಯಾರಿಗೆ ಕೊಡ್ಬೇಕು, ಅಥವಾ ನಮ್ಗೆ ಒಂದೊಂದ್ಸತಿ ಏನಾಗುತ್ತೆ ಅಲ್ಲಿ ಮುಂದೆ ಹೋಗ್ತಿರೋರು ಬೀಳ್ಸ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಎತ್ತಿ ಕೊಟ್ಬಿಡ್ತೀವಿ. ಒಂದೊಂದ್ಸತಿ ಅದರದ್ದು ಓನರ್ ಯಾರಂತ ನಮ್ಗೆ ಗೊತ್ತಾಗೋದಿಲ್ಲ. ಆ 100 ರೂಪಾಯಿ ನೋಟ್ ಹತ್ರ ಕಾಣಿಸ್ದಾಗ ನೀವು ಏನೆಲ್ಲ ಮಾಡ್ಬೋದು, ಯಾವ ತರ ಎಲ್ಲ ನಿಮ್ಗೆ ಪಾಸಿಬಿಲಿಟಿ ಇದೆ ಆ 100 ರೂಪಾಯಿ ನೋಡಿದಾಗ. ಟೆಂಪಲ್ ಹುಂಡಿ ಹಾಕ್ತಿಲ್ಲ ಅಂತಂದ್ರೆ ಏನೆಲ್ಲ ಮಾಡ್ಬೋದು ಆ 100 ರೂಪಾಯಿ ನೋಟನ್ನ? ದಾನ ಮಾಡ್ಬಿಡೋದು ಮಾತಾಜಿ, ನೀವು ಕೊಟ್ಟು ಬಿಡೋದು, ಯಾರಿಗಾದ್ರೂ ಕೊಟ್ಬಿಡ್ತೀರಾ. ಮತ್ತಿನ್ನೇನ್ ಮಾಡ್ಬೋದು? ಕಳ್ಕೊಂಡವ್ನು ಯಾರು ಅಂತ ಪತ್ತೆ ಮಾಡಿ ಕಳ್ಕೊಂಡವ್ನು ಯಾರು ಅಂತ ಹೇಳ್ಬಿಟ್ಟು ಪತ್ತೆ ಮಾಡಿ ಕೊಡ್ಬೋದು. ಮತ್ತಿನ್ನೇನ್ ಮಾಡ್ಬೋದು? ಆ 100 ರೂಪಾಯಿ ನೋಟ್ ನನಗೆ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಜೋಬಿಗೆ ಹಾಕೊಂಡು ನಾವೇ ಅದನ್ನ ಎಂಜಾಯ್ ಮಾಡ್ಬಿಡ್ಬೋದು ಅಲ್ವಾ? ಇಲ್ಲ ಅಂತಂದ್ರೆ ಅಯ್ಯೋ 100 ರೂಪಾಯಿ ನೋಟ್ ಇದು ಯಾರ್ದೋಪ್ಪ, ಬೇಡಪ್ಪ, ಇದು ಮುಟ್ಟೋ ಸವಾಸನೆ ಬೇಡ, ಅದಲ್ಲೇ ಬಿಟ್ಬಿಟ್ರೆ ಆಯ್ತು ಅಂತ ಹೇಳ್ಬಿಟ್ಟು ನಾವು ಅದು ನೋಡ್ದಲೆ ಮುಂದೆ ಹೋಗ್ಬಿಡ್ಬೋದು ಅಲ್ವಾ? ಸೊ ಮತ್ತೆ ಈಗ ಮಾತಾಜಿ ಲಲಿತಾ ಮಾತಾಜಿ ಹೇಳಿರೋ ತರನೇ ಅದನ್ನ 100 ರೂಪಾಯಿ ಯಾರ್ದು ಅಂತ ಹೇಳ್ಬಿಟ್ಟು ಕಂಡಿಡಿದು ಅದನ್ನ ನಾವು ಕೊಟ್ರೆ ಏನಾಗತ್ತೆ, ಅದು ಸರಿಯಾದ ಒಂದು ಸರಿಯಾದ ರೀತಿಯಲ್ಲಿ ನಾವು ನಡ್ಕೊಂಡಿದೀವಿ ಅನ್ನೋ ತರ ಆಗತ್ತೆ ಅಲ್ವಾ? ಅದಕ್ಕೆ ನಮ್ಗೆ ಇಲ್ಲಿ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಪ್ರಾಮಾಣಿಕತೆ ಮತ್ತೆ ಬುದ್ಧಿವಂತಿಕೆಗೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಪ್ರಾಮಾಣಿಕತೆ ಅಂತಂದ್ರೆ ಏನು? ಇವಾಗ ಯಾರಾದ್ರೂ ಇವಾಗ ಸರಿಯಾಗಿ ಹುಡುಕಿ ಕೊಡೋನು ಬುದ್ಧಿವಂತ ಮತ್ತೆ ಪ್ರಾಮಾಣಿಕ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇವಾಗ ನಾವ್ ಅದನ್ನ ನೋಡ್ದಲೇ ಹೋದ್ರೆ ಏನಾಗತ್ತೆ, ನಾವು ಬುದ್ಧಿವಂತರಲ್ಲ ಅಲ್ವಾ? ನಾವು ಪ್ರಾಮಾಣಿಕರು ಆದ್ರೆ ಬುದ್ಧಿವಂತರಲ್ಲ. ಯಾಕಂದ್ರೆ ಅಲ್ಲಿ 100 ರೂಪಾಯಿ ನೋಟ್ ವೇಸ್ಟ್ ಆಗ್ಬೋದು ಈಗ ಅಲ್ವಾ? ಇವಾಗ ಯಾವ್ದೋ ಒಂದು ಪ್ರಾಣಿ ಬಂದು ಅದನ್ನ ತುಳಿದು ಹಾಕಿದ್ರೆ ಅದು ಹೋಯ್ತು, ಯಾರಿಗೂ ಸಿಕ್ದಂಗ ಆಗೋದಿಲ್ಲ ಅಲ್ವಾ? ಅವನು ಬುದ್ಧಿವಂತ ಆಗೋದಿಲ್ಲ, ಆದ್ರೆ ಅವನು ಪ್ರಾಮಾಣಿಕ ವ್ಯಕ್ತಿ ಆಗ್ತಾನೆ. ಅದೇ ಇವಾಗ ದುಡ್ಡನ್ನ ನೋಡಿ ತನ್ನ ಜೋಬಲ್ಲಿ ಇಟ್ಕೊಂಡವನು ಅವನು ಅಪ್ರಾಮಾಣಿಕ ವ್ಯಕ್ತಿ ಆಗ್ತಾನೆ. ಪ್ರಾಮಾಣಿಕ ಮತ್ತೆ ಬುದ್ಧಿವಂತ ಅಂತಂದ್ರೆ ಯಾರು ಅದನ್ನ ನೋಡಿ ಅಯ್ಯೋ ಇದು ವೇಸ್ಟ್ ಆಗ್ಬಾರ್ದು ಇದು ಅಲ್ವಾ, ಇದು ಭಗವಂತನ ದುಡ್ಡು ಅಲ್ವಾ, ಅದನ್ನ ಯಾರಿಗೆ ಕೊಡ್ಬೇಕು, ಅದು ಯಾರ ಪಾಲಾಗಿರುತ್ತೋ ಅವ್ರಿಗೆ ಅದನ್ನ ಕೊಡ್ಬೇಕು ಅಂತ ಹೇಳಿ ಅದನ್ನ ಎತ್ಕೊಂಡು ಅವ್ರಿಗೆ ಮುಟ್ಟಿಸ್ತಾನೋ ಅವನು ಪ್ರಾಮಾಣಿಕ ಮತ್ತೆ ಬುದ್ಧಿವಂತ ಇರ್ತಾನೆ. ಸೊ ಇವಾಗ ನಾವು ಪ್ರಾಮಾಣಿಕರು ಮತ್ತೆ ಬುದ್ಧಿವಂತರಾಗಿ ನಾವ್ ಇರ್ಬೇಕಾಗತ್ತೆ ಅಲ್ವಾ? ಸೊ ಇಲ್ಲಿ ಕೊನೆಯದಾಗಿ ಇದನ್ನ ಪ್ರಭುಪಾದರು ಹೇಳ್ತಾ ಇದಾರೆ ನಮ್ಗೆ. ಇವಾಗ ನಮ್ಗೆ ಇಲ್ಲಿ ಹತ್ಯಾಹಾರ ಇದೆಲ್ಲ ಏನೆಲ್ಲ ಇದೆ, ಇದೆಲ್ಲ ಏನು ಅಂತಂದ್ರೆ ನಮ್ಗೆ ಅಷ್ಟು ಲೌಲ್ಯಂ ಇದೆ, ನಮ್ಗೆ ಎಲ್ಲವನ್ನ ನಾನೇ ಪಡ್ಕೋಬೇಕು ಅನ್ನೋ ಒಂದು ಲೌಲ್ಯಂ ಇದೆ. ನಮ್ಗೆ ಆ ಈಶಾವಾಸ ತತ್ವ ನಮ್ಮಲ್ಲಿ ಇಲ್ಲ ಅಲ್ವಾ? ಅದಕ್ಕೋಸ್ಕರ ನಮ್ಗೆ ಇಷ್ಟೆಲ್ಲ ನಮ್ಮಲ್ಲಿ ಏನಾಗತ್ತೆ, ಅತಿ ಆಸೆ, ಅತ್ಯಾಹಾರ, ಪ್ರಜಲ್ಪ ಇವೆಲ್ಲನೂ ಸಹ ನಮ್ಮಲ್ಲಿ ಇದೆ ಅಲ್ವಾ? ಇದನ್ನೆಲ್ಲವನ್ನ ನಾವು ಸರಿ ಹೋಗಿಸ್ಕೋಬೇಕು, ನಮ್ಮಲ್ಲಿ ಬರ್ಬಾರ್ದು ಅಂತಂದ್ರೆ ನಾವು ಅರ್ಥ ಮಾಡ್ಕೋಬೇಕು. ಆ ಈಶಾವಾಸ ತತ್ವವನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕಿಂತ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಇದು ಯಾರಿಗೆ ಈ ಪಾಲಿ ಇದು ಯಾರ ದುಡ್ಡಾಗಿರುತ್ತೋ ಅದನ್ನ ಅವ್ರಿಗೆ ಮುಟ್ಟಿಸ್ಬೇಕಾಗತ್ತೆ. ಅವಾಗ ಅಂತಹ ವ್ಯಕ್ತಿ ಪ್ರಾಮಾಣಿಕ ಮತ್ತೆ ಬುದ್ಧಿವಂತ ಅಲ್ವಾ? ನಮಗೆ ಇವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಬಂದ್ರು ಅಷ್ಟೇ ನಮ್ಗೆ ಆ ಈಶಾವಾಸ ತತ್ವ ಅರ್ಥ ಆಗುತ್ತೆ, ಆ ಭಗವಂತನ ಆ ಸರ್ವೋಚ್ಚ ಸ್ಥಾನ ಅರ್ಥ ಆಗುತ್ತೆ. ಆಗ ನಮ್ಗೆ ಈ ಸಮಾಜದಲ್ಲಿ ಶಾಂತಿ ನೆಲೆಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ? ಅದನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ನಾನು ತುಂಬಾ ಹೆಚ್ಚಿದೆ ಇದ್ರದ್ದು ತಿಳ್ಕೊಬೇಕಾಗಿರೋದು. ಸೊ ನೀವು ಅದನ್ನ ಓದ್ಕೊಳ್ಳಿ. ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದೀನಿ. ಸೊ ಇವತ್ತಿನ ಶ್ಲೋಕದಲ್ಲಿ ನಾವು ಏನನ್ನ ತಿಳ್ಕೊಂಡ್ವಿ, ಫೈನಲ್ ಆಗಿ ನಾವು ಅದನ್ನ ಬ್ರೀಫ್ ಆಗಿ ತಿಳ್ಕೊಂಡ್ಬಿಟ್ಟು ನಿಲ್ಸೋಣಂತೆ. ಸೊ ಇವತ್ತಿನ ಶ್ಲೋಕ ಯಾವ್ದ್ರ ಕುರಿತಾಗಿತ್ತು? ಯಾವ 6 ವಿಷಯಗಳು ನಮ್ಗೆ ಭಕ್ತಿ ಮಾರ್ಗದಲ್ಲಿ ಅಡಚಣೆಯನ್ನ ತಂದ್ಕೊಡುತ್ತೆ? ಅತ್ಯಾಹಾರ, ಪ್ರಯಾಸ, ಪ್ರಜಲ್ಪ, ನಿಯಮ, ಆಗ್ರಹ, ಜನಸಂಘ, ಲೌಲ್ಯಂ. ಓಕೆ, ಹರೇ ಕೃಷ್ಣ. ಯಾರು ಅಟೆಂಡೆನ್ಸ್ ಹಾಕಿಲ್ವೋ ಅಟೆಂಡೆನ್ಸ್ ಅನ್ನ ಹಾಕ್ಬಿಡಿ. ಎಲ್ಲರಿಗೂ ಸಹ ಧನ್ಯವಾದಗಳು. ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಧನ್ಯವಾದಗಳು. ವಾಂಚಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಕೃಷ್ಣ. ಎಲ್ಲರಿಗೂ ಸಹ ಧನ್ಯವಾದಗಳು. ನನಗೆ ಅವಕಾಶವನ್ನ ಕೊಟ್ಟಿದ್ದಕ್ಕೆ. ನೆಕ್ಸ್ಟ್ ಕ್ಲಾಸ್ ಇಂದ ನಮಿತಾ ಮಾತಾಜಿನೇ ತಗೋತಾರೆ.
ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಅಟೆಂಡೆನ್ಸ್ ಅನ್ನ ಎಲ್ಲರೂ ಕೃಷ್ಣ ಹಾಕಿ. ಮಾತಾಜಿ ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಶೀಲ ಪ್ರಭುಪಾದ್ ಕಿ ಜೈ ಮಾತಾಜಿ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ನೀವು 6:32 ಆಗಿದೆ. ಏನಾದ್ರು ಪ್ರಶ್ನೆ 1-2 ಇದ್ರೆ ಕೇಳಿ, ಇಲ್ಲಾಂದ್ರೆ ನೆಕ್ಸ್ಟ್ ಕ್ಲಾಸ್ ನಮಿತಾ ಮಾತಾಜಿಗೆ ನೀವು ಕೇಳ್ಬೋದು. ಹರೇ ಕೃಷ್ಣ. ಮಾತಾಜಿ 2 ಕ್ಲಾಸು ಚೆನ್ನಾಗಿತ್ತು ಮಾತಾಜಿ ನಿಮ್ದು. ಧನ್ಯವಾದಗಳು ಗೀತಾ ಮಾತಾಜಿ. ನಿಮ್ಮ ಪ್ರೋತ್ಸಾಹ ಮಾತಾಜಿ ನೋಡಿ ಅಟೆಂಡೆನ್ಸ್ ಹಾಕಿದೀನಿ, ಬಂದಿದ್ಯಾ ನೋಡಿ ಮಾತಾಜಿ ಅಟೆಂಡೆನ್ಸ್ ಹಾಕಿದೀನಿ. ಅದು ನನಗ್ ಬಂದಿರೋದಿಲ್ಲ, ಅದು ಯಾರು ಮಾಡಿದಾರೆ ಕ್ರಿಯೇಟ್ ಮಾಡಿದಾರೆ ಅವ್ರ ಹತ್ರ ಹೋಗಿರುತ್ತೆ ಮಾತಾಜಿ. ನೀವು ಸಬ್ಮಿಟ್ ಅಂತ ಕೊಟ್ಟಾಗ ಅದು ಎಲ್ಲ ಅಂದ್ರೆ ಸಬ್ಮಿಟ್ ಅಂತ ಆಯ್ತಲ್ಲ ಮಾತಾಜಿ? ಸಬ್ಮಿಟ್ ಅಂತ ರೈಟ್ ಮಾರ್ಕ್ ಬಂತು. ಹಾ ಓಕೆ ಮಾತಾಜಿ, ಹಂಗಾದ್ರೆ ಆಗಿರುತ್ತೆ. ಧನ್ಯವಾದಗಳು ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಲೌಲ್ಯದಲ್ಲಿ ಏನಾಗುತ್ತೆ ಅಂತಂದ್ರೆ ಅದನ್ನ ಪಡ್ಕೋಬೇಕು ಅಂತಂದ್ರೆ ನಾವ್ ಏನನ್ನಾದ್ರೂ ಮಾಡ್ಲಿಕ್ಕೆ ತಯಾರಿರ್ತೀವಿ ಪ್ರಭುಜಿ. ಲೌಲ್ಯ ಅಷ್ಟು ಪಡ್ಕೊಳ್ಳೇಬೇಕು, ನಮ್ಗೆ ಬೇಕೇ ಬೇಕು ಅಟ್ ಎನಿ ಕಾಸ್ಟ್ ಅಂತ ಹೇಳಿ. ಭಗವಂತ ಬೇಕೇ ಬೇಕು ಅಂತ ಒಂದು ಆಸೆ. ಭಗವಂತ ಆತರ ಇರ್ಬೇಕು. ಹೌದು, ಹಾ ಪ್ರಭು, ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಪ್ರಭುಜಿ. ನಮ್ಗೆ ಲೌಲ್ಯ ಅನ್ನೋದು ಇರ್ಲೇಬೇಕು ಅಂತಂದ್ರೆ ಅದು ಭಗವಂತನ ಕುರಿತಾಗೆ ಇರ್ಬೇಕು. ಆಗ ಭಗವಂತ ಸಿಕ್ಕೇ ಸಿಗ್ತಾರೆ ಅಲ್ವಾ? ನಾವ್ ಇವಾಗ ನೋಡಿ ಏನಾದ್ರು ಬೇಕು ಅಂತಂದ್ರೆ ನಾವ್ ಹೇಗಾದ್ರೂ ಮಾಡಿ ಪಡ್ಕೋಬೇಕಂತ ಹೇಳ್ಬಿಟ್ಟು ನಾವ್ ಎಷ್ಟು ಪ್ರಯತ್ನ ಮಾಡ್ತೀವಲ್ವಾ, ಅದೇ ತರ ನಮ್ಗೆ ಭಗವಂತನ ಪಡ್ಕೊಳ್ಳೋದ್ರಲ್ಲಿ ಲೌಲ್ಯ ಅನ್ನೋದು ಇರ್ಬೇಕು ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.